ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಿದ್ವಿ. ಕ್ಷಮೆ ಇರಲಿ ಈ ಒಂದು ವಿಚಾರಕ್ಕೆ, ಸಾರಿ ಫಾರ್ ದಟ್ ಅಂತ ಹೇಳ್ತಾ ಚರ್ಚೆನ ಪ್ರಾರಂಭ ಮಾಡಬೇಕು. ಬಹಳಷ್ಟು ದಿನಗಳಿಂದ ಮಾತ್ರ ಅಲ್ಲ, ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಈ ಒಂದು ಥೀಮ್ ಪಾರ್ಕ್ ಯಾವಾಗ ಶುರುವಾಯಿತು, ಉದ್ಘಾಟನೆ ಆಯಿತು, ಐತಿಹಾಸಿಕವಾಗಿ ಉದ್ಘಾಟನೆ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಬರೋಬ್ಬರಿ ಒಂದೂವರೆ ವರ್ಷಗಳ ಕಾಲ ಈ ಒಂದು ಥೀಮ್ ಪಾರ್ಕ್ ಏನಿದೆ ಕಾಂಟ್ರವರ್ಸಿಗಳ ಕೇಂದ್ರ ಬಿಂದುವಾಗಿದೆ, ವಿವಾದಗಳ ಕೇಂದ್ರ ಬಿಂದುವಾಗಿದೆ. ಬಹುಶಃ ಇಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ, ಇದು ಥೀಮ್ ಪಾರ್ಕ್ ಕಾಂಟ್ರವರ್ಸಿ ಆಗಲೇಬಾರ್ದಿತ್ತು. ಯಾಕಂದ್ರೆ ಇದು ನಮ್ಮ ತುಳುನಾಡಿನ ಸರ್ವರು ನಂಬುವಂತಹ, ತುಳುನಾಡು ಅಂತ ಬಂದಾಗ ಅದು ಪರಶುರಾಮನ ಸೃಷ್ಟಿ ಅನ್ನುವಂತಹ ನಂಬಿಕೆ. ಆ ಪರಶುರಾಮನ ಮೇಲೆ ಅವಮಾನ, ಆ ಪರಶುರಾಮನಿಗೆ ಅವಮಾನ ಮಾಡಿದಂತಹ ಒಂದು ಥೀಮ್ ಪಾರ್ಕ್ ಅನ್ನುವಂತಹ ಒಂದು ಆರೋಪ ಎದುರಿಸ್ತಾ ಇರುವಂತಹ ಥೀಮ್ ಪಾರ್ಕ್. ಕಾರ್ಕಳದ ಉಮಿಕಲ್ ಬೆಟ್ಟದಲ್ಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ನ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿದೆ. ಯಾವ ರೀತಿ ಕಾಂಟ್ರವರ್ಸಿ ಆಗ್ತಾ ಇದೆ, ಯಾವ ರೀತಿ ವಿವಾದಗಳು ಆಗ್ತಾ ಇದೆ, ಏನೆಲ್ಲ ಘಟನೆಗಳಲ್ಲಿ ನಡೀತಾ ಇದೆ, ಏನೆಲ್ಲ ಡ್ರಾಮಾಗಳು ನಡೀತಾ ಇದೆ, ಎಲ್ಲವೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಗಳನ್ನ ತಾವುಗಳು ನಮ್ಮ ಪ್ರಜ್ಞಾವಂತ ನಾಗರಿಕರಾಗಿ ಗಮನಿಸ್ತಾ ಇದ್ದೀರಾ. ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ಅದರ ಮುಂದುವರಿದ ಭಾಗವಾಗಿ ಮತ್ತೆ ಎದ್ದ ಪರಶುರಾಮ ವಿವಾದ ಆಗ್ತಾ ಇದೆ. ಅಂದ್ರೆ ಈ ಒಂದು ಸುದ್ದಿ ಭಾನುವಾರದಿಂದ ಬಹಳಷ್ಟು ಸುದ್ದಿ ಆಗ್ತಾ ಇದೆ, ಸದ್ದು ಮಾಡ್ತಾ ಇದೆ. ಪರಶುರಾಮನನ್ನ ಈ ರೀತಿ ಮಾಡಿಬಿಟ್ರಲ್ಲ ಇವರುಗಳು, ಪರಶುರಾಮನನ್ನ ನಾವು ನಂಬುವಂತಹ ಧಾರ್ಮಿಕತೆ, ನಾವು ನಂಬುವಂತಹ ನಂಬಿಕೆ ಈ ರೀತಿ ಆಯ್ತಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಆಸ್ತಿಕರು ಬಹಳಷ್ಟು ನೊಂದಿದ್ದಾರೆ. ಕಾರಣ ನಾವು ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ಪರಶುರಾಮನ ರುಂಡ ಮುಂಡಗಳು ಬೇರ್ಪಟ್ಟು ಅದನ್ನ ಪೊಲೀಸರು ಹಿಡಿದುಕೊಂಡು ಹೋಗುವಂತಹ ದೃಶ್ಯ, ಆ ರುಂಡವನ್ನ ಪೊಲೀಸರು ಹಿಡಿದುಕೊಂಡು ಹೋಗುವಂತಹ ದೃಶ್ಯ, ಜೊತೆಗೆ ಆ ಒಂದು ಪಾದ ಒಂದು ಕಡೆ ಇದೆ, ಮತ್ತೊಂದು ಪಾದ ಇನ್ನೊಂದು ಕಡೆ ಇದೆ. ಇದೆಲ್ಲವೂ ಕೂಡ ನೋಡಿದಾಗ ಪರಶುರಾಮನಿಗೆ ಇಂತಹ ಗತಿ ಬರಬೇಕಿತ್ತ, ಬಂತಲ್ವಾ, ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಗಳ ಆಕ್ರೋಶಗಳ ನಡುವೆ ರಾಜಕೀಯ ಪಾಲಿಟಿಕ್ಸ್ ಅನ್ನುವಂಥದ್ದು ಕೂಡ ಬಹಳ ದೊಡ್ಡದಾಗಿ ನಡೀತಾ ಇದೆ. ಹಾಗಿದ್ದಾಗ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಇದು ಫೈಬರ್ನ ಮೂರ್ತಿ, ಹಾಗಿದ್ದಾಗ ಅದನ್ನು ಸ್ಥಳಾಂತರ ಮಾಡಲಾಗಿತ್ತು, ರಾತ್ರೋರಾತ್ರಿ ಏಕಾಏಕಿ ಅದನ್ನು ಕಳ್ಳರ ರೀತಿಯಲ್ಲಿ ಕೊಂಡು ಹೋಗಲಾಗಿತ್ತು, ಈಗ ಸರಿಯಾಗಿರುವಂತಹ ಮೂರ್ತಿ ಆಗ್ತಾ ಇದೆ, ಆದರೂ ಕೂಡ ಅದನ್ನು ಕೂಡ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಒಟ್ನಲ್ಲಿ ಇದು ರಾಜಕೀಯ ಕೆಸರರ ಚಾಟ ನಡೀತಾ ಇದೆ. ಇದರಲ್ಲಿ ಎರಡೂ ಪಕ್ಷಗಳ ಶಾಮೀಲು ಇದೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ, ಅಂದ್ರೆ ಅಲ್ಲಿ ಕಾರ್ಕಳದ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಪರಶುರಾಮ ಥೀಮ್ ಪಾರ್ಕ್, ಜೊತೆಗೆ ಐತಿಹಾಸಿಕವಾಗಿರುವಂತಹ ಉದ್ಘಾಟನೆ ನಡೆದಿತ್ತು, ತಮ್ಗೆ ಕೂಡ ಗೊತ್ತಿದೆ. ಆ ಸಂದರ್ಭ 15 ಟನ್ ತೂಕದ ಕಂಚಿನ ವಿಗ್ರಹ ಅನ್ನುವಂತಹ ಹೇಳಲಾಗಿತ್ತು. ಆದರೆ ತದನಂತರ ಅಲ್ಲಿ ಏನಾಗಿತ್ತು, ಆ ಮೂರ್ತಿ ಏಕಾಏಕಿ ಕಾಣೆಯಾಗಿತ್ತು, ಎಲ್ಲವೂ ಕೂಡ ಗೊತ್ತಿದೆ. ತದನಂತರ ಈ ಮೂರ್ತಿಯನ್ನ ಅಲ್ಲಿಂದ ರಾತ್ರೋರಾತ್ರಿ ಯಾರು ಕೊಂಡೋದ್ರು, ರಾತ್ರೋರಾತ್ರಿ ಕೊಂಡೋಗಿ ಎಲ್ಲಿಗೆ ಹಾಕಿದ್ರು, ಜೊತೆಗೆ ಯಾವ ಆಧಾರದ ಮೇಲೆ ಹಾಕಿದ್ರು, ಏನ್ ಕತೆ ಅನ್ನೋದು ಗೊತ್ತಿಲ್ಲ. ಆದರೆ ಮೊನ್ನೆ ಭಾನುವಾರದ ಹೊತ್ತಲ್ಲಿ ನಮ್ಗಳಿಗೆ ಸುದ್ದಿ ಬರುತ್ತೆ, ಆ ಶಿಲ್ಪಿ ಕೃಷ್ಣನಾಯಕ್ ಅವರದ್ದು ಆರ್ಟ್ ಗ್ಯಾಲರಿಯಿಂದ ಈ ಒಂದು ಪರಶುರಾಮನ ರುಂಡ ಮುಂಡವನ್ನ ಬೇರ್ಪಟ್ಟುಕೊಂಡು ಪೊಲೀಸರು ಕರೆದುಕೊಂಡು ಹೋಗುವಂತ ದೃಶ್ಯವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಏನಾಗ್ತಾ ಇದೆ, ಇಲ್ಲಿ ಸಮಾಜಕ್ಕೆ ಏನ್ ಮಾಡಿದ್ದಾರೆ ಇವ್ರುಗಳು, ಸಮಾಜದ ಕಣ್ಣಿಗೆ ಮಣ್ಣೆರಚಿದ್ದಾರಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಅಸಂಖ್ಯಾತ ಜನರ ಧಾರ್ಮಿಕ ಭಾವನೆಗಳಿಗೆ ಎಲ್ಲಿದೆ ನಂಬಿಕೆ, ಎಲ್ಲಿದೆ ಪ್ರಶ್ನೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಚರ್ಚೆನ ಪ್ರಾರಂಭ ಮಾಡಬೇಕು. ಜೊತೆಗೆ ಇವತ್ತು ಪಿನ್ ಟು ಪಿನ್ ಡೀಟೇಲ್ಸ್ ಆಗಿರುವಂತಹ ಚರ್ಚೆನ ಮಾಡಬೇಕು. ಯಾಕಂದ್ರೆ ಬೋತ್ ದ ಪಾರ್ಟೀಸ್ ಇವತ್ತಿನ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಇವೆಲ್ಲದರ ಜೊತೆಗೆ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ವಿವಾದಕ್ಕೆ ಬಿಗ್ ಟ್ವಿಸ್ಟ್. ಪರಶುರಾಮನ ಮೂರ್ತಿ ರುಂಡ ಮುಂಡ ಬೇರ್ಟ ರೀತಿಯಲ್ಲಿ ಪತ್ತೆ. ಉಡುಪಿ ಜಿಲ್ಲೆಯಲ್ಲಿ ಪರಶುರಾಮನ ವಿಚಾರದಲ್ಲಿ ಮತ್ತೊಮ್ಮೆ ದೊಡ್ಡ ವಿವಾದ ಏರ್ಪಟ್ಟಿದೆ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಮತ್ತು ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣದಲ್ಲಿ ಅವ್ಯವಹಾರ ಆಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿ ಸಿಐಡಿ ತನಿಖೆ ಹಂತಕ್ಕೆ ಕೊಂಡೊಯ್ದಿದೆ. ಇತ್ತ ತನಿಖೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ತಂದಂತಹ ಮಾನ್ಯ ಶಾಸಕರಾದಂತಹ ವಿ ಸುನಿಲ್ ಕುಮಾರ್ ಅವರ ಮೇಲೆ ಪ್ರಕರಣ ಇವತ್ತು ಕೋರ್ಟ್ನಲ್ಲಿದೆ.
ಕೋರ್ಟ್ನಿಂದ ಪರಶುರಾಮ ಮೂರ್ತಿಯ ಶಿಲ್ಪಿ ಅವರಿಗೆ ಸಂಪೂರ್ಣ ಮಾಡಿಕೊಡಬೇಕು ಅನ್ನುವಂತಹ ಹೌದು, ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಕಳ ತಾಲೂಕಿನಲ್ಲಿ ನಿರ್ಮಾಣವಾಗಿರುವ ಪರಶುರಾಮ ಥೀಮ್ ಪಾರ್ಕ್ ಸದ್ಯ ವಿವಾದದ ಕೇಂದ್ರಬಿಂದು. ಪರಶುರಾಮನ ಮೂರ್ತಿ ಉದ್ಘಾಟನೆಯಾದ ದಿನದಿಂದ ಇಂದಿನವರೆಗೂ ಕಾರ್ಕಳ ಕಾಂಗ್ರೆಸ್ ಥೀಮ್ ಪಾರ್ಕ್ ಮತ್ತು ಪ್ರತಿಮೆ ವಿಚಾರದಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಾ ಬಂದಿದೆ. ಮೊದಲು ಗೋಮಾಳ ಜಾಗದಲ್ಲಿ ಪಾರ್ಕ್ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದ ಕಾಂಗ್ರೆಸ್ ಬಳಿಕ ಪರಶುರಾಮನ ಮೂರ್ತಿ ನಕಲಿ ಎನ್ನುವುದನ್ನು ಸಾಬೀತು ಮಾಡುವ ನಿಟ್ಟಿನಲ್ಲಿ ಹೋರಾಟ ಮುಂದುವರಿಸಿತ್ತು. ಸದ್ಯ ಪ್ರಕರಣ ಸಿಐಡಿ ತನಿಖೆಯಲ್ಲಿದ್ದು, ಇದರ ಜೊತೆಗೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ವಿಚಾರಣಾ ಆಯೋಗ ಪ್ರಕರಣದ ಕುರಿತು ತನಿಖೆ ನಡೆಸ್ತಾ ಇದೆ. ತನಿಖೆ ವೇಗ ಪಡೆದುಕೊಳ್ಳುತ್ತಿದ್ದಂತೆ ಮೂರ್ತಿ ನಿರ್ಮಿಸಿದ ಶಿಲ್ಪಿ ಕೃಷ್ಣ ನಾಯಕ್ ಮೇಲೂ ಪೊಲೀಸರು ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೃಷ್ಣ ನಾಯಕ್ ಅವರ ಆರ್ಟ್ ಸೆಂಟರ್ಗೆ ಪೊಲೀಸರು ಭೇಟಿ ನೀಡಿ ಅಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಪರಶುರಾಮನ ಮೂರ್ತಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ತುಳುನಾಡ ಸೃಷ್ಟಿಕರ್ತನನ್ನೇ ವಿರೂಪಗೊಳಿಸಿದ್ರ ಶಿಲ್ಪಿ. ಮತ್ತೊಂದೇ ಕೈ ಕಮಲ ಕೆಸರೆರೆ ಚಾಟ. ಅಯ್ಯೋ ದೇವ! ಈ ವಿಚಾರಣೆ ಸಂದರ್ಭದಲ್ಲಿ ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದು, ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿ ತನಗೆ ಕಿರುಕುಳ ನೀಡಿದ್ದಾರೆ ಎಂದು ಶಿಲ್ಪಿ ಕೃಷ್ಣ ನಾಯಕ್ ಆಕ್ಷೇಪಿಸಿದ್ರು. ಇದೇ ವಿಚಾರವಾಗಿ ಉಡುಪಿ ಜಿಲ್ಲಾ ಬಿಜೆಪಿ ಆಕ್ರೋಶ ಹೊರಹಾಕಿ ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದೆ. ಮನೆಯ ಮುಖಾಂತರ ಒಂದು ಸ್ಪಷ್ಟೀಕರಣ ಮಾತ್ರ ಕೇಳ್ತೇನೆ. ಸಾರ್ವಜನಿಕರಿಗೆ ತೊಂದರೆ ಅವರು ಕ್ರಿಸ್ಟಾಫ್ ಗೋಲ್ಡ್ನವರು ಒಂದು 26ನೇ ತಾರೀಕಿಗೆ ಒಂದು ಮನವಿಯನ್ನು ಕೊಡ್ತಾರೆ, ನನಗೆ ಇದು ನನ್ನ ಸುಪ್ರದಿಗೆ ಕೊಡಬೇಕು ಅಂತೇಳಿ. ಆ ಮನವಿ ಮುಖಾಂತರ ಮತ್ತೆ ಇಲ್ದೇಳಿ ಆ ಲೆಟ್ರ್ ಮಾಡಿದ ಮೇಲೆ ಅವರಲ್ಲಿ ತಗೊಂಡು ಹೋಗ್ತಾರೆ. ನಮಗೀಗ ಸ್ಪಷ್ಟನೆ ಬೇಕಾಗಿರುತ್ತೆ ಮೇಡಮ್, ನೀವು ಇದನ್ನು ಆದೇಶಕ್ಕೆ ತಗೊಂಡು ಹೋಗಿ ಅವ್ನಿಗೆ ಹೇಳಿದಿರಾ ಇಲ್ವಾ? ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಇತ್ತು, ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಕರ್ಕೊಂಡು ಹೋಗ್ತಾರೆ? ಕಾಂಗ್ರೆಸ್ ಮುಖಂಡರು ಪೊಲೀಸ್ನವರೊಟ್ಟಿಗೆ ಹೋಗಿದ್ದಾರೆ. ಒಂದು ಏನಂತೆ ನಮ್ದು ಇದಲ್ಲ, ಒತ್ತಡ ಅಲ್ಲ ಮೇಡಮ್. ನಮಗೆ ನೀವು ಕಳ್ಳತನ ಆಗಿದಾ ಇಲ್ವಾ? ಕಾಂಗ್ರೆಸ್ ಮುಖಂಡರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಹೋಗಿದ್ದಾರೆ. ಅದೇ ನಿನ್ನೆ ಬೆಂಗಳೂರಲ್ಲಿ ತಗೊಂಡು ಬಂದಿದ್ದಾರೆ. ಅವರ ಬಾಯಿಗೆ ಬೀಗವನ್ನು ಹಾಕಿದೆ ಸರ್ಕಾರ. ಇವತ್ತು ಜಿಲ್ಲಾಧಿಕಾರಿಯನ್ನು ಹತೋಟಿಗೆ ತೆಗೆದುಕೊಂಡಿದೆ. ತಪ್ಪು. ಇದರ ವಿರುದ್ಧ ಕಾರ್ಕಳ ಇವತ್ತಿನಿಂದ ಒಂದೇ ಆಗಬೇಕು. ಪರಶುರಾಮ ಮೂರ್ತಿ ಉದಯ್ ಶೆಟ್ಟಿಗೆ ನ್ಯಾಯಾಲಯ ಇಲ್ವಾ? ಸರ್ಕಾರಕ್ಕೆ ನ್ಯಾಯಾಲಯಕ್ಕಿಂತ ದೊಡ್ಡದ ಸರ್ಕಾರವಾ? ನ್ಯಾಯಾಲಯಕ್ಕಿಂತ ದೊಡ್ಡದ ಸರ್ಕಾರವಾ? ನ್ಯಾಯಾಲಯದ ಆದೇಶದ ವಿರುದ್ಧ ಸರ್ಕಾರ ಇದೆ. ಸರ್ಕಾರ ಅಧಿಕಾರ ದುರ್ಬಳಕೆ. ಇಂದಿನ ಪ್ರಕರಣದ ಬಗ್ಗೆ ನಿಮ್ಗೆಲ್ಲರಿಗೂ ಮಾಹಿತಿ ತಿಳಿದಿದೆ. ಕಳೆದ 1.5 ವರ್ಷದಲ್ಲಿ ಏನೆಲ್ಲ ಘಟನೆಗಳಾಯಿತು, ಅವರು ಏನೆಲ್ಲ ಬೀದಿ ನಾಟಕಗಳನ್ನ ಮಾಡಿದ್ರು, ನಾವು ಅದಕ್ಕೆ ಏನೆಲ್ಲ ಉತ್ತರವನ್ನು ಕೊಟ್ವಿ, ಎಲ್ಲ ಕೂಡ ಆಯಿತು. ಆದರೆ ಇವತ್ತು ನಿನ್ನೆ ಘಟನೆಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೋಗಿ ಏಕಾಏಕಿ ಹೋಗಿ ಯಾವ ಕ್ರಿಶ್ ವರ್ಲ್ಡ್ ಆರ್ಟ್ನ ಕೃಷ್ಣ ನಾಯಕ್ ಅವರ ಏನು ಶೆಡ್ ಇದೆಯಾ, ಕೆಲಸ ಮಾಡುವಂಥ ಗೋಡನ್ ಇದೆಯಾ,
ಅಲ್ಲಿಗೆ ಹೋಗಿ ಅವನ ಲ್ಯಾಬಿಗೆ ಹೋಗಿ ಆ ಮೂರ್ತಿಯನ್ನು ಪೊಲೀಸರ ಮುಖಾಂತರ ಏಕಾಏಕಿಯನ್ನು ಎತ್ಕೊಂಡು ಬರುವಂಥ ಕೆಲಸ ಆಗ್ತಿದೆ ನಿನ್ನೆಲ್ಲ ಮೊನ್ನೆ. ಅದಕ್ಕೆ ಕೃಷ್ಣನಾಯ್ಕ್ ಹೇಳ್ತಾನೆ ನನಗೆ ಯಾವುದೇ ಆದೇಶ ಮಾಡಿಲ್ಲ, ನೋಟಿಸ್ ಮಾಡಿಲ್ಲ, ಏನೂ ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು. ಆದರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಲೈವಲ್ಲಿ ಇದೆ, ನೀವು ನೋಡ್ಬೋದು, ನಾವು ಅಲ್ಲೇ ಈಗ ಆದೇಶವನ್ನು ಬರೆದು ಕೊಡ್ತೇವೆ ಅಂತ ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು SP ಅವರು ನಿನ್ನೆ ಇವತ್ತು ಉದಯವಾಣಿ ಪೇಪರಲ್ಲಿ ಬೆಳಿಗ್ಗೆ ಪೇಪರಲ್ಲಿ ನೋಡಿದ ಕೂಡಲೇ ಪೇಪರಲ್ಲಿದೆ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ. ಆದರೆ ಅಲ್ಲಿ ಪೊಲೀಸ್ ಅವರು ಹೇಳ್ತಾರೆ ನಾವು ಅಲ್ಲಿ ಬರೆದು ಕೊಡ್ತೇವೆ ಅಂತ, ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ. ಇದೆಲ್ಲ ಒಂದು ಭಾಗ. ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ. ಅವರು ಬಂದು ಅವ್ರು ಯಾಕೆ ಬರಬೇಕು ಅಲ್ಲಿಗೆ? ಅವು ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಂವಿಧಾನಾತ್ಮಕ ಹುದ್ದೆ ಇದೆ ಅವರಿಗೆ, ಅದು ನಮಗೆ ಸ್ಪಷ್ಟ ಮಾಡಬೇಕು. ಇದು ಬಂದ ಕೂಡಲೇ ನಮ್ಮೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಓಡ್ತಾರೆ ನಾಯಿ ಥರ ಅವರ ಹಿಂದೆ. ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನು ಗೌರವವನ್ನು ಕಾಪಾಡ್ಕೋಬೇಕು. ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಅಂತ ಹೇಳ್ಕೊಂಡು ಓಡಬಾರ್ದು ಅಲ್ಲಿಗೆ. ಇದೆಲ್ಲ ಮಾಡಿಕೊಂಡು ನಮಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು. ನಮಗೆ ಅವರನ್ನು ಹಿಡ್ಕೊಂಡು ತನಿಖೆ ಮಾಡಿದರೆ ಇದರಲ್ಲಿ ತಿರುತ್ತಾರೆ ಅಂತ ಹೇಳುವಂಥ ನಮಗೆ ಗುಮಾನಿ ಇದೆ. ಅದರಿಂದ ಅದನ್ನು ತಿರುಚಬೇಕು. ಇವರು ಕಾಂಗ್ರೆಸ್ನ ಇತಿಹಾಸ ಇದೆ. ಕಳೆದ 70-60 ವರ್ಷಗಳಿಂದ ರಾಮನಲ್ಲನ್ನ ಟೆಂಟಲ್ಲಿಟ್ಟರು ಅಯೋಧ್ಯೆಯಲ್ಲಿ. ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ನ ಗೋಡನಲ್ಲಿ ಹಾಕಿದ್ದಾರೆ. ನಾಚಿಕೆ ಆಗಬೇಕು. ನಮಗೆ ಕರಾವಳಿ ಭಾಗದ ಜನರಿಗೆ ನಮಗೊಂದು ಆ ಶ್ರೀಮಂತಿಕೆ ಇದೆ, ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ, ನಮ್ಮ ದೇವಸ್ಥಾನಗಳು ಹೇಗಿದೆ, ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ. ಇಲ್ಲೊಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿದರೆ ಬಿಟ್ಟು ಕೊಡಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ. ಅದಕ್ಕೆ ಅಡಿಕೆ ಇಡಬೇಕು, ವೀಳ್ಯದೆಲೆ ಇಡಬೇಕು, ಅಕ್ಕಿ ಇಟ್ಟು ಎಷ್ಟು ಗೌರವ ತಗೊಂಡು ಹೋಗ್ತಾರೆ. ಇವರು ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಏನು ಡಂಪಿಂಗ್ ಯಾರ ಥರ ತಂದು ಲೋಡ್ ಮಾಡಿ ತಂದ್ರಲ್ಲ, ಇವರಿಗೆ ಒಂದು ಪರಶುರಾಮನ ಬಗ್ಗೆ ಇರುವಂಥ ಗೌರವವಾದರೆ ಏನು? ಹಿಂದುತ್ವಕ್ಕೆ ಧಕ್ಕೆ ಅಂತ ಹೇಳ್ತಾರೆ. ಹಿಂದುತ್ವಕ್ಕೆ ಏನು ಧಕ್ಕೆ ಮಾಡ್ತಾ ಇರುವಂಥದ್ದು ನೀವು ನಾವು ಇವತ್ತು ಸರ್ಕಾರ ಜಿಲ್ಲಾಧಿಕಾರಿಗಳ ಬಾಯಿ ಮುಚ್ಚಿಸಿದೆ. ನಾವು ಇವತ್ತು SP ಅವರ ಕಚೇರಿ ಕೂಡ ಹೋಗ್ತಾ ಇದ್ದೇವೆ, ಮಾನ್ಯ SP ಅವರಿಗೆ ಕೂಡ ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಎಲ್ಲ ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸ್ತಾ ಇದೆ. ನಮಗೆ ಕಳ್ಳತನ ಆಗಿದೆ ಇಲ್ವಾ ಅಂತೇಳಿ ನಾವು ಹೇಳಬೇಕು ಅಂತ ಜಿಲ್ಲಾಧಿಕಾರಿಯವರಿಗೆ ವಿನಂತಿಯನ್ನು ಮಾಡಿದ್ದೇವೆ. ಅವರು ಕೋರ್ಟಲ್ಲಿ ಇರೋದ್ರಿಂದ ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ಕೋರ್ಟಲ್ಲಿ ಏನಿದೆ, ಕೋರ್ಟಲ್ಲಿ ಇರುವಂಥದ್ದೆಲ್ಲ ಇತ್ಯರ್ಥ ಆಗಿದೆ. ಈಗ ಇರುವಂಥದ್ದು COD ತನಿಖೆಯಲ್ಲಿ ಮಾತ್ರ. ಆ COD ತನಿಖೆಯಲ್ಲಿ ಇರುವಂಥದ್ದನ್ನು ಇವರು ಇನ್ನೂ 1.5 ವರ್ಷದಿಂದ COD ತನಿಖೆ ಮಾಡ್ತೇನೆ ಅಂತ ಹೇಳಿ 1 ವರ್ಷ ಆಯಿತು. ಆದೇಶ ಮಾಡಿದ್ದು ಕಳೆದ 2024 ಜೂನ್ 4ನೇ ತಾರೀಕಿಗೆ ಜೂನ್ 4ನೇ ತಾರೀಕಿಗೆ 2024 ಜೂನ್ 4ನೇ ತಾರೀಕಿಗೆ COD ತನಿಖೆ ಆದೇಶ ಮಾಡಿದ್ದು. ಇವರು ಅಂತ ಹೇಳಿದರೆ ಇವರಿಗೆ ಇದನ್ನು ಇನ್ನಷ್ಟು ಉದ್ದ ಹೇಳ್ಕೊಂಡು ಹೋಗ್ಲಿಕ್ಕಿದೆ. ಇದನ್ನು ಮುಗಿಸ್ಲಿಕ್ಕೆ ಇವರಿಗಿಲ್ಲ. ನಾವು ಏನಾದರೂ ಕೂಡ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇನ್ನು ಪರಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅದು ಏನು ಬೇಕಾದ್ರೆ ಆಗಲಿ, ಅದಕ್ಕೆ ಯಾವ ಬೆಲೆ ತತ್ತಾದರೂ ಕೂಡ ಬೈಲೂರಿನ ಒಮ್ಮಿಕಲ್ ಬೆಟ್ಟದ ಪರಶುರಾಮ ಬೆಟ್ಟದ ಮೇಲೆ ಪರಶುರಾಮನ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡ್ತೇವೆ. ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರ ಮುಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಆರೋಪವನ್ನ ಎದುರಿಸುತ್ತಿದೆ. ರಾಜ್ಯ ಸರ್ಕಾರ ಹಗರಣಗಳಲ್ಲಿ ತೊಡಗಿದೆ ಹಾಗೂ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಪಾದಯಾತ್ರೆ ನಡೆಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಮೇಲೆ ಗೂಬೆ ಕೂರಿಸುವ ನಿಟ್ಟಿನಲ್ಲಿ ಪರಶುರಾಮ ಮೂರ್ತಿಯ ವಿವಾದವನ್ನು ಕಾಂಗ್ರೆಸ್ ಮುಂದೆ ತಂದಿದೆ ಎಂದು ಬಿಜೆಪಿ ಆರೋಪಿಸಿದೆ. ಇನ್ನು ಕಾಂಗ್ರೆಸ್ ರಾಮ ಮಂದಿರ ವಿಚಾರದಲ್ಲಿ ಹಿಂದೂ ಧರ್ಮಕ್ಕೆ ಅಪಚಾರ ಎಸಗಿತ್ತು. ಸದ್ಯ ಪರಶುರಾಮನ ವಿಚಾರದಲ್ಲೂ ಕೂಡ ಅಪಚಾರ ಎಸಗುವ ಕೆಲಸ ಮಾಡುತ್ತಿದೆ ಎಂದು ಬಿಜೆಪಿ ಪ್ರತಿಭಟನೆಯಲ್ಲಿ ಆಕ್ರೋಶ ಹೊರಹಾಕಿದೆ. ಇನ್ನು ಬಿಜೆಪಿಯ ಪ್ರತಿಭಟನೆಗೆ ಉತ್ತರ ಎನ್ನುವಂತೆ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಮಾತನಾಡಿ, ಕರಾವಳಿಯ ಜನರ ನಂಬಿಕೆಯ ಪರಶುರಾಮನಿಗೆ ಅವಮಾನ ಮಾಡುವ ಕೆಲಸ ಬಿಜೆಪಿ ಸುನಿಲ್ ಕುಮಾರ್ ಮಾಡಿದ್ದಾರೆ. ನಕಲಿ ಮೂರ್ತಿ ಸ್ಥಾಪನೆ ಮತ್ತು ಪಾರ್ಕ್ ನಿರ್ಮಾಣದಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಹಗರಣದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸುತ್ತೇವೆ. ಇನ್ನು ಶಿಲ್ಪಿಯ ಮನೆಗೆ ಭೇಟಿ ನೀಡಿದ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಬಲವಂತ ಅಥವಾ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವ ಕೆಲಸ ಮಾಡಿಲ್ಲ. ಬಿಜೆಪಿ ಸರ್ಕಾರ ಮಾಡಿದ ಕರ್ಮಕಾಂಡವನ್ನು ಪ್ರಶ್ನಿಸಿದ್ರೆ ಶಿಲ್ಪಿ ಕೃಷ್ಣ ನಾಯ್ಕ್ ಯಾಕೆ ಆಕ್ರೋಶ ಹೊರಹಾಕುತ್ತಿದ್ದಾರೆ ಅನ್ನೋದು ನನಗೆ ತಿಳಿಯುತ್ತಿಲ್ಲ ಎಂದಿದ್ದಾರೆ. ಅವ್ರು ಏನು ಹೇಳ್ತಾರಂತೇಳಿ ಅವ್ರು ಹೇಳಲಿಕ್ಕೆ ಇರುವವರು ಅದು BJP ಪಕ್ಷದವರು ಅಲ್ಲ, ಅವರು ಹಿಂದೂ ಸಂಘಟನೆ. ಹಿಂದುತ್ವದ ಬಗ್ಗೆ ಒಂದು ಕಿಂಚಿತ್ತಿನಷ್ಟು ಅವರಿಗೆ ಗೌರವ ಅಥವಾ ಆತ್ಮ ಇದಿದ್ದರೆ ಅವರು ಖಂಡಿತ ಇಂಥ ಕೆಲಸವನ್ನು ಮಾಡಿದವರಿಗೆ ಪ್ರೋತ್ಸಾಹಿಸುವುದಿಲ್ಲ. ಖಂಡಿತ ನಾವು ತಪ್ಪು ಮಾಡಿದ್ದೇವೆ. ಫೈಬರ್ ಮೂರ್ತಿ ಇಟ್ಟು ಮಂಗ ಮಾಡಿ ನಾವು 2 ಕೋಟಿ 4 ಲಕ್ಷದ ಮೂರ್ತಿ ಮಾಡಲಿಕ್ಕೆ 2.5 ಕೋಟಿ ರೂಪಾಯಿಯನ್ನು ವ್ಯಯಿಸಿ ನಮ್ಮ ಸುನೀಲ್ ಕುಮಾರನ್ನು ಶಾಸಕರು ಮಾಡಿದ್ದೇವೆ. ಮುಂದೆ ನಮ್ಮದು ತಪ್ಪಾಯಿತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ನಾವೆಲ್ಲ ಒಟ್ಟು ಸೇರಿ ನಿಜವಾದ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವಂತ ನಮ್ಮಲ್ಲಿ ಬರ್ತಿದ್ರು. ಅವರು ನಾಳೆ ಬಂದರು, ನಾವು ಅವರ ಸ್ವಾಗತಿಸಿ
ಅಲ್ಲಿ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಬಗ್ಗೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ. ಅದು ಬಿಟ್ಟು ಇವರಾಗಿ ಆರೋಪ ಪ್ರತ್ಯಾರೋಪವನ್ನು ಮಾಡಿ ಕೂತ್ಕೊಳ್ಳೋ ಕೆಲಸ ನಮ್ಮದಲ್ಲ. ನಾನು ಫಸ್ಟ್ ಟೈಮ್ ಮನೆ ಹೋಗೋ ನೋಡಿದ್ದು, ನಾನು ನಮ್ಮ ಸರ್ಕಲ್ನವರು ಹೇಳಿದ್ದಕ್ಕೆ ಅಲ್ಲಿ ಮಾಜಾರ್ ಮಾಡಲಿ ಜನ ಬೇಕಂತ ಹೇಳಿದ್ರು. ನಾನು ಕಾರ್ಕಳ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೋಗಿದ್ದು, ಅಲ್ಲಿ ಮಾಜಾರ್ ಮಾಡಿದ್ದು ಉಂಟನ್ನು ಸೈನ್ ಹಾಕುವಂತ ಹೋದೆ. ಆದರೂ ಅವರ ವಿಚಿತ್ರವಾದ ವರ್ತನೆಯನ್ನು ನೋಡಿ ನಾನು ಅಲ್ಲಿಂದ ಮತ್ತೆ ಇದು ಸೂಕ್ತ ಜಾಗ ಅಲ್ಲ, ಮತ್ತೆ ಅಲ್ಲಿಂದ ಬಂದ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಇದ್ರು, ಅವರು ಅದನ್ನು ಹ್ಯಾಂಡಲ್ ಮಾಡ್ತಾರೆ ಬಂದೆ. ಮತ್ತೆ ನಮ್ಮ ಬೇರೆ ಇಬ್ಬರು ಹುಡುಗರು ಹೋಗಿ ಆ ಮಾಜಾರಿಗೆ ಸೈನ್ ಸಹ ಮಾಡಿದ್ದಾರೆ. ಹೋಗಿ ಮೂಢ ಹಗರಣ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಯಾರು ಏನಂತೇಳಿ ಇದು ಖಾಲಿ ಕರ್ನಾಟಕ ರಾಜ್ಯಕ್ಕಲ್ಲ ದೇಶಕ್ಕೆ ಗೊತ್ತಿದೆ. ಅದರಿಂದ ಆ ಬಗ್ಗೆ ನಾವು ಹೇಳುವುದಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಯಾರು ತಪ್ಪು ಮಾಡಿದಾರೋ ಅದಕ್ಕೋಸ್ಕರ ತಪ್ಪು ಮಾಡಿದಾರೋ ಇಲ್ಲ ಅಂತ ಇನ್ನು ತನಿಖೆಯನ್ನು ಆಗಬೇಕು. ಆದರೂ ಅವರನ್ನು ಈಗಾಗಲೇ ವಜಾ ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ಹಂತದಲ್ಲಿರುವಾಗ ನಾವು ಆ ಬಗ್ಗೆ ಮಾತಾಡೋದಿಲ್ಲ. ಇವರಿಗೆ ಏನಾದರೂ ಮಾತಾಡಲಿಕ್ಕೆ ಇಶ್ಯೂ ಬೇಕು, ಅದಕ್ಕೋಸ್ಕರ ಆಗಲಿ ಕೈಗಾಲು ಸ್ವಲ್ಪ ಲೂಸ್ ಆಗ್ತದೆ, ಮೈಸೂರು ತನಕ ನಡ್ಕೊಂಡು ಹೋಗಲಿ, ಏನು ನಮಗೇನು ಬೇಸರ ಇಲ್ಲ ಆ ಬಗ್ಗೆ. ಒಟ್ಟಾರೆಯಾಗಿ ಹಿಜಾಬ್ ಪ್ರಕರಣದ ಮೂಲಕ ಹಿಂದೂ ಮುಸ್ಲಿಂ ವಿಚಾರದಲ್ಲಿ ಸುದ್ದಿಯಾಗಿದ್ದ ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಹೊಸ ವಿವಾದ ಕೋಲಾಹಲ ಎಬ್ಬಿಸಿದೆ. ಇನ್ನು ತನಿಖೆಯ ನೆಪದಲ್ಲಿ ಪರಶುರಾಮನ ವಿಗ್ರಹ ಕಾರ್ಕಳ ಪೊಲೀಸ್ ಠಾಣೆಯ ಗೋಡೌನ್ ಸೇರಿದ್ದು ಜಿಲ್ಲೆಯ ನಾಗರಿಕರಿಗೆ ಬೇಸರ ತಂದಿರುವುದು ಸತ್ಯ. ಸದ್ಯ ಇದು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಅಲ್ಲಿಂದ ಇಲ್ಲಿ ತನಕ ಏನೇನಾಯಿತು ಅನ್ನುವಂಥ ಪ್ರಶ್ನೆಗಳ ನಡುವೆ ಕೊನೆಯ ದೃಶ್ಯ ಅತ್ಯಂತ ನೋವಿನ ದೃಶ್ಯ. ಅದು ಪರಶುರಾಮನ ರುಂಡವನ್ನು ಯಾವ ರೀತಿ ಕ್ರೇನ್ ಮೂಲಕ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅದೇ ಪರಶುರಾಮನನ್ನು ನಾವು ಆ ಬೆಟ್ಟದಲ್ಲಿ ಉಮಿಕಲ್ ಬೆಟ್ಟದಲ್ಲಿ ಅಲ್ಲಿ ನಿರ್ಮಿಸಲಾಗಿದ್ದಂತಹ ಸಂದರ್ಭಗಳಲ್ಲಿ ಆ ಪೂಜೆ ಹೋಮ ಹವನಗಳನ್ನು ಕೂಡ ಮಾಡಿದರು. ತದನಂತರ ಅಲ್ಲಿ ನಿರ್ಮಾಣ ಆಗಿತ್ತು, ಉದ್ಘಾಟನೆ ಕೂಡ ಆಗಿತ್ತು. ಪರಶುರಾಮ ಅಂತ ಬಂದಾಗ ಅದು ನಮ್ಮ ತುಳುನಾಡಿನ ಸೃಷ್ಟಿಕರ್ತನನ್ನೇ ವಿಕೃತಗೊಳಿಸಿದ್ರಾ ಈ ನಮ್ಮ ಶಿಲ್ಪಿ ಅಥವಾ ಈ ರಾಜಕೀಯ ಪಾರ್ಟಿಗಳು ಅನ್ನುವಂಥ ಪ್ರಶ್ನೆಗಳ ನಡುವೆ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಯಾಕಂತ ಬಂದಾಗ ಭಾಳ ಜನರಿಗೆ ಗೊಂದಲ ಇದೆ. ಏನಪ್ಪ, ಏನು ಕತೆ ಇದು, ಏನಾಗ್ತಾ ಇದೆ, ಪರಶುರಾಮನ ಒಂದು ಪ್ರತಿಮೆಯ ಬಗ್ಗೆ ಇನ್ನೂ ಕೂಡ ಮುಗಿತಾ ಇಲ್ಲ ಈ ಒಂದು ವಿವಾದ, ಏನು ಕತೆ, ಮತ್ತೆ ಪರಶುರಾಮನ ವಿವಾದ ಸೃಷ್ಟಿಯಾಗಿದೆ. ಇಷ್ಟೆಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಅತಿಥಿಗಳು ಜಾಯಿನ್ ಆಗಿದ್ರೆ ವಿತ್ ಬೋತ್ ದ ಪಾರ್ಟೀಸ್, ಒನ್ ಸೈಡೆಡ್ ಯಾವತ್ತೂ ಕೂಡ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಏನಾಗಿದೆ ಏನೇನು ಕತೆ ಅನ್ನುವಂಥ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಜೊತೆಗೆ ಈ ಒಂದು ವಿವಾದದಲ್ಲಿ ಪ್ರಮುಖವಾಗಿರುವಂಥ ವ್ಯಕ್ತಿಯೂ ಕೂಡ ಹೌದು, ಅಂದರೆ ದೂರುದಾರರು ಇವರು. ಅಂದರೆ ಈ ರೀತಿ ಇಲ್ಲಿ ಅನ್ಯಾಯ ಆಗಿದೆ, ನಕಲಿ ಪರಶುರಾಮನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದಂಥ ವ್ಯಕ್ತಿ. ಜೊತೆಗೆ ಕಾರ್ಕಳದಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದಿತ್ತು, MP ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯೂ ಕೂಡ ಹೌದು. ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ ಸರ್. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಅವರು. ಆತ್ಮೀಯವಾದಂಥ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ಯುವ ಮೋರ್ಚಾ ಉಡುಪಿಯ ಉಪಾಧ್ಯಕ್ಷರು ಸುಹಾಸ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಸರ್ ತಮಗೂ ಕೂಡ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯಾ ನಾಯಕ್ ಅವರು, ಅಂದ್ರೆ ಪರಶುರಾಮ ಥೀಮ್ ಪಾರ್ಕ್ ಅಂದಿನಿಂದ ಇಂದಿನವರೆಗೂ ಫ್ರಮ್ ದ ಫಸ್ಟ್ ಡೇ ಇಂದ ಈ ಒಂದು ಥೀಮ್ ಪಾರ್ಕ್, ಜೊತೆಗೆ ಅಲ್ಲಿ ಪರಶುರಾಮನ ಮೂರ್ತಿ ಅನ್ನುವಂಥದ್ದು ಏನಿದೆ ನೋಡಿ, ಅದು ಸಂಪೂರ್ಣವಾಗಿರುವಂಥ ನಕಲಿಯಾಗಿರುವಂತಹ ಮೂರ್ತಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಮಹಿಳೆ, ಜೊತೆಗೆ ಅವರ ತಂಡ ದಿವ್ಯಾ ನಾಯಕ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ನಾಲ್ವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕು. ಏನು ಸತ್ಯ, ಏನು ಸುಳ್ಳು, ಯಾವುದು ಸತ್ಯ, ಯಾವುದು ಮಿಥ್ಯ ವಿಚಾರಗಳ ನಡುವೆ ನಾನು ನೇರವಾಗಿ ಫಸ್ಟ್ ಸೆಕ್ಷನ್ ಹೋಗ್ತಾ ಇರುವಂತದ್ದು ಕಾಂಗ್ರೆಸ್ ಮುಖಂಡರು ಉದಯ್ ಕುಮಾರ್ ಶೆಟ್ಟಿ ಅವರು. ಸರ್, ತಮ್ಮ ಮೇಲೆ ಬಹಳ ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ತಾವುಗಳು ಕೂಡ ಆರೋಪ ಮಾಡಿದ್ರಿ ಈ ಹಿಂದಿನಿಂದಲೂ ಕೂಡ ಈ ಮೂರ್ತಿ ನಕಲಿ ಅನ್ನುವಂಥದ್ದು. ಫಸ್ಟ್ ಸೆಕ್ಷನ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸದ್ಯದ ಪರಿಸ್ಥಿತಿ? ಎಲ್ರಿಗೂ ನಮಸ್ಕಾರ. ಎಸ್ ಸರ್. ಏನ್ ಹೇಳುದು, ಬಹಳ ಬೇಸರ ಸಂಗತಿ. ಈ ಒಂದು ವಿಷಯ ಇಟ್ಟುಕೊಂಡು ನಿಮ್ಮ ಎದುರು ಬರುವಂತಹ ಪರಿಸ್ಥಿತಿ ನಮ್ಮ ಕಾರ್ಕಳದಲ್ಲಿ ಬಂತಲ್ಲ ಅಂತ ನಂಗೆ ಬಹಳ ಬೇಸರ. ನಮ್ಮ ಸಮಯಕ್ಕೆ ಬೇರೆ ಬೇರೆ, ನಮ್ಮ ಸಮಯ ಬೇರೆ ಎಲ್ಲ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗಿದ್ರೆ ನಾವು ಸಂತೋಷ ಪಡ್ತಿದ್ದೆವು. ಇವತ್ತು ನಮ್ಮಲ್ಲಿ ಒಂದು ಹಿಂದೂ ಧಾರ್ಮಿಕತೆಯನ್ನು
ಹಾಳು ಮಾಡಿ ಒಂದು ಪರಶುರಾಮ ನಕಲಿ ಮೂರ್ತಿಯ ಪ್ರತಿಷ್ಠೆಯ ಬಗ್ಗೆ ಮತ್ತೆ ಅದರ ವಿವಾದದ ಬಗ್ಗೆ ಮಾತಾಡುವಂತ ದುರ್ದೈವ ನಮ್ಗೆ ಒದಗಿ ಬಂದಿದಲ್ಲ ಅಂತ ಬಹಳ ಬೇಸರದಿಂದ ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ಹೇಳಲಿಕ್ಕೆ ಏನಿಲ್ಲ ಸರ್, ನಾನು ಇಷ್ಟೇ ಹೇಳುದು, ಇದು ನಕಲಿ ಮೂರ್ತಿ. ನಕಲಿ ಮೂರ್ತಿ ಹೌದಂತ ಮಾಡಿದವರು ಒಪ್ಪಿಕೊಳ್ಳಲಿ. ನಾವೆಲ್ಲರೂ ಸೇರಿ ಪ್ರಜ್ಞಾವಂತ ನಾಗರಿಕರು, ಕಾರ್ಕಳದ ಎಲ್ಲಾ ಮನಸ್ಸುಗಳು ಸೇರಿಕೊಂಡು ಪುನಃಸಲ ಒಳ್ಳೆ ಒಂದು ಅಲ್ಲಿ ಪ್ರವಾಸೋದ್ಯಮ ತಾಣ ಆಗುವಂತಾಗಲಿ, ಅದ್ರ ಜನರು ಸಾವಿರಾರು ಜನರು ನಮ್ಮ ಊರಿಗೆ ಬರುವಂತಾಗಲಿ, ಅದರಿಂದ ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಇಷ್ಟೇ ನನ್ನ ಆಶಯ. ಓಕೆ 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 ಎಸ್ ಸರ್. ಅಂದ್ರೆ ಇಲ್ಲಿ ರಾಜಕೀಯ ಇಲ್ಲ, ಇದು ನಕಲಿ ಮೂರ್ತಿ, ಸರಿಯಾಗಿರುವಂತಹ ಕಂಚಿನ ಮೂರ್ತಿಯನ್ನ ಮಾಡೋಣ ಅನ್ನುವಂತ ವಿಚಾರವನ್ನ ತಾವು ಹೇಳ್ತಾ ಇದ್ದೀರಿ. ಅಷ್ಟೇ ನಮ್ಮ ಒಂದೇ ಉದ್ದೇಶ. ನಕಲಿ ಮೂರ್ತಿ ಹೌದಾ ಅಲ್ವಾ? ಹೌದಂತಾದ್ರೆ ನಮ್ಗೆ ಸ್ಪಷ್ಟವಾಗಿ ಹೇಳಿ ನಾವು ನಕಲಿ ಮೂರ್ತಿ ಅಂತ ಹೇಳ್ತಿದ್ದೇವೆ. ಅದ್ರಲ್ಲಿ ಯಾರನ್ನು ಹೇಳುದು? ಅಥವಾ DC ಅವರನ್ನು, ಅಥವಾ ಮೂರ್ತಿ ಮಾಡಿದವರನ್ನು, ಅಥವಾ ಮಾಡಿದವರನ್ನು, ಇನ್ನೊಬ್ಬರ ಇವರ ಬಗ್ಗೆ ಮಾತನಾಡ್ಲಿಕ್ಕೆ ಲಾಸ್ಟಿನ ಕೊನೆಯ ಉದ್ದೇಶ ಒಂದೇ. ಏನು ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಒಳ್ಳೆಯ ಪರಶುರಾಮ ಥೀಮ್ ಪಾರ್ಕ್ ಆಗ್ಬೇಕು. ಅಲ್ಲಿ ನಿಜವಾಗಿ ಏನೊಂದು ಉದ್ದೇಶ, ಕಂಚಿನ ಮೂರ್ತಿಯೋ ಅಥವಾ ಯಾವ್ದು ಮಾಡ್ಬೇಕಾದ ಉದ್ದೇಶ ಉಂಟು, ಅದು ಚೆನ್ನಾಗಿ ಆಗ್ಬೇಕು. ಅಲ್ಲಿ ಸುಮ್ಮನೆ ಯಾವ್ದೋ ಒಂದು ರಾಜಕೀಯ ಡೊಂಬರಾಟಕ್ಕೋಸ್ಕರ ಒಂದು ಟೆಂಪರರಿ ಮೂರ್ತಿ ಮಾಡುದು, ಅದು ನಾಡಿನ ದೊರೆ ಮುಖ್ಯಮಂತ್ರಿಯನ್ನು ಕರೆಯುವುದು, ಅದು ಮೂರ್ತಿಗಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿ ಅಲ್ಲಿ ಕಲ್ಚರಲ್ ಕಾರ್ಯಕ್ರಮ ಮಾಡುದು, ಆ ನಂತರ ಆಗುವಾಗ 1-2 ತಿಂಗಳಲ್ಲಿ ಅದನ್ನು ಪುನಃ ನಾವು ಸ್ವಲ್ಪ ಚೇಂಜಸ್ ಉಂಟು ಅಂತ ಹೇಳುದು, ಅದರ ಅರ್ಧ ಭಾಗವನ್ನು ತೆಗೆದುಕೊಂಡು ಹೋಗುದು, ಆಗಿದ ನಂತರ ಅದು ಸ್ವಲ್ಪ ಮಾತ್ರ ಆಂಗಲ್ ಮಾತ್ರ ಕ್ರಾಸ್ ಇತ್ತು, ಬೇರೆ ಎಲ್ಲ ಸರಿ ಇತ್ತು, ಅದನ್ನು ಮಾತ್ರ ಸರಿ ಮಾಡಿ. ಇದು ಏನು ಜನ ಯಾರು ಮೂರ್ಖರಿದ್ದಾರಾ? ಇದೆಲ್ಲ ಜನರಿಗೆ ನೋಡಿ 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 ಸಾಕಾಗಿದೆ. ನಂಗೆ ಖಂಡಿತ ಈ ವಿಷಯದ ಬಗ್ಗೆ ಯಾರ ಬಗ್ಗೆ ಸಹ ಏನು ಆಪಾದನೆ ಮಾಡುದು ಅಥವಾ ಅದರ ಬಗ್ಗೆ ಮಾತಾಡುದು, ಅದರ ಬಗ್ಗೆ ಇದ್ದ ನಮ್ಮ ಕಾರ್ಕಳದ ಒಳ್ಳೆ ಮನಸ್ಸನ್ನು ಹಾಳು ಮಾಡುದು, ಇದು ನನ್ನ ಉದ್ದೇಶ ಅಲ್ಲ. ಏನೇನು ಸರ್ಕಾರ ಇದೆ, ಜಿಲ್ಲಾಧಿಕಾರಿಗಳಿದ್ದಾರೆ, SP ಅವರು ಇದ್ದಾರೆ, ದೊಡ್ಡ IAS ತಂಡ ಇದೆ, ಅಥವಾ ಈ ರಾಜ್ಯದಲ್ಲಿ ಎಷ್ಟೆಷ್ಟೋ ದೊಡ್ಡ ಮೂರ್ತಿ ಮಾಡಿದ ಹಿನ್ನೆಲೆ ಇದೆ, ಚರಿತ್ರೆ ಇದೆ, ಇದನ್ನೆಲ್ಲ ಸೇರಿಸ್ಕೊಂಡು ಎಲ್ಲವನ್ನು ಸೈಲೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಥೀಮ್ ಪಾರ್ಕ್ ಮಾಡ್ಲಿ. ಒಂದು ಎಲ್ಲ ನಿಮ್ಮ ಹತ್ರ ಕಳಕಳಿಯ ವಿನಂತಿ, ನಿಮ್ಮ ಮಾಧ್ಯಮದವರ ಮೂಲಕ ನಾನು ಇಡೀ ನಮ್ಮ ತಾಲೂಕಿಗೆ ಅಥವಾ ಇಡೀ ರಾಜ್ಯಕ್ಕೆ ನನ್ನ ಇದೇ ಒಂದು ಸಂದೇಶ. ಎಸ್ ಸರ್, ಬರ್ತೀನಿ. ಬಹಳಷ್ಟು ಪ್ರಶ್ನೆಗಳಿವೆ ಸರ್, ಜನರ ಕರೆಗಳಿಗೆ ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ಯಾಕಂದ್ರೆ ಜನರು ಈ ಒಂದು ವಿಚಾರವನ್ನ, ಈ ಒಂದು ವಿವಾದವನ್ನ ನೋಡ್ತಾ ಇದ್ದಾರೆ. ಸೊ ದಟ್ಸ್ ವೈ ಜನರ ಅಭಿಪ್ರಾಯ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಅದಕ್ಕೂ ಕೂಡ ವೆಲ್ಕಮ್. ಅಂಡ್ ಉದಯ್ ಕುಮಾರ್ ಶೆಟ್ಟಿ ಅವರು, ತಮ್ಮಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನ ಕೇಳುವಂತದ್ದಿದೆ ಇನ್ನು ಮುಂದಕ್ಕೆ. ಯಾಕಂದ್ರೆ ತಮ್ಮ ಮೇಲೆ ಬಹಳಷ್ಟು ಆರೋಪಗಳಿವೆ. ಅಂದ್ರೆ ಸದ್ಯ ಈ ವಿಚಾರ ಕೋರ್ಟ್ ನಲ್ಲಿ ಇದೆ ಅಂತ ಬಂದಾಗ ತಾವುಗಳು ಹೋಗಿ ಅಲ್ಲಿ ಪೊಲೀಸರ ಜೊತೆಯಲ್ಲಿ ಹೋಗಿ ಮಾಡಿರುವಂತಹ ರೈಡ್ಗಳು, ಜೊತೆಗೆ ಅಲ್ಲಿ ಆಗಿರುವಂತಹ ವಿಚಾರ ರಾಜಕೀಯವಾಗಿ ಇರುವಂತಹ ಒಂದು ಪ್ರಭಾವವನ್ನ ಬಳಸ್ತಾ ಇದ್ದೀರಿ ಅನ್ನೋ ಆರೋಪ ಮಾತಾಡ್ತೇನೆ. ಅದರ ಬಗ್ಗೆ ನಾನು ಬಿಫೋರ್ ದಟ್ ಎಸ್ ಸರ್, ನಾನು ನೇರವಾಗಿ ಈಗ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರು ಸುಹಾಸ್ ಶೆಟ್ಟಿ ಅವರು, ಫಸ್ಟ್ ಆಕ್ಷನ್ ಸುಹಾಸ್ ಶೆಟ್ಟಿ ಅವರೇ, ಏನ್ ಹೇಳ್ತೀರಿ? ನಿತಿನ್ ಅವರೇ ನಮಸ್ತೆ. ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ಆಗಿತ್ತು. ಉದಯ್ ಶೆಟ್ಟಿ ಹೇಳಿದ್ರು, ಪರಶುರಾಮನ ಮೂರ್ತಿಗಿಂತ ಜಾಸ್ತಿ ಪರಶುರಾಮನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಜಾಸ್ತಿ ಖರ್ಚು ಮಾಡಿದ್ರು, ಅದು ಅಗತ್ಯ ಇರ್ಲಿಲ್ಲ ಅಂತ, ಮತ್ತೆ ಅದನ್ನ ಮತ್ತೆ ತೆಗಿಬೇಕು ಅಂತ ಹೇಳಿದ್ರು. ಮಾನ್ಯ ಉದಯ್ ಶೆಟ್ರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಆ ದಿನದ ಆ ಬೆಳದಿಂಗಳ ಆ ರಾತ್ರಿಯಲ್ಲಿ ಲೈಟಿಂಗ್ ಗಳನ್ನ ನೋಡಿ ನಮ್ಮ ಶಾಸಕರನ್ನ ಮನಸಾರೆ ಹೊಗಳಿದ್ರು. ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಬಂದಿತ್ತು ಅಂತ ಹೇಳಿದ್ರು. ಅದೇ ವೇದಿಕೆಯಲ್ಲಿ ಸುನಿಲ್ ಕುಮಾರ್ ಅವರು ಹೇಳಿದ್ದು, 2 ತಿಂಗಳ ಕೆಲಸ ಬಾಕಿ ಇದೆ ಅಂತ ಹೇಳಿದ್ರು. ಇವರು ನಿಜವಾದ ಹೋರಾಟಗಾರ ಅಂದ್ರೆ, ಇವರು ನಿಜವಾಗ್ಲೂ ಇವರಿಗೆ ಕಾರ್ಕಳದ ಅಭಿವೃದ್ಧಿಯ ಮೇಲೆ ಇಷ್ಟೆಲ್ಲ ಈಗ ಧಾರ್ಮಿಕ ಭಾವನೆ ಅಂತ ಹೇಳ್ತಿದಾರಲ್ಲ, ಆವತ್ತೇ ಎದುರಿಸಬೇಕಿತ್ತು. ಆವತ್ತು ಇವರಿಗೆ ಯಾವುದೇ ಮಾತು ಬರ್ಲಿಲ್ಲ. ಇನ್ನೊಂದು, ನೀವು ಆರಂಭದಲ್ಲಿ ಹೇಳಿದ್ರಿ ಪರಶುರಾಮನ ಮೂರ್ತಿಯನ್ನ ಹೋಮ ಮಾಡಿ ಯಜ್ಞ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರಂತ. ಖಂಡಿತ ಇಲ್ಲ, ಅದು ದೇವರ ಮೂರ್ತಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ನಾವು ಮಾಡಿದ್ದು ಅಲ್ಲಿ ಪ್ರವಾಸೋದ್ಯಮ ಸ್ಥಾನ, ಅಲ್ಲಿ ಯಾವುದೇ ದೇವಸ್ಥಾನ ಕಟ್ಟಿದ್ದಲ್ಲ. ಹೋಮಗಳಾದದ್ದು, ಯಜ್ಞಗಳಾದದ್ದು, ಕೆಳಗಡೆ ಭಜನ ಮಂದಿರ ಇದೆ. ನಾನ್ ಮಾತಾಡುವ ಕೇಳ್ಬೇಕು ಸರ್, ಕೇಳ್ಬೇಕು ನೀವು. ಮತ್ತೆ ಹೇಳಿ. ನೀವು ಮಾಧ್ಯಮ ಇವತ್ತು ಕೇವಲ ಪರಶುರಾಮ ಮೂರ್ತಿ ಅಂತ ಹೇಳಿದೆ. ಇಟ್ಸ್ ಅ ವಂಡರ್ಫುಲ್ ಥೀಮ್ ಪಾರ್ಕ್. ನೀವು ಬರ್ಬೇಕು, ಅಲ್ಲಿ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಓಪನ್ ಆಡಿಟೋರಿಯಂ ಇದೆ, ಭಜನ ಮಂದಿರ ಇದೆ. ಕ್ಷಮಿಸಿ, ಆದ್ರೆ ಇಂಟರಪ್ಟ್ ಮಾಡ್ತಿದ್ದೀನಿ. ಯಾಕಂತ ಹೇಳ್ತೀನಿ, ತಾವು ಹೇಳಿದ್ರೆ ನೀವು ಬರ್ಬೇಕಂತ ಹೇಳಿದ್ರಿ ಅಲ್ಲ ಸರ್, ನಾನು ಬಂದಿದ್ದೇನೆ ಅಲ್ಲಿಗೆ.
ನಾನು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಬಂದಿದೆ. ಭಜನಾ ಮಂದಿರ ಯಾವುದು? ಬರ್ತೀನಿ ಹೋಮ ಯಜ್ಞ ಸರ್, ಬರ್ತೀನಿ. ನೀವು ಸುಳ್ಳು ಸಂದೇಶವನ್ನು ಇಲ್ಲ ನೀವು ಹೋಮ ಮಾಡಿ ಪರಶುರಾಮ ಮೂರ್ತಿಯನ್ನು ಸರಿ ಬರ್ತೀನಿ. ಅಲ್ಲ ಸರ್, ಬರ್ತೀನಿ. ನೀವು ಹೇಳಿದ್ರಿ ಬನ್ನಿ ಪ್ರತಿಷ್ಠಾವರ್ಧಂತಿ ಮಾಡೋದು ದೇವಸ್ಥಾನದ ಬ್ರಹ್ಮಕಲಶದಲ್ಲಿ. ವೇಟ್ ಸರ್, ನೀವು ಕರೆದ್ರಿ ನಮ್ಮನ್ನ. ಅಲ್ಲ ಬರ್ತೀನಿ. ಓಕೆ, ನೀವು ಕರೆದ್ರಿ ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ ಕರೆದ್ರಿ ನಮ್ಮನ್ನ ಅಲ್ವಾ? ಸೊ ನಾನು ಬಂದಿದ್ದೆ ಸರ್, ಅವಾಗ ಇನ್ವೈಟ್ ಮಾಡಿದ್ರಿ. ಈಗ ನೀವು ನಾನು ಬಂದಿದ್ದೆ, ನಾನು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಬಂದ್ವಿ, 4 ಬಂದ್ವಿ, ನಮ್ಮ ತಂದೆ ತಾಯಿ ಜೊತೆ ನಾನು ಬಂದಿವಿ. ಆ ಸಂದರ್ಭ ಏನಾಗಿತ್ತು ಗೊತ್ತಾ? ಗುಡ್ಡದಲ್ಲಿ ಪರಶುರಾಮನ ಇರಲಿಲ್ಲ. ಆ ಸಂದರ್ಭ ನಾವು ಬಂದ್ವಿ, ಅಲ್ಲಿ ತನಕ ಮೇಲೆ ತನಕ ಬಂದ್ರು, ಅಲ್ಲಿ ಏನು ಇಲ್ಲ, ಭಜನಾ ಮಂದಿರ ಇದೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವು ಅಲ್ಲಿ ತನಕ ಹೋಗಿ ರಿಟರ್ನ್ ಬಂದ್ವಿ. ಅಂದ್ರೆ ಪರಶುರಾಮ ನೋಡ್ಲಿಕ್ಕೆ ನಾವು ಹೋಗಿದ್ವಿ, ಅದೇ ಪರಶುರಾಮ ಇಲ್ಲ. ಆಮೇಲೆ ಹೇಳಿದ್ರೆ 2 ತಿಂಗಳ ನಂತರ ಅಲ್ಲಿ ಆಗುತ್ತೆ, ರಿಸ್ಟ್ರಕ್ಚರ್ ಮಾಡ್ತೀರಿ ಅನ್ನುವಂಥದ್ದು. ಬಟ್ ಸ್ಟಿಲ್ ಆಗಿಲ್ಲ. ನಾವುಗಳು ಬಂದಿದ್ದೀವಿ, ನಮ್ಮಂತ ಅದೆಷ್ಟೋ ಪ್ರವಾಸಿಗರಿಗೆ ಯಾರು ಬಿಡ್ಲಿಲ್ಲ ಆಗ್ಲಿಕ್ಕೆ ಕಾರಣ ನೋಡಿ, ಯಾರು ಬಿಡ್ಲಿಲ್ಲ ಅನ್ನೋದು ಮುಖ್ಯ. ಇವತ್ತು ಕಾರ್ಕಳದ ಅಭಿವೃದ್ಧಿ ಆಗ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ಹೇಳಿದ್ವಿ 4 ತಿಂಗಳ ಅಗತ್ಯ ಇದೆ, ನಾವು ಕೆಲಸ ಮಾಡ್ಲಿಕ್ಕೆ ಇದೆ ಅಂತ. ಅದು ಹ್ಯಾಂಡ್ ಓವರ್ ಆಗಿರ್ಲಿಲ್ಲ ಅಲ್ವಾ? ಅರುಣ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಹ್ಯಾಂಡ್ ಓವರ್ ಕೆಲಸ ಆಗುತ್ತೆ, ಹ್ಯಾಂಡ್ ಓವರ್ ಮಾಡಿದಕ್ಕಾಗಿ ಹ್ಯಾಂಡ್ ಓವರ್ ಆಗಿಲ್ಲ. ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಅವರ ಅನುಮತಿಯ ಮೇರೆಗೆ ಕೆಲಸವನ್ನ ಆರಂಭಿಸ್ತಾರೆ. ಆದ್ರೆ ಕೆಲಸವನ್ನ ಮಾಡಬಾರದು ಅನ್ನೋದನ್ನ ಯಾರು ಪ್ರತಿಭಟನೆ ಮಾಡಿದ್ದು? ಸುಮ್ನೆ ಪ್ರತಿಭಟನೆ ಮಾಡ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆಯ್ತು, ಮೊನ್ನೆ ಮತ್ತೆ ಜಿಲ್ಲಾಧಿಕಾರಿ ಅವರು ಕೆಲಸವನ್ನ ಆರಂಭಿಸಲಿಕ್ಕೆ ಮಾಡ್ತಾರೆ. ಮಧ್ಯರಾತ್ರಿ 2 ಲಾರಿಯಲ್ಲಿ ಮಣ್ಣು ತಂದು ಹಾಕಿದ್ಯಾರು? ಯಾರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಇವತ್ತು ಹೇಳ್ತಿದಾರಲ್ವಾ ಅಭಿವೃದ್ಧಿ ಮಾಡ್ಲಿ ಅಂತ. ಇವತ್ತು ಬಹಳ ದೊಡ್ಡ ಮಟ್ಟದ ತಂಡವನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯನ್ನ ಖಂಡಿತವಾಗಿ ಕೂಡ ಸ್ವಾಗತಿಸಿಕೊಳ್ತೇವೆ ನಾವು. ಆದ್ರೆ ಪ್ರತಿಭಟನೆಯಲ್ಲಿ ಏನ್ ಕೇಳಿದ್ದು? ಇವತ್ತು ಸರ್ಕಾರ ಮಂಜೂರು ಮಾಡಿದ ದುಡ್ಡನ್ನ ವಾಪಸ್ ಕೊಡ್ಲಿಕ್ಕೆ ಹೇಳಿ. ದುಡ್ಡು ಕೊಡ್ಲಿಲ್ಲಲ್ವಾ? ದುಡ್ಡು ಕೊಡ್ಲಿ, ಕೆಲಸ ಮಾಡ್ಲಿ, ಕೆಲಸ ಮಾಡ್ಬೇಕಂತ ನಾವು ಹೇಳ್ತಾ ಇರೋದು. ನಾವು ಕಳೆದ ಜುಲೈಯಿಂದಲೂ ಹೇಳ್ತಾ ಇದ್ವಿ, ಇವತ್ತು ಮತ್ತೆ ಹೇಳ್ತಾ ಇದ್ವಿ, ತನಿಖೆಯನ್ನ ಮಾಡಿ. ಒಂದು ಫೈಬರ್ ಇದು, ಪ್ಲಾಸ್ಟಿಕ್ ಇದು, ಸಿಮೆಂಟ್ ಇದು ಅಂತ ಹೇಳ್ತಿರಲ್ವಾ? ಅದು ಫೈಬರ, ಪ್ಲಾಸ್ಟಿಕ್, ಸಿಮೆಂಟ್ ಅಂತ ನೋಡ್ಲಿಕ್ಕೆ 1.5 ವರ್ಷ ಬೇಕಾ? ನಮ್ಮ ಟೆಕ್ನಾಲಜಿ ಅಷ್ಟೊಂದು ಹಿಂದೆ ಇದೆಯಾ? ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟು ತಾಕತ್ತಿಲ್ವಾ? ಸುಮ್ಮನೆ ಪ್ರತಿಭಟನೆ ಮಾಡೋದು, ಯಾರ ವಿರುದ್ಧ ಪ್ರತಿಭಟನೆ ಮಾಡೋದು, ಯಾರಿಗೆ ಬೈಯೋದು? ಕಾರ್ಕಳದ ಮರ್ಯಾದೆಯನ್ನು ತೆಗಿತಿದ್ದಾರೆ. ಇವತ್ತು ಯಾರು ತೆಗಿತಿದ್ದಾರೆ ಅಂತ ನಾನು ಮತ್ತೆ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಒಂದು ಫೈಬರ್ ಪ್ಲಾಸ್ಟಿಕ್ ಅಂತ ನೋಡ್ಲಿಕ್ಕೆ ಸರ್ಕಾರಕ್ಕೆ ಆಗುದಿಲ್ವಾ? ಸಿಒಡಿ ತನಿಖೆಗೆ ಆಗಲ್ವಾ? ಪೊಲೀಸರಿಗೆ ಆಗಲ್ಲ, ಜಿಲ್ಲಾಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇದು ಅರ್ಥ ಇಲ್ಲದೆ ದಾರಿ ತಪ್ತಾ ಇದೆ ಪ್ರತಿಭಟನೆ. ಏನಾಗ್ಬೇಕಿತ್ತು ಅದನ್ನ ಬಿಟ್ಟು ಇವತ್ತು ಬೇರೆ ಮಾರ್ಗಕ್ಕೆ ಇವತ್ತು ಕಾರ್ಕಳದ ಕಾಂಗ್ರೆಸ್ ನಾಂದಿ. ಪ್ರವಾಸೋದ್ಯಮ ಬೇಕಾಗಿಲ್ಲ, ಕಾರ್ಕಳದ ಕ್ಷೇತ್ರ ಒಳ್ಳೆದಾಗಿರೋದು ಬೇಕಾಗಿಲ್ಲ, ಧಾರ್ಮಿಕ ಭಾವನೆ ಧಕ್ಕೆ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಹಣೆಬರ ಇಡೀ ಲೋಕಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಅಯೋಧ್ಯೆ ಅಂತ ರಾಮ ಮಂದಿರಕ್ಕೆ ಹೋಗ್ಲಿಲ್ಲ ಇವ್ರಿಗೆ ಯಾವ ನೈತಿಕತೆ ಇದೀರಿ ಧಾರ್ಮಿಕ ಭಾವನೆಗಳ ಬಗ್ಗೆ ಮಾತಾಡ್ಲಿಕ್ಕೆ? ಎಸ್ ಸರ್ ಓಕೆ, ಅಯೋಧ್ಯೆ ವಿಚಾರ ಬರುತ್ತೆ. ಓಕೆ, ಎನಿವೆ, ಇದೀಗ ಮೂರ್ತಿ ಕಂಚಿದ್ದ ಅಥವಾ ಫೈಬರ್ದ ಏನ್ ಹೇಳ್ತೀರಾ ಸರ್? ಯಾಕೆ ರಾತ್ರೋರಾತ್ರಿಯಲ್ಲಿ ಎತ್ತಂಗಡಿ ಆಗುತ್ತೆ? 100% ಕಂಚಿತ್ ಸರ್. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ವಿ. ಎತ್ತಂಗಡಿ ಮಾಡಿದ್ದು ಅಧಿಕಾರಿಗಳು. ನಾವು ಅದು ಹೇಳಿದ ದಿನ ನಾನು ಹೇಳಿದೆ ನಿಮ್ಗೆ, ಉದ್ಘಾಟನೆಯ ದಿನವೇ ನಾವು ಹೇಳಿದ್ವಿ ಕೆಲಸ ಬಾಕಿ ಇದೆ ಅಂತ ನಾವು ಹೇಳಿದ್ವಿ. ಆ ಕಾರಣಕ್ಕೋಸ್ಕರ ಅದನ್ನು ತಗೊಂಡು ಹೋಗ್ತಾರೆ. ಇವತ್ತು ನಿನ್ನೆ ಪೊಲೀಸ್ SP ಅವರು ಮಾತಾಡುವಾಗ ಹೇಳ್ತಾರೆ, ಏನ್ ಹೇಳಿದ್ರು? ಪೊಲೀಸ್ ಸುಪರ್ದಿಯಲ್ಲಿರುವಾಗ, ಸರ್ಕಾರದ ಸುಪರ್ದಿಯಲ್ಲಿರುವಾಗ ಅದು ನಾಪತ್ತೆ ಆಗೋದು ಹೇಗೆ? ಅದು ಎತ್ತಂಗಡಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇವತ್ತು ಬಹಳ ವಿಪರ್ಯಾಸ ಮತ್ತೆ ಬಹಳ ಕಾಮಿಡಿ ಇದೆ. ಅದು ನಾಪತ್ತೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಕಾರ್ಕಳದ ಕೃಷ್ಣ ಶೆಟ್ಟಿ ಅಂತ ಹೆಸರಿನವರು. ಇವತ್ತು ಅದು FIR ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಂದು ಸರ್ಕಾರದ ಸುಪರ್ದಿಯಲ್ಲಿರುವಂತ ಕೆಲಸ, ಅದು ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು, PWD ನೇತೃತ್ವ ಮಾಡಿರುವಂತ ಒಂದು ರಸ್ತೆಗಳಿರ್ಬೋದು, ಅದು ರಸ್ತೆ ಸರಿ ಇಲ್ಲ ಅಂತ ಯಾರು ದೂರು ಕೊಡ್ಬೇಕು? ಅದೇ ರಸ್ತೆ ಮಾಡಿದ್ರೆ PWD ಅವರು ಕೊಡ್ಬೇಕು. ಹೈವೇ ಮಾಡಿದ್ರೆ ನ್ಯಾಷನಲ್ ಹೈವೇ ಅವರು, ಅಥವಾ ಬ್ರಿಡ್ಜ್ ಮಾಡಿದ್ರೆ PWD ಅವರು ಕೊಡ್ಬೇಕು. ಆವಾಗ FIR ಆಗುತ್ತೆ. ನಾನು ಹೋಗಿ ನನ್ನ ಮನೆಗೆ ಆದ ರಸ್ತೆ ಸರಿಯಾಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ FIR ಆಗುತ್ತಾ? ಇದು ಹೆಂಗೆ FIR ಆಗುತ್ತೆ ನೋಡಿ? ಆವತ್ತಿನಿಂದ ಇವತ್ತಿನವರೆಗೆ ಎಲ್ಲವೂ ಕೂಡ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಗಳಿಗೆ ಆಗ್ತೇವೆ. ಒಟ್ಟಿನಲ್ಲಿ ಇವರಿಗೆ ಅದು ಕಂಚಿದ್ದೋ ಇದ್ರದೊಂದು ಡೌಟ್ ಇಲ್ಲ. ಮೊನ್ನೆ ಹೇಳಿದ್ರು ಪರಶುರಾಮನಿಗೆ ಸಿಕ್ಕಿದ ಜಯ ಅಂತ ದೊಡ್ಡ ಪೋಸ್ಟರ್ ಹಾಕೊಂಡು ಎಲ್ಲ ಸಿಕ್ತು ಅಂತ ಹೇಳಿದ್ರು. ಅದು ಕಂಚಿದಂತ ಗೊತ್ತಾದದೇ ತಡ, ಮತ್ತೆ ಪುನಃ ನಾಟಕ ಶುರು ಮಾಡಿದ್ರು. ಇವರ ನಾಟಕವನ್ನ ಕಾರ್ಕಳದ ಜನತೆ ನೋಡ್ತಿದ್ದಾರೆ. ಯಾವ್ದು ಕಂಚು, ಯಾವ್ದು ಪ್ಲಾಸ್ಟಿಕ್, ಯಾವ್ದು ಫೈಬರ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಸರ್. ಫೈಬರ್ ಇದ್ದು ಆದ್ರೆ ಪರಶುರಾಮನ ಥೀಮ್ ಪಾರ್ಕ್ ಆಗಿ 6-7 ತಿಂಗಳಿತ್ತಲ್ಲ, ಆ ರೈನಿ ಸೀಸನ್ ಗೆ ಅದು ಇರ್ಲಿಕ್ಕೆ ಸಾಧ್ಯ ಇದೆಯಾ?
ಕಾರ್ಕಳದ ಮಳೆಗೆ, ಕರಾವಳಿಯ ಮಳೆಗೆ ಫೈಬರ್ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ತೆಗ್ದದ್ದು ಸರ್. ಈಗ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಈ ಮಳೆಗೆ ಆ ಮೂರ್ತಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ತೆಗ್ದಿಲ್ಲ. ಆ ಮಳೆಗಾಲ ಇತ್ತು ಸರ್, ಕಳೆದ ಮಳೆಗಾಲ ಇತ್ತು. ನೀವು ಮತ್ತೆ ಸುಳ್ಳು ಇನ್ಫಾರ್ಮೇಶನ್ ಕೊಡ್ಬೇಡಿ. ನೀವು ಈಗಾಗಲೇ ಇಲ್ಲ ಒಂದು ಸುಹಾಸ್ ಇನ್ನು ಬರ್ತೀನಿ. ಇಲ್ಲ ಏನ್ ಗೊತ್ತಾ ಸುಹಾಸ್ ಸರ್, ಒಂದು ಮಾತು, ಹೋಮ ಯಜ್ಞ ನಾನು ಇಂಟೆನ್ಷನ್ಲಿ ತೆಗ್ದಿರುವಂತ ವರ್ಡ್. ನಾನು ಟು ಬಿ ಫ್ರಾಂಕ್ ಹೇಳಿದ್ರೆ ಇಂಟೆನ್ಷನ್ಲಿ ತೆಗ್ದಿರುವಂತದ್ದು. ಯಾಕೆ ಹೇಳ್ತೀನಿ ವೇಟ್ ನಾನು ಸುಳ್ಳು ಮಾಹಿತಿ ಕೊಡ್ಲಿಲ್ಲ ವಿತ್ ಇಂಟೆನ್ಷನ್ಲಿ. ಇಲ್ಲ ನಾನು ಹೇಳ್ಬೇಕಾ ನಾನು ಈಗ ಬರ್ತೀನಿ ಆಯ್ತು ನಾನು ಈಗ ಬರ್ತೀನಿ. ನಾನು ವಿತ್ ಇಂಟೆನ್ಷನ್ಲಿ ತೆಗ್ದಿರುವಂತ. ಯಾಕೆ ಗೊತ್ತಾ, ಅಲ್ಲಿ ಭಜನಾ ಮಂದಿರ ಇತ್ತಾ ಇಲ್ವಾ? ಇದೆ. ಭಜನಾ ಮಂದಿರ ಇರೋದಲ್ಲಿ ಭಜನಾ ಮೆರವಣಿಗೆ ಮಾಡಿದ್ದು, ಪ್ರಥಮ ದಿನ ಭಜನಾ ಮಂದಿರದ ಉದ್ಘಾಟನೆ ಮಾಡಿರೋದು, ಅಲ್ಲಿ ಬರ್ತೀನಿ. ಅಲ್ಲಿ ಒಂದೇ ಹೋಮ ಆಗಿಲ್ಲ ಹಾಗಾದ್ರೆ ಭಜನಾ ಮಂದಿರದಲ್ಲಿ ಇವತ್ತು ಕೂಡ ಕರೆಕ್ಟ್ ಆಗಿದೆಯಾ ಸರ್? ಅಲ್ಲಿ ಏನಾಗ್ಲಿಲ್ಲ. ಅಲ್ಲ ಹೋಮ ಆಗಿದೆಯಾ? ನಿಮ್ಮ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಹೋಮನೇ ಆಗಿಲ್ಲ ಹಾಗಾದ್ರೆ? ಪರಶುರಾಮನ ಥೀಮ್ ಪಾರ್ಕ್ ಅಲ್ಲಿ ಹೋಮ ಆಗ್ಲಿಲ್ಲ ಸರ್, ಭಜನಾ ಮಂದಿರದಲ್ಲಿ ಆಗಿರುವಂತ. ಭಜನಾ ಮಂದಿರ ಎಲ್ಲಿದೆ? ಥೀಮ್ ಪಾರ್ಕ್ ಒಳಗಡೆ ಇರುವಂತದ್ದು. ಪರಶುರಾಮನ ಪ್ರತಿಮೆಗೆ ಹೋಮ ಮಾಡಿ ಸರ್ ನಾನು ಪರಶುರಾಮ ಪ್ರತಿಮೆಗೆ ಹೋಮ ಮಾಡಿದೆ ಅಂತ ಹೇಳಿಲ್ಲ. ನಾನು ಥೀಮ್ ಪಾರ್ಕ್ ಅನ್ನು ಇನ್ಕ್ಲೂಡ್ ಮಾಡಿರುವಂತದ್ದು. ನಾನು ತೆಗ್ದಿರುವಂತ ವಿತ್ ಇಂಟೆನ್ಷನ್ಲಿ ಆ ಪಾಯಿಂಟ್ ತೆಗ್ದಿರುವಂತದ್ದು, ಗೊತ್ತಾಯ್ತಾ? ನಾನು ವೈ ಅಂತ ಹೇಳ್ತೀನಿ. ಅದು ನಮ್ಮ ಧಾರ್ಮಿಕ ಭಾವನೆ, ನಂಬಿಕೆಗೆ ಘಾಸಿ ಆಗಿರುವಂತದ್ದು. ಎಲ್ಲಿ ಅಂತ ಅಲ್ಲಿಂದ ಬರ್ತೀನಿ ನಾನು. ಯಾಕೆ ಈಗ ಧಾರ್ಮಿಕ ವಿಚಾರ ಅಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ, ಈ ತಾವು ಹೇಳಿದ ಭಜನಾ ಮಂದಿರ ಬೆಟ್ಟದ ಮೇಲೇನೆ ಇದೆ, ಬೆಟ್ಟದ ಕೆಳಗಡೆ ಇಲ್ಲ, ರೋಡಲ್ಲಿ ಇಲ್ಲ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಇಲ್ಲ. ಅಲ್ಲಿ ನೀವು ನಾನು ಹೇಳಿದ್ರೆ ಒಪ್ಕೊಳ್ತೀನಿ ತಪ್ಪು ಅಂತ ಹೇಳಿ. ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳೋದು ಓಲ್ಡ್ ಕಾನ್ಸೆಪ್ಟ್. ದಟ್ಸ್ ಅ ಓಲ್ಡ್ ಕಾನ್ಸೆಪ್ಟ್ ಥೀಮ್ ಪಾರ್ಕ್. ಓಕೆ, ಈಗ ರೋಡ್ ಸೈಡ್ ಅಲ್ಲಿ ನಮ್ಮ ಕದ್ರಿ ಪಾರ್ಕ್, ವೇಟ್ ನಾನು ಬರ್ತೀನಿ. ಕದ್ರಿ ಪಾರ್ಕ್ ಅಲ್ಲೂ ಕೂಡ ಒಂದು ಪರಶುರಾಮನ ಮೂರ್ತಿ ಮಾಡಿದ್ರೆ ಅಥವಾ ರಾಮನ ಮೂರ್ತಿಯನ್ನ ಮಾಡಿದ್ರೆ ಅಲ್ಲೂ ಕೂಡ ಈ ರೀತಿಯ ಹೋಮ ಮಾಡಿದ್ರೆ ನಾವು ಮಾತಾಡ್ತೀವಿ. ಯಾವ್ದು ರೋಡ್ ಸೈಡ್ ಅಲ್ಲಿ ಕೂಡ ಒಂದು ಮೂರ್ತಿಯನ್ನ ಮಾಡಿ ನಾವು ಮಾತಾಡ್ತೀವಿ. ವಿಚಾರ ಅದು ಬರಲ್ಲ. ಹೋಲ್ ಥೀಮ್ ಪಾರ್ಕ್ ಅಲ್ಲಿ ಹೋಮ ಆಗಿದೆಯಲ್ವಾ ಅಂತ ಅದನ್ನು ನಾನು ಕೇಳ್ತಾ ಇರೋದು. ಯಾಕಂದ್ರೆ ನಮ್ಮ ಭಾವನೆ, ನೀವು ಏನೇ ಸ್ಪಷ್ಟೀಕರಣ ಕೊಡಬಹುದು ಮಾಧ್ಯಮಗಳು ತಗೊಂಡಾಗ ಥೀಮ್ ಪಾರ್ಕ್ ಅನ್ನ ಹೋಲ್ ಕಾನ್ಸೆಪ್ಟ್ ಆಗಿ ನಾವು ತಗೊಳ್ತೀವಿ. ಒಂದು ವರದಿಯನ್ನ ಮಾಡಿದಾಗ ಹೋಲ್ ಕಾನ್ಸೆಪ್ಟ್ ಆಗಿ ವರದಿ ಮಾಡ್ತೀವಿ. ಅಂದ್ರೆ ಕಾರ್ಯಕ್ರಮ ಬರ್ತೀನಿ ನಾನು ಬರ್ತೀನಿ. ಓಕೆ, ನಮ್ಮ ಹಿರಿಯ ಪತ್ರಕರ್ತರು ಮಾತಾಡ್ತೀನಿ, ಬರ್ತೀನಿ. ಓಕೆ, ನೀವು ಹೋಲ್ ತೆಗಿತೀವಿ ಅಂತ ಹೇಳಿದ್ರಾ ಈ ಉದ್ಘಾಟನೆ ದಿನ? ಹೋಲ್ ಪರಶುರಾಮನ ನೋಡಿ ಎಲ್ಲವನ್ನ ಅದು ತೆಗಿತೀವಿ ಇದು ತೆಗಿತೀವಿ ಅಂತ ಸಾರ್ವಜನಿಕ ಸಭೆಯಲ್ಲಿ ಹೇಳಲ್ಲ. ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ನೀವು ಹೆಂಚಿನ ಪೇಂಟ್ ಬಾಕಿ ಇದೆ, ಕಿಟಕಿದ ಪೇಂಟ್ ಬಾಕಿ ಇದೆ ಅಂತ ಹೇಳ್ತೀರಾ ಸರ್? ಅದು ಗೃಹ ಪ್ರವೇಶ, ಅದು ಗೃಹ ಪ್ರವೇಶ, ಇದು ಸಾರ್ವಜನಿಕರ ಸೊತ್ತು, ಸಾರ್ವಜನಿಕರ ಅದು ಗೃಹ ಪ್ರವೇಶ, ಅದು ನನ್ನ ಮನೆ ನಿಮ್ಮ ಮನೆ, ಇದು ಸಾರ್ವಜನಿಕರ ಆಸ್ತಿ. ಆಗುದಿಲ್ಲ. ಗೃಹ ಪ್ರವೇಶಕ್ಕೂ ಇದಕ್ಕೂ ಅಲ್ಲಲ್ಲ, ಗೃಹ ಪ್ರವೇಶಕ್ಕೂ ಇದಕ್ಕೂ ಎಕ್ಸಾಂಪಲ್ ಬೇಡ ಸರ್. ಯಾಕಂದ್ರೆ ಅದು ನಮ್ಮ ಮನೆ ನಿಮ್ಮ ಮನೆ. ಹೇಳಕ್ಕಾಗಲ್ಲ. ಸಾರ್ವಜನಿಕರ ಟ್ಯಾಕ್ಸ್ ಹಣ ಅಲ್ವಾ ಅದು? ಅಲ್ಲ, ಸಾರ್ವಜನಿಕರ ಟ್ಯಾಕ್ಸ್ ಹಣ ಅಲ್ವಾ ಸರ್? ಸಾರ್ವಜನಿಕರ ಅದರಲ್ಲಿ ಪಾಲು ಪಡೆದುಕೊಳ್ಳಲ್ವಾ? ಸಾರ್ವಜನಿಕ ಸಭೆಯಲ್ಲೇ ಹೇಳಿದ್ದು, ಅದೇ ಕಾರಣಕ್ಕೋಸ್ಕರ ಹೇಳಿದ್ದು. ಓಕೆ, ಬರ್ತೀನಿ. ಓಕೆ, ಎಸ್ ಸರ್. ಎನಿವೆ, ಈಗ ನಮ್ಮ ಜೊತೆ ನೇರವಾಗಿ ಫ್ರಮ್ ದ ಫಸ್ಟ್ ಡೇ ಇಂದ ಹೋರಾಟ ಮಾಡ್ತಾ ಇರೋರು ದಿವ್ಯಾ ನಾಯಕ್ ಅವರು, ಅವರ ತಂಡ. ಇದು ಸಂಪೂರ್ಣವಾಗಿ ನಕಲಿ ಮೂರ್ತಿ ಅನ್ನುವಂಥ ನಿಟ್ಟಿನಲ್ಲಿ ದಿವ್ಯಾ ನಾಯಕ್ ಅವರು ಈ ಹಿಂದಿನ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಎಸ್ ಮೇಡಮ್, ಸದ್ಯ ಈ ಹಂತಕ್ಕೆ ಬಂದು ತಲುಪಿದೆ. ಫಸ್ಟ್ ರಿಯಾಕ್ಷನ್ ಸರ್. ಮೊದಲನೇದಾಗಿ ಇವತ್ತಿಗೂ ನಾವು ಹೇಳೋದು ಅಲ್ಲಿ ಸ್ಥಾಪನೆ ಆಗಿದ್ದಂತಹ ಮೂರ್ತಿ ಅದು ನಕಲಿ. ಸೊ ಇವಾಗ ಏನು ಬ್ಯಾಂಗ್ಳೂರಿಂದ ತಗೊಂಡ್ ಬಂದಿದ್ದಾರೆ ಈ ಮೂರ್ತಿ ಮೇ ಬಿ ಆಗಿರ್ಬೋದು ಕಂಚಿದ್ದು, ಅದು ನೋಡಿದಾಗ ಕಂಚಿದ್ದು ಅಂತ ಅನ್ಸುತ್ತೆ. ಯಾಕೆ ಅಂತಾನು ನಾನು ಹೇಳ್ತೀನಿ ಆಮೇಲೆ. ಇನ್ನೊಂದು, ಇದು ಪೊಲೀಸರು ಇವಾಗ ಏನ್ ತಗೊಂಡ್ ಬಂದಿದ್ದಾರೆ, ಫಸ್ಟ್ ಡೇ ನಾನಲ್ಲಿ ನಮ್ದು ಉಪವಾಸ ಸತ್ಯಾಗ್ರಹ ಆದಾಗ್ಲೂ ನಮ್ಮ ರಿಕ್ವೆಸ್ಟ್ ಇದ್ದದ್ದು ದಯಮಾಡಿ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅಂತ. ಅವಾಗ ಯಾರಿಗೂ ಇವಾಗ ಏನು ಇಲ್ಲಿ ಮಾತಾಡ್ತಿದಾರಲ್ಲ ಬಂದು ಹಿಂದುತ್ವದ ಬಗ್ಗೆ ಎಲ್ಲ ಕ್ವಶನ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ಆವತ್ತು ಆನ್ಸರ್ ಮಾಡ್ಬೇಕಂತ ಬಂದಿಲ್ಲ. ನಾವು 26 ಆಗಸ್ಟ್ ಅಲ್ಲಿ ಕೂತಿದೀವಿ ಉಪವಾಸ ಸತ್ಯಾಗ್ರಹಕ್ಕೆ, 9 ಸೆಪ್ಟೆಂಬರ್ ತನಕ ಕೂತಿದೀವಿ, 9 ದಿನ. ಆವತ್ತು ಅಲ್ಲಿವರೆಗೂ ಯಾರು ಮಾತಾಡ್ಲಿಲ್ಲ. ಅಲ್ಲಿವರೆಗೂ ಉದ್ಘಾಟನೆ ಆಗುವಾಗ ಹೇಳಿದೀವಿ ಅಂತ ಹೇಳುವವರು ಹೇಳಿದ್ದು ಇಷ್ಟೇ, ಥೀಮ್ ಪಾರ್ಕ್ ಇದ್ದು ಸ್ವಲ್ಪ ಕೆಲಸಗಳು ಬಾಕಿ ಇದೆ ಅಂತ, ಮೂರ್ತಿಯ ಕೆಲಸಗಳು ಬಾಕಿ ಇದೆ ಅಂತ ಯಾರು ಹೇಳಿಲ್ಲ. ಕಂಚಿದ್ದು ಮೂರ್ತಿ ಉದ್ಘಾಟನೆ ಮಾಡ್ತಿದೀವಿ ಅಂತಾನೆ ಹೇಳಿರೋದು, ಸಾರ್ವಜನಿಕ ಸಭೆಯಲ್ಲೂ ಅದನ್ನೇ ಹೇಳಿರೋದು. ಇನ್ನೊಂದು, ನಾವು ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದಾಗ್ಲೂ DC ಅವರು ಅಲ್ಲಿ ಏನ್ ನಮ್ಗೆ ಹೇಳ್ತಾರೆ, ನಾವು ಉಪವಾಸ ಸತ್ಯಾಗ್ರಹ ಬಿಟ್ಟಿರೋದು ಒಂದೇ ವಿಚಾರಕ್ಕೆ. DC ಅವರು ಮೀಡಿಯಾ ಮುಂದೆನೆ ನಮ್ಗೆ ಫೋನ್ ಕಾಲ್ ಅಲ್ಲಿ ಹೇಳ್ತಾರೆ, ನೀವು ಇವಾಗ ಕೈ ಬಿಡಿ ಉಪವಾಸ ಸತ್ಯಾಗ್ರಹನ, ನಿಮ್ಮ ಹೆಲ್ತ್ ಏನು ಇಶ್ಯೂ ಮಾಡ್ಕೊಳ್ಬೇಡಿ, 1 ತಿಂಗಳ ಒಳಗಾಗಿ ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೇನೆ ಅಂತ ಹೇಳಿದವರು DC. ಇದಾದ್ಮೇಲೆ ನಾವು ಬಿಟ್ಟವರು. ಅವಾಗ ಸುತ್ತಿಗೆ ಹಿಡ್ಕೊಂಡು ಹೋಗಿದ್ದಾರೆ
ಹೋಗಿದ್ದಾರೆ ಇವ್ರು ಅದನ್ನ ಚೆಕ್ ಮಾಡ್ಲಿಕ್ಕೆ. ಇವ್ರು ಯಾರು ಹೋಗಿ ಸುತ್ತಿಗೆಯಲ್ಲಿ ಹೊಡಿಲಿಕ್ಕೆ ಪರಶುರಾಮ ಮೂರ್ತಿಗೆ? ಇವ್ರು ಯಾರು? ಇವಾಗ ಮಾತಾಡ್ತಾರೆ ಸಿಒಡಿ ಅವರಿಗೆ ಆಗುದಿಲ್ವಾ, ಸರ್ಕಾರಕ್ಕೆ ಆಗುದಿಲ್ವಾ ಅಂತ ಮಾತಾಡ್ತಾರೆ. ಅವಾಗ್ಲೂ ಮಾಡ್ಬೋದಿತ್ತಲ್ವಾ? ಹೋಗಿ ಸುತ್ತಿಗೆಯಿಂದ ಹೊಡೆದ್ರು, ಯಾರು ಅನ್ಯ ಧರ್ಮೀಯರಿಂದ ಹೋಗಿ ಹೊಡೆದ್ರು. ಅವ್ರಿಗೆ ಅದು ಜಸ್ಟ್ ಅಲ್ಲಿ ಮೂರ್ತಿ ನಾವು ಹೋಮ ಮಾಡ್ಲಿಲ್ಲ, ಅದು ಜಸ್ಟ್ ಸ್ಥಾಪನೆ ಅಷ್ಟೇ, ಪ್ರತಿಷ್ಠಾಪನೆ ಅಲ್ಲ ಅಂತ ಅವ್ರ ತಲೆಯಲ್ಲಿ ಇರ್ಬೋದು. ನಮ್ಗೆ ಒಂದು ಇಷ್ಟು ಸಣ್ಣ ಮೂರ್ತಿನೂ ದೇವ್ರೆ, ನಮ್ಗೆ ಯಾವ ತರ ಒಂದು ಮೂರ್ತಿ ಅಂತ ನಮ್ದು ಹಿಂದೂ ಧರ್ಮದಲ್ಲಿ ಇರೋದು ಒಂದು ಮೂರ್ತಿ. ನಾವು ದೇವ್ರನ್ನ ಬೇರೆ ರೀತಿ ಎಲ್ಲಾ ರೀತಿಯಲ್ಲೂ ನಮ್ಗೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಕಾಣೋದಲ್ಲ, ಅದನ್ನೊಂದು ಮೂರ್ತಿ ರೂಪಕ್ಕೆ ತಂದು ನಾವು ಮೂರ್ತಿಯಲ್ಲಿ ಆರಾಧಿಸ್ತೇವೆ. ಹಾಗಾದ್ರೆ ಇವರಿಗೆ ಬೇಕಿತ್ತು, ಇವರಿಗೆ ಲಾಭಕ್ಕೋಸ್ಕರ ಬೇಕಿತ್ತು ಅಂತ ಪರಶುರಾಮನ ಮೂರ್ತಿಯನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ನಾವಿವಾಗ ಅಲ್ಲಿ ಹೋಮ ಮಾಡ್ಲಿ, ಭಜನೆ ಯಾಕೆ ಮಾಡಿದ್ರಿ, ಹೋಮ ಯಾಕೆ ಮಾಡಿದ್ರಿ, ಅಲ್ಲಿ ಭಜನಾ ಮಂದಿರ ಯಾಕೆ ಮಾಡಿದ್ರಿ, ಕೆಳಗಡೆ ಫೋಟೋ ಏನಕ್ಕೆ ಇಟ್ಟಿದ್ದೀರಾ? ಮೂರ್ತಿ, ನಾವು ಮೂರ್ತಿಗೆ ಇದು ಹೋಮ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಏನು ಇಷ್ಟು ದೊಡ್ಡ ಮೂರ್ತಿ ಅಡಿಯಲ್ಲಿ ಹೋಮ ಹಾಕಿದ್ರೆ ಮಾತ್ರ ಹೋಮ ಅಲ್ಲ. ಆ ಥೀಮ್ ಪಾರ್ಕ್ ಅಲ್ಲಿ ನೀವು ಮಾಡಿರೋದು ಹಿಂದೂ ಸಂಸ್ಕೃತಿ ಏನಿದೆ, ಹಿಂದೂ ಧಾರ್ಮಿಕತೆ ಏನಿದೆ, ಅದರ ಮುಖಾಂತರನೇ ನೀವು ಮಾಡಿರೋದು. ಭಜನೆ ಅಷ್ಟು ಭಜನಾ ಮಂಡಳಿ ಅವ್ರನ್ನ ಕರೆಸಿ ನೀವು ಭಜನೆ ಯಾಕೆ ಮಾಡಿದ್ರಿ ರೋಡಲ್ಲಿ? ಅಷ್ಟೆಲ್ಲ ಮಾಡಿ ಇವತ್ತು ನಾವು ಹಿಂದೂ ಧರ್ಮಕ್ಕೆ ಏನು ಮಾಡ್ಲಿಲ್ಲ ಅಂತ ಅಂದ್ರೆ, ಅಂಡ್ ಈ ಪರ್ಸನ್ ಇವಾಗ ಯಾರಲ್ಲಿ ಅವ್ರಿಗೆ ಒಂದು ಪಕ್ಷದಲ್ಲಿ ಸ್ಥಾನ ಯಾಕೆ ಕೊಟ್ಟಿದ್ದಾರೆ, ನಂಗೆ ಆ ಪಕ್ಷದ ಬಗ್ಗೆ ಬೇಜಾರ್ ಬರ್ತಾ ಇದ್ದಾರೆ. ಇವಾಗ ಹೋಗಿ ಸುತ್ತಿಗೆಯಿಂದ ಹೊಡಿತಾರೆ ಸರ್ ಪರಶುರಾಮಂದು ಕಾಲಿಗೆ. ಇವತ್ತು ಇವರು ಧಾರ್ಮಿಕತೆ ಬಗ್ಗೆ ಮಾತಾಡ್ತಾರೆ. ಅವಾಗ ಹೇಳ್ಬೋದಿತ್ತಲ್ಲ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಅಂತ. ಅವಾಗ ಯಾಕೆ ಬಾಯಿ ಮುಚ್ಕೊಂಡಿದ್ರು? 26ನೇ ತಾರೀಕಿಗೆ ನಾವು ಉಪವಾಸ ಸತ್ಯಾಗ್ರಹ ಕೂರ್ಬೇಕಾದ್ರೆ ಇವ್ರು ಪಕ್ಷ ನೋಡೋದ್ ಬೇಡ ಇತ್ತು. ಯಾಕಂದ್ರೆ ಇದು ಸಾರ್ವಜನಿಕರ ಆಸ್ತಿ ಇರೋದು. ಇವ್ರದ್ದು ಯಾರೋ ಶಾಸಕರಾಗ್ಲಿ ಇವಾಗ ಇಲ್ಲಿ ಬಂದು ಕುತ್ಕೊಂಡು ಮಾತಾಡುವವ್ರದಾಗ್ಲಿ ದುಡ್ಡಲ್ಲ, ಅಥವಾ ನನ್ನ ದುಡ್ಡಲ್ಲ. ಅವ್ರ ಮನೆಯಲ್ಲಿ ಕಟ್ಟಿದ್ರೆ ನಾವು ಮಾತಾಡ್ತಿರ್ಲಿಲ್ಲ. ಸಾರ್ವಜನಿಕ ಆಸ್ತಿ, ಸಾರ್ವಜನಿಕ ದುಡ್ಡು, ಸಾರ್ವಜನಿಕ ಜಾಗ. ಅಲ್ಲಿ ಯಾಕೆ ಕಟ್ಬೇಕಿತ್ತು? ಅಲ್ಲಿ ಕಟ್ಟಿ ಇವಾಗ ನಾವು ಸಾರ್ವಜನಿಕರಿಗೆ ಹೇಳಿಕ್ ಆಗುದಿಲ್ಲ. ನಾವು ಕಿಟಕಿ, ಇವ್ರ ಮನೆ ಕಿಟಕಿ ಪೇಂಟ್ ಆಗ್ಲಿಲ್ಲ ಅಂದ್ರೆ ನಾವು ಕೇಳ್ತಿರ್ಲಿಲ್ಲ. ಪರಶುರಾಮ ಥೀಮ್ ಪಾರ್ಕ್ ಅದು 16 ಕೋಟಿ ಜನಗಳ ದುಡ್ಡು. ಇಲ್ಲಿ ಒಂದು ಧರ್ಮದಲ್ಲ, ಒಂದು ಜಾತಿದಲ್ಲ, ಒಬ್ಬ ಪರ್ಸನ್ ಇದಲ್ಲ, ಒಬ್ಬ ಪಕ್ಷದಲ್ಲ, ಎಲ್ರದ್ದು ಸಮಪಾಲು ಇದೆ ಅದರಲ್ಲಿ. ಅಲ್ಲಿ ಏನಾಗಿದೆ ಏನಾಗ್ಲಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕಿದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್, ಶಿ ಗಾಟ್ ಅ ಪಾಯಿಂಟ್. ಎಸ್, ಅವರು ಹೇಳುವಂತ ಪ್ರಕಾರ ಬಹುಶಃ ತಾವು ಕೂಡ ನೋಡಿದಿರಿ ಮೇಡಮ್, ತಮ್ಗೆ ಗೊತ್ತಿದೆ ಅಲ್ಲಿ ಹೋಮ ಆಗಿರುವಂತದಲ್ವಾ? ಖಂಡಿತವಾಗ್ಲೂ ಸರ್, ಹೋಮ ಆಗಿದೆ. 150ಕ್ಕೂ ಹೆಚ್ಚು ಭಜನಾ ಮಂಡಳಿ ಒಂದು ಭಜನೆ ಮಾಡಿದ್ದಾರೆ. ಒಂದು 500ಕ್ಕೂ ಅಷ್ಟು ಜನ ಬಂದು ಅಲ್ಲಿ ಶಂಖನಾದ ಮಾಡಿದ್ದಾರೆ. ಯಾವ ಧರ್ಮದಲ್ಲಿ ಮಾಡ್ತಾರೆ ಇವ್ರು? ಯಾವ ಧರ್ಮದವ್ರು? ಹಾಗಾದ್ರೆ ಶಂಖನಾದ ಎಲ್ಲ ಆಗಿದೆ. ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಯಲ್ಲಿ ಇರುತ್ತೆ, ಏನೋ ಒಂದು ಶಕ್ತಿ ಇದೆ, ಪವರ್ ಇದೆ ಅನ್ನುವಂಥ ನಂಬಿಕೆ ಪ್ರತಿಯೊಬ್ಬರಲ್ಲಿ ಇರುತ್ತೆ ಸರ್. ಮೇಡಮ್ ಏನು ಹೇಳ್ತೀವಿ ಕೂಡ ಪ್ರತಿಯೊಬ್ಬರಲ್ಲಿ ಒಂದು ಶಂಖನಾದ ಆಗುತ್ತೆ ಅಲ್ವಾ? ಭಜನೆ ತಂಡದವ್ರು ಬರ್ತಾರೆ, ಒಂದು ಇರುತ್ತೆ. ಅಂಡ್ ಅವರು ಹೇಳ್ತಾರೆ ಪರಶುರಾಮನ ಕೆಳಗಡೆ, ಪರಶುರಾಮನ ಮುಂದೆ ನಾವು ಹೋಮ ಆಗಿಲ್ಲ ಅಲ್ಲ, ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಹೋಮ ಆಗುವಂಥದ್ದು ದೇವಾಲಯದ ಹೊರಗಡೆ ಇರುತ್ತೆ. ಅಲ್ಲಿ ಪ್ರಾಂಗಣದಲ್ಲಿ ಹೋಮವನ್ನು ಹಾಕ್ತಾರೆ, ಯಜ್ಞಕುಂಡವನ್ನು ಕೂಡ ಹಾಕ್ತಾನೆ. ಸರಿ ಸರ್, ದೇವರದ್ದು ಮೂರ್ತಿ ಇಟ್ಟು ಇವಾಗ ಥೀಮ್ ಪಾರ್ಕ್ ಓಕೆ ಸರ್, ಹೀಗೆ ಮಾಡಿ ನೋಡಿ, ನೀವು ಮಾಡಿ ನೋಡಿ, ನಿಮ್ಗೆ ಆಗೋದಾದ್ರೆ ಅವಾಗ ಎಲ್ಲಿ ಇರ್ತಿದ್ವಿ ಅಂತ ನೋಡಿ. ಹೋಗಿ ಸುತ್ತಿಗೆಯಲ್ಲಿ ಬೇರೆ ಧರ್ಮ ಹೊಡಿರಿ ನೋಡುವ ನೀವು. ಧರ್ಮದ ಬಗ್ಗೆ ಮಾತಾಡಬೇಡಿ. ನಿಮಗೆ ನಿಮಗೆ ಮಾತಾಡ್ತಿದ್ರೆ ಯಾವುದೇ ಹೋಗಿ ಅಲ್ಲಿ ಅನ್ಯಧರ್ಮೀಯರಿಂದ ಹೋಗಿ ಸುತ್ತಿಗೆಯಲ್ಲಿ ಹೊಡಿಸ್ತೀರಾ ನೀವು? ಇವಾಗ ಧರ್ಮದ ಬಗ್ಗೆ ಮಾತಾಡ್ತೀರಾ? ಕಾನ್ಸೆಪ್ಟ್ ಗೊತ್ತಿಲ್ಲದವರು ಕಾನ್ಸೆಪ್ಟ್ ಗೊತ್ತಿಲ್ಲ, ಕಾನ್ಸೆಪ್ಟ್ ಬಗ್ಗೆ ನಂಗೆ ನೀವು ಮಾತಾಡಬೇಡಿ. ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ನೈತಿಕತೆನೇ ಇಲ್ಲ ಈ ವಿಚಾರದಲ್ಲಿ ಮಾತಾಡ್ಲಿಕ್ಕೆ. ಒಂದು ಮಾಡಿದ್ದಾರೆ, ಪ್ರತಿಭಟನೆ ಮಾಡ್ತೀರಿ ಸರ್. ಬನ್ನಿ ಸರ್, ಎಲ್ಲಿ ಬರ್ತೀರಾ ನೀವು? ಎಲ್ಲಿಗೆ ಬರ್ತೀರಾ? ವಿತ್ ಡಾಕ್ಯುಮೆಂಟ್ ಎಲ್ಲಿಗೆ ಬರ್ತೀರಾ? ನಾನು ಎಲ್ಲಿ ಯಾವಾಗ ಮಾಡ್ತೀವಿ ಅಂತ ನೀವು ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಬರೋದು ಏನ್ ಪ್ರಯೋಜನ ಇದೆ? ಡಾಕ್ಯುಮೆಂಟ್ ನಾವು ಫೇಸ್ಬುಕ್ ಅಲ್ಲಿ 9 ದಿನ ಇದೇ ತಾಲೂಕು ಆವಾಗ ಎಲ್ಲಿ ಹೋಗಿದ್ರಿ? ಪ್ರೂವ್ ಮಾಡಿ ನೀವು. ಒಂದು ನಿಮಿಷ, ನಾನು ಯಾವಾಗ್ಲೂ ಬಂದು ನಾವಿಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಲ್ಲೋ 9 ದಿನ ತಾಲೂಕ್ ಆಫೀಸ್ ಮುಂದೆನೆ ಇದ್ವಿ ಸರ್. ರಾತ್ರಿ ಎಲ್ಲ ಕೂತ್ಕೊಂಡಿದ್ವಿ. ಎಲ್ಲಿ ಹೋಗಿದ್ರಿ ಅವತ್ತು ನೀವು? ಅವಾಗ ಹೋಗಿದ್ರಾ? ಅವಾಗ ಎಲ್ಲಿ ಹೋಗಿದ್ರಿ? ಎಲ್ಲಿ ಬೇಡ, ನಮ್ಮ ಊರು ನೀವೆಲ್ಲಿವರು ಅಂತ ಫಸ್ಟ್ ನೋಡ್ಕೊಳ್ಳಿ. ನಿಮ್ಮ ಶಾಸಕರು ಬಂದಿರೋರು ಎಲ್ಲಿರೋ ಅಂತ ಫಸ್ಟ್ ನೋಡ್ಕೊಳ್ಳಿ. ಊರಲ್ಲಿ ಮಾತಾಡುವ ನೈತಿಕತೆ ನಿಮ್ಗೆ ಫಸ್ಟ್ ಆಫ್ ಆಲ್ ಹಿಂದೂ ಧರ್ಮದ ನೀವೇನ್ ಮಾಡ್ತಾ ಇದೀರಿ ಅನ್ನೋದು ಗೊತ್ತಿದೆ.
ನನಗೆ ಥೀಮ್ ಪಾರ್ಕ್ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರ್ಬೋದು, ನಿಮ್ಗೆ ಹಿಂದೂ ಧರ್ಮದ ಬಗ್ಗೆನೇ ಇದು ಮಾತಾಡೋ ನೈತಿಕತೆ ಇಲ್ಲ. ಬಾರಿ ಹಿಂದೂ ಧರ್ಮ ಮಾಡಿದವರು. ಓಕೆ, ಬೋತ್ ಆಫ್ ಯು ಈಗ ಬೋತ್ ಆಫ್ ಯು ಪ್ಲೀಸ್. ಈಗ ಇದು ಪರಶುರಾಮ ಥೀಮ್ ಪಾರ್ಕ್ ಅಂತ ಬಂದಾಗ ಸುಹಾಸ್ ಶೆಟ್ಟರ್ ಪ್ರತಿ ಬಾರಿ ಹೇಳ್ತಾರೆ ಇದು ಥೀಮ್ ಪಾರ್ಕ್ ಅಂತ ಹೇಳ್ತಿದ್ರಿ, ಕಾನ್ಸೆಪ್ಟೇ ಥೀಮ್ ಪಾರ್ಕ್. ಓಕೆ, ಹಾಗಾದ್ರೆ ಪರಶುರಾಮ ಯಾಕೆ ಬಂದ್ರು ಇಲ್ಲಿಂದ? ಪರಶುರಾಮ ಯಾಕೆ ಬಂದ್ರು? ಇದು ಫಸ್ಟ್ ಅಲ್ಲ, ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಇದೆ. ಸರಿ, ಈಗ ಪರಶುರಾಮ ಯಾಕೆ ಬಂದ್ರು? ಇದನ್ನ ಟೂರಿಸಂ, ಪರಶುರಾಮನನ್ನ ಟೂರಿಸಂ ಮಾಡಬೇಕು, ಪರಶುರಾಮನ ಹೆಸರಲ್ಲಿ ಟೂರಿಸಂ ಮಾಡಬೇಕು. ನೋಡಿ, ಪರಶುರಾಮನ ಹೆಸರಲ್ಲಿ ಯಾಕೆ ಆಗ್ಬೇಕಂತ ಹೇಳಿದ್ರೆ, ಈ ಕರಾವಳಿ ಜಿಲ್ಲೆ ನೀವು ಮೊದಲೇ ಹೇಳಿದ್ರಿ, ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಸರಿ, ತುಳುನಾಡು ಪರಶುರಾಮನ ಸೃಷ್ಟಿ ಅನ್ನುವಂಥದ್ದು ನಂಬಿಕೆಯನ್ನ ನಾವೆಲ್ಲರೂ ಕೂಡ ನಂಬಿದವರು. ಸರಿ, ಹಾಗಾಗಿ ಪರಶುರಾಮನ ಬಹಳ ದೊಡ್ಡವಾದ ಮೂರ್ತಿ ಇಲ್ಲಿ ಎಲ್ಲಿ ಕೂಡ ಇಲ್ಲ. ಕಾರ್ಕಳದಿಂದ ಸುನಿಲ್ ಕುಮಾರ್ ಅವರ ಬಹಳ ದಿನದ ಆಸೆ, ಕಾರ್ಕಳ ಪ್ರವಾಸೋದ್ಯಮದ ಕ್ಷೇತ್ರ ಆಗಬೇಕು, ಕಾರ್ಕಳಕ್ಕೆ ಬೇರೆ ಜಿಲ್ಲೆಗಳಿಂದ ಜನ ಬರಬೇಕು, ರಾಜ್ಯದ ಜನ ಬರಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಒಂದು ಕ್ರಷರ್ ಆಗ್ತಾ ಇದ್ದಂತ ಜಾಗ, ಒಂದು ಬೈಲೂರಿನ ಬಹಳ ಸುಂದರವಾಗಿರುವಂತ ಬೆಟ್ಟ ಉಮಿಕಲ್ ಕುಂಜದಲ್ಲಿ ಪರಶುರಾಮನ ಒಂದು ಮೂರ್ತಿಯನ್ನ ಮಾಡ್ಬೇಕು ಅಂತ ಅವರು ಆಸೆ ಪಡ್ತಾರೆ. ಅದರ ಪ್ರಕಾರ ಅದರ ಬಹಳ ವರ್ಷಗಳ ಹಿಂದಿನ ಕನಸು. ಹಾಗಾಗಿ ಅವರು ಶಾಸಕರಾಗಿರುವಾಗ, 2ನೇ ಅವಧಿಗೆ ಶಾಸಕರಾಗಿರುವಾಗ ಅಲ್ಲೊಂದು ಆ ಕನಸು ಬೀಜವನ್ನ ಬಿತ್ತುತ್ತಾರೆ, ನನಸಾಗುತ್ತೆ, ಅವರು ಸಚಿವರಾಗ್ತಾರೆ. ಸಚಿವರಾದ ಸಂದರ್ಭದಲ್ಲಿ ಅದರ ಉದ್ಘಾಟನೆಗಳು ಕೂಡ ಆಗುತ್ತೆ. ಉದ್ಘಾಟನೆಗೆ ಇಡೀ 2 ಜಿಲ್ಲೆಯ ಜನ ಬರ್ತಾರೆ, ರಾಜ್ಯದ ಜನ ಬರ್ತಾರೆ, ಗಮನ ಸೆಳೀತಾರೆ. ಪರಶುರಾಮನ ನಾವು ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಇದು ಧಾರ್ಮಿಕ ಸ್ಥಳ ಅಲ್ಲ. ನೀವು ಬೇಕಾದ್ರೆ ಆವತ್ತಿನ ವಿಡಿಯೋಗಳನ್ನ ಮತ್ತೆ ತೆಗಿಬಹುದು. ಆವತ್ತು ಕೂಡ ಹೇಳಿದ್ವಿ, ಇವತ್ತು ಕೂಡ ಹೇಳಿದ್ವಿ, ಇದು ಧಾರ್ಮಿಕ ಸ್ಥಳ ಅಲ್ಲ, ಇದು ಪ್ರವಾಸೋದ್ಯಮ ಸ್ಥಳ. ಅಲ್ಲಿ ಧಾರ್ಮಿಕ ಭಜನಾ ಮಂದಿರ ಇರುವಂತದ್ದು. ಥೀಮ್ ಪಾರ್ಕ್ ಇಟ್ಸ್ ಅ ಕಾನ್ಸೆಪ್ಟ್. ನೀವು ಬಂದಿದ್ದೀರಿ, ನಿಮ್ಗೆ ಗೊತ್ತಿದೆ ಎಷ್ಟು ದೊಡ್ಡ ಜಾಗ ಇದೆ, ಆಡಿಟೋರಿಯಂ ಇದೆ, ಅಲ್ಲಿ ನಾಟಕಗಳಾಗ್ಲಿಕ್ಕಿದೆ, ಒಳಗಡೆ ಒಂದು ಮ್ಯೂಸಿಯಂ ಇದೆ, ಈ ಕಡೆ ಕೆಳಗಡೆ ಇರುವಂತದ್ದು ಭಜನಾ ಮಂದಿರ ಇದೆ. ಹಾಗಾಗಿ ಮೊದಲಿಗೆ ನಾವು ಅರ್ಥ ಮಾಡ್ಬೇಕು ಥೀಮ್ ಪಾರ್ಕ್ ನ ಕಾನ್ಸೆಪ್ಟ್ ಏನು. ಅದಕ್ಕಿಂತ ಮೊದಲು ಕೆಲವು ವರ್ಷಗಳ ಹಿಂದೆ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆಗಿದೆ ಕಾರ್ಕಳದಲ್ಲಿ. ಅಲ್ಲಿ ಕೂಡ ಥೀಮ್ ಪಾರ್ಕ್, ಅಲ್ಲಿ ಕೂಡ ಕೋಟಿ ಚೆನ್ನಯ್ಯರಿಗೆ ಪೂಜೆ ಆಗಲ್ಲ. ಪೂಜೆ ಆಗುವುದು ಗರಡಿಯಲ್ಲಿ, ನಿಮ್ಗೆ ಗೊತ್ತಿದೆ, ಪೂಜೆಗಳನ್ನ ಮಾಡುವುದು ಗರಡಿಯಲ್ಲಿ. ಅದು ಕೋಟಿ ಚೆನ್ನಯ್ಯರ ಹೆಸರಿನಲ್ಲಿರುವಂತ ಥೀಮ್ ಪಾರ್ಕ್. ಅಲ್ಲಿ ಇವತ್ತಿಗೂ ಕೂಡ ಪೂಜೆ ಆಗಿಲ್ಲ, ಅಲ್ಲಿ ಇವತ್ತಿಗೂ ಕೂಡ ಯಾವುದೇ ರೀತಿಯ ಅಭಿಷೇಕ ಆಗಿಲ್ಲ. ಇಲ್ಲಿ ಮೂರ್ತಿಗೆ ನಾವು ಮೂರ್ತಿಯನ್ನ ಪ್ರತಿಷ್ಠೆ ಮಾಡಿದ್ದಲ್ಲ, ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದು. ಮತ್ತೆ ಪೂಜೆ ಆಗೋದು, ಹೋಮ ಆಗೋದು, ಯಜ್ಞ ಆಗೋದು. ಅಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಭಜನಾ ಮಂದಿರ ಇದೆ. ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ಮಾತಾಡ್ತಾರಲ್ಲ, ಹಿಂದೂ ಸಂಪ್ರದಾಯ ಪ್ರಕಾರ ಯಾವುದೇ ಒಂದು ಹೊಸ ಬಿಲ್ಡಿಂಗ್ ಅನ್ನ ಮಾಡುವಾಗ ನಾವೇನ್ ಮಾಡ್ತೇವೆ? ಪೂಜೆ ಮಾಡ್ತೇವೆ. ಅದನ್ನೇ ಮಾಡಿದ್ದು. ಅಲ್ಲಿ ಅದು ಹೋಮ ಮಾಡಿದ್ದು ಪರಶುರಾಮನ ಮೂರ್ತಿಗಲ್ಲ, ಹೊಸದಾಗಿರುವಂತ ಒಂದು ಬಿಲ್ಡಿಂಗ್ ಕಟ್ಟಿದ್ದಕ್ಕೆ ನಾವು ಪೂಜೆಯನ್ನ ಮಾಡಿದ್ದು. ಈಗ ಅಲ್ಲಿ ಧಾರ್ಮಿಕತೆ ಇಲ್ಲ ಹಾಗಾದ್ರೆ? ಭಜನಾ ಮಂದಿರದಲ್ಲಿ ಧಾರ್ಮಿಕ ಸ್ಥಾನ ಇದೆ, ಪರಶುರಾಮನ ಮೂರ್ತಿ ಇರುವಂತದ್ದು ಥೀಮ್ ಪಾರ್ಕ್. ಓಕೆ, ಅದೇ ಹೇಳುವಂತದ್ದು. ಅಲ್ಲಿ ಧಾರ್ಮಿಕತೆ ಇಲ್ವಾ ಅಂತ ನನ್ನ ಪ್ರಶ್ನೆ. ಅದೇ ಧಾರ್ಮಿಕತೆ ಇದೆ ಅಲ್ಲಿ, ಅದು ಪ್ರವಾಸೋದ್ಯಮ ಸ್ಥಳ. ಭಜನಾ ಹೇಳ್ತಿದಾರಲ್ಲ ಇವತ್ತು, ಅದು ಪ್ರವಾಸೋದ್ಯಮದ ಅಂಡರ್ ಅಲ್ಲಿ ಇದೆ. ಅದು ಮುಜರಾಯಿ ಇಲಾಖೆಯಲ್ಲಿ ಇಲ್ಲ, ಅವ್ರ ಗಮನ ಕೇಳಿ ಅವರಿಗೆ, ಅದು ಮುಜರಾಯಿ ಇಲಾಖೆಯಲ್ಲಿ ಇಲ್ಲ. ಧಾರ್ಮಿಕ ದೇವಸ್ಥಾನ ಆಗಿದ್ರೆ ಅದು ಪ್ರವಾಸೋದ್ಯಮದ ಇಲಾಖೆಯಲ್ಲಿ ಇರ್ತದೆ. ಈಗ ಒಂದು ಮಾತು ಹೇಳ್ತೀನಿ ಸರ್, ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ನೀವು ಭಟ್ಕಳಕ್ಕೆ ಹೋಗಿರ್ಬೋದು, ಅಲ್ಲಿ ಮುರುಡೇಶ್ವರದಲ್ಲಿ ಶಿವನ ಪ್ರತಿಮೆ ಇದೆ ಮೇಲ್ಭಾಗದಲ್ಲಿ, ಕೆಳಗಡೆ ಮ್ಯೂಸಿಯಂ ಇದೆ. ಹಾಗಂತೇಳಿ ನಾವು ಮ್ಯೂಸಿಯಂ ಇಟ್ಕೊಂಡು ಅಲ್ಲಿ ಶಿವನ ಆಗ್ಬಾರ್ದು ಯಾವತ್ತೂ ಕೂಡ, ಆ ರೀತಿ ಅಲ್ವಾ? ಸೊ ಆ ರೀತಿ ಇದ್ದಾಗ ನಮ್ಮ ನಂಬಿಕೆ, ನಾವು ಹೋದಾಗ ಅಲ್ಲಿ ಮುರುಡೇಶ್ವರ ಶಿವನಿಗೆ ಕೈ ಮುಗಿತೀವಿ, ತಾವು ಹೇಳ್ಬೋದು ಅದು ಮೂರ್ತಿ ಕೇವಲ ಅಲ್ಲ, ನಾವು ಕೈ ಮುಗಿತೀವಿ, ಅದು ನಮ್ಮ ನಂಬಿಕೆ. ನೀವು ಹೇಳ್ಬೋದು ಅದು ಮ್ಯೂಸಿಯಂ ಅಲ್ಲ, ಅದು ನಮ್ಮ ನಂಬಿಕೆ, ಶಿವ ಇದ್ದಾನೆ ಅನ್ನೋದು. ಓಕೆ ಸರಿ, ಸುಭಾಷ್ ಶೆಟ್ಟಿ, ಈಗ ಓಕೆ, ಈಗ ಸುಭಾಷ್ ಶೆಟ್ಟಿ ತಾವು ಹೇಳಿದ್ರಿ, ಈಗ ಮೂರ್ತಿಯನ್ನ ಬಿಟ್ಟು ಎಲ್ಲವೂ ಕೂಡ ಅದೇ ರೀತಿ ಇದೆ, ಹಾಗೆ ಇದೆ, ಥೀಮ್ ಪಾರ್ಕ್ ಹಾಗೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವಾ? ಎಲ್ಲವೂ ಕರೆಕ್ಟ್ ಆಗಿದೆ. ಹಾಗಾದ್ರೆ ಥೀಮ್ ಪಾರ್ಕ್ಗೆ ಹೋಗ್ಲಿಕ್ಕೆ ಇದೆಯಾ ಜನರಿಗೆ? ಎಲ್ಲವೂ ಇದೆಯಾ? ಅದು ಈ ಸರ್ಕಾರದ ಹತ್ರ ಕೇಳಬೇಕು. ರಸ್ತೆಗೆ ಮಣ್ಣು ತಗೊಂಡು ಹೋಗಿದಾರಲ್ಲ, ಅವ್ರ ಹತ್ರ ಕೇಳಿ ಬಿಡ್ತಾ ಇಲ್ಲ ಅಂತ. ಓಕೆ, ಈಗ ಅವರುಗಳು ಮಣ್ಣು ಹಾಕಿರುವಂತದ್ದ ಕಾಂಗ್ರೆಸ್ನವರು? ಗೊತ್ತಿರ್ಬೇಕು. ಬಿಜೆಪಿ ಅವ್ರು ಯಾಕೆ ಹಾಕ್ತಾರೆ? ನಮ್ಗೆ ಪರಶುರಾಮ ಥೀಮ್ ಪಾರ್ಕ್ ಕೆಲಸ ಆಗ್ಬೇಕಂತ ಹೇಳ್ತಿರೋದು. ಸರ್ ಬರ್ತೀನಿ, ನಾನು ನೇರವಾಗಿ ಒಂದು ವಿಚಾರವನ್ನು ತೆಗೆದುಕೊಂಡು ಬರ್ತೀನಿ. ಉದಯ್ ಶೆಟ್ರೆ, ತಾವುಗಳೇ ಆಗಿದ್ರೆ ಮಣ್ಣು ಹಾಕಿರುವಂತದಂದ್ರೆ ಥೀಮ್ ಪಾರ್ಕ್ ಹಾಗೇನೆ ಇದೆಯಂತೆ, ಭಜನಾ ಮಂದಿರ ಇದೆ, ಎಲ್ಲವೂ ಕೂಡ ಇದೆ, ತಾವು ಮಣ್ಣು ಹಾಕಿದ್ರಿ, ಅಲ್ಲಿಗೆ ಹೋಗದ ರೀತಿಯಲ್ಲಿ ಮಾಡಿದ್ರಿ, ಏನ್ ಹೇಳ್ತೀರಿ? ನೋಡಿ, ದಯವಿಟ್ಟು ಏನಾದ್ರೂ ಸ್ವಲ್ಪ ಗೊತ್ತಿದ್ದವರ ಹತ್ರ ಏನಾದ್ರೂ ಮಾತಾಡ್ಬೋದು. ಅದು ಧಾರ್ಮಿಕ ಕೇಂದ್ರವೇ ಅಲ್ಲ ಅಂತ ಇದೇ ಸುನಿಲ್ ಕುಮಾರ್ ಅವರ ಬಾಯಿಯಲ್ಲೇ ಹೇಳಿದನ್ನು ನಾನ್ ಬೇಕಾದ್ರೆ ವಿಡಿಯೋ ಕಳಿಸಿ. ಸುನಿಲ್ ಕುಮಾರ್ ಅವರೇ ಇದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲ ಧಾರ್ಮಿಕತೆ ಇರ್ತದೆ, ಇಲ್ಲಿ ಚಪ್ಪಲಿ ಹಾಕೊಂಡು ಹೋಗುದಲ್ಲ, ಎಲ್ಲಾ ಮಾತನ್ನು ಸುನಿಲ್ ಅವರ ಬಾಯಿ ಅವ್ರು ಹೇಳ್ಬೇಕಂತಿಲ್ಲ. ಅವ್ರು ಓಕೆ, ಅವರ ಮನಸ್ಸಲ್ಲಿದ್ದದನ್ನು ಹೇಳಿದ್ದಾರೆ, ಅದು ನಿಜ ಅರ್ಥದಲ್ಲಿ ಹೇಳಿದ್ರು, ಅದ್ರ ಬಗ್ಗೆ ನಮ್ಗೆ ಸಂತೋಷ ಇದೆ, ಅದನ್ನು ಗೌರವಿಸ್ತೇವೆ ನಾವು. ಅವ್ರು ಹೇಳಿ ತಪ್ಪು ಅಲ್ಲ, ಅವ್ರು ಒಳ್ಳೆ ಮನಸ್ಸಲ್ಲಿ ಹೇಳಿದ್ದು ಅದನ್ನು ಅವತ್ತು. ಖಂಡಿತ ಅದು ಹಾಗೆ ಆಗ್ಬೇಕಂತ ನಮ್ಮ ನಿರೀಕ್ಷಿಸ ಇದ್ದದ್ದು. ಇವತ್ತು ನಾವು ಅದನ್ನು ಅದೇ ಈಗ ಅಲ್ಲಿ ಮೂರ್ತಿ ಎತ್ತಿದ್ದೇವೆ, ಅದಕ್ಕೋಸ್ಕರ ಅದು ಇದಲ್ಲ, ಧಾರ್ಮಿಕ ಕೇಂದ್ರ ಅಲ್ಲ, ಅದು ಪ್ರತಿಷ್ಠೆ ಆಗ್ಲಿಲ್ಲ, ಅದಕ್ಕೆ ಬ್ರಹ್ಮಕಲಶ ಆಗ್ಲಿಲ್ಲ, ಅದಕ್ಕೆ ಇನ್ನೊಂದಾಗ್ಲಿಲ್ಲ, ಅವ್ರು ಆರ್ಗ್ಯುಮೆಂಟ್ ಮಾಡಿದ್ರೆ
ನಾವೇನು ಮಾಡುದು? ನಿಮ್ಮ ಹತ್ರ ಸುಮ್ಮನೆ ನಿಮ್ಮ ಸಮಯ ವ್ಯರ್ಥ ಮಾಡಿ ನಾವು ಚರ್ಚೆ ಮಾಡ್ಬೇಕು. ನಾವ್ ಅಂತ ಚರ್ಚೆಗೆ ನಾವ್ ಯಾಕೆ ಈಗ ನೋಡಿ ಮುಜರಾಯಿ ಇಲಾಖೆ ಸೇರ್ಲಿಲ್ಲ ಮಾಡ್ಲಿ ಏನೇನೋ ಮಾತಾಡ್ತಿದ್ದಾರೆ. ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಹಾಗೆ ಹೇಳಿ. ಒಂದು ನಿಮಿಷ ನಾನು ಮಾತಾಡ್ತೇನೆ. ಅವ್ರ ಹತ್ರ ಎಲ್ಲ ಆರ್ಗ್ಯುಮೆಂಟ್ ಮಾಡುದು ಕ್ವಶನ್ ಅಲ್ಲ ಸರ್, ಇಲ್ಲಿ ಕೇಳಿ ನಾನು ಹೇಳುದು. Okay. ನೋಡಿ, ಇದು ಒಂದು ಗೋಮಾಳ ಜಾಗ. Okay. ಆಯ್ತು, ಸುನೀಲ್ ಕುಮಾರ್ ಅವರೇ ಸಚಿವರಾಗಿದ್ದು ನಿಮ್ಗೆ ಗೊತ್ತಿದೆ. ಆವಾಗ ಗೋಮಾಳ ಜಾಗದಲ್ಲಿ ಮಾಡಿದ್ರು, ಆಯ್ತು, ಓಕೆ, ಪರವಾಗಿಲ್ಲ. ಗೋಮಾಳ ಜಾಗದಲ್ಲಿ ಆಯ್ತಪ್ಪ, ತೊಂದ್ರೆ ಇಲ್ಲ, ಏನು ಇಲ್ಲ, ಒಂದು ಪ್ರವಾಸ. ಆ ನಂತರ ಇವರು ಡಿಸೆಂಬರ್ ಅಲ್ಲಿ ಕೆಲಸ ಶುರು ಮಾಡಿದ್ರು ಸರ್. ನವೆಂಬರ್ ಅಲ್ಲೇ ಒಂದಲ್ಲ ಡೇ 1 ಇಂದ ಶುರು ಆಗಿದೆ. ನವೆಂಬರ್ ಅಲ್ಲೇ ಮೂರ್ತಿ ಮಾಡುವವನಿಗೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ರು. ಯಾವುದೇ ವರ್ಕೌಟ್ ಇಲ್ಲ, ಏನ್ ಅವ ನಿನ್ನೆ ಕೂಗ್ತಾ ಇದ್ದಾನೆ ಅಲ್ಲಿ, ನಾನು ಬಡವ, ನನ್ನ ಶಿಲ್ಪೆಯನ್ನು ಹಾಳು ಮಾಡಿದ್ರು, ನನ್ನ ಡೆಲಿಕೇಟ್ ಅವ 1 ಕೋಟಿ ರೂಪಾಯಿ ತಗೊಂಡು ಅವ ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಇರ್ಲಿಕ್ಕಿಲ್ಲ, ಅಡ್ವಾನ್ಸ್ ಆಗಿ. ಯಾವುದೇ ವರ್ಕೌಟ್ ಇಲ್ಲದೆ ಆಯ್ತು. ಡಿಸೆಂಬರ್ ಅಲ್ಲಿ ವರ್ಕೌಟ್ ಕೊಟ್ಟು ಜನವರಿ ತಂದು ಪ್ರತಿಷ್ಠೆ ಮಾಡಿದ್ರು. ಸಾಧ್ಯ ಉಂಟು ಏನು ಅಂತ ಅಗತ್ಯತೆ ಅನಿವಾರ್ಯತೆ ಗಡಿಬಿಡಿ ಯಾರಿಗೆ ಕಾರ್ಕಳದಲ್ಲಿ ಇತ್ತಂತ ನಮ್ಗೆ ಗೊತ್ತಿಲ್ಲ. ನಾವಂತೂ ಸಂತೋಷ ಪಟ್ಟಿದ್ದೆವು. ಒಳ್ಳೆ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗ್ತದೆ, ನೋಡ್ಬೇಕು, ಆಯ್ತು, ಅದು ಕೆಲಸ ಆಗ್ತಿರೋ ಸಹ ನಾವು ಮೇಲೆ ಹೋಗಿ ನೋಡಿದ್ವಿ. ಆಗ ಮೂರ್ತಿ ಬಂದಿರ್ಲಿಲ್ಲ, ಬೇರೆ ಸಿವಿಲ್ ಕೆಲಸ ಆಗ್ತಿತ್ತು. ಸಮಾರಂಭದಲ್ಲಿ ನಮ್ಗೆ ಬರೀ ಬಹಳ ಒಂದು ಸುಳ್ಳು ಮಾಹಿತಿಯನ್ನ ಹೇಳಿದ್ರು ಅವರು. ಚಪ್ಪಲಿ ಹಾಕೊಂಡು ಹೋಗಬಹುದು ಅಂತ ಹೇಳಿದ್ರು. ಮಾತಾಡ್ಲಿಕ್ಕೆ ಬರ್ತದೆ, ಅವ್ರು ಕೂಗುದಾಗಷ್ಟು ಅವಶ್ಯಕತೆ ಇಲ್ಲ. ನಾವು ನಮ್ಗೆ ಅಲ್ಲಿ ಬರ್ಬೇಕಂತ ಹೇಳಿದ್ರು, ಬರ್ಬೇಕಂತ ಹೇಳುವ ಅವಶ್ಯಕತೆ ಇಲ್ಲ. ನಮ್ಮ ಊರಿನಲ್ಲಿ ಆಗುವ ಕಾರ್ಯಕ್ರಮಕ್ಕೆ, ಧಾರ್ಮಿಕ ಕಾರ್ಯಕ್ರಮ ನಮ್ಮಷ್ಟಿಗೆ ನಾವು ಭಾಗವಹಿಸುವವರು. ಹೋಗಿದ್ದೆವು, ವೇದಿಕೆಯಲ್ಲಿ ಹೇಳಿದೆವು ಕಾರ್ಯಕ್ರಮ ನೋಡಿ. ಅವರು ಅವರಿಗೊಂದು ಒಂದು ಮಾಧ್ಯಮದಲ್ಲಿ ಮಾತಾಡೋ ಡಿಸಿಪ್ಲಿನ್ ಇಲ್ವಾ? ನೀವು ಪ್ರಶ್ನೆ ಕೇಳಿದ್ದು ಮಣ್ಣು ಹಾಕಿದ್ಯಾರಂತ, ಅದಕ್ಕೆ ಉತ್ತರ ಬರ್ಲೇ ಇಲ್ಲ. ಸುನೀಲ್ ಕುಮಾರ್ ಹೇಳಿದ್ದು ಚಪ್ಪಲಿ ಹಾಕೊಂಡು ಹೋಗ್ಬೋದಂತ. ವಿಡಿಯೋ ನೋಡಿ ಸರ್, ಫಸ್ಟ್ ಗೆ ಚಪ್ಪಲಿ ನೋಡಿ ಸರ್. ನಾನು ಒಂದು ವಿಚಾರ ಹೇಳ್ತೇನೆ ಸರ್, ಇವರಿಗೆ ಇದನ್ನು ಧಾರ್ಮಿಕ ಕೇಂದ್ರ ಮಾಡ್ಲಿಕ್ಕೆ ಇರ್ಲಿಲ್ಲ. ಇವರಿಗೆ ಖಾಲಿ ಮೊನ್ನೆ ಚುನಾವಣೆಗೆ ಇದ್ದದ್ದು. ಅದಕ್ಕೆ ಇವರು ಮಾಡ್ಲಿಕ್ಕೆ ಇವರ ಪಾಪದ ಕೊಡ ತುಂಬಿತ್ತು. ಅದಕ್ಕೋಸ್ಕರ ಇದನ್ನೊಂದು ಮಾಡಿ ಎಲ್ಲವನ್ನು ಜನರಿಗೆ ಮಂಗುಬೂದಿ ಏರಿಸಿ ಮಾಡ್ಬೇಕಂತಿತ್ತು. ಇಲ್ಲದೆ ಡಿಸೆಂಬರ್ ಅಲ್ಲಿ ವರ್ಕೌಟ್ ಕೊಟ್ಟು ಜನವರಿ ಓಪನ್ ಮಾಡಿ ಮಾರ್ಚ್ ಅಲ್ಲಿ ಇವರೇ ಸರ್ಕಾರದ ಆದೇಶ ಕೊಟ್ಟಿದ್ದಾರೆ. ಇದು ಗೋಮಾಳ ಜಾಗ, ಇಲ್ಲಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರದು ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬಂದಿದೆ. ಆ ನಂತರ ಅದು ಇವತ್ತಿನ ತನಕ ತೆರವು ಮಾಡ್ಬೇಕು, ಕ್ಲಿಯರ್ ಮಾಡ್ಬೇಕಂತ ಒಬ್ಬ ಶಾಸಕರಾಗಿ ಅವರ ಜವಾಬ್ದಾರಿ ಆ ಕೆಲಸವನ್ನು ಇಷ್ಟೊತ್ತು ಮಾಡ್ಲಿಲ್ಲ. ಕೇವಲ ಕಾಂಗ್ರೆಸ್ ಮಾಡ್ಲಿಲ್ಲ, ಮೂರ್ತಿ ಪ್ರತಿಷ್ಠೆ ಅಗತ್ಯ ಇಲ್ಲ, ಇವರು ಥೀಮ್ ಪಾರ್ಕ್ ಮಾಡ್ಲಿಲ್ಲ, ಬೇಡ ಅಂತ ಹೇಳ್ತಿದ್ದಾರೆ. ಇದನ್ನು ಯಾರಿಗೂ ಇನ್ನು 1 ರೂಪಾಯಿ ದುಡ್ಡನ್ನು ಇದು ಗೋಮಾಳ ಜಾಗಿಂದ ಹೊರಗೆ ತರುವ ತನಕ ಯಾರಿಗೂ 1 ಪೈಸೆ ದುಡ್ಡನ್ನು ಅಲ್ಲಿ ಹಾಕುವ ಅಧಿಕಾರ ಇಲ್ಲ. ಮಾಡಿದವರು ಅನುಭವಿಸ್ತಾರೆ. ಈಗ ಮೂರ್ತಿ ಮಾಡಿದವರು ಹೇಗೆ ಅನುಭವಿಸ್ತಾರ ಅದನ್ನೇ ಅವರು ಅನುಭವಿಸ್ತಾರೆ. ಬರ್ತೀನಿ ಜೊತೆಗೆ ಈ ಒಂದು ಶೆಟ್ರೆ ಮಣ್ಣಾಕಿದ್ಯಾರು ಅಲ್ಲಿ ಹೋಗದ ರೀತಿಯಲ್ಲಿ ಅವರ ಹತ್ರ ಕೇಳ್ಬೇಕು ಸರ್. ನಾವಂತ ನೀಚ ಪ್ರವೃತ್ತಿಯವರು ನಮ್ಗೆ ಅವಶ್ಯಕತೆ ಸಹ ಇಲ್ಲ. ಹೇಳಿ ಸರ್, ಯಾಕಂದ್ರೆ ನಾನು ಕೂಡ ಬಂದಾಗಲಿ ಮಣ್ಣು ಹಾಕಿತ್ತು. ಯಾರು ಅವರ ಮೇಲೆ ಕ್ರಮ ಕೈಗೊಳ್ಳಿ. ಅವ್ರ ತರ ಕೇಳಿ, ನಗಾಡ್ತಿದಾರಲ್ಲ ಅವ್ರ ತರ ಅವರೇ ಹಾಕಿರ್ಬೇಕು. ನಂಗೆ ಡೌಟ್, ಅವರ ನಗೆ ನೋಡು ಹಾಗೆ ಕಾಣ್ತದೆ. ಅವ್ರು ಎಲ್ಲವನ್ನು ಹೀಗೆ ಮಾಡಿದ್ದು, ನಕಲಿ ಮೂರ್ತಿ ಮಾಡಿ ರಥ ತಗೊಂಡು ಹೋಗ್ಲಿಕ್ಕೆ ಹೇಳಿ, ಈಗ ಅಲ್ಲಿ ಪುನಃ ತಗೊಬಂದು ಏನ್ ನಾಟಕ ಜನ ಬಂದು ಕೂಡಲೇ ಮೈ ಬರ್ತಿಕೊಳ್ತಿದ್ದಾರೆ. ಇಷ್ಟೊತ್ತು ಇವ್ರು ಯಾರು ಮಾತಾಡೋರು ಇವರು ಬೆಟ್ಟದೇ ಇದ್ದದ್ದು ಕಾರ್ಕಳದಲ್ಲಿ. ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ವಿವಾದ ಬಹುಶಃ ಇಷ್ಟು ಕ್ಲಿಯರ್ ಆಗಿ, ಬಹುಶಃ ಬಹಳಷ್ಟು ಒಂದು ಕಡೆಯಿಂದನೇ ಮಾತುಗಳು ಪ್ರತಿ ಬಾರಿಯೂ ಕೂಡ ಬಹಳಷ್ಟು ಚರ್ಚೆಗಳು, ಬಹಳಷ್ಟು ವಿಚಾರಗಳು ಜನರ ಮನಸ್ಸಿಗೆ ಬಂದಿದೆ, ಜನರ ಮುಂದೆ ಬಂದಿದೆ, ಇವತ್ತು ಎಕ್ಸ್ಪ್ಲೈನ್ ಆಗಿದೆ. ಸೊ ದಟ್ಸ್ ವೈ ಬಹಳಷ್ಟು ಸತ್ಯ ವಿಮರ್ಶೆ ಆಗಬೇಕು. ಈ ವಿಚಾರದಲ್ಲಿ ಒಂದು ಗೊಂದಲ ಇದೆ ಕಾರ್ಕಳದ ಜನತೆಗೆ, ಜೊತೆಗೆ ನಮ್ಮ ಕರಾವಳಿ ಭಾಗದ ಜನರಿಗೆ ಈ ಒಂದು ವಿವಾದದ ಬಗ್ಗೆ. ದಟ್ಸ್ ವೈ ಇಬ್ರು ಕೂಡ ಆ ಭಾಗದಲ್ಲಿ ಇದ್ದೀರಿ, ಬಿಜೆಪಿ ಅಂಡ್ ಕಾಂಗ್ರೆಸ್. ಕೆಲವು ವಿಚಾರಗಳು ಚರ್ಚೆಗೆ ಬಂತು ಅಂಡ್ ಹೋರಾಟಗಾರರು ಕೂಡ. ಸೊ ತಮ್ಮ ಕರೆಗಳಿಗೆ ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ಬಹಳಷ್ಟು ಕರೆಗಳು ಈಗಾಗಲೇ ಲೈನ್ ಅಲ್ಲಿ ಇದ್ದಾರೆ, ಅವರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಬಿಫೋರ್ ದಟ್ ಫಸ್ಟ್ ಆಕ್ಷನ್ ಸರ್, ಜಿತೇಂದ್ರ ಕುಂದೇಶ್ ಅವರು ನೋಡ್ತಾ ಇದ್ವಿ ಸದ್ಯದ ಪರಿಸ್ಥಿತಿ ಬಹಳಷ್ಟು ಹೀಟ್ ಚರ್ಚೆಗೆ ಹೋಗ್ತಾ ಇರುವಂತ ವಿಚಾರ. ಸರ್, ಫಸ್ಟ್ ಆಕ್ಷನ್ ಏನು ಮಾತಾಡಲಿ ಅಂತ ಏನು ಹೇಳ್ತೀರಿ ಅನ್ನುವಂಥದ್ದು. ನನಗೆ ಈಗ ಆರಂಭದಲ್ಲಿ 2 ವಿಷಯಗಳ ಬಗ್ಗೆ ಬಂತು. ಒಂದು ಧಾರ್ಮಿಕತೆ ಆಗಿಲ್ಲ ಅಥವಾ ಧಾರ್ಮಿಕತೆ ಇಲ್ಲ, ಹೋಮ ಆಗಲಿಲ್ಲ ಅಂತ. ನಾನು ನೋಡಿದಾಗೆ ಅಲ್ಲಿ ಹೋಮ ಆಗಿದೆ.
ಅದು ವಾಸ್ತು ಹೋಮಗಳಂದರೆ ಈ ಕಟ್ಟಡ ಉದ್ಘಾಟನೆಗಳನ್ನು ಮಾಡುವಾಗ ಆ ಕಟ್ಟಡದಲ್ಲಿ ಏನಾದರೂ ದೋಷಗಳು ಇದ್ದು ಅದು ನಿವಾರಣೆ ಆಗಬೇಕು ಅಂತ ಆ ರೀತಿಯಾಗಿ ಮಾಡುವಂಥದ್ದು ಅದು ಕಟ್ಟಡ ಉದ್ಘಾಟನೆಯ ಹೋಮಗಳು, ವಾಸ್ತು ಹೋಮ, ರಾಕ್ಷೋಗ್ನ ಇದೆಲ್ಲ ಪುರೋಹಿತರು ಏನು ಮಾಡಿದೋ ಅದನ್ನು ಮಾಡ್ತಾರೆ. ಅದು ನಮ್ಮ ಬೇರೆ ಮನೆಗಳಲ್ಲಿ ಸರ್ಕಾರಿ ಇದು ಕಟ್ಟಡಗಳಲ್ಲಿ ಕಮರ್ಷಿಯಲ್ ಇದರಲ್ಲೆಲ್ಲ ಎಲ್ಲ ಕಡೆ ಮಾಡ್ತಾರೆ. ಇನ್ನು ಭಜನಾ ಮಂದಿರ, ಆ ಪ್ರದೇಶದಲ್ಲಿ ಜನ ಧಾರ್ಮಿಕತೆಯನ್ನು ಒಟ್ಟಾಗ್ಲಿಕ್ಕೋಸ್ಕರ ಅಲ್ಲಿ ಒಂದು ಧಾರ್ಮಿಕ ಸೆಳೆತೆ ಇರಬೇಕು ಅಂತ ಎನ್ನುವಕ್ಕೋಸ್ಕರ ಅಲ್ಲಿ ಭಜನಾ ಮಂದಿರ, ಶಂಖನಾದ, ಒಂದು ರೀತಿಯಲ್ಲಿ ಅದೊಂದು ಏನು ಭಕ್ತಿ, ಶ್ರದ್ಧೆ, ಸಂಸ್ಕೃತಿ ಮತ್ತೆ ನಮ್ಮ ಒಂದು ಊರಿನ ಅಸ್ಮಿತೆಯ ರೂಪವಾಗಿ ಆ ಪ್ರದೇಶದಲ್ಲಿ ಪರಶುರಾಮ ಕ್ಷೇತ್ರ ಅಥವಾ ಏನು ಪ್ರವಾಸೋದ್ಯಮ ರೂಪದಲ್ಲಿ ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಉಂಟಾಯ್ತು. ಅದು ಪರಶುರಾಮ ಕ್ಷೇತ್ರ ಎನ್ನುವಂಥದ್ದು ಇಡೀ ನಮ್ಮ ಈ ತುಳುನಾಡು ಅಥವಾ ಈ ಭಾಗದ ಕರಾವಳಿಯನ್ನು ಹೇಳ್ತಾರೆ ಹಿಂದಿನವರು. ಅಂದ್ರೆ ಆ ರೀತಿಯಾಗಿ ಅಲ್ಲಿ ಸ್ಥಾಪನೆ ಆದಂತಹ ಥೀಮ್ ಪಾರ್ಕ್, ಅಲ್ಲಿ ಧಾರ್ಮಿಕತೆ ಎನ್ನುವಂಥದ್ದು ಹಿಂದುತ್ವದ ರಕ್ತದಲ್ಲಿ ಬರ್ತದೆ ಅಥವಾ ಯಾವ ಒಂದು ವಿಚಾರಗಳು ಅಲ್ಲಿ ಭಜನೆ, ಪೂಜೆ, ನಂಕನಾದ, ಅದರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಮಾಡಿದಂಥ ನಭೂತೋ ಎನ್ನುವಂಥ ಸುನಿಲ್ ಕುಮಾರ್ ಅವರು ಸಚಿವರಾಗಿ ಶಾಸಕರಾಗಿ ಆ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಾಗ ನಾನು ಮೆಚ್ಚಿದ್ದೆ, ತುಂಬ ಊರಿನವರು ಮೆಚ್ಚಿದ್ದಾರೆ, ಎಲ್ಲರೂ ಮೆಚ್ಚಿದ್ದಾರೆ, ವಿರೋಧಿಗಳು ಮೆಚ್ಚಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಒಂದು ಖುಷಿ ಅದರ ಬಗ್ಗೆ ಒಂದು ಒಳ್ಳೆಯ ಲೇಖನಗಳನ್ನು ಕೂಡ ಬರೆದಿದ್ದೆ. ಈಗ ಒಂದು ಧಾರ್ಮಿಕತೆ ಹೊರತಾಗಿ ಮಾತಾಡೋದಾದ್ರೆ, ಈಗ ನಿತಿನ್ ಕುಮಾರ್ ಅವರದು ಅಥವಾ ಜಿತೇಂದ್ರ ಕುಂದೇಶ್ವರಂದು ಒಂದು ಫೋಟೋ ತಗೊಳ್ಳೋದು, ಅದಕ್ಕೆ ಥೂ ಅಂತ ಉಗಿಯುವುದು, ಅದಕ್ಕೆ ಹೋಮ ಆಗ್ಲಿಲ್ಲ ಮಾರೆ, ಅದಕ್ಕೆ ಏನು ಜೀವ ಇಲ್ಲ ಮಾರ ಅಂತ ಹೇಳಿದ್ರೆ ಆಗ್ತದ? ಆ ಒಂದು ಭಾವಚಿತ್ರಕ್ಕೆ ಅದು ನಾವು ಉಗಿಯುವುದು ನೋಡುವಾಗ ನಮಗೆ ನೋವಾಗ್ತದೆ, ಬೆಲೆ ಇದೆ, ಅವಮಾನ ಆಗ್ತದೆ, ಕೋಪ ಬರ್ತದೆ. ಅದೇ ರೀತಿ ನಾವು ನಮ್ಮ ಹಿರಿಯರದ್ದು, ತಂದೆ ತಾಯಿಯವರದ್ದು ಅಥವಾ ಯಾರಾದರೂ ತೀರಿದರೆ ಒಂದು ಫೋಟೋ ಮತ್ತು ಹೂ ಇಡ್ತೇವೆ, ಅದಕ್ಕೊಂದು ಪವಿತ್ರ ಭಾವನೆ ಬರ್ತದೆ. ನಮ್ಮ ತಂದೆ ತಾಯಿಯವರ ಫೋಟೋಗಳಿಗೂ ಒಂದು ಪವಿತ್ರ ಭಾವನೆ ಬರ್ತದೆ, ನಮ್ಮ ಫೋಟೋಗಳಿಗೂ ಅದಕ್ಕೆ ಏನು ಅವಮಾನದ ಗೌರವ ಆಗ್ತದೆ. ಹೀಗಿರುವಾಗ ಪರಶುರಾಮನ ಆ ವಿಗ್ರಹ ಅಥವಾ ಆ ಪರಶುರಾಮನ ಆ ಪ್ರತಿಮೆಯನ್ನ ಏನಾದರೂ ವಿರೂಪ ಆದಾಗ ಸಹಜವಾಗಿ ಪರಶುರಾಮನ ಈ ಸೃಷ್ಟಿ ಅಂತ ಕ್ಷೇತ್ರ ಅಂತ ಕರ್ಸ್ಕೊಂಡು ಬಂದಂಥವರಿಗೆ ನೋವಾಗ್ತದೆ. ಅಯ್ಯೋ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಂತ. ಸಹಜ ಇದು ಏನು ಯಾರೋ ಕಾಂಗ್ರೆಸ್ನವರಿಗೆ ಕೋಪ ಬರ್ತದೆ ಅಥವಾ ಬಿಜೆಪಿಯವರಿಗೆ ಬರುವುದಿಲ್ಲ ಅಥವಾ ಬರ್ತದೆ, ಬಜರಂಗ ದಳದಲ್ಲಿ ಬರ್ತದೆ. ಸಾಮಾನ್ಯವಾಗಿ ಒಂದು ನಮ್ಮ ಕ್ಷೇತ್ರ, ನಮ್ಮ ಈ ಋಷಿ ಮುನಿ ಪರಂಪರೆ, ದೇವರ ಮೇಲೆ ಭಕ್ತಿ ಇದ್ದವರಿಗೆ, ಆ ಪರಶುರಾಮ ಅಂತ ಒಮ್ಮೆ ನೋಡಿದವರಿಗೆ ಆ ಪರಶುರಾಮನ ಇದನ್ನ ತೆಗೆಯುವಾಗ ಅದು ಅಷ್ಟೊಂದು ವಿವಾದವಾಗಿ ತೆಗೆಯುವಾಗ ಮತ್ತು ಕೂಡ ಯಾರು ಬಂದು ಸುತ್ತೆಯಿಂದ ಹೊಡೆಯುವಾಗ ಒಂದು ರೀತಿಯ ನೋವಾಗ್ತದೆ. ಈ ರೀತಿಯಾಗಿ ಆಯ್ತಲ್ಲ ಅಂತ. ಉದ್ದೇಶ ಒಳ್ಳೆಯದು, ಒಳ್ಳೆಯ ಪರಿಕಲ್ಪನೆ. ಸುನಿಲ್ ಕುಮಾರ್ಗೆ ತಡವಾಗಿ ಒಂದು ಮಿನಿಸ್ಟರ್ಶಿಪ್ ಸಿಕ್ಕಿತು, ಬೇಗ ಸಿಕ್ಕುತ್ತಿದ್ದಿದ್ರೆ ಒಂದು ವೇಳೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗಳಾಗ್ತಿಲ್ಲ. ಅಗೇನ್ ಅದು ಅವರ ಒಂದು ಕನಸಿತ್ತು, ಒಂದು ಒಳ್ಳೆಯ ಪ್ರವಾಸ ಕ್ಷೇತ್ರ ಮಾಡಬೇಕು ಅಂತ. ಇಷ್ಟು ಹೊತ್ತಿನೊಳಗೆ ಆಗಬೇಕು, ಇಷ್ಟು ಟಾರ್ಗೆಟ್ ಇದೆ, ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ, ಅದಕ್ಕೆ ನಂತರ ಮಾಡೋದಲ್ಲ, ಈ ಸಾರಿ ಆಗಬೇಕು ಅಂತ ಅವ್ರದ್ದೊಂದು ಟಾರ್ಗೆಟ್ ಮಾಡಿರಬೇಕು. ಹಾಗಾಗಿ ಟಕ್ 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 ಅಂತ ಅವ್ರದ್ದು ಕೆಲಸ ಮಾಡೋ ಫಾಸ್ಟ್, ಎಲ್ಲ ವೈಖರಿ ಎಲ್ಲ ಫಾಸ್ಟ್ ಇರ್ತದೆ. ಬಟ್ ಈ ಸರ್ಕಾರ ಅಷ್ಟು ಫಾಸ್ಟ್ ಇಲ್ಲ, ಯಾಕಂದ್ರೆ ಸರ್ಕಾರದ ಅನುಮತಿ ಬರಬೇಕು, ತಗೊಳ್ಬೇಕು. ಸೊ ಇವರು ಅದನ್ನೆಲ್ಲ ಕ್ರಾಸ್ ಮಾಡಿದ್ದಾರೆ. ಕ್ರಾಸ್ ಮಾಡಿದ ಹೇಳಿದ್ರೆ ಫಾರ್ ಗುಡ್, ಫಾರ್ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಆಗ್ಲಿ ಅನ್ನೋ. ಆದ್ರೆ ಅದು ಒಂದು ಲಿಮಿಟ್ ತಪ್ಪಿ ಕ್ರಾಸ್ ಆಗಿದೆ. ಅಂದ್ರೆ ಯಾಕೆ ಹೇಳಿದ್ರೆ ಕೊನೆಗೆ ಸರಿಪಡಿಸಲಾಗದ ಹಂತದಲ್ಲಿ ಅದು ಕ್ರಾಸ್ ಆಗಿ ನಿಂತಿರುವುದರಿಂದಾಗಿ. ಒಂದು ವೇಳೆ ಅವರದೇ ಸರ್ಕಾರ ಬಂದಿದ್ರೆ, ಅದೇ ಆಗಿದ್ರೆ ಎಷ್ಟು ಹೊತ್ತಿಗೆ ಆಗ್ತಿತ್ತೋ ಏನೋ. ಆದ್ರೆ ಅಲ್ಲಿ ಸಮಸ್ಯೆ ಏನಾಯ್ತು ಹೇಳಿದ್ರೆ, ಗೋಮಾಳದಲ್ಲಿ ಅಂದರೆ ಈ ಥರ ಕಂದಾಯ ಇಲಾಖೆಯ ಕೆಲಸಗಳು ಅಥವಾ ಪ್ರವಾಸೋದ್ಯಮದ ಈ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ರೈಟ್ ಇಲ್ಲ. ಇವರು ಮುಖ್ಯಮಂತ್ರಿಯೇ ಬಂದು ಉದ್ಘಾಟನೆ ಮಾಡಿ ಅದಕ್ಕೆ ಯಾವುದೇ ವರ್ಕ್ ಆರ್ಡರ್ ಸರಿಯಾಗಿ ಪರ್ಮಿಷನ್ ಇಲ್ಲದೆ ಒಂದು ರೀತಿಯಲ್ಲಿ ಅಕ್ರಮ. ನಾನು ಇದನ್ನ ಏನು ಟೆಕ್ನಿಕಲ್ ಆಗಿ ಹೇಳುದು, ನನಗೆ ಅದರ ಬಗ್ಗೆ ಏನು ಬೇಸರ ಇಲ್ಲ. ಅಕ್ರಮ ಆಗಿದೆ ಗೋಮಾಳ, ಅದು ಟೆಕ್ನಿಕಲ್ ಹೇಳುವಂಥದ್ದು. ಆದರೆ ಅದು ವರದಿಗಾರನಾಗೆ ಅದು ಇಂಪಾರ್ಟೆಂಟ್ ಆಗ್ತದೆ. ಒಬ್ಬರು ಮುಖ್ಯಮಂತ್ರಿ ಗೋಮಾಳದ್ದು ಪರ್ಮಿಷನ್ ಆಗದೇ ಇದ್ದದನ್ನು ಉದ್ಘಾಟನೆ ಮಾಡ್ತಾ ಹೇಳಿದ್ರೆ ಒಬ್ಬ ವರದಿಗಾರನೇ ಮುಖ್ಯ ಆಗ್ತದೆ, ಅಲ್ಲಿ ಓಟ್ ಕೇಳುವವರಿಗೆ ಮುಖ್ಯ ಆಗ್ತದೆ, ವಿರೋಧ ಪಕ್ಷದವರಿಗೆ ಮುಖ್ಯ ಆಗ್ತದೆ. ಹಾಗಾಗಿ ಅದು ನನಗೆ ಅದು ಏನು ದೊಡ್ಡ ಆಸ್ ಎ ಪರ್ಸನ್ ಅಲ್ಲಿ ಕಾರ್ಕಳದ ಪ್ರಜೆಯಾಗಿ ಅಥವಾ ತುಳುನಾಡಿನ ಪರಶುರಾಮ ನಮಗೇನು ಅದನ್ನು ದೊಡ್ಡ ಪ್ರಶ್ನೆ ಕಾಡಲಿಲ್ಲ. ಅದಾದ ಮೇಲೆ ಮಾರ್ಚಿನಲ್ಲಿ ಅದು
ಗೋಮಾಳ ಆದ್ರಿಂದ ಅಲ್ಲಿ ಯಾವುದು ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಇವ್ರದ್ದು ಸರ್ಕಾರ, BJP ಸರ್ಕಾರವೇ ಇದ್ದಂಥ ಸಂದರ್ಭದಲ್ಲಿ, ಅಂದರೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಕ್ರಮ ಆಗಿತ್ತದು. ಮತ್ತು ಅಲ್ಲಿ ಯಾವುದೋ ಕಂದಾಯದ ಕೆಲಸಗಳನ್ನು ಮಾಡಬಾರ್ದು ಅಂತ ಸರ್ಕಾರ ಆದೇಶ ಹೊರಡಿಸಿದ್ದಿದ್ರೆ ಅದು BJP ಸರ್ಕಾರದಲ್ಲೇ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಗಿತ್ತು. ಈಗಲೂ ಏನು ಹೇಳಿದರೆ ಅದಕ್ಕೆ ಪರ್ಯಾಯವಾಗಿ ಗೋಮಾಳವನ್ನು ಇನ್ನೆಲ್ಲ ನೋಡಿದ್ದಾರೆ. ಆ ಗೋಮಾಳ ಜಾಗವನ್ನು ಪರ್ಯಾಯವಾಗಿ ಇಲ್ಲಿ ಸರ್ಕಾರ ಜಾಗವನ್ನು ಕನ್ವರ್ಟ್ ಮಾಡಿ ಕೊಟ್ಟರೆ ಇವರಿಗೆ ಇಲ್ಲಿಯ ಪ್ರವಾಸೋದ್ಯಮ ಕ್ಷೇತ್ರಗಳನ್ನು ಮಾಡಲಿಕ್ಕೆ ಅಥವಾ ಈ ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು, ಏನು ನಿಯಮಬದ್ಧವಾಗಿ, ಕಾನೂನುಬದ್ಧವಾಗಿ. ಹಾಗಾಗಿ ಇನ್ನೂ ಸರ್ಕಾರ ಮಾಡಲಿಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡಲಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಟೆಕ್ನಿಕಲಿ ಅಲ್ಲಿ ಗೋಮಾಳ ಅಪ್ರೂವ್ ಆಗಬೇಕು. ಇದೆಲ್ಲ ಪ್ರೊಸೆಸ್ಗಳು ನಡೀತದೆ. ಅಂದರೆ ಅವಸರವಾಗಿ ಒಂದೊಳ್ಳೆ ಯೋಜನೆಯನ್ನು ಎಲೆಕ್ಷನ್ಗೆ ಮುಂಚೆ ಮಾಡಬೇಕು ಅನ್ನೋಂಥ ಒಂದು ನಾಗಾಲೋಟದಲ್ಲಿ ಮಾಡಿದಂಥ ಎಡವಟ್ಟುಗಳು ಒಂದೊಂದೇ ಜಾಸ್ತಿಯಾಗಿ ಕೊನೆಗೆ ಈ ಹಂತದಲ್ಲಿ ಬಂದಿದೆ. ಅಂದರೆ ಉದ್ದೇಶಪೂರ್ವಕವಾಗಿ ಪರಶುರಾಮನಿಗೆ ಅವಮಾನ ಮಾಡಬೇಕು ಅಥವಾ ಕ್ಷೇತ್ರವನ್ನು ಇದು ಮಾಡಬೇಕು ಅಥವಾ ಅಲ್ಲಿ ನಕಲಿ ಮೂರ್ತಿ ಮಾಡಬೇಕು, ಪಂಚನ ಮೂರ್ತಿ ಮತ್ತೊಂದು ಕಡೆ ಮಾಡಬೇಕು, ಯಾವುದೇ ಉದ್ದೇಶ ಇರಲಿಲ್ಲ. ಅರ್ಜೆಂಟ್ ಮಾಡುವಾಗ ಕಂಚಿನ ಮೂರ್ತಿಯನ್ನು ನನಗೆ ತಿಳಿದ ಮಾಹಿತಿ ಪ್ರಕಾರ ಅದಕ್ಕೆ ಡೌಟ್ ಬರಲಿಕ್ಕೂ 2 ಕಾರಣ ಇದೆ. ಕಂಚಿನ ಮೂರ್ತಿ ಫೈಬರ್ ಅಂತ, ಅದನ್ನೊಂದು ಹೇಳಿಬಿಡ್ತೇನೆ. ಈಗ ಸಿಕ್ಕಿದ್ದು ಕಂಚಿನ ಮೂರ್ತಿ ಅಂತ ಹೇಳ್ತಾರೆ. ನೋಡುವಾಗ ಅದರ ಭಾರ, ವೆಯ್ಟ್, ತೂಕ ಮತ್ತೆ ಅದೆಲ್ಲ ನೋಡುವಾಗ ಕಂಚಿನದ್ದೇ ಆಗಿರಬಹುದು ಅಂತ. ಇನ್ನು ಅದು ಸ್ಪೆಷಲಿಸ್ಟ್ಗಳಿಗೆ ಹತ್ತಿರ ಬಂದು ನೋಡಿದವರು, ಚೆಕ್ ಮಾಡಿದವರು ಎಷ್ಟು ಪ್ರಮಾಣ ಇದೆ ಅದು ಅವ್ರು ಹೇಳ್ತಾರೆ. ಬಟ್ ಕಂಚಿನ ಮೂರ್ತಿಯಾಗಿ ಕಾಣ್ತದೆ. ಈಗ ಈ ಹಿಂದೆ ಇದ್ದಂತಹ ಏನು ಮೂರ್ತಿಗಳು, ಆ ವಿಡಿಯೋಗಳನ್ನು ನೋಡುವಾಗ ಅಥವಾ ಹತ್ತಿರ ಬಂದು ನೋಡುವಾಗ ಅದರಲ್ಲಿ ಏನೋ ಬೇರೆ ಅಂಶಗಳು, ಲೋಹಗಳು ಆಗಿದೆ, ಅದನ್ನು ತಾತ್ಕಾಲಿಕವಾಗಿ ನಿರ್ಮಿಸಿದ್ದಾರೆ ಎನ್ನುವಂಥ ಭಾವನೆ ಸಹಜವಾಗಿ ಬರ್ತದೆ. ಅಲ್ಲ ಅದೇ ಅಂತ ಹೇಳುವುದಾದರೂ ಕೂಡ ಅದು ಸಾಧ್ಯವಿಲ್ಲ. ಯಾಕಂದರೆ ಅಲ್ಲೂ 2 ಪಾದ ಇದೆ, ಇಲ್ಲೂ ಸಿಕ್ಕಿದ್ರಲ್ಲೂ ಪಾದಗಳಿವೆ. ಹಾಗಾಗಿ ಅದೇ ಇದೆ ಅದು ಆಗುದಿಲ್ಲ, ಇದು ಬೇರೆ ಅದು ಬೇರೆ ಅಂತ ಆಯ್ತು. ಹಾಗಾಗಿ ಇದರ ಮೇಲ್ಗಡೆ ಕೆಲವೊಂದು ಭಾಗಗಳನ್ನು ನಾವು ರೀಸ್ಟ್ರಕ್ಚರ್ ಮಾಡಿದರೂ ಕೂಡ ಅದು ಈ ಭಾಗಗಳನ್ನಗೆ ಸರಿಯಾಗಿ ಕೂಡುವ ಸಾಧ್ಯತೆಗಳಿಲ್ಲ. ಈಗಿನ ಮಾಡಿದಂಥ ಕಂಚಿನ ಮೂರ್ತಿಗಳು ಸ್ವಲ್ಪ ಭಿನ್ನವಾಗಿರ್ತದೆ. ಹಾಗೆ ಅದನ್ನು ಕೂಡ ರೀಸ್ಟ್ರಕ್ಚರ್ ಮಾಡಿ ನೋಡಿದಾಗ ಹಾಗಾಗಿ ನಮಗೆ ಅದು ಬೇರೆ ಮೂರ್ತಿ, ಇದು ಬೇರೆ ಮೂರ್ತಿ ಅನ್ನುವಂಥ ಸಂಶಯಗಳು ಸಹಜವಾಗಿದೆ. ಮತ್ತು ಈ ಹಿಂದೆ ಅದನ್ನು ತಪ್ಪಿಸಿಕೊಡ್ಲಿಕ್ಕೆ ಹೋರಾಟಗಳು ಇಲ್ದಿದ್ರೆ ಯಾಕೆ ಹೋರಾಟ ಅಂತ, ಅವನು ತಪ್ಪಿಸಿಡ್ಲಿಕ್ಕೆ ನೋಡೋದು, ಇವನು ತಗೊಂಡೋಗ್ಲಿಕ್ಕೆ ನೋಡೋದು, ಇವರು ತಡೆಯುವುದು, ಇದೆಲ್ಲ ನಮ್ಮ ಜನಸಾಮಾನ್ಯರಿಗೆ ಅಥವಾ ಮಾಧ್ಯಮದಲ್ಲಿ ನೋಡೋದು ಏನೋ ಫಿಶ್ ಈಟಿಂಗ್ ಏನೋ ನಡೀತಾ ಇದೆ. ಮತ್ತೆ ಅವರು ಹೋರಾಟವನ್ನು ಆರಂಭದಿಂದಲೂ ಮಾಡ್ತಾ ಬಂದಿದ್ದಾರೆ. ಯಾಕೆ ಮಾಡ್ತಾರೆ? ನನಗೆ ಉದ್ಘಾಟನೆ ಆದ ಮರುದಿನ ಒಬ್ಬರು ಕಾರ್ಕಳದವರು, ಸಂಘ ಪರಿವಾರ ಇದರಲ್ಲೆಲ್ಲ ಹೋರಾಟ ಮಾಡಿದವರು ನನಗೆ ಕರೆ ಮಾಡಿದ್ರು, ಅದು ನಕಲಿ ಮೂರ್ತಿ ಅಂತೆ ಮಾರ್ರೆ, ನಮಗೆ ನೀವು ರಿಪೋರ್ಟರ್ ಅಲ್ಲ, ನಾವು ಅವರು ಶಿಲ್ಪಿ ಹತ್ರ ಹೋಗೋ, ಎಲ್ಲಿದ್ದಾರಂತ ಹುಡುಕಿ ಹೋಗ, ಫ್ಲೈಟ್ ಚಾರ್ಜ್ ಆದರೂ ಪರವಾಗಿಲ್ಲ, ಏನಾದರೂ ಮಾಡಿ ಹುಡುಕು. ನಾನೇ ನಿಮಗೆ ಎಲ್ಲಿ ಮಾರ, ಅದೆಲ್ಲ ನಮಗೆಲ್ಲ ಆಗ್ತದ, ಮತ್ತೆ ಎಲ್ಲ ಇದರೆಲ್ಲ ತುಂಬ ಪ್ರಚಾರ ಕೊಟ್ಟಿದ್ದಾರೆ, ಒಳ್ಳೆ ಬಂದಿದೆ, ಇನ್ನು ಈಗಲೇ ಕೂಡಲೇ ಮಾಡಿ ಅದನ್ನು ಹೌದು ಅಂತ ಹೇಳಿದ್ರು ನಂಬುವ ಪರಿಸ್ಥಿತಿ ಯಾರು ಇಲ್ಲ, ನನಗೂ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದೆ. ಬಟ್ ನೋಡಿ, ಅದಾದ ನಂತರ ಹೋರಾಟಗಾರರು ಹೋರಾಟ ಶುರು ಮಾಡಿದ್ರು. ನನಗೆ ಅನಿಸ್ತು ಇದರಲ್ಲಿ ಏನೋ ಇದೆ. ಮತ್ತೆ ನನಗೆ ಏನು ನಂತರದ ಬೆಳವಣಿಗೆಗಳ ನಾಡುವಾಗ ಇದು ಅಸಲಿ ಅಲ್ಲ, ನಕಲಿ ಇರ್ಬೋದು ಎನ್ನುವುದು ದಟ್ಟ ಆಗಲಿಕ್ಕೆ ಶುರುವಾಯಿತು. ಬೆಳವಣಿಗೆ ಅದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ. ಹಾಗಾಗಿ ಇದರಲ್ಲಿ ಉದ್ದೇಶಪೂರ್ವಕ ವಂಚನೆ ಅಂತಲ್ಲ, ಒಂದು ತರಾತುರಿಯಾಗಿ ಮಾಡುವಂಥ ಈ ಗಲಾಟೆಯಲ್ಲಿ ಕೆಲವೊಂದು ನಿಯಮಗಳನ್ನು ಸರಿಯಾಗಿ ಪೂರೈಸಲಿಕ್ಕಾಗಲಿಲ್ಲ. ಕೃಷ್ಣ ಶಿಲ್ಪಿಯವರಿಗೆ ಹಣವನ್ನು ಏನು ಕ್ರಮಬದ್ಧವಾಗಿ ಕೊಡಲಿಲ್ಲ. ಅಂದರೆ ಇದು ಆದದ್ದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅದರದ್ದು ಗುತ್ತಿಗೆ ವಹಿಸಿಕೊಂಡು ನಿರ್ಮಿತಿ ಕೇಂದ್ರದವರು. ಆಮೇಲೆ ಕಾರ್ಯಕ್ರಮ ಮಾಡಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು. ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು ಮತ್ತು ಕಾರ್ಕಳದ ಶಾಸಕರು ಕೂಡ ಆಗಿದ್ದರು. ಹಾಗೆ ಅದನ್ನು ಇವರು ಸಮನ್ವಯ ಮಾಡ್ಕೊಂಡು ಇವರು ಅದನ್ನು ಹೋಲ್ಸೇಲ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಜಿಲ್ಲಾಡಳಿತದ ಮೂಲಕ ಮಾಡಿಸಿದ್ರು. ಆವಾಗ ಇವ್ರದ್ದು ಏನು ಇದ್ರು ಇವರು ಅಲ್ಲಿ ಸ್ಥಳದಲ್ಲೇ ನಿಂತು ಮಾಡ್ತಾಯಿದ್ರು. ಅದು ಇಡೀ ಊರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅವರು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಸಚಿವರಾಗಿ, ಶಾಸಕರಾಗಿ ಕಾರ್ಯಕ್ರಮದ. ಇದು ನಿರ್ಮಿತಿ ಕೇಂದ್ರದವರು ಅದು ಇನ್ನು ಪೂರ್ತಿ ಕೆಲಸ ಆಗಲಿಲ್ಲ, ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಉದ್ಘಾಟನೆ ಮಾಡಿದ್ದು ಅದು ಒಂದು ರೀತಿಯಲ್ಲಿ ತಪ್ಪು. ಅವರು ಪರ್ಮಿಷನ್ ಕೊಡಲಿಲ್ಲ. ನಿರ್ಮಿತಿ ಕೇಂದ್ರ ಸ್ಪಷ್ಟವಾಗಿ ದಾಖಲೆಗಳಲ್ಲಿದೆ, ಅಂದರೆ ಅದು ಆಗಲಿಲ್ಲ ಅಂತ. ಹಾಗಾಗಿ ಈಗ ನಮಗೆ ಏನಂತ ಹೇಳಿದರೆ ಇಷ್ಟೆಲ್ಲ ಫೈಬರ್ ಆ ವಿಡಿಯೋಗಳು ಒಂದು ವೈರಲ್ ಆಗಿತ್ತು. ಅದು ಕೂಡ ಅದು ಗಾಳಿಯಲ್ಲಿ ಹಾರಾಡುವಾಗ ಡೌಟ್ಗಳು ಬಂದಿತ್ತು. ಇವರು ಹೊಡೆಯುವಾಗ ಮತ್ತು ಅವರು ಬಂದು ಹೊಡೆಯುವಾಗ ಒಳಗೆ ಕಬ್ಬಿಣದ ತಗಡಿನ ಶೀಟುಗಳು ಎಲ್ಲವೂ ಕಾಣ್ತಾ ಇತ್ತು ಒಳಗಡೆ ಭಾಗದಲ್ಲಿ. ಹೊರಗಡೆ ಅದಕ್ಕೆ ಪೇಸ್ಟ್ ಮಾಡಿದಂಥ ಕಲರ್ಗಳು ನೋಡುವವರು ಕೂಡ ಇದೇನು ಇಷ್ಟು ಈ ರೀತಿಯಾಗಿದೆ ಕಂಚಿನ ಮೂರ್ತಿ ಅಂತ ತುಂಬ ಜನ ಕೂಡ ಸಂಶಯಗಳನ್ನು ವ್ಯಕ್ತಪಡಿಸಿದ್ರು. ಅಂದರೆ
ನಮ್ಮ ಉದ್ದೇಶಪೂರ್ವ ಆರೋಪ ಮಾಡಬೇಕು ಅಂತಲ್ಲ, ಇದೆಲ್ಲವೂ ಸಂಶಯಾಸ್ಪದವಾದಾಗ ಬಂದದ್ದು. ಬಟ್ ಆಗ ನಮಗೆ ಅನಿಸಿದ್ದು ಏನಿದ್ರೆ, ಒರಿಜಿನಲ್ ಕಂಚಿನ ಮೂರ್ತಿ ಕೃಷ್ಣ ಶಿಲ್ಪಿಯಲ್ಲೇ ಮಾಡ್ತಾ ಇದ್ದಾರೆ, ಇದು ಅರ್ಜೆಂಟಿಗೆ 1 ತಿಂಗಳಲ್ಲಿ ಈ ಮೂರ್ತಿಯನ್ನು ಮಾಡಿ ಬಹುಶಃ ಸ್ಥಾಪನೆ ಮಾಡಿರ್ಬೋದು ಅಂತ ನಮಗೂ ಈಗಲೂ ಸಂಶಯ ಇದೆ. ಅಂದರೆ 2 ಮೂರ್ತಿ ಮಾಡಿರ್ಬೋದು. 2 ಮೂರ್ತಿ ಎನ್ನುವುದಕ್ಕೆ ಉದಾಹರಣೆ ಇದೆ, ಅದು 2 ಪಾದ, ಇದು 2 ಪಾದ ಬೇರೆ. ಇದು ನಾವು ಹೇಳುವುದೇನಿದ್ರೆ, ಹೇಳಿಬಿಟ್ರೆ ನಿರ್ಮಿತಿ ಕೇಂದ್ರದವರು ಸರಿಯಾದ ಸಮಯದಲ್ಲಿ ಮಾಡದೆ ಅರ್ಜೆಂಟಿಗೆ ಬೇರೊಂದು ಯಾವುದು ಮಾಡಿದ್ದಾರೆ ಅಂತ ಹೇಳಿ ಒಪ್ಪಿಸಿದ್ರೆ ಏನು ಸಮಸ್ಯೆ ಇಲ್ಲ. ಅದು ಏನು ಮಾಡಿದ್ದು ನಿರ್ಮಿತಿ ಕೇಂದ್ರದವರು ಕೆಲಸ, ಪ್ರವಾಸೋದ್ಯಮದ ಇಲಾಖೆಯದ್ದು, ಇವರಿಗೂ ಬರುವುದಿಲ್ಲ. ಜಿಲ್ಲಾಡಳಿತದ ನಿರ್ಮಿತಿ ಅವ್ರು ನೋಡ್ಕೊಳ್ಬೇಕಿತ್ತು. ಇವರು ಕಾರ್ಯಕ್ರಮ ಮಾಡಿದ್ದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ. ಬಟ್ ಟೈಮ್ ಬೌಂಡ್ ಒಳಗೆ ಮಾಡಲಿಕ್ಕಾಗದೆ ಇಷ್ಟೆಲ್ಲ ಗಲಾಟೆಗಳಾಯಿತು. ಅದನ್ನೊಂದು ಹೇಳಿಬಿಟ್ಟಿದ್ರೆ, ಈ ರೀತಿಯಾಗಿ ಮಾಡಿದೆ, ಈ ರೀತಿಯಾಗಿ ಆಗಿದೆ, ನನ್ನ ಗಮನಕ್ಕೆ ಬಂದಾಗೆ ನಾನು ವಿಶ್ಲೇಷಣೆ ಮಾಡಿದಾಗೆ ನನಗೆ ಅನಿಸಿದ್ದು, ಹೇಳಿದರೆ ಇದು ಯಾವ ರಗಳೇ ಇರ್ತಾ ಇರಲಿಲ್ಲ. ಇಷ್ಟು ಎಲ್ಲ ಕಾರಣ ಆಗಿರುವುದು ಹೇಳಿದರೆ, ಇಷ್ಟು ಅಂದರೆ ಏನು ಹೇಳಿದರೆ ತರಾತುರಿಯಲ್ಲಿ ಮಾಡಿದ್ದು. ಮತ್ತು ಅದನ್ನು ಅವ್ರಿಗೆ ಗೊತ್ತಿದೆ ಅಂತ ಹೇಳಿದ್ರೆ, ಇದರಲ್ಲಿ ತುಂಬ ಕೆಲಸ ಆಗಲಿಕ್ಕಿದೆ ಅಂತ ಜನ ಏನಿಸ್ತಾರೆ. ನೀವೊಂದು ಆಲೋಚನೆ ಮಾಡಿ, ಒಂದು ದೇವಸ್ಥಾನ ಜೀರ್ಣೋದ್ಧಾರ ಅಥವಾ ಬ್ರಹ್ಮಕಲಶ ಉದ್ಘಾಟನೆ ಸಮಾರಂಭ ಅಂದಾಗ ಇನ್ನೂ ಕೆಲವು ಕೆಲಸ ಆಗಲಿಕ್ಕಿದೆ ಅಂತ ಹೇಳುವಾಗ ಜನ ಏನು ಎಣಿಸ್ತಾರೆ, ಸಭಾಗೃಹ, ಕಲ್ಯಾಣ ಮಂಟಪ, ವಸಂತ ಮಂಟಪ ಇತ್ಯಾದಿಗಳು ಹೊರಗಡೆದ ಕೆಲಸಗಳೆಲ್ಲ, ಕಾಂಪೌಂಡ್ ವಾಲ್ ಮಾಡ್ಲಿಕ್ಕೆ ಇರ್ತದೆ ಅಂತ ಎಣಿಸ್ತಾರೆ. ಆದ್ರೆ ದೇವರ ಮೂರ್ತಿ ಪ್ರತಿಷ್ಠಾಪನೆ ಆದಂತಹ ಮೂರ್ತಿಯನ್ನೇ 3 ತಿಂಗಳಲ್ಲಿ ತೆಗೆದು ಬೇರೆ ಹಾಕ್ತಾರೆ ಅಂತ ಎಣಿಸ್ತಾರ. ಉದಾಹರಣೆ ಅಷ್ಟೇ ನಾನು ಒಂದು ಮನೆ ಅಂತ ಮಾಡಿದ್ರೆ ಟಾಯ್ಲೆಟ್ ಮಾಡಿ ಅಥವಾ ಉಳಿದದ್ದು ಮೊದಲಿಗೆ ಮಾಡ್ತಾರ, ಅಡಿಗೆ ಕೋಣೆ, ಏನು ಚಾವಡಿ, ಹಾಲ್ ಅದು ಮಾಡಿ ನಂತರ ಉಳಿದದ್ದು ಹೊರಗಡೆದ್ದು ಏನು ಕಾಂಪೌಂಡ್ ಕೆಲಸ ಬಾಕಿ ಇದೆ ಅಂತ ಮಾಡೋದು. ಹಾಗಾಗಿ ಇಲ್ಲಿ ಕೆಲಸ ಬಾಕಿ ಇದೆ ಅಂತ ಹೇಳುವಾಗ ಮೂರ್ತಿದ್ದು ಕೆಲಸ ಬಾಕಿ ಇದೆ ಅಂತ ಯಾರಿಗೂ ಅರ್ಥ ಆಗುದಿಲ್ಲ. ಮತ್ತೆ ಇವರಿಗೆ ಗೊತ್ತಿರ್ಬೋದೇನೋ ಮೂರ್ತಿ ಕೆಲಸ ಬಾಕಿ ಇದೆ ಅಂತ, ಅದಕ್ಕೋಸ್ಕರ ಈಗ ಹೇಳ್ತಿದ್ರೆ. ಬಟ್ ಅದನ್ನ ರಕ್ಷಣೆ ಗುರಾಣಿಯಾಗಿ ಬರೆಸಲಿಕ್ಕೆ ಈಗಿನ ಕಟ್ಟಾ ಬೆಂಬಲಿಗರಿಗೆ ಆಗ್ಬೋದು, ಜನಸಾಮಾನ್ಯರಿಗೆ ಅದು ಒಪ್ಪಿಗೆ ಆಗುವಂಥದ್ದಲ್ಲ. ಅಂದರೆ ಆ ರೀತಿಯ ನನಗೆ ಯಾವ ಇದರ ಮೇಲೆ ಭಾಷೆ ನಮಗೂ ಖುಷಿಯಾಗಿತ್ತು, ನಮ್ಮದೊಂದು ಊರಿನಲ್ಲಿ ಪರಶುರಾಮ ಕ್ಷೇತ್ರ ಆಗಿದೆ ಅಂತ. ಮತ್ತು ಆ ಕಾರ್ಯವೈಖರಿಯನ್ನು ಕೂಡ ಕೊಂಡಾಡುವ ಹಾಗಿತ್ತು. ಬಟ್ ಸಣ್ಣ ಎಡವಟ್ಟು ಮಾಡಿದ್ದು, ಮತ್ತು ಜನ ಹೇಳಿದರೆ ನಂಬ್ತಾರೆ ಎನ್ನುವಂಥ ಇದು, ಮತ್ತು ನೆಕ್ಸ್ಟ್ ಸರ್ಕಾರ ಬರ್ತದೆ ಎನ್ನುವಂಥ ಭರವಸೆ, ಇದೆಲ್ಲ ಇದ್ದ ಕಾರಣ ಇದು ಅದು ಈ ರೀತಿಯ ಒಂದು ತಪ್ಪಾಗಲಿಕ್ಕೆ, ಮಿಸ್ಟೇಕ್ ಆಗಲಿಕ್ಕೆ ಕಾರಣ ಆಗಿತ್ತು. ಇದರಲ್ಲಿ ನಾನು ಹಣಕಾಸಿನ ವಂಚನೆಗೋಸ್ಕರ ಮಾಡಿದ್ದು ಅಂತ ನಾನು ಆರೋಪ ಮಾಡೋದಿಲ್ಲ. ಕ್ರಮಬದ್ಧತೆಯಲ್ಲಿ ಇದಾಗಿದೆ. ಹಣ ಸ್ಯಾಂಕ್ಷನ್ ಮಾಡುವಾಗ ಈ ಕೆಲವೊಂದು ತುಂಡು ಕಾಮಗಾರಿಗಳಲ್ಲಿ ಎಲ್ಲ ಆ ರೀತಿ ಆಗ್ತದೆ. ಬಟ್ ಇದು ಇಷ್ಟು ದೊಡ್ಡ ಕಾಮಗಾರಿ ಮಾಡುವಾಗ ಈ ಥರ ಆಗಬಾರ್ದು ಅಂತ ಅನ್ನೋಷ್ಟೇ ನನ್ನ ಉದ್ದೇಶ. ಓಕೆ, ಎಸ್ ಸರ್, ಬರ್ತೀನಿ. 4 ಪ್ಯಾನಲಿಸ್ಟ್ಗಳ ನಾವು ಫಸ್ಟ್ ಸೆಕ್ಷನ್ಗಳನ್ನು ತೆಗೆದುಕೊಂಡಿದ್ದೀವಿ. ಬಹಳಷ್ಟು ಜನರು ಕರೆಗಳನ್ನು ಮಾಡ್ತಾ ಇದ್ದೀರಿ. ಆನ್ಲೈನಲ್ಲಿ ಈಗಲೇ ಬಹಳಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಫೋನ್ ರಿಸೀವ್ ಮಾಡಿ, ಪಬ್ಲಿಕ್ ಫೋನ್ ಅವಕಾಶ ಕೊಡಿ ಅಂತ. ಎಸ್, ತಮ್ಮ ಅಭಿಪ್ರಾಯ, ತಮ್ಮ ಅನಿಸಿಕೆಗಳು. ಯಾಕೆಂದರೆ ಇದು ನಮಗೆ 4 5 ಜನರಿಗೆ ಸೇರುವಂಥ ವಿಚಾರ ಅಲ್ಲ. ಸಮಸ್ತ ನಮ್ಮ ತುಳುನಾಡ ಅಸ್ಮಿತೆ ಪರಶುರಾಮನ ವಿಚಾರವಾಗಿ ಮಾತಾಡಿದಾಗ ಜನರು ಏನು ಹೇಳ್ತಾರೆ ಅನ್ನೋ ವಿಚಾರಗಳು, ಕೆಲವು ಸತ್ಯ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು. ಆ 4 ಕಾಲುಗಳು ಪರಶುರಾಮನಿಗೆ 2 ಕಾಲುಗಳು, ಆದರೆ ಈಗ 4 ಕಾಲುಗಳು ಕಂಡು ಬರ್ತಾ ಇದೆ. ವೈ ಅನ್ನುವಂಥ ಪ್ರಶ್ನೆಗಳು. ಸೊ ಅದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು. ಜೊತೆಗೆ ಅಲ್ಲಿದ್ದಂಥ ಫೈಬರ್ ಅಂಡ್ ಈಗ ನಮಗೆ ಕಾಣಲಿಕ್ಕೆ ಸಿಗ್ತಾ ಇರುವಂತಹ ಮೂರ್ತಿ, ಎಲ್ಲ ಜನರಿಗೆ ಸತ್ಯ ವಿಮರ್ಶೆ ಆಗಬೇಕು, ಸತ್ಯ ದರ್ಶನ ಆಗಬೇಕು. ದಾಟ್ಸ್ ವೈ ಈ ಒಂದು ಕಾರ್ಯಕ್ರಮ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್, ತಮ್ಮ ದಯಮಾಡಿ ತಾವು ಟಿವಿ ಅಲ್ಲಿ ಮ್ಯೂಟ್ ಮಾಡ್ಬೇಕು ಸರ್. ಟಿವಿ ನೋಡಿ ಮಾತಾಡಬೇಡಿ ದಯಮಾಡಿ. ಸರ್ ಕೇಳ್ತಾ ಇದೆಯಾ? ಸರ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಸೂರ್ಯಪ್ರಸಾದ್. ಸೂರ್ಯಪ್ರಸಾದ್ ಎಲ್ಲಿಂದ ಸರ್? ಬಂಟ್ವಾಳ. ಎಸ್ ಸರ್, ಮಾತಾಡಿ ಸರ್. ಎಸ್ ಸರ್, ಈ ವಿವಾದದ ಬಗ್ಗೆ ಏನು ಹೇಳ್ತೀರಿ? ಹೇಳುದು ಏನಂದ್ರೆ, ನಮ್ಮ ಹಿಂದೂಗಳ ಶ್ರದ್ಧೆ, ನಂಬಿಕೆ, ಭಾವನೆಗಳ ಜೊತೆ 2 ಪಕ್ಷಗಳು ಕೂಡ ಚೆಲ್ಲಾಟ ಆಡುದು ಬೇಡ. ಇನ್ನೊಂದು, 2 ಪಕ್ಷಗಳು ಆತ್ಮವಿಮರ್ಶನೆ ಮಾಡುವಂತ ಒಂದು ಸನ್ನಿಹಿತ ಆಗಿದೆ. ಯಾರು ಆತ್ಮವಂಚನೆ ಮಾಡದೆ ಅಂತರಾತ್ಮವನ್ನು ಪ್ರಶ್ನೆ ಮಾಡ್ಬೇಕು ಇವರು. ಯಾಕೆಂದ್ರೆ ಇಲ್ಲಂದ್ರೆ ಪರಶುರಾಮನ ಶಾಪಕ್ಕೆ ತುತ್ತಾಗಿ ಏನಾದ್ರು ಬೆಟ್ಟ ಜರಿತದ ಅಂತ, ಅಂದ್ರೆ ಈಗೆಲ್ಲ ಆಗ್ತಾ ಇದೆ ಅಲ್ಲ, ನೆಕ್ಸ್ಟ್ ಮಳೆಗಾಲದಲ್ಲಿ ಬೆಟ್ಟನೇ ಜರಿದು ಹೋಗ್ಬೋದಾ ಅಂತ ಕಾಣ್ತದೆ. ಇನ್ನೊಂದು ನೋಡಿ, ಇಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿ ಇದ್ದಾರಲ್ಲ, ಅವರು ನಮ್ಮ ಶಿಲ್ಪಿ ಮತ್ತೆ ಸುನೀಲ್ ಕುಮಾರ್ ಇವರು ಮಾಧ್ಯಮಕ್ಕೆ ಬಂದು ಆ ಗೊಂದಲವನ್ನು ಮತ್ತೆ ಈ ಸಂಶಯಗಳನ್ನು ನಿವಾರಣೆ ಮಾಡುದು ಒಳ್ಳೆಯದು, ಒಂದು ಹೇಳಿಕೆ ಕೊಟ್ಟು.
ಓಕೆ ಅಂದ್ರೆ ಇದು ಏನ್ ಗೊತ್ತು, ಜನಸಾಮಾನ್ಯ ಎಲ್ಲರಲ್ಲಿ ಅದು ಹುಳ ಬಿಟ್ಟಾಗಿ ಆಗಿದೆ ತಲೆಗೆ. ಹೌದಪ್ಪ, ಬಹಳಷ್ಟು ಕನ್ಫ್ಯೂಷನ್. ಎಲ್ರು ಅದಕ್ಕೆ ಸಂಬಂಧಿಸಿದವರೆಲ್ಲರೂ ಕರೆದು ಒಂದು ಮಾಧ್ಯಮದಲ್ಲಿ ಅವರೊಂದು ವಿಷಯ ವಿಮರ್ಶೆ ಮಾಡಿ ಕರೆಕ್ಟ್ ಆಗಿ ಹೇಳಿ. ಇಲ್ಲ ಅಂದ್ರೆ ಅವರಿಗೆ ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಅವರಿಂದ ತನಿಖೆ ಮಾಡಿಸಿ. ಓಕೆ ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಅಲ್ಲಿ ಅವರಿಗೆ ಪರಶುರಾಮನ ಮೂರ್ತಿ ಇಡಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ರಾಣಿ ಹಬ್ಬಕ್ಕಂದೊಂದು ಮಾಡ್ಲಿ, ಯಾಕಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಬೆಂಗಳೂರಲ್ಲಿ ಒಂದು ಪರಶುರಾಮಂದು ಪ್ರತಿಮೆ ಮಾಡ್ಲಿ ದೊಡ್ಡದು. ಓಕೆ ಸರಿ, ಎನಿವೆ ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ದಕ್ಷಿಣ ಕನ್ನಡ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೂರ್ಯಪ್ರಸಾದ್ ಅವರೇ. ಬಹಳಷ್ಟು ಕರೆಗಳಿವೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಮಾತಾಡ್ತಿದ್ದೇವೆ ನಾವು. ಎಸ್ ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಯೋಗೀಶ್ ಅಂತ ಸರ್. ಯೋಗೀಶ್, ಎಲ್ಲಿಂದ ಸರ್? ಎಸ್, ಕಾರ್ಕಳದಿಂದ ಮಾತಾಡಿ ಸರ್. ಎಸ್ ಸರ್. ನೋಡಿ, ಈಗ ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಅದು ಇದೆಲ್ಲ ನಡೀತಾ ಉಂಟು. ಇದರಲ್ಲಿ ಮೇನ್ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮ ಇದಕ್ಕೆ ಇಷ್ಟೆಲ್ಲ ಅನಾಹುತ ಆಗ್ಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಶಾಸಕರು. ಇವರಿಂದಾನೇ ಇಷ್ಟೆಲ್ಲ ಅನಾಹುತಗಳು ಕಾರ್ಕಳದಲ್ಲಿ ನಡೆದಿದೆ ಸರ್. ಯಾಕಂತ ಹೇಳಿದ್ರೆ ಇವರಿಗೆ ಕೇವಲ ಒಂದು ಚುನಾವಣೆಯನ್ನ ಗೆಲ್ಲಿಕ್ಕೋಸ್ಕರನೇ ಇವರು ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಕಳ ಜನರ ಮರ್ಯಾದೆ ಮತ್ತು ಅದರಲ್ಲಿ ಇವರು ಹೇಳ್ತಾರೆ, ಈಗ ಬಿಜೆಪಿ ಅವರು ಹೇಳ್ತಾರೆ ನಾವು ಸಂಪೂರ್ಣ ಕಂಚಿದ್ದೆ ಮಾಡಿದ್ದು ಅಂತ ಹೇಳ್ತಾರೆ. ಇದಕ್ಕಿಂತ ಒಂದ್ 2 ತಿಂಗಳ ಮುಂಚೆ ಸೊಂಟದ ಮೇಲ್ಭಾಗದ ಎಲ್ಲಾ ಪಾರ್ಟ್ಗಳು ಫೈಬರ್ ಇದ್ದದನ್ನ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ನೋಡಿದ್ವಿ. ಮತ್ತೆ ಈಗ ನಿನ್ನೆ ಪೊಲೀಸ್ ಅವರು ಇಟ್ಕೊಂಡ್ ಬಂದದ್ರಲ್ಲಿ 2 ಕಾಲು ಕಂಚಿದ್ದು ಸಿಕ್ಕಿದೆ ಸರ್. ಹಾಗಾದ್ರೆ ಬೆಟ್ಟದ ಮೇಲೆ ಇರೋದು 2 ಕಾಲು ಏನಾಗುತ್ತೆ? ಕರೆಕ್ಟ್, ನಿಜ. ಇವರು ಎಲ್ಲಾ ಕಾರ್ಕಳ ಜನರಿಗೂ ಇನ್ನೂ ಕೂಡ ಮಂಗ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರು ಒಂದು ಸುಳ್ಳನ್ನ ಹೇಳಿ ಅದನ್ನೇ ಸತ್ಯ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಯಾವತ್ತಾದ್ರೂ ಈಗ ಕಾರ್ಕಳದವರಿಗೆ ಎಲ್ಲರಿಗೂ ಅರ್ಥ ಆಗ್ತಾ ಬಂದಿದೆ ಈಗ ಏನ್ ಮಾಡಿದ್ದಾರೆ. ಖಾಲಿ ಒಂದು ಚುನಾವಣೆ ಗೆಲ್ಲಿಕ್ಕೋಸ್ಕರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ, ಯಾಕಂದ್ರೆ ಇವರು ಜನರನ್ನು ಕೂಡ ಮಂಗ ಮಾಡಿದ್ದಾರೆ. ಈಗ ಜನರೇ ಭಜನೆ ಮಾಡಿಸಿ ಎಲ್ಲ ಮಾಡ್ತಿದ್ದಾರೆ ಸರ್. ಓಕೆ, ತಾವು ಕೂಡ ಕಾರ್ಕಳದವರೇ ಅಲ್ವಾ? ಹೌದು ಸರ್. ಓಕೆ, ಎಸ್. ಈಗ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಆಗಿದ್ರೆ? ಇಲ್ಲ ಸರ್, ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಈಗ ಇದು ಇವ್ರು ಏನ್ ಹೇಳ್ತಾರೆ ನೋಡಿ, ಇವ್ರು ಬಿಡುದಿಲ್ಲ, ಅವ್ರು ಬಿಡುದಿಲ್ಲ, ಇವ್ರು ಬಿಡುದಿಲ್ಲ ಅಂತ ಹೇಳ್ತಾರೆ. ಈಗ ಇವ್ರು ಸರಿಯಾಗಿ ಮಾಡಿದಿದ್ರೆ ಇವ್ರಿಗೆ ಏನು ಅಷ್ಟು ಅವಸರ ಇತ್ತು? ಇವ್ರಿಗೆ 1-2 ತಿಂಗಳು ಸರಿಯಾಗಿ ಮಾಡಿ ಸರಿಯಾದಂತ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ್ರೆ ಯಾರು ಮಾತಾಡ್ತಾರೆ? ಅಟ್ಲೀಸ್ಟ್ ಅಲ್ಲಿ ಒಂದು ಭಜನಾ ಮಂದಿರ ಇದೆ, ಭಜನೆ ಅಲ್ಲೋದ್ರೂ ಹೋಗಿ ಕೂತ್ಕೊಳ್ಬಹುದು. ಅದು ಕೂಡ ಇಲ್ಲ ಆಗಿದ್ರೆ ಈಗ? ಇಲ್ಲ, ಈಗ ನಿರ್ಬಂಧ ಹೇರಿದ್ದಾರೆ. ಮತ್ತೆ ಇನ್ನೊಂದು ಸರ್, ಇವ್ರು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ತನಿಖೆ ಮಾಡಿ ಸಾಕಷ್ಟು ತನಿಖೆ ಮಾಡಿ ಅಂತ ಹೇಳ್ತಾರೆ. ಈಗ ಯಾರು ಈಗ ತನಿಖೆ CID ತನಿಖೆ ನಡೀತಾ ಇದೆ, ಅದರ ವಿರುದ್ಧನೇ ತನಿಖೆ ಮಾಡಬಾರ್ದಂತ ಇವರು ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ. ಸರಿ. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಹರೀಶ್, ಮಂಗಳೂರಿಂದ. ಹರೀಶ್ ಅವರು ಮಂಗಳೂರಿಂದ. ನಮಸ್ತೆ ಹರೀಶ್ ಅವರು, ಮಾತಾಡಿ ಸರ್. ಈಗ ಜಿತೇಂದ್ರ ಕುಂದೇಶ್ವರ್ ಪತ್ರಕರ್ತರು ಹೇಳಿದ್ರು ಸಣ್ಣ ಎಡವಟ್ಟ. ಇದು ಸಣ್ಣ ಎಡವಟ್ಟ ಇಡೀ ಸಮಾಜವನ್ನೇ ಒಂದು ಮೋಸ ಮಾಡಿದ ರೀತಿ ಉಂಟು ಇದು. ಇದು ಒಂದು ದೊಡ್ಡ ಸನ್ನಿ. ಇದರಲ್ಲಿ ಇವರಿಗೆ ಲಾಭ ಬೇಕಂತೇಳಿ ಜನಗಳನ್ನೆಲ್ಲ ಇವರು ಮಂಗ ಮಾಡಿದಲ್ಲ. ಅಲ್ಲಿ ವೈದಿಕ ವಿಧಿವಿಧಾನಗಳಾಯ್ತು, ಹೋಮ ಹವನಗಳಾಯ್ತು, ಎಲ್ಲವೂ ಡೋಂಗೆ ಮಾಡಿದಲ್ಲ ಇವರು. ಇವರಿಗೆ ಅಷ್ಟು ತರತುರಿ ಏನಿತ್ತು? ಪರಶುರಾಮನ ಬಗ್ಗೆ ಅಷ್ಟು ಇವರಿಗೆ ಭಕ್ತಿ ಇರ್ತಿದ್ರೆ ಅದನ್ನು ಅದರ ಪ್ರಕಾರವಾಗಿ ಸಂಪೂರ್ಣ ಕೆಲಸ ಆಗಿ ಮಾಡಬೇಕಿತ್ತು. ಆ ಪರಶುರಾಮಂದ ಫೋಟೋಗಳೆಲ್ಲ ಬರುವಾಗ ಅರ್ಧ ದೇಹ ಎಲ್ಲ, ಅರ್ಧ ಕಾಲಿಲ್ಲ, ಇದು ಎಂತದಿದೆ ಪರಶುರಾಮನಿಗೆ ಈ ತರ ಅಪಚಾರ ಮಾಡುದು ಅಲ್ಲ? ಇವರನ್ನೆಲ್ಲ ಇವರಿಗೆ ಈ ಕನ್ನಡ ಡಿಕ್ಷನರಿ ಶಿಕ್ಷೆ ಎನ್ನುವುದು ಆ ವರ್ಡೆ ಇಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಕೊಡ್ಬೇಕು ಇವರಿಗೆ. ಎಸ್ ಸರ್, ಇದು ತಮ್ಮ ಧಾರ್ಮಿಕ ಭಾವನೆಗೆ, ತಮ್ಮ ನಂಬಿಕೆಗೆ ಧಕ್ಕೆ ಆಗಿದೆ ಅನ್ನುವಂತ ಮಾತು. ನಂಬಿಕೆಗೆ ಅಲ್ಲ ಸರ್, ಇದು ಮಾಡಬಾರ್ದು. ಯಾರ ಅನ್ನ ತಿನ್ನುವನು ಮಾಡುದಿಲ್ಲ ಇದು. ಎಸ್, ಅದು ಪರಶುರಾಮ ಕ್ಷೇತ್ರ ಅಥವಾ ಪರಶುರಾಮನ ಬೆಟ್ಟ ಅನ್ನುವಂಥ ನಿಟ್ಟಿನಲ್ಲೇ ಫೇಮಸ್ ಆಗಿತ್ತು ತುಳುನಾಡಿನಾದ್ಯಂತ. ಸೊ ದಟ್ಸ್ ವೈ ಹಾಗಿದ್ದಾಗ ಪರಶುರಾಮನೇ ಅಲ್ಲಿಂದ ಎತ್ತಕೊಂಡು ಹೋದಾಗ ಅಥವಾ ಈ ರೀತಿ ರುಂಡ ಮುಂಡ ಬೇರ್ಪಟ್ಟುಕೊಂಡು ಹೋದಾಗ ಬಹಳಷ್ಟು ಬೇಸರ ಆಗುವಂಥ ಸಹಜ ಜನರಿಗೆ. ಸೊ ದಟ್ಸ್ ವೈ. ಎಸ್, ಎನಿವೇ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ರಮೇಶ್ ಅಂತ. ಎಸ್ ಸರ್, ಎಲ್ಲಿಂದ ಸರ್? ಎಸ್ ರಮೇಶ್ ಅವರು, ಮಾತಾಡಿ ಸರ್. ಈಗ ನನ್ನ ಪ್ರಶ್ನೆ ಇರುವಂತದ್ದು,
ಉದಯ್ ಕುಮಾರ್ ಶೆಟ್ಟಿ ಮತ್ತು ದಿವ್ಯಾ ನಾಯ್ಕ್ ಅವರಿಗೆ. ಓಕೆ, ಕೇಳಿ. ಮೊದಲ ಪ್ರಶ್ನೆ ಉದಯ್ ಕುಮಾರ್ ಶೆಟ್ಟಿಗೆ ಅಂದ್ರೆ ಕಾರ್ಕಳ ಕಾಂಗ್ರೆಸ್ಗೆ ಏನಂತ ಹೇಳಿದ್ರೆ, ಕಾರ್ಕಳ ಕಾಂಗ್ರೆಸ್ನವರು ಮೊದಲಿನಿಂದಲೂ ಕೂಡ ಈ ಕಾರ್ಕಳದಲ್ಲಿ ಅಭಿವೃದ್ಧಿಯನ್ನ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇವರಿಗೆ ಸ್ಪಷ್ಟ ಮಾಡ್ಬೇಕೇನಂತ ಹೇಳಿದ್ರೆ, ಇವರಿಗೆ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಆಗ್ಬೇಕಿದೆಯಾ ಅಲ್ಲ ಆಗ್ಬೇಕಾ ಇಲ್ವಾ ಅಂತ ಹೇಳಿ ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಉದಯ್ ಕುಮಾರ್ ಶೆಟ್ಟಿ ಅವರು ಆರೋಪ ಲಂಚ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಅವರು ಮೊದಲು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ಅವರ ಬಟ್ಲಲ್ಲಿ ಅವರು ಹೆಗ್ಗಣ ಸತ್ತಿದೆ, ನಾಗ್ತಾ ಇದೆ. ಅವ್ರು ಮಾಡಿದಂತ ರೋಡ್ಗಳು, ಅವ್ರು ಮಾಡಿದಂತ ಕಾಮಗಾರಿಗಳು ಕಳಪೆಗಳಾಗಿ ಜನರು ಒದ್ದಾಡ್ತಾ ಇದ್ದಾರೆ. ಅಂಡರ್ನ ಚಿಲ್ಲಾರ್ನ ರಸ್ತೆ ಆಗಿರ್ಬೋದು ಅಥವಾ ಬೆಳ್ತಂಗಡಿ ತಾಲೂಕಲ್ಲಿ ಮಾಡಿದಂತ ರಸ್ತೆಗಳಾಗಿರ್ಬೋದು, ಅವರು ಅವರ ಬಟ್ಟಲ್ ನೋಡ್ಕೊಳ್ಳಿ, ಬೇರೆಯವರ ಬಟ್ಟಲ್ನ ನೋಡ ಬಿಡ್ಲಿ. ಮೊದ್ಲು ಅವರ ಬಟ್ಟಲನ್ನ ಮೊದ್ಲು ಸ್ವಚ್ಛ ಮಾಡ್ಲಿ, ಮತ್ತೆ ಬೇರೆಯವರ ಬಟ್ಟಲಿನ ಬಗ್ಗೆ ಮಾತನಾಡ್ಲಿ. ಮತ್ತೆ ದಿವ್ಯಾ ನಾಯ್ಕ್ ಅವರು ಮಾತನಾಡ್ತಾ ಹೇಳಿದ್ರು, ಇಲ್ಲಿ ಕುತ್ಕೊಂಡ ಪ್ಯಾನಲ್ ನಲ್ಲಿ ಒಬ್ರು ಬಿಜೆಪಿ ಅವರಿದ್ದಾರೆ, ಅವರಿಗೆ ಪಕ್ಷದವರು ಯಾಕೆ ನಂಗೆ ನಾಚಿಕೆ ಆಗ್ತಾ ಇದೆ, ಅವರಿಗೆ ಆ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಪರಶುರಾಮ ಥೀಮ್ ಪಾರ್ಕ್ ನ ವಿಷಯ ಇಟ್ಕೊಂಡು ಪ್ರಚಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಂಗೆ ಹಾಗೆ ಕಾಣ್ತಾ ಇದೆ. ಮತ್ತೇನಂತ ಹೇಳಿದ್ರೆ, ಇವರು ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಬರಲಿಲ್ಲ, ಜನರ ಕಷ್ಟದಲ್ಲಿರುವವರಿಗೆ ಇವರು ಬರಲಿಲ್ಲ. ಕೋವಿಡ್ ನ ಕಾಲದಲ್ಲಿ ಇದೇ ಅಲ್ಲಿ ಪ್ಯಾನಲ್ ನಲ್ಲಿ ಕೂತ್ಕೊಂಡ ಬಿಜೆಪಿ ಕಾರ್ಯಕರ್ತ ಇಲ್ಲಿ ಜನರು ಮುಂಬೈಯಿಂದ ಬರುವವರಿಗೆ ವಸತಿಯ ಉದ್ದೇಶ ಮಾಡಿ ತಿಂಗಳುಗಟ್ಟೆ ಮನೆಯಿಂದ ಹೊರಗಿದ್ರು. ಎಲ್ಲರೂ ಕೂಡ ಮನೆಯಲ್ಲಿರುವಾಗ ಕೊರೋನಾದ ಕಾಲದಲ್ಲಿ ಇದೇ ಬಿಜೆಪಿಯ ಕಾರ್ಯಕರ್ತರು ನಾವು ಕೆಲಸ ಮಾಡಿದಂತವ್ರು. ಆ ಕೆಲಸ ಮಾಡಿದ್ರಿಂದಾಗಿ ನಮ್ಗೆ ಪಕ್ಷ ಗುರುತಿಸಿಕೊಂಡು ನಮ್ಗೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಟ್ಟು ನಾಯಕರನ್ನಾಗಿ ಲೀಡರ್ ಈಗ ಸರಿ, ಈಗ ಪರಶುರಾಮನ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಪರಶುರಾಮನ್ ಬಗ್ಗೆ ತಾವೇನ್ ಹೇಳ್ತೀರಿ? ಪರಶುರಾಮನ ಮೂರ್ತಿಗೆ ಬಗ್ಗೆ ಏನ್ ಹೇಳ್ತೀರಿ? ಅದು ಅಸಲಿಯೋ ನಕಲಿಯೋ? ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಈಗ ಎಲ್ಲಾ ವಿದ್ಯಮಾನಗಳನ್ನು ಗಮನಿಸಿದಾಗ ಕಾರ್ಕಳದ ಕಾಂಗ್ರೆಸ್ಗೆ ಅದು ಆಗ್ಬೇಕು ಇಲ್ಲ ಅಂತ ಹೇಳಿ ಕಾಣುತ್ತೆ. ಯಾಕಂತ ಹೇಳಿದ್ರೆ, ಅದಾದ್ರೆ ಅಲ್ಲಿ ಅದರ ಒಂದು ವೈಭವದ ಒಂದು ಇದೇನಿದೆ ಪ್ರಶಂಸೆ ಏನಿದೆ ಅದು ಕಾರ್ಕಳದ ಬಿಜೆಪಿಗೆ ಬರುತ್ತೆ ಅಥವಾ ಕಾರ್ಕಳದ ಶಾಸಕರಿಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ಇಟ್ಕೊಂಡೇ ಇವರಿಗೆ ರಾಜಕೀಯ. ಬೇರೆ ಯಾವ ವಿಷಯದ ಬಗ್ಗೆಯೂ ಇವರು ಚರ್ಚೆ ಮಾಡಲ್ಲ, ಕಾರ್ಕಳದ ಯಾವುದೇ ವಿಷಯದ ಬಗ್ಗೆ ಮಾತನಾಡಲ್ಲ. ಕೇವಲ ಪರಶುರಾಮ ಥೀಮ್ ಪಾರ್ಕ್ ಹಗಲು ರಾತ್ರಿ ಇದೇ ಇವರಿಗೆ ಮಾತನಾಡ್ಲಿಕ್ಕೆ ಇರುವುದಂತದ್ದು. ದಿನಕ್ಕೊಂದು ಹೇಳಿಕೆ, ದಿನಕ್ಕೊಂದು ಜನರ ಸಮಸ್ಯೆಗಳಿಗೆ ಇವರು ಸ್ಪಂದಿಸುವಂತ ವಿಷಯ. ಸರ್ ಬರ್ತೀನಿ. ಓಕೆ, ಬರ್ತೀನಿ. ಈಗ ನೋಡಿ, ತಾವು ಹೇಳಿದ್ರಿ, ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಮಾತಾಡಿದ್ದಾರೆ. ಪರಶುರಾಮನ ಜಪ ಬಿಟ್ಟು ಬೇರೆ ಏನ್ ಮಾಡಿಲ್ಲ ಅವರುಗಳು ಅನ್ನೋಂಥದ್ದು. ಎಸ್, ಓಕೆ, ಅವರುಗಳಲ್ಲ, ಬಹುಶಃ ದಿವ್ಯಾ ಅವರು ಕೂಡ ಏನ್ ಮಾಡಿಲ್ಲ, ಬಹುಶಃ ಬೇರೆಯವರು ಕೂಡ ಏನ್ ಮಾಡಿಲ್ಲ ಬಹುಶಃ. ಆದ್ರೆ ನಾವು ಹೇಳ್ತೀವಿ ಸರ್, ಯಾಕೆ ಮಾತಾಡಬಾರ್ದು ಅಂತ ಪ್ರಶ್ನೆ ಸರ್. ಎಷ್ಟು ಕೋಟಿ ಖರ್ಚಾಗಿದೆ ಅದಕ್ಕೆ, ಆ ಥೀಮ್ ಪಾರ್ಕ್ಗೆ? 6.73 ಕೋಟಿ. ಅಲ್ಲಲ್ಲ ಸರ್, ಈಗ ಎಷ್ಟು ಕೋಟಿ ಖರ್ಚಾಗಿದೆ ಸರ್? ಈಗ ವೇಟ್ ಸರ್, ಇಲ್ಲ ತಮ್ಮಲ್ಲಿ ಬಹಳಷ್ಟು ಮಾಹಿತಿ ಇದೆ. ದಟ್ಸ್ ವೈ ಆಸ್ಕಿಂಗ್ ವಿತ್ ಯು. ಎಷ್ಟು ಕೋಟಿ ಖರ್ಚಾಗಿದೆ ಸರ್? 11 ಕೋಟಿ ಬಿಡುಗಡೆ ಆಗಿದೆ. ಬಂದಿರುವಂತ ಅಮೌಂಟ್ 11 ಕೋಟಿ ಬಿಡುಗಡೆ ಆಗಿದೆ. ಬಾಕಿ ಉಳಿದ ಮೊದಲನೇದಾಗಿ ಯಾವುದೇ ಒಂದು ಕಾಮಗಾರಿ ಅದು ಕಳಪೆ ಆಗಿದೆಯಾ ಏನಾಗಿದೆ ಅಂತ ಹೇಳಿ ಕಾಮಗಾರಿ ಮುಗಿಬೇಕು. ಕಾಮಗಾರಿ ಮುಗಿದೇ ಇಲ್ಲ. ಓಕೆ, ಈಗ ಬರ್ತೀನಿ. ಮೂರ್ತಿ ಕೆಳಗೆ ಬಿದ್ದೆ, ಕಳಪೆ ಆಗಲಿಲ್ಲ, ಬರ್ತೇನೆ. ಈಗ ದಿವ್ಯಾ ಮೇಡಮ್ ಎಷ್ಟು ಸಂಪೂರ್ಣವಾಗಿ ಖರ್ಚಾಗಿದೆ? ಎಷ್ಟು ಕೋಟಿ? ಆ ಥೀಮ್ ಪಾರ್ಕಿಗೆ 14.5 ಕೋಟಿ. ಆ ಥೀಮ್ ಪಾರ್ಕಿಗೆ 14.5 ಕೋಟಿ ಪ್ರಾಜೆಕ್ಟ್ ಅಂತ ಅವ್ರು ಮಾಡಿರೋದು. ಸೊ ಅದರಲ್ಲಿ 6.72 ಕೋಟಿ ಬಿಡುಗಡೆಯಾಗಿ ಪೇಮೆಂಟ್ ಆಗಿದೆ. ಅದರಲ್ಲಿ ಮೂರ್ತಿಗೆ ಫಸ್ಟಿಗೆ ಏನು ವರ್ಕ್ ಆರ್ಡರ್ ಇಲ್ದೇನೆ 1 ಕೋಟಿ ಪೇಮೆಂಟ್ ಮಾಡಿದ್ದಾರೆ. ವರ್ಕ್ ಆರ್ಡರ್ ಇರ್ಬೋದು, ಅವ್ರದ್ದು ಯಾವುದೇ ಕೊಟೇಶನ್ ಅನ್ನ ತಗೊಳ್ಳದೆ. ಇದೆಲ್ಲಾನು ಇವಾಗ ಅವ್ರು ಹೇಳ್ತಾರೆ ಅದು ಕಾಮಗಾರಿ ಆಗ್ಲಿಲ್ಲ, ಸಂಪೂರ್ಣ ಆಗ್ಲಿಲ್ಲ, ತನಿಖೆ ಹಾಗೆ ಹೀಗೆ ಅಂತ. ಉದ್ಘಾಟನೆ ಯಾಕೆ ಮಾಡ್ಬೇಕಿತ್ತು? ಯಾರಿಗೆ ಅರ್ಜೆಂಟ್ ಇತ್ತು? ಎಲ್ಲಾನು ಕಂಪ್ಲೀಟ್ ಆದ್ಮೇಲೆ ಇಲ್ಲ, ಅವರಿಗೆ ಚುನಾವಣೆಗೆ ಅಷ್ಟು ಅರ್ಜೆಂಟ್ ಆಗ್ತಿದೆ ಅಂದ್ರೆ ಎಷ್ಟು ಆಗಿದೆಯೋ ಇವಾಗ ಥೀಮ್ ಪಾರ್ಕ್ ಅಷ್ಟು ಮಾಡಿ ನಮ್ದು ಇನ್ನೂ ಕಾಮಗಾರಿ ಪೆಂಡಿಂಗ್ ಇದೆ ಅಂತ ಓಪನ್ ಆಗಿ ಹೇಳ್ಬೋದಿತ್ತು. ಮೂರ್ತಿ ಅರ್ಜೆಂಟ್ ಆಗಿಟ್ಟು ಅದನ್ನ ಫೈಬರ್ ಇಟ್ಟು, ಯಾಕಂದ್ರೆ ನಾನು ಕಣ್ಣಾರೆ ಜುಲೈ 2023 25ನೇ ತಾರೀಕಿಗೆ ಕ್ರಿಸಾರ್ಟ್ ವರ್ಲ್ಡ್ ಅಲ್ಲಿ ಬೇಕಾದ್ರೆ CC ಕ್ಯಾಮೆರಾ ಇದೆ, ಅವ್ರು ತೆಗೆದು ನೋಡ್ಲಿ. ನಾನು ಕಣ್ಣಾರೆ ಹೋಗಿ ಅಲ್ಲಿ ಮೂರ್ತಿ ಆಗ್ತಾ ಇರೋದನ್ನ ನೋಡಿದ್ದೇನೆ 1 ವರ್ಷದ ಹಿಂದೆ. ಅದು ನೋಡಿ ಕಣ್ಣಾರೆ ನೋಡಿದ್ಮೇಲೆನೆ ಬಂದು ಇಲ್ಲಿ ಫೈಟ್ ಸ್ಟಾರ್ಟ್ ಮಾಡಿರೋದು. ಯಾವುದೇ ದಾಖಲೆಗಳು ನಾವಾಗಿ ಇಲ್ಲಿ ಕೂತು ಬೇಕಂತಾನೆ ಪ್ರಚಾರಕ್ಕೆ ಮಾಡ್ತಾ ಇರೋದಲ್ಲ. ಇದೇ ಜಿಲ್ಲಾಡಳಿತ, ಇದೇ ನಿರ್ಮಿತಿ ಕೇಂದ್ರ ಕೊಟ್ಟಿರೋ ದಾಖಲೆ, ಬೇರೆ ಯಾರು ಅಲ್ಲ.
ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಕೋವಿಡ್ ಟೈಮ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಯಾವುದನ್ನು ಕೋವಿಡ್ ಟೈಮ್ ಅಲ್ಲಿ ನಾವೇನ್ ಮಾಡಿದ್ದೇವೆ ನಮಗ್ ಗೊತ್ತಿದೆ ಸರ್. ಯಾರಿಗೆ ಕಷ್ಟದವರಿಗೆ ನಾವೇನ್ ಮಾತಾಡಿದ್ದೇವೆ, ನಾವೇನ್ ಮಾಡಿದ್ದೇವೆ ನಮಗ್ ಗೊತ್ತಿದೆ. ಎಲ್ಲದಕ್ಕೂ ಮೀಡಿಯಾ ಮುಂದೆ ಬರುವಂತ ಅವಶ್ಯಕತೆ ನಮಗಿಲ್ಲ. ಅಂಡ್ ಇನ್ನ ಒಂದು ಕಾರ್ಕಳದ್ದು ಬೇರೆ ಯಾವ್ದಕ್ಕೂ ಮಾತಾಡಲ್ಲ. ಇದೇ ತಾಲೂಕು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇಲ್ಲದಕ್ಕೂ ವಾಯ್ಸ್ ರೈಸ್ ಮಾಡಿರೋದು ಯಾರು, ಎಲ್ಲಿ ಮಾತಾಡಿದ್ದೇವೆ ಎಲ್ಲವನ್ನು ಅವ್ರು ನೋಡ್ಲಿ. ಗೊತ್ತಿದೆ ಮೇಡಮ್, ಗೊತ್ತಿದೆ. ಈಗ ವಿಚಾರ ತಗೊಳ್ಳಿ, ಅಂದ್ರೆ 1 ವರ್ಷದ ಹಿಂದೆ ತಾವು ಅಲ್ಲಿ ಹೋದಾಗ ಇಂಥ ಮೂರ್ತಿಯಲ್ಲಿ ರೆಡಿ ಆಗ್ತಾ ಇತ್ತು ನಮ್ಮ ಪರಶುರಾಮನ ಮೂರ್ತಿ. 2 ಮೂರ್ತಿ ನಾನು ಫಸ್ಟ್ ಇದು ಕೇಸ್ ಲೋಕಾಯುಕ್ತಕ್ಕೆ 27ಕ್ಕೆ ಕೊಡ್ತೇನೆ. 26ಕ್ಕೆ ನಾವು ಅಲ್ಲಿ ಹೋದಾಗ ಫಸ್ಟ್ ನಾವ್ ಏನ್ ಮಾಡಿದ್ವು ಅಂದ್ರೆ, ನಾನು ಹೋಗಿ ಅಲ್ಲಿ ಒಂದು ಬುದ್ಧದ ಮೂರ್ತಿ ಕೇಳ್ತೇನೆ. ಯಾಕಂದ್ರೆ ಡೈರೆಕ್ಟ್ ಆಗಿ ನಮಗ್ ಗೊತ್ತಿತ್ತು, ಒಂದು ಇನ್ಫಾರ್ಮೇಶನ್ ಇತ್ತು, ಸಪರೇಟ್ ಆಗಿ ಒಂದು ಶೆಡ್ ಹಾಕಿ ಮಾಡ್ತಿದ್ದಾರೆ ಅಂತ. ಅಲ್ಲಿ ಒಳಗಡೆ ಹೋಗಕ್ ಬಿಡಲ್ಲ, ಬಟ್ ಐ ಹ್ಯಾವ್ ದ ವಿಡಿಯೋಸ್. ನಾನು ಒಂದು ಕ್ಯಾಮೆರಾ ಇಟ್ಕೊಂಡು ಅಲ್ಲಿ ಬಿಡ್ಲಿಲ್ಲ, ನೀವ್ ಯಾರು ಎಲ್ಲಿಂದ ಅಂತ ಬಂತು. ಅವಾಗ ನಾನೊಂದು ಕಸ್ಟಮರ್ ತರ ಹೇಳಿ ನನಗೊಂದು 3 ಫೀಟ್ ಇದ್ದು ಬುದ್ಧದ ಮೂರ್ತಿ ಬೇಕು ಅಂತ ಹೀಗೆಲ್ಲ ಮಾತಾಡಿ ಶೆಡ್ ಒಳಗೆ ಹೋಗಿ ನೋಡಿರುವಂತದ್ದು. ಇವ್ರದ್ದು ಬೇರೆ ಎಲ್ಲ ಮೂರ್ತಿಗಳು ಬೇರೆ ಕಡೆ ಆಗ್ತವೆ. ಪರಶುರಾಮ ಅಂತ ಇವಾಗಷ್ಟೇ ಸ್ಟಾರ್ಟ್ ಆಗಿತ್ತು, ಅದನ್ನ ಒಂದು ಸಪರೇಟ್ ಆಗಿ ಇಟ್ಟು ಒಂದು ಶೆಡ್ ತರ ಮಾಡಿ, ಅಲ್ಲಿ ಯಾರಿಗೂ ಇಲ್ಲ, ಅಲ್ಲಿ ಬಾಡಿ ಗಾರ್ಡ್ಸ್ ಇದ್ದಾರೆ, ಯಾರು ಒಳಗೆ ಹೋಗ್ಲಿಕ್ಕಿಲ್ಲ, ಈ ತರ ಸಿಚುವೇಶನ್ ಅಲ್ಲಿತ್ತು. ಅದನ್ನೆಲ್ಲ ನೋಡಿದ ಮೇಲೆನೆ ಬಂದು ನಾನು ನಿರ್ಮಿತಿ ಕೇಂದ್ರ ಹತ್ರ ಕ್ವಶನ್ ಮಾಡಿದೀನಿ, ಸರ್ ದಯವಿಟ್ಟು ಅಲ್ಲಿ ಇಟ್ಟಿರೋ ಮೂರ್ತಿ ಅವರು ಒಪ್ಕೊಂಡಿದ್ದಾರೆ, ಅದಕ್ಕೆ ಇವಾಗ ರೆಕಾರ್ಡ್ ಕೊಡಿ, ಅದೆಲ್ಲ ನನಗೆ ಬೇಕಾಗಿಲ್ಲ, ದಾಖಲೆ ನಾನು ಕೊಡ್ತೀನಿ. ಅವರು ಒಪ್ಕೊಂಡಿದ್ದಾರೆ, ನಾವು ಇವಾಗ ಇಟ್ಟಿದ್ದು ಹೌದು. ನಾವು ಅವ್ರದ್ದು ಒಂದು ಟಿಪ್ಪಣಿಯಲ್ಲೂ ಮೆನ್ಷನ್ ಮಾಡಿದ್ದಾರೆ. ನಮ್ಗೆ ಉದ್ಘಾಟನೆ ಇದು ಮಾಡುವಂತದ್ದು ಇರ್ಲಿಲ್ಲ. ನಮ್ದು 26 ನವೆಂಬರಿಗೆ ಒಂದು ನಮ್ದು ಮೀಟಿಂಗ್ ಆಗಿದೆ. ಶಾಸಕರು ಸಚಿವರು ಆಗಿದ್ದಂತ ಸುನಿಲ್ ಕುಮಾರ್ ಅವರು, DC ಅವರು ಎಲ್ಲರೂ ಇದ್ದು ಒಂದು ಮೀಟಿಂಗ್ ಆಗಿದೆ. ಅಲ್ಲಿ ನಾವು 26ನೇ ನವೆಂಬರ್ಗೆ ಮೀಟಿಂಗ್ ಆಗಿ 28 ಡಿಸೆಂಬರ್ಗೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಸುನಿಲ್ ಕುಮಾರ್ ಅವರು ಕೇಳಿದಾರೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದರ ನಂತರ ಏನೇ ಪಾಯಿಂಟ್ಸ್ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಅಲ್ಲಿ ಹಾಕ್ತಾರೆ, ನಮ್ದು ಉದ್ಘಾಟನೆ ಬಗ್ಗೆ ಚರ್ಚೆ ಆಯ್ತು, ಸರ್ಕಾರದ ಘನತೆ, ಮುಖ್ಯಮಂತ್ರಿ ಮತ್ತು ಸರ್ಕಾರದ ಸಚಿವರದ್ದು ಇವರೆಲ್ಲ ಘನತೆ ಗೌರವನ್ನ ಕಾಪಾಡ್ಲಿಕ್ಕೋಸ್ಕರ ನಾವು ಉದ್ಘಾಟನೆ ಮಾಡಿದ್ವಿ ಅಂತ. ಮೂರ್ತಿ ಕಂಪ್ಲೀಟ್ ಆಗಿಲ್ಲ ಅಂತ ಅವತ್ತು ಹೇಳಿದ್ದಾರೆ ನಿರ್ಮಿತಿ ಕೇಂದ್ರ. ಇವತ್ತು ಡಾಕ್ಯುಮೆಂಟ್ ನಂಗೆ ಲೇಟೆಸ್ಟ್ ಕೊಟ್ಟಿರೋ ಡಾಕ್ಯುಮೆಂಟ್ ಅಲ್ಲೂ ಬಂದಿರೋದು ಕಾಮಗಾರಿ, ಮೂರ್ತಿದು ಕಾಮಗಾರಿ ಆಗ್ಲಿಲ್ಲ ಅಂತ. ಅದೆಲ್ಲ ನಾನು ಕಣ್ಣಾರೆ ನೋಡಿದ್ಮೇಲೆ, ಇದು ಯಾವ್ದೋ ಊಹಾಪೋಹ ಅಲ್ಲ, ಅಲ್ಲಿ ಆಗ್ತಾ ಇತ್ತು. ಅವಾಗ್ಲೂ ಅವ್ರ ಹತ್ರ ಕೇಳಿದಾಗ, ಅಲ್ಲೊಬ್ರು ರಿಸೆಪ್ಷನಿಸ್ಟ್ ಇದ್ರು, ಅವ್ರ ಹತ್ರ ಕೇಳಿದೆ, ಇಲ್ಲೊಂದು ಇದೇನ್ ಮೂರ್ತಿ ಆಗ್ತಾ ಇದೆ, ಏನಿದೆ ಅದು ಸಪರೇಟ್ ಹಾಕಿಟ್ಟು, ಹೀಗೆ ಅವ್ರ ಹತ್ರ ಬಾಯಿ ಬಿಡಿಸಿದಾಗ ಅವ್ರು ಹೇಳ್ತಾರೆ ಅದು ಕಾರ್ಕಳದ್ದು ಪರಶುರಾಮ ಥೀಮ್ ಪಾರ್ಕ್ ಇದ್ದು ಮೂರ್ತಿ ಆಲ್ರೆಡಿ ಆಗಿದೆ ಅಲ್ವಾ, ಅದು ಸ್ವಲ್ಪ ಅದು ಬೇರೆ ಇದು ಬೇರೆ. ಅದಕ್ಕೆ ನಾನು ಕೇಳ್ದೆ, ಇನ್ನೊಂದು ಯಾವ್ದು ಶಾಸಕರ ಮನೇಲಿ ಇಡ್ತೀರಾ, ಒಂದು ಥೀಮ್ ಪಾರ್ಕ್ ಅಲ್ಲಿ ಆಲ್ರೆಡಿ, ಇನ್ನೊಂದು ಸುನಿಲ್ ಕುಮಾರ್ ಅವ್ರದ್ದು ಮನೇಲಿ ಇಡ್ಲಿಕ್ಕ ಅಂತ. ಬಟ್ ಅವ್ರು ಮಾತಾಡ್ಲಿಲ್ಲ. ಆದ್ರೆ ಆ ಮೂರ್ತಿಗೆ ಹೇಳಿರೋದು 4.5 ಕೋಟಿ ಅಂತ ಇವಾಗ ಒಳಗಡೆ ಆಗ್ತದೆ. ಸೊ 2 ಮೂರ್ತಿದ್ದು ಕಾಸ್ಟ್ ಸೇರಿಸಿ ಎಲ್ಲ ಜನಗಳ ತಲೆ ಮೇಲೆ ಎಳಿತಾರೆ ಅಂತ ನಮಗೆ ಯಾವಾಗ ಬಂತು ತಲೆಗೆ, ಅವಾಗಿಂದ ನಾವು ಫೈಟ್ ಸ್ಟಾರ್ಟ್. ನೆಕ್ಸ್ಟ್ ಡೇನೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಫಸ್ಟ್ ಕಂಪ್ಲೇಂಟ್ ಇವರು ರೆಸ್ಪಾಂಡೆಂಟ್ ಆಗಿ ಸುನಿಲ್ ಕುಮಾರ್ ಅವ್ರನ್ನ, ನೆಕ್ಸ್ಟ್ DC ಅವ್ರನ್ನ, ಹೀಗೆ 5 ಜನರನ್ನ ನಾವು ಮಾಡಿದ್ದೇವೆ. ಇಡೀ ಜಿಲ್ಲಾಡಳಿತ ಇದರ ಜೊತೆ ನಿಂತಿದೆ, ಶಾಸಕರ ಕುಮ್ಮಕ್ಕಿನಿಂದಲೇ ಇದೆಲ್ಲವೂ ಆಗಿರುವಂತದ್ದು. ನೀವು ಥೀಮ್ ಪಾರ್ಕ್ ಮಾಡಿ, ನಾನು ಹೋಗಿದ್ದೇನೆ ಸರ್ ಉದ್ಘಾಟನೆಗೆ, ನಾವೆಲ್ಲರೂ ಹೋಗಿದ್ದೇವೆ. ಯಾಕಂದ್ರೆ ಬೈಲೂರು ನಂದು ಊರು, ನಾನು ಅಲ್ಲೇ ಪಕ್ಕದಲ್ಲಿರೋ ಕಾಲೇಜಲ್ಲಿ ನಾನು ಕಲ್ತಿರೋಳು. ಸೊ ಅಲ್ಲಿ ನಾನು ಹೋದಾಗ್ಲೂ ನಾನು ಖುಷಿ ಪಟ್ಟಿದ್ದೇನೆ. ಆದ್ರೆ ಅವಾಗ್ಲೇ ನನಗೆ ಇದು ಅಲ್ಲ, ಇದು ಮೂರ್ತಿ ಫೇಕ್, ಕಂಚು ಸರ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಮೂರ್ತಿಗಳನ್ನ ನೋಡ್ಲಿಲ್ಲ. ಬೇರೆ ಈ ವಲ್ಲಭಾಯಿ ಪಟೇಲ್ ಅವ್ರದ್ದು ಮೂರ್ತಿ ಹೇಗಿಲ್ಲ ಕಂಚಿಂದು, ಕಂಚಿಗೆ ಯಾರಾದ್ರೂ ಪೇಂಟ್ ಹೊಡಿತಾರ? ಕಂಚನ್ನ ಹಳದಿ ಕಲರ್ ಅಲ್ಲಿ ನೋಡಿದ್ದು ಕಾರ್ಕಳದಲ್ಲಿ ಮಾತ್ರ, ಅದು ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ. ಯಾರು ನೋಡ್ತಾರೆ? ಅದಕ್ಕೆ ಬೇರೆ ಮೆಶ್ ಹೊಡಿತೇವೆ ಅಂತ ಹೇಳ್ತಾರೆ. ಏನು ಸರ್, ಬುದ್ಧಿವಂತರ ಜಿಲ್ಲೆನಾ ಇದು? ಇನ್ನೆಷ್ಟು ನಮ್ಗೆ ಮಂಗ ಮಾಡ್ತೀರಾ? ನಾವು ಡಾಕ್ಯುಮೆಂಟ್ ಇಟ್ಟು ನಿಮ್ಮ ಹತ್ರ ಮಾತಾಡಿ. ಇನ್ನೂ ಒಂದು ನಾನು ಹೇಳ್ತೇನೆ, ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿರೋದು 15 ಡಿಸೆಂಬರ್ಗೆ, 25 ನವೆಂಬರ್ಗೆ 1 ಕೋಟಿ ಪೇಮೆಂಟ್ ಮಾಡಿದ್ರೆ ಯಾರ್ದು ದುಡ್ಡು? 6 ಡಿಸೆಂಬರ್ಗೆ ಶಿಲ್ಪಿ ಅವರಿಗೆ ಬರೀ 25 ನವೆಂಬರ್ಗೆ ಪೇಮೆಂಟ್ ಮಾಡಿದ್ದಾರೆ. ಅವ್ರದ್ದು ಇನ್ವಾಯ್ಸ್ ಆಗಿದೆ 1 ಕೋಟಿ. ಇದು ವರ್ಕ್ ಆರ್ಡರ್ ಬಿಟ್ಟು ಕರೆಸಿರೋದೇ ಡಿಸೆಂಬರ್ ಅಲ್ಲಿ, ವರ್ಕ್ ಆರ್ಡರ್ ಕೊಟ್ಟಿರೋದೇ 15 ಡಿಸೆಂಬರ್ಗೆ. ಬರೀ ಹಾಗಾದ್ರೆ 45 ದಿನದಲ್ಲಿ 15 ಟನ್ ಕಂಚಿದು ಮೂರ್ತಿ ಆಯ್ತಾ? 27 ಜನವರಿಗೆ ಅದು ಇನಾಗ್ರೇಟ್ ಆಗಿದೆ. 45 ದಿನದಲ್ಲೇ ಮೇಡಮ್, 45 ದಿನದಲ್ಲೇ ಖರ್ಚಿನ ಮೂರ್ತಿ ಆಯ್ತಾ ಅನ್ನೋದ ಪ್ರಶ್ನೆ. ನಮ್ಮ ಚೌತಿಯ ಗಣಪತಿ ಮಾಡ್ಲಿಕ್ಕೂ 45 ಡೇಸ್ ಅಲ್ಲಿ ಉದ್ಘಾಟನೆ ಆಗಿದೆ. ವರ್ಕ್ ಆರ್ಡರ್ ಆಗಿರೋದೇ 15ಕ್ಕೆ. ಓಕೆ 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 45 ದಿನದಲ್ಲಿ ಡಿಸೆಂಬರ್ಗೆ ವರ್ಕ್ ಆರ್ಡರ್ ಆಗಿರುವಂತದ್ದು. ಆದ್ರೆ ಅವ್ರದ್ದು ಇನ್ವಾಯ್ಸ್ ಇದೆ ಅಲ್ಲ, GST ಇನ್ವಾಯ್ಸ್ 25 ನವೆಂಬರ್ಗೆ ಆಗಿದೆ, ನವೆಂಬರ್ 25ಗೆ ಆಗಿದೆ. ಅವತ್ತೇ ಅವರಿಗೆ ಪೇಮೆಂಟ್ ಆಗಿದೆ. ಸೊ ವರ್ಕ್ ಆರ್ಡರ್ ಇಲ್ಲಿ ಫಸ್ಟ್ ಆಫ್ ಆಲ್ ಶಿಲ್ಪಿ ಅವರೇ ಇಲ್ಲಿ ಕಲ್ಪ್ರಿಟ್. ಅವ್ರಿಗೆ ಹೇಗಾಗುತ್ತೆ? GST ಇನ್ವಾಯ್ಸ್ ಅದು ಯಾವ್ದು ಸುಮ್ನೆ ಹೀಗ್ ಬಂದ್ರು ಕೊಟೇಶನ್ಗೆ ಅಡ್ವಾನ್ಸ್ ಆಗಿರೋದಲ್ಲ. GST ಇನ್ವಾಯ್ಸ್ ಮೇಲೆ 50 lakhs ಒಂದು 50 lakhs ಒಂದು, ಎರಡಕ್ಕೂ 1 ಕೋಟಿ ಪೇಮೆಂಟ್ ಆಗಿದೆ. ತಪ್ಪಲ್ವಾ ಆತರ ಮಾಡಿದ್ದು? ಅಂದ್ರೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರೋದು. ಇನ್ನ ಒಂದು, ಇದು ಎಲ್ಲಾನು ಬಾಕಿ ಇರುವಾಗ ಪ್ರವಾಸೋದ್ಯಮದವರಿಗೆ ಹ್ಯಾಂಡ್ ಓವರ್ ಆಗ್ಲಿಲ್ಲ, ನೆಕ್ಸ್ಟ್ ಹ್ಯಾಂಡ್ ಓವರ್ ಮಾಡ್ತಾರೆ, ಕ್ಲಿಯರೆನ್ಸ್ ಆಮೇಲೆ ಕೊಡ್ತಾರೆ, ಒಪ್ಕೊಳ್ಳೋಣ. ಇವಾಗ ಉದ್ಘಾಟನೆಗೆ 2 ಕೋಟಿ 18 ಲಕ್ಷ ಉದ್ಘಾಟನೆಗೆ ಸರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ. ಎಷ್ಟು ಕನ್ನಡ ಆ ತರ ಮಾತಾಡ್ಲಿಕ್ಕೆ ಹೋದ್ರೆ ಎಷ್ಟು ಕನ್ನಡ ಶಾಲೆಗಳಿಲ್ಲ, ಎಷ್ಟು ಕನ್ನಡ ಶಾಲೆಗಳು ಬಿದ್ದೋಗ್ತವೆ. ಅಲ್ಲಿ ಮಾಡಬಹುದಿತ್ತಲ್ಲ ಅದನ್ನ.
ಆ ಕಾಮಗಾರಿ ಏನ್ ಮಾಡ್ಬೇಕಿತ್ತು ಒಳ್ಳೇದು. ಅದು ಪೋಲ್ ಯಾಕೆ ಮಾಡಿದ್ರಿ ಅಷ್ಟು ದುಡ್ಡು? ಯಾಕಂದ್ರೆ ನಿಮಗ್ ಗೊತ್ತಾಗ್ಲಿಲ್ಲ, ಅದು ನಿಮ್ದು ಕಷ್ಟಪಟ್ಟು ದುಡ್ಡಿರೋ ದುಡ್ಡಲ್ಲ, ಜನರದ್ದು ತೆರಿಗೆ ದುಡ್ಡಲ್ವಾ. ಹಾಗಾಗಿ ಅದನ್ನ ಮಾಡಿದ್ರು ಅವ್ರನ್ನ. ನಾವು ಇದಕ್ಕೆ ಹೇಳ್ತಾ ಇರೋದು, ನಾವ್ ಯಾವ್ದು ಪ್ರಚಾರಕ್ಕಲ್ಲ, ಥೀಮ್ ಪಾರ್ಕ್ ನ ನಾವು ಅಷ್ಟು ಖುಷಿ ಪಟ್ಟಿದೀವಿ. ನಂದು ಊರು ಬೆಳೀತಾ ಇದೆ ಅನ್ನೋದು ನನ್ ಖಂಡಿತವಾಗ್ಲೂ ಹೆಮ್ಮೆ ಇತ್ತು. ಆದ್ರೆ ದೇವ್ರ ವಿಚಾರದಲ್ಲಿ ಈ ತರ ಆಟ ಆಡ್ಬೇಡಿ. ನಿಮ್ಗೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂದ್ರೆ ಹೇಳಿರಿ. ಇವಾಗ್ಲೂ ಅಷ್ಟೇ, ಇದ್ರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಎಲ್ಲಾರ ಮೇಲೂನು ಶಿಕ್ಷೆ ಆಗ್ಬೇಕು. ಎಲ್ಲರಿಗೂ ಇದೊಂದು ಪಾಠ ಆಗ್ಬೇಕು. ಒಂದು ರಾಜಕಾರಣಕ್ಕೋಸ್ಕರ ಬಳಸಿಕೊಂಡ ಅಧಿಕಾರಿಗಳನ್ನೂ ಬಳಸಿಕೊಂಡಿದ್ದಾರೆ. ಅದೇ ನಾವಿವಾಗ ಸಾಮಾನ್ಯರು ಹೋಗಿ ಸರ್ ಈ ತರ ಇದೆ ನಮ್ಗೆ ಮಾಡ್ಕೊಡಿ ಅಂದ್ರೆ ಯಾವ ಅಧಿಕಾರನೂ ಮಾಡ್ತಿರ್ಲಿಲ್ಲ. ಅಲ್ಲಿ ದುಡ್ಡು ತಗೊಂಡು ಭ್ರಷ್ಟಾಚಾರ ಮಾಡ್ಕೊಂಡೇ ಮಾಡಿರೋದು. ಭ್ರಷ್ಟಾಚಾರ ಯಾವತ್ತಿಗೂ ಒಳ್ಳೇದಲ್ಲ. ಓಕೆ ಮೇಡಮ್, ಇಲ್ಲ ತಾವು ವಿತ್ ವ್ಯಾಲಿಡ್ ಎವಿಡೆನ್ಸ್ ಗಳನ್ನ ಕೊಡ್ತಾ ಹೋದ್ವಿ, ವಿತ್ ವ್ಯಾಲಿಡ್ ರೀಸನ್ಸ್ ಗಳನ್ನ ಕೊಡ್ತಾ ಹೋದ್ವಿ ಎಲ್ಲವೂ ಕೂಡ. ಬಹುಶಃ ಕರೆ ಮಾಡಿದಂತ ವ್ಯಕ್ತಿ ಇದ್ದಾರಾ ಈಗಲೂ ಕೂಡ ಲೈನಲ್ಲಿ? ಇಲ್ಲ, ಕಟ್ ಆಗಿದ್ದಾರೆ. ಓಕೆ, ಅದರಲ್ಲೇ ಅದೇ ಪ್ರಶ್ನೆ ಬೇಕಾಗಿತ್ತು. ಯಾಕಂದ್ರೆ ಇದಿರಲ್ಲ ಸರ್, ಏನಿಲ್ಲ ಸರ್, ಈಗ ನೋಡಿ 45 ದಿನಗಳಲ್ಲಿ ಈ ಕಂಚಿನ ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ನೋಡಿ, ಬಾರಿ ಮಾತನಾಡಿದ್ರು, ಬಾರಿ ದಾಖಲೆ ಇದೆ. ಎಲ್ಲ ದಾಖಲೆಯನ್ನು ಒಟ್ಟು ಮಾಡಿ ನಾನು ದಯವಿಟ್ಟು ಅವರಿಗೆ ಎಲ್ಲ ದಾಖಲೆಯನ್ನು ಒಟ್ಟು ಮಾಡಿ ಒಂದು 10 ಸೆಟ್ ಜೆರಾಕ್ಸ್ ಮಾಡಿ ಕೋರ್ಟಿಗೆ ಒಂದು PAL ಹಾಕ್ಲಿಕ್ಕೆ ಹೇಳಿ ಅವರಿಗೆ. ಸಾರ್ವಜನಿಕ ಸಭೆಗಳಲ್ಲಿ ಬಂದು ಬೊಬ್ಬೆ ಹೊಡೆಯುದು, PAL ಹಾಕ್ಲಿ ಸರ್. PAL ಹಾಕ್ಲಿಕ್ಕೆ ಇವಾಗ ಸರ್ಕಾರ ಅಲ್ಲಿ ಆಲ್ರೆಡಿ COD ಗೆ ಅಂತ ಕೊಟ್ಟಿದೆ. ನಾವಿವಾಗ PAL ಹೋದ್ರು ಅಲ್ಲಿ ತನಿಖೆ ಆಗ್ತಾ ಇರುವಾಗ ನಾವು ಮತ್ತೆ ಕೋರ್ಟಿಗೆ ಹೋಗಿ ಇಲ್ಲಿ ನಾವು ತನಿಖೆ ಮಾಡಿ ಅಂತ ಯಾವ ಇದ್ರಲ್ಲಿ ಕೇಳ್ತೇವೆ ಸರ್? ಇವಾಗ COD ಗೆ ನಾವು ಟೈಮ್ ಕೊಟ್ಟಿದ್ದೇವೆ. ಇವಾಗ ನಾಗಮೋಹನ್ ದಾಸ್ ಅವ್ರದ್ದು, ಅವರು ಒಂದು ರಿಟೈರ್ಡ್ ಜಡ್ಜ್. ಸೊ ಅವ್ರ ಥ್ರೂನೇ ಇವಾಗ ಒಂದು ಆಗ್ತಾ ಇರುವಾಗ ನಾನು ಮತ್ತೆ ತನಿಖೆ ಮಾಡಿ ಅಂತ ಇವಾಗ ಕೋರ್ಟಿಗೆ ಹೋದ್ರೆ ಅದ್ರಲ್ಲಿ ಏನ್ ಅರ್ಥ ಇದೆ? ದಿವ್ಯಾ ಮೇಡಮ್, ಓಕೆ ಸಾಕು. ಎಸ್ ಸರ್, ಮಾತಾಡಿ. ಪರಶುರಾಮ ಥೀಮ್ ಪಾರ್ಕ್ ಆಗ್ಬಾರ್ದು ಸರ್, ಅಷ್ಟೇ ಉದ್ದೇಶ ಇರುವುದು. ಮಾತಾಡಿ ಸರ್. ಈಗ ನೋಡಿ, ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನೋಡಿ 45 ದಿನಗಳಲ್ಲಿ ಮೂರ್ತಿ ಆಗುತ್ತಾ ಸರ್? ಇದೀರಾ? ಚೌತಿದ್ದು ಮೂರ್ತಿ ಅದನ್ನು ನೀವು ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿ. ಅಲ್ಲ ಸರ್, ನೀವು ಕೇಳಿದ್ರಲ್ಲ ನಮ್ಮ ಚರ್ಚೆ ಯಾಕಂತ ನೀವು ಅಲ್ಲಲ್ಲ ನಮ್ಮ ಚರ್ಚೆ ಯಾಕೆ ಅಂತ ತಾವು ಕೇಳಿದ್ರಿ ಫಸ್ಟ್ ಆಗಿ. ಅದಕ್ಕೋಸ್ಕರ ನಮ್ಮ ಮಾತುಗಳು ಬರ್ತೀನಿ. 45 ದಿನಗಳಲ್ಲಿ ಮೂರ್ತಿ ಆಗುತ್ತಾ? ಇಲ್ಲ. ಓಕೆ, ಅಲ್ಲಿ ಒಂದು ಮೂರ್ತಿ ಆಯ್ತು, ತರಾತುರಿಯಲ್ಲಿ ಒಂದು ಮೂರ್ತಿಯನ್ನ ಇಟ್ಟಿದ್ರು. ತದನಂತರ ಅಲ್ಲಿ ಕೆಲಸ ಬಾಕಿ ಇದೆ ಅಂತ ಹೇಳಿದ್ರು. ಅಲ್ಲಿ ಅಷ್ಟು ಖರ್ಚು ಅಂದ್ರೆ ಅಲ್ಲಿ ಆಲ್ರೆಡಿ ಇಟ್ಟಂತಹ ಮೂರ್ತಿ, ಯಾವ್ದು ಮೂರ್ತಿ ಗೊತ್ತಿಲ್ಲ, ಫೈಬರ್ ಅಂತ ಹೇಳ್ತಾರೆ. ಆ ಖರ್ಚು ಯಾರ ಖರ್ಚು ಸರ್? ನಾನು ಸಾಮಾನ್ಯ ನಾಗರಿಕನಾಗಿ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಆಗ್ಬೇಕು. ಓಕೆ, ಸರಿ. ಯಾರೆಲ್ಲ ನಿಲ್ಲಿಸ್ಲಿಕ್ಕೆ ಬಯಸ್ತಿದ್ದಾರ ಅವರು ಅರ್ಥ ಮಾಡಿಕೊಳ್ಬೇಕು ಜನರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಿಜೆಪಿ ಸರ್ಕಾರದಲ್ಲೇ ಅದನ್ನು ನಿಲ್ಲಿಸಿದ್ದಾರೆ. ಓಕೆ, ಸರಿ, ಮಾಡದೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಈಗ ಉದಯ್ ಶೆಟ್ಟರ್ ಜೊತೆ ನಾನು ಮಾತಾಡಬೇಕು. ಮತ್ತೊಂದು ಕರೆ ಇದೆ. ಬಿಫೋರ್ ದಟ್ ಒಂದು ಕರೆ ತೆಗೆದುಕೊಂಡು ಬರ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಪರಶುರಾಮ ಇದು ಏನು ಸ್ವಾಮಿ ಈ ರೀತಿ ನೋಡಿ, ಅವರು ಕಾರ್ಕಳ ಬಸ್ ಸ್ಟ್ಯಾಂಡ್ ನಲ್ಲಿ ಮಾತಾಡಿ ಸರ್, ಕೇಳ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ. ಹಲೋ, ಮಾತಾಡಿ. ತಮ್ಮ ಹೆಸರು ಎಲ್ಲಿಂದ? ಕಾಪು ಸದಾಶಿವಾಚಾರ್ ಅಂತ. ಸದಾಶಿವಾಚಾರ್, ಕಾಪು. ಎಸ್, ಮಾತಾಡಿ ಸರ್. ಸರ್, ಪರಶುರಾಮ್ ಇದರ ಬಗ್ಗೆ ನೀವು ಥೀಮ್ ಪಾರ್ಕ್ ಬಗ್ಗೆ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅವರು ಸುನೀಲ್ ಕುಮಾರ್ ಅವರು ಮಾರಿಗುಡಿ ಮಾಡಿದ್ದಾರೆ, ನೋಡಿದೀರಾ? ನೋಡಿದ್ದೇವೆ ಸರ್. ಕಾರ್ಕಳದಲ್ಲಿ ಇದು ಕೂಡ ಅಡ್ವಾನ್ಸ್ ಆಗಿ ಅವರು ಮೊದಲೇ ಅಡ್ವಾನ್ಸ್ ಆಗಿ ಹೇಳಿರ್ಬೋದು. 45 ದಿವಸ ಮೊದಲೇ ಅವರಿಗೆ ಕಾನ್ಫಿಡೆನ್ಸ್ ಇದೆ. ಈಗ ಮಿನಿಸ್ಟರ್ ಅಲ್ವಾ, ನಾನು ಮೊದಲೇ ಮಾಡುದಂತ ಅವರು ಕನ್ಸರ್ನ್ 45 ದಿನ ಅವರು ಮೊದಲೇ ಹೇಳಿರ್ಬೋದು, ಯಾರಿಗೊತ್ತು. ಅವರು ಹಿಂದೂ ಜನಾಂಗದಾಗೆ ಇದ್ದು ನಮ್ಮ ಹಿಂದೂಗಳೇ ನಮ್ಗೆ ಈಗ ನೋಡಿ, ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ನಮ್ಮ ದೇವರಾಣಗಳೆಲ್ಲ ಪುಡಿ ಮಾಡ್ತಾ ಇದ್ದಾರೆ. ಈ ನಾವು ಬಾಂಗ್ಲಾದೇಶಕ್ಕೆ ಒಳ್ಳೆಯವರ ಅಂತ ಅದೇ ಕೆಲಸದಲ್ಲಿ ಪರಶುರಾಮದಲ್ಲಿ ಆಗ್ತಾ ಇದೆ, ಅದನ್ನು ವಿರೋಧಿಸಬೇಕು ನಾವು ಸರ್. ಈಗ ಅಲ್ಲಿ ಆಗಿರುವಾಗ ಯಾರೋ ನೋಡಿ, ಯಾರೋ ಅನ್ಯಾಯ ಮಾಡಿದವರು ಒಳ್ಳೇದಾಗುದಿಲ್ಲ. ಯಾರೇ ಆಗ್ಲಿ, ಸುನೀಲ್ ಕುಮಾರ್ ಯಾರೇ ಆಗ್ಲಿ, ಹಾಗೆ ಆಗುದಿಲ್ಲ. ನಾವು ಸುಮ್ಮನೆ ಸೃಷ್ಟಿಸಿ ಎಷ್ಟೋ ಕೋಟಿ ಕಟ್ಟ. ಈಗ ಒಂದು ಚೀಫ್ ಮಿನಿಸ್ಟರ್ ರಿನೋವೇಷನ್ ಆಗ್ಬೇಕಾದ್ರೆ 2-3 ಕೋಟಿ ಆಗುತ್ತೆ. ಸರಿ, ಓಕೆ. ಈಗ ಅದೇ ಇದೊಂದು ಲೆಕ್ಕನ. ಓಕೆ, ಬಾಂಗ್ಲಾದೇಶ ಅವರು ಯಾವ್ದಕ್ಕೆ ಒಳ್ಳೇದಕ್ಕಾಗಿ ಮಾಡುದಲ್ವಾ? ಅದು ಏನೋ ಹೆಚ್ಚು ಕಮ್ಮಿ ಇರ್ಬೋದು, ಯಾರಿಗೊತ್ತು. ಆದ್ರೆ ನನ್ಗೆ ತಿಳ್ಬೇಕಾದ್ರೆ ಹಾಗೆ ಮಾಡ್ಲಿಕ್ಕಿಲ್ಲ. ಓಕೆ, ಈಗ ಮಾಯ ಆಯ್ತಲ್ಲ ಸರ್, ಮೂರ್ತಿ ಮಾಯ ಆಯ್ತಲ್ಲ, ಏನ್ ಹೇಳ್ತೀರಾ ಅದಕ್ಕೆ? ಯಾರಿಗೊತ್ತು ಯಾರು ಮಾಡಿದಾರಂತ? ಓಕೆ, ಸರಿ. ಅದು ಮೂಗಿನಿ ಮಾಯ ಆಗಲಿಕ್ಕೆ ಕಾರಣಕರ್ತರು ಯಾರು, ಯಾರಿಗೊತ್ತು? ಈಗ ಗೊತ್ತಿಲ್ಲ. ಈಗ ಕ್ರಿಮಿನಲೇ ಜಾಸ್ತಿ ಇದ್ದಾರೆ ಎಲ್ಲಾ ಕಡೆ.
ಓಕೆ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು. ಈಗ ಉದಯ್ ಕುಮಾರ್ ಶೆಟ್ರೆ ತಮ್ಮಲ್ಲೇ ಮಾತಾಡ್ಬೇಕು ಸರ್. ಬಹಳಷ್ಟು ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ, ಬಹಳಷ್ಟು ಕಮೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್ ಅದಕ್ಕೋಸ್ಕರ ದಟ್ಸ್ ವೈ ಸ್ವಲ್ಪ ವೇಟ್ ಮಾಡಿಸ್ತೆ. ಏನಂತ ಹೇಳಿದ್ರೆ ಈಗ ಗೋಡೌನ್ಗೆ ಹೋಗಿದ್ರಿ ತಾವುಗಳು ಹೋಗಿ ವಿದ್ ಪೊಲೀಸ್ ಅವರ ಸುಪರ್ದಿಯಲ್ಲಿ ಹೋಗಿ ತಾವುಗಳು ಅಲ್ಲಿ ರೈಡ್ ಮಾಡಿರುವಂತದ್ದು ಏನ್ ಹಕ್ಕಿದೆ ತಮ್ಗೆ ಅಂತ ಕೇಳುವಂತ ಪ್ರಶ್ನೆಗಳು ರೈಸ್ ಆಗಿದೆ. ಎಸ್ ಕೇಳ್ತೀನಿ ನಾನು ಅದನ್ನ. ಬಿಫೋರ್ ದಟ್ ಈಗ ಅಲ್ಲಿ ಪರಶುರಾಮನಿಗೆ 4 ಕಾಲುಗಳು ಇರುವಂತದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ಸಲ ಪ್ಲೇ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್. ಅಲ್ಲಿರುವಂತಹ ಪರಶುರಾಮ ಉಮಿಕಲ್ ಬೆಟ್ಟದಲ್ಲಿರುವಂತಹ ಪರಶುರಾಮ ಇದು ಜನರ ಗಮನಕ್ಕೆ ಬರಬೇಕು. ದಾಟ್ಸ್ ವೈ ನಾವು ಇದನ್ನ ತೋರಿಸಬೇಕಾಗುತ್ತೆ ಜನರಿಗೆ. ಎಸ್, ಉಮಿಕಲ್ ಬೆಟ್ಟದಲ್ಲಿರುವಂತಹ ಪರಶುರಾಮನ ಕಾಲು ಅದೇ ರೀತಿ ಇದೆ. ಜೊತೆಗೆ ಸೀಸ್ ಆಗಿರುವಂತಹ ಪೊಲೀಸರ ಜೊತೆಯಲ್ಲಿ ಉದಯ್ ಕುಮಾರ್ ಶೆಟ್ಟಿ ರೈಡ್ ಆಗಿರುವಂತಹ ಆ ಸಂದರ್ಭಗಳಲ್ಲೂ ಕೂಡ ಪರಶುರಾಮನಿಗೆ 2 ಕಾಲುಗಳು ಅಲ್ಲೂ ಕೂಡ ಇದೆ. ಅಂದ್ರೆ ಪರಶುರಾಮನಿಗೆ 4 ಕಾಲುಗಳು ಹೇಗ್ ಬಂತು ಅನ್ನೋ ಪ್ರಶ್ನೆನ ತುಳುನಾಡು ಜನರು ಕೇಳ್ತಾ ಇದ್ದಾರೆ ಒಂದ್ ಕಡೆ. ಜೊತೆಗೆ ಅಲ್ಲಿರುವಂತಹ ಮೂರ್ತಿಯೇ ಬೇರೆ, ಇಲ್ಲಿರುವಂತಹ ಮೂರ್ತಿಯೇ ಬೇರೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಮತ್ತಷ್ಟು ಫೋಟೋಗಳಿವೆ, ಫೈಬರ್ಗಳಿಂದ ಮಾಡಿರುವಂತಹ ಫೋಟೋ ಅದು ಕೂಡ ಪ್ಲೇ ಮಾಡಬೇಕು. ಫೈಬರ್ಗಳಿಂದ ಮಾಡಿರುವಂತಹ ಕೆಲವು ಫೋಟೋಗಳು ಕಂಡು ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ. ಸೊ ಇದನ್ನ ಗಮನಿಸಿ. ಇದು ಅಲ್ಲಿ ಪರಶುರಾಮನ ಮೂರ್ತಿಯ ಒಂದು ಫೋಟೋಗಳು 1 ವರ್ಷಗಳ ಹಿಂದೆ ವೈರಲ್ ಆಗಿರುವಂತಹ ಒಂದು ಫೋಟೋಸ್ ಇದೆಲ್ಲ. ಅಂದ್ರೆ ಇಲ್ಲಿ ಕಾಮಗಾರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಆ ಸಂದರ್ಭಗಳಲ್ಲಿ. ಸೊ ಇದು ಅಲ್ಲಿ ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ ಯಾವ ರೀತಿ ಇದೆ, ಫೈಬರ್ನಲ್ಲಿ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಇದಕ್ಕೆ. ನೆಕ್ಸ್ಟ್ ಒನ್ ಪಾದದ ಚಿತ್ರ ಹಾಕಿ. ಓಕೆ, ನಾನು ಬರ್ತೀನಿ. ಎಸ್ ಸರ್, ಉದಯ್ ಕುಮಾರ್ ಶೆಟ್ರೆ ಈಗ ಅದೊಂದು ಎಸ್ ಈಗ ತಾವೇ ಉತ್ತರವನ್ನು ಕೊಡ್ಬೇಕು ಸರ್. ಅಲ್ಲಿ ಇಲ್ಲಿ 2 ಪಾದಗಳಿವೆ. ನಾನು ಹೇಳುದಿಷ್ಟೇ, ಈಗ ಜಿತೇಂದ್ರ ಗೊಂದೇಶ್ವರ್ ಅವರು ಮಾತಾಡ್ತಾ ಹೇಳಿದ್ರು ಇದು ಬಹಳ ಒಂದು ನಿಜವಾಗಿ ಉದ್ದೇಶ ಒಳ್ಳೇದು, ಸಣ್ಣ ಎಡವಟ್ಟಾಗಿದೆ ಅಂತ. ಆದ್ರೂ ಅವರು ಸಹ ಅವರಿಗೆ ಗಮನಕ್ಕೆ ಬಂದಿರ್ಬೋದು ಇದು ಸಣ್ಣ ಎಡವಟ್ಟಲ್ಲ, ಇದು ಕೇವಲ ಚುನಾವಣೆ ಗೆಲ್ಲಿಕ್ಕೋಸ್ಕರವಾಗಿ ಇವರು ಮಾಡಿದಂತ ಬಲು ದೊಡ್ಡ ಎಡವಟ್ಟು. ನಾನು ಚುನಾವಣೆ ವಿಚಾರವನ್ನೇ ನೇರವಾಗಿ ಮಾತಾಡ್ತೇನೆ, ಯಾಕಂದ್ರೆ ನಾನು ಅಲ್ಲಿ ಚುನಾವಣೆ ಸ್ಪರ್ಧಿಸಿದವ. ನಮ್ಮ ಜನರ ಭಾವನೆಯನ್ನು ಕೆದಡಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಕಾಂಗ್ರೆಸ್ ಅವರು MLA ಆಗಿದ್ರೆ, ಅಥವಾ ಉಡುಪಿ ಜಿಲ್ಲೆಯಲ್ಲಿ 1-2 ಕಾಂಗ್ರೆಸ್ MLA ಆಗಿದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಎಲ್ಲಿ ತರಕ್ಕೆ ಹೋಗ್ತಿತ್ತು? ಇದು ಎಲ್ಲಿ ಸ್ಟಾರ್ಟ್ ಆಗಿದ್ದು? ಇದು ಪರಶುರಾಮ ಥೀಮ್ ಪಾರ್ಕಿನ ನಕಲಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ 1 ತಿಂಗಳೊಳಗೆ ಇನಾಗ್ರೇಷನ್ ಮಾಡಿದ್ರಿಂದ ಮತ್ತೆ 4 ತಿಂಗಳು ಇಲೆಕ್ಷನ್ ಬರುವಾಗ ಸುನಿಲ್ ಕುಮಾರ್ ಗೆಲ್ಲುವಂತದ್ದು. ಇದರ ಖಂಡಿತ 4,000 ಹೋಟೆಲ್ ಗೆಲ್ತಿರ್ಲಿಲ್ಲ. ಸುಮಾರು ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಅವರನ್ನು ಅದಕ್ಕೆ ಸೆಳೆತ ಮಾಡಿಕೊಂಡು ಮಾಡಿದ್ದು. ಮತ್ತೆ ನೀವೀಗ ತೋರಿಸಿದ ವಿಡಿಯೋದ ಬಗ್ಗೆ ಎಲ್ಲ ನಾನೇನು ಹೆಚ್ಚಿಗೆ ಮಾತನಾಡುದಿಲ್ಲ. ಇದು ನಕಲಿ ಅಸಲಿ ಅಂತ ಇಡೀ ಜಗತ್ತು ನೋಡ್ತಾ ಉಂಟು ನಿಮ್ಮ ಮಾಧ್ಯಮದ ಮೂಲಕ, ಅಥವಾ ಇಷ್ಟು ತನಕ ತುಂಬಾ ಜನ ನೋಡಿದ್ದಾರೆ. ನಾನು ಪುನರಪಿ ಹೇಳುದು, ಯಾರೋ ಒಬ್ರು ಮಾತಾಡ್ತಾ ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡಿದ್ರು, ಅದಕ್ಕೆ ಸಹ ನಾನಿಲ್ಲಿ ಆನ್ಸರ್ ಕೊಡ್ಬೇಕು. ನಾನೊಬ್ಬ ಸಾಮಾಜಿಕ ಜೀವನದಲ್ಲಿ ಸುಮಾರು 30 ವರ್ಷದಿಂದ ನನ್ನ ಪ್ರೊಫೆಷನಲ್ ಕಾಂಟ್ರಾಕ್ಟ್ ಜಾಬ್ ಅನ್ನು ಮಾಡ್ತಿದ್ದೆ. ನಾನೊಬ್ಬ M.Tech ಓದ್ಕೊಂಡು ಮಾಡಿದ ಎಷ್ಟು ನನಗೆ 1,000 ರೋಡ್ ಕೆಲಸ ಮಾಡಿರ್ಬೋದು, ಆಯ್ತು. ಅದರಲ್ಲಿ 1-2 ರೋಡ್ ಹಾಳಾಗಿರ್ಬೋದು, ಆದ್ರೂ ಅದಕ್ಕೆ ಇಲಾಖೆ ಉಂಟು, ಅವ್ರದ್ದು ತನಿಖೆ ಉಂಟು, ಅವರು ಪುನರಪಿ ಮಾಡಿಸ್ತಾರೆ. ಇದೆಲ್ಲ ಮಾಡಿಕೊಂಡೆ ನಾನು ಸಾರ್ವಜನಿಕ ಇವತ್ತು ಮಾಡ್ತಿದ್ದೇನೆ. ಇವತ್ತು ಇಲ್ಲ ನಾನು ಯಾವತ್ತೂ ಕಪ್ಪು ಪಟ್ಟಿಗೆ ಸೇರ್ತಿದ್ದೆ. ಅದನ್ನ ನಾವು ತಿಳ್ಕೊಳ್ಬೇಕು. ಈಗ ಅಂಡರ್ ಅಲ್ಲಿ ರೋಡ್ ಮಾಡಿ ಓಕೆ ನನ್ನಿಂದ ಪ್ರಮಾದ ಆಗಿದೆ. ಈಗ ಸರ್ ಈಗ ಇವರಾಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಉದಯ್ ಕುಮಾರ್ ತಪ್ಪಾಗಿದೆ ಅಂತ ಹೇಳ್ತೇವೆ. ಬೆಳ್ತಂಗಡಿ ರೋಡ್ ಬಗ್ಗೆ ಹೇಳಿದ್ರು, ಅವ್ರು ನೋಡ್ಬೋದು ಬೆಳ್ತಂಗಡಿ ರೋಡ್ ಸುಮಾರು 10 ಕಿಲೋಮೀಟರ್ ರೋಡ್ ಮಾಡಿ. ಸರ್ ಈಗ 100 ಮೀಟರ್ ಪರಶುರಾಮನ ವಿಚಾರಕ್ಕೆ ಬರೋಣ ಸರ್. ಜನ ನಾನು ಏನೋ ಒಂದು ದಿಕ್ಕು ತಪ್ಪಿ ಮಾತಾಡ್ತಾರೆ ಅಂತ ಎಣಿಸ್ತಾರೆ. ಸರ್ ಈಗ ಜನರಿಗೆ ಕ್ಲಿಯರ್ ಪಿಕ್ಚರ್ ಬರಲಿ ಸರ್. ಪರಶುರಾಮನ ವಿಚಾರದ ಬಗ್ಗೆ ನಾವು ಮಾತಾಡೋಣ ಸರ್. ಈಗ ನೋಡಿ ಆ ಒಂದು ದೃಶ್ಯಾವಳಿ ಪ್ಲೇ ಮಾಡಿ, 2 ಫೋಟೋಗಳನ್ನು ಪ್ಲೇ ಮಾಡಿ. ಇದು ಏನಿದು ಸರ್, ಏನು ಸರ್ ನಮ್ಗೆ ನೋಡ್ಲಿಕ್ಕೆ ಬೇಜಾರಾಗ್ತದೆ. ಇದು ಹೌದಾ, ಅಸಲಿ ಹೌದಾ? ಈಗ ನಮ್ಮ ಸುಭಾಷ್ ಶೆಟ್ಟಿ ಅವರು ಹೇಳಿದ್ರು ಆಗ ಪುನಃ ಇಲ್ಲಿ ಇದ್ದದ್ದು 100% ಕಂಚಿದೇ ಮೂರ್ತಿ ಅಂತ ಹೇಳಿದ್ರು. ನಾನು ಇನ್ನಕ್ಕೆ ಏನು ಆರ್ಗ್ಯುಮೆಂಟ್ ಪುನರಪಿ ಹೇಳಿದ್ರು, ನಾನು ಇದ್ದದ್ದು ಸಂಪೂರ್ಣ ಕಂಚಿನ ಮೂರ್ತಿ ಅಂತ ಹೇಳಿದ್ರು. ಇದು ನಾನು ಇನ್ನಾದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡುದಿಲ್ಲ ನಿಮ್ಮ ಚಾನಲ್ ಅಲ್ಲಿ ಕೂತ್ಕೊಂಡು. ಈಗ ಮತ್ತೊಂದು ಫೋಟೋ ಹಾಕಿ ವಿಡಿಯೋ ಇದೆ. ಎಸ್, ಇದು ನೋಡಿ, ಇದು ಗಮನಿಸಿ. ಇದು ನೋಡಿ, ನಾವು ಎಣಿಸಿದ್ದು ಸೊಂಟಗಿಂತ ಮೇಲಿದ್ದು ಮಾತ್ರ ನಕಲಿ ಅಂತ ಎಣಿಸಿದ್ದು.
ಕೆಳಗಿದ್ದು ಸರಿ ಇರ್ಬೋದಾ ಅಂತ ನಮ್ಮ ಒಂದು, ಯಾಕಂದ್ರೆ ಅವ್ರು ಹೇಳಿದ್ದು ಬಿಲ್ ಹಿಡಿದದ್ದು ರಾಂಗ್ ಆಗಿದೆ, ಅದು ಕಾಲಿಗೆ ತಾಗಬೇಕು, ಮತ್ತೆ ಅದರದ್ದು ಮುಖದ್ದು ಸ್ವಲ್ಪ ಶೇಪ್ ಇದಾಗಿದೆ, ಅದು ಸರಿ ಮಾಡಿ ಆಗಿರ್ಬೋದು ಅಂತ. ಮತ್ತೆ ನಾವು ಸ್ವಲ್ಪ ಸುಮ್ಮನಿದ್ದೇವೆ 1 ವರ್ಷದಿಂದ, ಈ ಬಗ್ಗೆ ಜಾಸ್ತಿ ಮಾತಾಡ್ಲಿಲ್ಲ. ಓಕೆ, ತಗೊಂಡೋಗಿದ್ರು, DC ಪರ್ಮಿಷನ್ ಕೊಟ್ಟೆ ತಗೊಂಡೋಗಿದ್ರು, ಸರಿ ಮಾಡ್ತಾ ಇರ್ಬೋದು. ಇವರು ಮೇಲಿದನ್ನು ಕರಗಿಸಿ ಪುನಃ ಕೆಳಗಿದನ್ನು ಮಾಡಿದ್ದಾರೆ. ಈಗ ಸೊಂಟಕ್ಕಿಂತ ಮೇಲಿದನ್ನು ಕರಗಿಸಿದಂತ ಅವ್ರು ಹೇಳುದು. ನಾನು ಎಲ್ಲಿ ಬೇಕಾದ್ರೆ ದೇವರನ್ನ ಹೇಳ್ತೇನೆ ಸರ್, ಇದು ಖಂಡಿತ ಕೃಷ್ಣಮೂರ್ತಿ ಕರಗಿಸ್ಲಿಲ್ಲ. ಇದು ಎಲ್ಲಿ ಆಗಿದ್ದಾರೆ ಅಂತ ಈಗ ತನಿಖೆ ಆಗ್ಬೇಕು, SP ಅವರು ಮತ್ತೆ DC ಅವರು, ನಮ್ಮ ಸರ್ಕಾರದ ಮೂಲಕವೇ ಅಲ್ವಾ. ಈಗ ಉದಯ್ ಶೆಟ್ಟಿ ಅವರೇ, ಇದು ತಾವುಗಳು ರೈಡ್ ಮಾಡಿದಂತ ಸಂದರ್ಭ, ತಾವು ಕೂಡ ಇದ್ದ ಸಂದರ್ಭಗಳಲ್ಲಿ ವಶಪಡಿಸಿಕೊಂಡಿರುವಂತಹ ಪಾದ. ದಯವಿಟ್ಟು ನಾನು ಅದರ ಬಗ್ಗೆ ಸ್ಪಷ್ಟನೆ ಕೊಡ್ತೇನೆ. ನಾನು ರೈಡ್ ಮಾಡ್ಲಿಲ್ಲ. 3:30 ಗಂಟೆಗೆ ಇಂಡೋನೇಷ್ಯಾದಿಂದ ಬಂದು ಏರ್ಪೋರ್ಟ್ ಅಲ್ಲಿ ಇಳಿದದ್ದು ಸರ್. ನಾನು ಬರ್ತೀನಿ, ಅದರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ಹೋಗ್ತಾ ಇರೋದು ನಂಗೆ ಮಾಹಿತಿ ಬಂದಿತ್ತು. ಸರ್ ಈಗ ನಾನು ಬರ್ತೀನಿ ಅದ್ರ ಬಗ್ಗೆ ಬರ್ತೀನಿ ಸರ್. ಬಿಫೋರ್ ದಟ್ ನಾನು ಇದನ್ನ ಕ್ಲಿಯರ್ ಮಾಡ್ಬೇಕು ಜನರಿಗೆ. ಅಂದ್ರೆ ಜನರೇ ಇದನ್ನ ಗಮನಿಸಿ, ವೀಕ್ಷಕರು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಪಾದವನ್ನ ಗಮನಿಸ್ತಾ ಇದ್ದೀರಿ. ಇದು ಪೊಲೀಸರು ವಶಪಡಿಸಿಕೊಂಡಂತಹ ಪಾದ. ಅಂದ್ರೆ ಎಲ್ಲಿ ಅವರ ಆರ್ಟ್ ಗ್ಯಾಲರಿಯಲ್ಲಿ, ಕೃಷಿ ಆರ್ಟ್ ಗ್ಯಾಲರಿಯಲ್ಲಿ ಅವರುಗಳು ವಶಪಡಿಸಿಕೊಂಡಂತಹ ಪಾದ. ಇದೇ ಪಾದ ತಾವು ಗಮನಿಸ್ತಾ ಇದ್ರೆ ಉಮಿಕಲ್ ಬೆಟ್ಟದಲ್ಲಿ ಈಗಲೂ ಕೂಡ ಪಾದ ಇದೆ, ಪರಶುರಾಮನ ಪಾದ ಇದೆ. ಅಂದ್ರೆ ಪರಶುರಾಮನಿಗೆ 2 ಪಾದ ಉಮಿಕಲ್ ಬೆಟ್ಟದಲ್ಲಿ ಈಗಲೂ ಕೂಡ ಇದೆ, ಅಂದ್ರೆ ಅದರ ದೇಹವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಇಲ್ಲಿ ಇನ್ನೂ 2 ಪಾದಗಳು ಕಂಡು ಬರ್ತಾ ಇದೆ. ಅಂದ್ರೆ ಪರಶುರಾಮನ ಮೂರ್ತಿ ಇಲ್ಲಿ ರೆಡಿ ಆಗ್ತಾ ಇದೆ. ಹಾಗಾದ್ರೆ 4 ಕಾಲುಗಳು ಹೇಗ್ ಬಂತು? ಆದ್ರೆ ಅದಕ್ಕೂ ಏನು ಇದು ಏನು ಅನ್ನೋ ಪ್ರಶ್ನೆ. ಯಾವುದು ಅಸಲಿ, ಯಾವುದು ನಕಲಿ, ಇದು ಯಾವುದು ಅದು ಯಾವುದು, ಇದು ಪ್ರಶ್ನೆ ಜನರು ಕೇಳ್ತಾ ಇರುವಂತದ್ದು. ಅಂದ್ರೆ ಇಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಗೊಂದಲ ಇದೆ, ಅಂದ್ರೆ ಗೋಲ್ಮಾಲ್ ಇದೆ ಅಂತ ಬಂದಾಗ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ಎಸ್ ಸರ್, ಉದಯ್ ಶೆಟ್ಟಿ ಮಾತಾಡಿ ಸರ್. ಈಗ ಸರ್ ಅದೇ ನೀವು ಯಾವ್ದ್ರ ಬಗ್ಗೆ ಸರ್? ಈಗ ನಾವು ಪೊಲೀಸ್ ಪೊಲೀಸ್ ಅವರ ಜೊತೆ ಜನ ಬೇಕಂತ ಹೇಳಿದ್ರು ಸರ್. ನಮ್ಮ ಅಲ್ಲಿ ಕೇಳುವಾಗ ನಾನು ಲ್ಯಾಂಡ್ ಆದ ಕೂಡಲೇ ಅಲ್ಲಿಗೆ ನಂಗೆ 1 ಗಂಟೆ 45 ನಿಮಿಷ ತೋರಿಸ್ತುಂಟು ಲೊಕೇಶನ್, ಏರ್ಪೋರ್ಟ್ ಇಂದ ಅವರ ಇದಕ್ಕೆ. ಸರಿ, ಹಾಗಾದ್ರೆ ನಾನು ಕೃಷ್ಣ ಆರ್ಟ್ ಗ್ಯಾಲರಿ ನೋಡ್ಲಿಲ್ಲ ಸರ್ ಇಷ್ಟೊತ್ತು. ನೋಡುವಂತ ಸೀದಾ ಹೋದೆ. ಯಾಕಂದ್ರೆ ಮಾಜಾರಿಗೆ ಹುಡುಗರು ಇಬ್ರು ಕಾಂಟ್ಯಾಕ್ಟ್ ಮಾಡ್ತೀವಿ, ಅವ್ರು ಸಿಗ್ತಾ ಇರ್ಲಿಲ್ಲ. ನೋಡುವಾಗ ನಾನೇ ಹೋಗಿದ್ದೆ, ಮಾಜಾರಿ ಬೇಕಾದ್ರೆ ಸೈನ್ ಹಾಕಂತ ಹೋದೆ. ಅಲ್ಲಿ ಹೋಗಿ ಗೇಟ್ ಹತ್ರ ಇನ್ನೊಂದು ಅವರು ಲೋಕಲ್ ಪೊಲೀಸ್ ಸ್ಟೇಷನ್ ಹೇಳಿದ್ದು ನನಗೆ ನಿಜವಾಗಿ ಗೊತ್ತಿಲ್ಲ. ಅದು ನಮ್ಮ SP ಅವರು ಮತ್ತೆ ಜಿಲ್ಲಾಡಳಿತ ಹೇಳಿದ್ದು, ಅಲ್ಲಿ ಲೋಕಲ್ ಇನ್ನೊಂದು ಸ್ಟೇಷನ್ ಸಹ. ಒಳಗಡೆಯಿಂದ ಉದಯ್ ಕುಮಾರ್ ಶೆಟ್ರು ಬಂದಾರೆ ಅಂತ ಕೂಗ್ ಕೇಳ್ತಾ ಉಂಟು. ನಾನು ಅವರನ್ನು ಫಸ್ಟ್ ಟೈಮ್ ನೋಡಿದ್ದು. ಅವರಷ್ಟೇ ಫೋನ್ ಅಲ್ಲಿ ಇಮಿಡಿಯೇಟ್ ತಗೊಂಡು ಮಾತಾಡ್ತಿದ್ದಾರೆ. ನಾನು ಅಲ್ಲಿಂದ 15 ಮೀಟರ್ ದೂರದಲ್ಲಿ ನಿಂತೆ, ಅವರ ಗೇಟಿನ ಒಳಗೆ ಸಹ ಹೋಗ್ಲಿಲ್ಲ. ಇದೆಯೋಕ ವಾತಾವರಣ ಸರಿ ಇಲ್ಲ, ನಾವಿಲ್ಲಿ ಒಳಗೆ ಹೋಗುದು ಒಳ್ಳೇದಲ್ಲ ಅಂತ ಹೇಳಿ ನಮ್ಮಲ್ಲಿ ಸರ್ಕಲ್ ಮಂಜಪ್ಪ ಅವರು ಬಂದ್ರು, ಗುರ್ತದ ಮೇಲೆ ಅಂತ ಬಂದು ಮಾತಾಡಿದ್ರು. ಸರ್ ನಾವು ಇಲ್ಲಿ ಬಂದಿದ್ದೇವೆ, ಈಗ ಮಾಜಾರ್ ಮಾಡ್ತೇವೆ, ನೀವೊಂದು ಅದಕ್ಕೆ. ನಾನು ಹೇಳಿದೆ ಇಲ್ಲ ಸರ್, ಹಾಗಾದ್ರೆ ನಾನು ಇಲ್ಲಿ ವಾತಾವರಣ ಸರಿ ಇಲ್ಲ, ನಾನು ಹೋಗ್ತೇನೆ ಅಂತ ಹೇಳಿ ನಮ್ಮ ಬೇರೆ 2 ಹುಡುಗರಿಗೆ ಕಾರ್ಕಳದವರಿಗೆ ಕರೆ ಮಾಡಿ ಅವರನ್ನು ಮಾಜಾರಿಗೆ ಅಲ್ಲಿ ಕಳಿಸಿದ್ದೇವೆ ನಾವು. ಇಬ್ರು. ನಾನು ಅಲ್ಲಿಂದ ಸೀದಾ 5 ನಿಮಿಷ ಕಾರಲ್ಲಿ ಕುತ್ಕೊಂಡೆ, ಅಲ್ಲಿ ಪ್ರವಾಸ ನಡೀತಾ ಉಂಟು. ಅಲ್ಲಿ ಬಂದ ಲೋಕಲ್ ಇನ್ಸ್ಪೆಕ್ಟರ್ ಮತ್ತೆ ಕೃಷ್ಣ ನಾಯ್ಕ ಮಾತಾಡ್ತಿದ್ದಾರೆ. ನಾನು ಕೃಷ್ಣ ನಾಯ್ಕದ 1 ವರ್ಡನ್ನು ಮಾತಾಡ್ಲಿಲ್ಲ ಸರ್. ಅವರು ಜಾತಿ ನಿಂದನೆ ಮಾಡಿ, ಇದೆಲ್ಲ ಪೂರ್ವಾಗ್ರಹದ ಪೀಡಿತ. ಇದು ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿಸುದು ಅವರ ಬಾಯಿಯಲ್ಲಿ. ಜಾತಿಯ ಬಗ್ಗೆ ಕಂದಕ ತೋಡ್ಲಿಕ್ಕೋಸ್ಕರ. ಮತ್ತೆ ನಾನು ಸಾಹೇಬ್ರನ್ನು ಕರ್ಕೊಂಡು ಹೋಗಿದ್ದೇನೆ ಅಂದ್ರು. ನನ್ನ ಕಾರಲ್ಲಿ ಒಬ್ಬ ಮಗುವಿರು, ನನ್ನ ಪಾರ್ಟ್ನರ್ ಹುಡುಗ, ನನ್ನೊಟ್ಟಿಗೆ ಇಂಡೋನೇಷ್ಯಾ ಬಂದದವ, ಇನ್ನೊಬ್ಬ ಡ್ರೈವರ್ ಅಲ್ಲಿ ನಮ್ಮ ಡ್ರೈವರ್ ಇದ್ದದ್ದು, ಇಬ್ರು ಇದ್ದದ್ದು ನಾವು. ಈಗ ನಾನು ಅಲ್ಲಿಂದ ಸೀದಾ ಏರ್ಪೋರ್ಟ್ ಬಂದು 9:30 ಫ್ಲೈಟ್ ಅಲ್ಲಿ ಸೀದಾ ಊರಿಗೆ ಬಂದಿದ್ದೇನೆ. ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ, ಮತ್ತೆ ಎಲ್ಲ ಆ ಕೆಲಸ ಆಗುದು ಮಾಜಿ ಯಾವುದಕ್ಕೂ ಇರ್ಲಿಲ್ಲ. ನಾನು ಅಲ್ಲಿಂದ ಸೀದಾ 5 ನಿಮಿಷ 10 ನಿಮಿಷ ಇರ್ಬೋದು ನಾನು ಮ್ಯಾಕ್ಸಿಮಮ್ ಆ ಒಂದು ಸ್ಪಾಟ್ ಅಲ್ಲಿ. ಅಲ್ಲಿಂದ ಸೀದಾ ಏರ್ಪೋರ್ಟ್ ಬಂದು ಏರ್ಪೋರ್ಟ್ ಇಂದ ಊರಿಗೆ ಬಂದಿದ್ದೇನೆ. ಇದಕ್ಕೆ ಬೇಕಾದ್ರೆ ಪೂರ ದಾಖಲೆ ಬೇಕಾದ್ರೆ ಕೊಡ್ಬೋದು. ಅದು ಬಿಟ್ಟು ಕೃಷ್ಣಗೆ ಮಾತಾಡೋದಾಗ್ಲಿ, ಪೊಲೀಸರು ಕರ್ಕೊಂಡು ನಾನು ಮಾಡಿದ್ದಾರೆ. ಇದು ಅವರ ಕಾನೂನಲ್ಲಿ ಏನೀಗ ತನಿಖೆ ಆಗ್ತಾ ಉಂಟಲ್ಲ, ಅದರ ಒಂದು ಭಾಗವಾಗಿ ಪೊಲೀಸರು ಅಲ್ಲಿ ಹೋಗಿದ್ರು. ಅವರಿಗೆ ಕೃಷ್ಣ ನಾಯ್ಕ ಸ್ಪಂದಿಸದಿದ್ದಾಗ ಅವರು ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ ಸಹಾಯವನ್ನು ತಕೊಂಡು ಇದನ್ನೆಲ್ಲ ಮಾಡಿ ಮಾಜಾರು ಮಾಡಿದ್ರು. ಈಗ ಕಳ್ಳರು ಅಲ್ಲ, ತೊಂದರೆ ಮಾಡ್ಲಿಲ್ಲ ಅಂದ್ರೆ ಅವ್ರು ಯಾಕಪ್ಪ ಎದುರಿಗೆ ತಗೊಂಡು ಹೋಗ್ತಾರೆ, ದುಡ್ಡು ಕೊಟ್ಟಿದ್ದಾರೆ. ಟೆಂಡರ್ ಆಗೋ ಮೊದಲೇ 1 ಕೋಟಿ ರೂಪಾಯಿ ದುಡ್ಡು ತಗೊಂಡೋಗಿದ್ದಾರೆ. ಅವರೆಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದಾರೆ, ನಾನು ಬಡ ಕೆಲ ಹೊಡಿದ. ಉದಯ್ ಶೆಟ್ಟಿ ಎಷ್ಟು ಬಡ ಕೆಲ ಹೊಡೆದಿದ್ದಾರೆ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಯಾರಿಗೆ ತೊಂದರೆ ಮಾಡಿದ್ದಾರೆ ಅಂತ ಇವ್ರು ಯಾರು ಸರ್ಟಿಫಿಕೇಟ್ ನಮ್ಗೆ ಬೇಡ. ಅದರ ಜೊತೆಗೆ ಎಲ್ಲಿ ಬೇಕಾದ್ರೆ ನೋಡ್ಬೋದು. ಅದರ ಜೊತೆಗೆ ಇವರು ಎಷ್ಟು ಖರ್ಚು ಮಾಡಿದ್ದಾರೆ,
ಎಷ್ಟು ನಕಲಿ ಮಾಡಿ ಎಷ್ಟು ಅಸಲು ಮಾಡಿದ್ದಾರೆ ಅಂತೇಳಿ ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ಬೋದು. ಕೋರ್ಟ್ ಅಲ್ಲಿ ಇರುವಾಗ ತನಿಖೆ ಹಂತದಲ್ಲಿರುವಾಗ ಈ ಬಗ್ಗೆ ಜಾಸ್ತಿ ಮಾತಾಡೋದು ಸರಿಯಲ್ಲ ಅಂತ ನಾನು ಅನಿಸ್ತೇನೆ. ಓಕೆ, ಈಗ ಕೋರ್ಟ್ ಅಲ್ಲಿ ಇದೆ ಸರ್, ತನಿಖೆ ಹಂತದಲ್ಲಿದೆ, ಯಾಕೆ ತಾವು ಹೋದ್ರಿ ಪೊಲೀಸರ ಜೊತೆ? ಪೊಲೀಸರಿಗೆ ಏನು ರೈಟ್ಸ್ ಇದೆ? ಕಾರ್ಕಳ ಪೊಲೀಸರು ಅದನ್ನ ಅಲ್ಲಿ ಯಾರು ಒಬ್ಬ ಅದು ದೂರುದಾರರು ಇದ್ದಾರೋ, ಈಗ ನಾವು ದೂರುದಾರರು, ಕಾಂಗ್ರೆಸ್ ಪಕ್ಷದವರು ದೂರುದಾರರು, ಅವರು ನಮ್ಮ ಇಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಉಳಿಸಿ ಎಂಬ ಹೋರಾಟಗಾರರು ತಂದಿದ್ದಾರೋ, ಯಾರು ದೂರುದಾರಿದ್ದಾರೆ ಅವರು ಅಲ್ಲಿ ಬರ್ಬೇಕಂತ ಮಾಜಾರ್ ಮಾಡ್ಲಿಕ್ಕೆ, ಅವ್ರು ಮಾಡ್ತಿರೋ ಹೌದು, ಯಾರು ಸೈನ್ ಹಾಕ್ಲಿಕ್ಕೆ ಬರ್ಬೇಕಂತ ಅಲ್ಲಿ ಮಾಜಾರ್ ಮಾಡ್ಬೇಕಲ್ಲ. ಅಂದ್ರೆ ಇದು ಎರಡು ಕೇಸ್ ಬೇರೆ. ಮತ್ತೆ ಅಲ್ಲಿ ಹೋದ ನಂತರ ನಮ್ಮ ಇಬ್ರು ಲೋಕಲ್ ಹುಡುಗರು ಅದು ಸಿಐಡಿ ತನಿಖೆ, ಇಡೀ ಪ್ರಕರಣವನ್ನ ಸಿಐಡಿ ತನಿಖೆ ಕೊಟ್ಟದ್ದು. ಇದು ಅಲ್ಲಿ ಕಳವಾಗಿದೆ, ನಾಪತ್ತೆಯಾಗಿದೆ, ಅದು ನಕಲಿ ಮೂರ್ತಿ ಅಂತ ಹೇಳಿದ್ದು ಇನ್ನೊಂದು ಸ್ಟೇಷನ್ ದೂರದು. ಸ್ಟೇಷನ್ ದೂರ ಬೇರೆ, ಅದು ಸಿಐಡಿ ಸರ್ಕಾರ ಮಾಡಿದ ತನಿಖೆ ಮಾಡಬೇಕು ಇಡೀ ಪ್ರಕರಣ, ಇಡೀ ಹೋಲ್ ಪ್ರಕರಣ. ಒಂದು ಸರ್ಕಾರದ ಇಲಾಖೆಯಲ್ಲಿರುವಂತ ಒಂದಾಗಿರುವ ಕೆಲಸವನ್ನು ಒಬ್ಬ ಯಾವ್ದೋ ಖಾಸಗಿ ವ್ಯಕ್ತಿ ದೂರ ಹೋದ್ರೆ FIR ಆಗುತ್ತಾ? ಇಡೀ ರಾಜ್ಯದಲ್ಲಿ FIR ಇಲ್ಲಿ ತನಕ ಆಗಿದೆಯಾ? ಇದು ರಾಜಕೀಯ ಪ್ರೇರಿತವಾಗಿರುವಂತ FIR. ಉದಯ್ ಶೆಟ್ರು ಮಹಾಜರಿಗೆ ಹೋಗಿರ್ತಾರೆ, ಆದ್ರೆ ಕಂಪ್ಲೇಂಟ್ ಕೊಟ್ಟದ್ದು ಕೃಷ್ಣ ಶೆಟ್ಟಿ ಅವರಲ್ಲ, ಅವರನ್ನ ಕರಿಬೇಕಿತ್ತು. ಉದಯ್ ಶೆಟ್ಟಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಯಾಕೆ ಕಾಲ್ ಮಾಡಿ ಕರೆದ್ರು? ಕೃಷ್ಣ ಶೆಟ್ಟಿ ಅವರ ಹೆಸರಲ್ಲಿ ದೂರ ಹೋದದ್ದು, ಅವರನ್ನ ಕರಿಬೇಕಿತ್ತು. ಮೋರ್ ಓವರ್ FIR ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಸರ್ಕಾರದ ಕೆಲಸ, ಅದು ನಿರ್ಮಿತಿಯವರು ಕೊಡ್ಬೇಕಿತ್ತು. ಕಾಂಟ್ರಾಕ್ಟರ್ ಮೇಲೆ ದೂರು ನಾಪತ್ತೆ ಆಗಿದೆ ಅಂತ, ಇಲ್ಲದಿದ್ರೆ ಪ್ರವಾಸೋದ್ಯಮ ಇಲಾಖೆಯವರು ಕೊಡ್ಬೇಕಿತ್ತು, ಕನ್ನಡ ಸಂಸ್ಕೃತಿ ಇಲಾಖೆಯವರು ಕೊಡ್ಬೇಕಿತ್ತು. ಕೃಷ್ಣ ಶೆಟ್ಟಿ ಅವರು ದೂರು ಕೊಡ್ಲಿಕ್ಕೆ ಇಲ್ಲ. ಈಗ ನಾಳೆ ನನ್ನವರು ಇದು ರಸ್ತೆ ಸರಿ ಇಲ್ಲ ಅಂತ ನಾನು ದೂರು ಕೊಟ್ರೆ FIR ಆಗಲ್ಲ, ಅದು PWD ಅವರು ದೂರು ಕೊಡ್ಬೇಕು. ಒಂದು ಸ್ಕೂಲ್ ಬಿಲ್ಡಿಂಗ್ ಸರಿ ಇಲ್ಲ ಅಂತ ಆ ಸ್ಕೂಲ್ ಅವರು ದೂರು ಕೊಡ್ಬೇಕು. ಯಾರು ದೂರು ಕೊಟ್ರೆ FIR ಆಗುತ್ತಾ? ಈ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಆಗ್ತಾ ಇರೋದು. ಇನ್ನೊಂದು ಹೆಂಗಾಗುತ್ತೆ? ಅವರು ಹೇಳಿದ್ರು ಕೋರ್ಟ್ ಅಲ್ಲಿ ಇರುವಾಗ ನಾನು ಮತ್ತೆ PA ಹಾಕ್ಲಿಕ್ಕೆ ಆಗಲ್ಲ ಅಂತ. ಹೌದು, ಇಲ್ಲಿ CID ಕೋರ್ಟ್ ಅಲ್ಲಿ ಈ ಕೇಸ್ ಒಂದು ಕ್ಲಾರಿಟಿ ಕೊಡ್ಬೇಕು ನಾನು. ಈ ಕೇಸ್ ಕೋರ್ಟ್ ಅಲ್ಲಿ ಆಕ್ಚುಲಿ ಇಲ್ಲ, ಅವರು ಕೋರ್ಟ್ ಅಲ್ಲಿ ಇದೆ ಅಂತ ಮೊನ್ನೆ ಶಿಲ್ಪಿ ಅವರು ಹೇಳ್ಕೊಂಡ್ರು. ಸೊ ಈ ಕೋರ್ಟ್ ಆಕ್ಚುಲಿ ಅವರು ಕೋರ್ಟಿಗೆ ಹೋಗಿದ್ದು, ನಾವು ಇದು ಕಾಮಗಾರಿ ಮಾಡ್ತೇವೆ ಅಂತ ನಿರ್ಮಿತಿ ಕೇಂದ್ರದವ್ರ ಮುಖಾಂತರ ಅವರಿಬ್ರು ಪತ್ರ ಮುಖೇನ ವ್ಯವಹಾರ ಮಾಡ್ಕೊಂಡು ಹೋದದ್ದು. ಆ ಕೋರ್ಟ್ ಅಲ್ಲಿ ಹಾಕಿರೋ ಕೇಸ್ ಅವರೇ ವಿಡ್ರಾ ಮಾಡ್ಕೊಂಡಿದ್ದಾರೆ ಇವರು ಶಿಲ್ಪಿ ಅವರು. ಸೊ ಇವಾಗ ಆಗ್ತಿರೋದು CID COD ಏನಿದೆ, ಅಂಡ್ ಇನ್ನ ಒಂದು ಈ ಮೂರ್ತಿ ಫಸ್ಟಿಗೆ ಇವಾಗ ಮೂರ್ತಿ ಅದನ್ನ ತಗೊಂಡು ಹೋದ್ರಲ್ಲ, ನಮ್ದು ಉಪವಾಸ ಸತ್ಯಾಗ್ರಹ ಎಲ್ಲ ಆದ್ಮೇಲೆ 12ನೇ ತಾರೀಕಿಗೆ ಲೋಕಲ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಡ್ತೇವೆ ನಮ್ಮ ತಂಡದಿಂದ. ಅಲ್ಲಿ ಮೂರ್ತಿ ಕಳವಾಗಿದೆ, ಅದಕ್ಕೆ ಎಲ್ಲಿ ಹೋಗಿದೆ ಏನೋ ಇದೆ ಅಂತ ನಮ್ಗೆ ಡೀಟೇಲ್ಸ್ ಕೊಡಿ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ 1 ತಿಂಗಳು ಆದ್ಮೇಲೆ ನಮ್ಗೊಂದು ಲೆಟರ್ ಬರುತ್ತೆ, ನಿಮ್ದು ಇದು ಕ್ಲೋಸ್ ಆಗಿದೆ ಕೇಸು, ಯಾಕೆ ಅಂತ ಹೇಳಿದ್ರೆ ಅದು ನಿರ್ಮಿತಿ ಅವ್ರ ಹತ್ರ ಇದೆ ಅಂತ. ನಿರ್ಮಿತಿ ಅವ್ರ ಹತ್ರ ಹೇಳಿದ್ರೆ ನಮ್ಗೆ ಅದು ಮೂರ್ತಿ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಕೇಳ್ತಾರೆ. ಒಂದು ಇನ್ಸ್ಟಾಲ್ ಆಗಿರುವಂತಹ ಮೂರ್ತಿ, ಉದ್ಘಾಟನೆ ಆಗಿರುವಂತಹ ಮೂರ್ತಿ ಸರ್ಕಾರಿ ಇದು ಸ್ವತ್ತು, ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೇಕಾದ್ರೆ, ಕಟ್ ಮಾಡಿ ತೆಗಿಬೇಕಾದ್ರೆ ಒಂದು ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಸರ್, ಒಂದೇ ಒಂದು ವಿಡಿಯೋ ರೆಕಾರ್ಡಿಂಗ್. ಅದು ಎಲ್ಲಿ ಹೋಗಿದೆ, ಆ ಮೂರ್ತಿ ಎಲ್ಲಿ ಹೋಗಿದೆ ಅಂತ ಬೇಕಲ್ಲ. ಇದು ಜವಾಬ್ದಾರಿ ನಿರ್ಮಿತಿ ಕೇಂದ್ರ ಮತ್ತೆ ಜಿಲ್ಲಾಡಳಿತದ್ದು. ಮೂರ್ತಿ ಎಲ್ಲಿ ಹೋಗಿದೆ ಎವಿಡೆನ್ಸ್ ಕೊಡಿ, ಕ್ರೆಡಿಟ್ ನೋಟ್ ಕೊಡಿ, ಇ-ವೇ ಬಿಲ್ ಕೊಡಿ. ಯಾಕಂದ್ರೆ 15 ಟನ್ ಇದ್ದು 2 ಕೋಟಿದ್ದು ವಸ್ತು ಅದು, ಆ ಮೂರ್ತಿ ಅಷ್ಟೇ ತಗೊಂಡ್ರೆ ಅದು ಎಲ್ಲಿ ಹೋಗಿದೆ ಇ-ವೇ ಬಿಲ್ ಕೊಡಿ ಅಂದ್ರೆ ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಕೊಡ್ತಾರೆ. ಹಾಗಾದ್ರೆ ಎಷ್ಟು ಬೇಜವಾಬ್ದಾರಿತನ ಇದೆ. ಇವಾಗ ಹೇಳ್ತಾರೆ ಅದು ಕ್ರಿಸಾರ್ಟ್ ವರ್ಲ್ಡ್ ಅಲ್ಲಿ ಇತ್ತು ಅಂತ. ಕ್ರಿಸಾರ್ಟ್ ಅಲ್ಲಿ ವರ್ಲ್ಡ್ ಅಲ್ಲಿ ಮುಂಚೆಂದಾನು 1 ವರ್ಷದಿಂದಾನು ತಯಾರಾಗ್ತಿರೋ ಮೂರ್ತಿ, ಇವಾಗಷ್ಟೇ ಬಂದಿರೋ ಪಾರ್ಟ್ಸ್. ಇದಕ್ಕಿಂತ ಹಿಂದೆ ಇಲ್ಲಿ ಇನ್ಸ್ಟಾಲ್ ಆಗಿರೋದು ಅದು ಫೈಬರ್ ಮೂರ್ತಿನೇ. ಅವ್ರು ಎಷ್ಟು ಬೇಕಾದ್ರೂ ಮಾಡ್ಲಿ. ನಿಮ್ಗೆ ಇನ್ನೊಂದು ಹೇಳ್ತಾನೆ, ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಉದ್ಘಾಟನೆಯಿಂದ 2 ದಿನ ಹಿಂದೆ ಒಂದು ಮೂರ್ತಿ ಇದ್ದು ಮೇಲ್ಗಡೆ ಭಾಗ, ಈ ಎದೆಯಿಂದ ಮೇಲ್ಗಡೆ ಆಲ್ಮೋಸ್ಟ್ ಈ ಭುಜ ಎಲ್ಲ ಬಂದು ಒಂದೇ ಒಂದು ಪೀಸ್ ಅನ್ನ ಕ್ರೇನ್ ಮುಖಾಂತರ ಅಲ್ಲಿ ಗಾಳಿಯಲ್ಲಿ ಅಲ್ಲಾಡ್ತಾ ಇದೆ. ಅದನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಸಚಿವರು ಶಾಸಕರು ಹೇಳ್ತಾರೆ ಬೇಗ ಇನ್ಸ್ಟಾಲ್ ಮಾಡ್ಲಿ, ಕಾಂಡಿಡ್ದು ಫುಲ್ಲೇ ಆವೋಡು ಅಂದ್ರೆ ಬೆಳಿಗ್ಗೆ ಆಗೋದ್ಕಿಂತ ಮುಂಚೆ ಇದು ಇನ್ಸ್ಟಾಲ್ ಆಗ್ಬೇಕು. ಜಸ್ಟ್ ಅಷ್ಟು ಪೋರ್ಷನ್ ಒಂದು ಕ್ರೇನಿಂದ ಅಷ್ಟು ಈಸಿಯಾಗಿ ಆಯ್ತು ಇನ್ಸ್ಟಾಲ್, ಅದು ಅಷ್ಟು ಹೈಟ್ ಅಲ್ಲಿ. ಮೊನ್ನೆ ಅಲ್ಲಿ ಭಾನುವಾರ ಅನ್ಇನ್ಸ್ಟಾಲ್, ಜಸ್ಟ್ ಒಂದು ಟೆಂಪೋದಿಂದ ಕೆಳಗೆ ಇಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ರು, ಬರೀ ಮುಖಾನ. ಅದ್ರಲ್ಲಿ ಡಿಫ್ರೆನ್ಸಸ್ ನೋಡಿ ನೀವು, ಅದು ಫೈಬರ, ಇದು ಕಂಚಿದ್ದು ಅಂತ. ಅವ್ರು ಇವಾಗ ಮಾತಾಡ್ತಾರೆ, ಮುಂಚೆಯಿಂದನೂ ಅಷ್ಟೇ ಆ ಫೈಬರ್ದು ಮೂರ್ತಿ ಇಡ್ಬೇಕಾದ್ರೆ ಯಾರನ್ನು ಕರೆದಿರ್ಲಿಲ್ಲ, ಅವ್ರಷ್ಟಕ್ಕೆ ಅವರೇ ಮಾಡ್ಕೊಂಡು ಹೋದ್ರು. ಅದು ತೆಗಿಬೇಕಾದ್ರೂ ಸರ್ ನಾನು ರಿಸ್ಕ್ ತಗೊಂಡು, ಯಾಕಂದ್ರೆ ಹೋಗ್ಲಿಕ್ಕೆ ಇರ್ಲಿಲ್ಲ, ಆದ್ರೂ ನಾನು ನಮ್ಮ ತಂಡದವ್ರನ್ನ ಕೆಳಗಡೆ ನಿಲ್ಸಿ ನಾ ಒಬ್ಳೇ ಹೋಗಿದ್ದೀನಿ ಒಳಗಡೆ, ಥೀಮ್ ಪಾರ್ಕ್ ಒಳಗಡೆ. ಅಲ್ಲಿ ನಿರ್ಮಿತಿ ಕೇಂದ್ರದವರು ಇದ್ರು, ಕೆಲವೊಬ್ರು ಲೋಕಲ್ ಹೆಡ್ಸ್ ಇದ್ರು, ಶಾಸಕರನ್ನ ಯಾರು ಬೆಂಬಲಿಸ್ತಾರೆ ಅವರು. ಕಟ್ ಮಾಡಿ ತೆಗ್ದಿರೋದು ಕಣ್ಣಾರೆ ನೋಡಿದ್ದೀನಿ ಸರ್. ಕಟ್ ಮಾಡಿ ತೆಗಿಬೇಕಾದ್ರೆ ಯಾಕೆ ಕ್ರೇನ್ ಇರ್ಲಿಲ್ಲ ಅವತ್ತು? ಕ್ರೇನ್ ಯಾಕಿರ್ಲಿಲ್ಲ? ಹೇಗೆ ಇಳಿಸಿದ್ರು ಆ ಅರ್ಧ ಭಾಗವನ್ನ? ಕಟ್ ಮಾಡಿ ತೆಗ್ದಿರ. ನಾನ್ ನೋಡ್ಬೇಕಾದ್ರೆ ಕೈ ಇಲ್ಲ, ಈ ಇಷ್ಟು ಪೋರ್ಷನ್ ಇಲ್ಲ, ಕುತ್ತಿಗೆ ಇಲ್ಲ, ಉಳ್ದಿದ್ದು ಪರಶುರಾಮ ಇದೆ, ನನ್ಗದು ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ಪೊಲೀಸರ ಹತ್ರ ನನ್ನ ಹತ್ತು ಕೇಳಿದ್ದೇನೆ, ಸರ್ ತಪ್ಪು ಮಾಡ್ತಿದ್ದಾರೆ, ಮಾಡ್ಲಿಕ್ಕೆ ಬಿಡ್ಬೇಡಿ ಇದಂತ. ಇದೇ ಕಾರ್ಕಳ ಪೊಲೀಸ್ ಅವರು, ನೀವು ಆ ಕಡೆ ನೋಡ್ಬೇಡಿ, ನೋಡಿದ್ರಲ್ವಾ ನಿಮ್ಗೆ ಗೊತ್ತಾಗ್ತದೆ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇದೇ ಪೊಲೀಸ್ ಅವ್ರು ಅವತ್ತು ತಡಿತಾ ಇದ್ರೆ
ಇದು ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಇವತ್ತು ಅಲ್ಲಿ ಹೋಗಿ ಮಾಜರ್ ಮಾಡೋದು ಇಂಥದ್ದೆಲ್ಲ ಬೇಕಾಗೇ ಇರ್ಲಿಲ್ಲ, ಅವತ್ತೇ ತಡಿಬೋದಿತ್ತು. ರಿಕ್ವೆಸ್ಟ್ ಮಾಡಿದ್ದೇವೆ ಸರ್, ಕಾಲಿಗೊಂದು ಬಿದ್ದಿಲ್ಲ ಅವ್ರದ್ದು, ಅಷ್ಟು ರಿಕ್ವೆಸ್ಟ್ ಮಾಡಿದ್ದೇವೆ ಅವ್ರನ್ನ, ಅವತ್ತು ತಡಿಲಿಲ್ಲ. ಅವತ್ತು ತಗೊಂಡು ಹೋಗ್ಲಿಕ್ಕೆ ಇದೇ ಜಿಲ್ಲಾಡಳಿತ ಇದೇ ಪೊಲೀಸರು ಸಪೋರ್ಟ್ ಮಾಡಿದ್ರು. ಇವತ್ತು ತಂದು ಇಲ್ಲಿ ಈ ತರ ಎಲ್ಲ ಡ್ರಾಮಾ ಮಾಡೋದು, ನಮ್ಗೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಖಂಡಿತವಾಗ್ಲೂ ಬೇಕು. ಇವಾಗ ತಂದಿದ್ದಾರೆ, ಅದನ್ನ ಯಾಕೆ ತಂದ್ರು, ಏನ್ ಮಾಡ್ತಾರೆ ನೆಕ್ಸ್ಟ್ ಪೊಲೀಸರು, ಇದು ಬೇಕು ಅಲ್ವಾ? ಓಕೆ, ಹಿಂದೆ ತೆಗೆದಿರುವಂತದ್ದು ಇವಾಗ ತಂದಿರೋ ಮೂರ್ತಿ ಬಗ್ಗೆ ಎಷ್ಟು ಜಸ್ಟಿಫಿಕೇಶನ್ ಕೊಡ್ತಾರೋ, ಹಿಂದೆ ತಗೊಂಡೋಗಿರೋ ಮೂರ್ತಿ ಬಗ್ಗೆನೂ ನಮ್ಗೆ ಅಷ್ಟೇ ಜಸ್ಟಿಫಿಕೇಶನ್ಸ್ ಬೇಕು. ಅದು ಎಲ್ಲಿ ಹೋಯ್ತು, ಅದ್ರ ಎವಿಡೆನ್ಸ್ ಏನಿದೆ, ಎಷ್ಟು ಡಿಸ್ಮ್ಯಾಂಟಲ್ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಪ್ಲಸ್ ವಿಡಿಯೋ ರೆಕಾರ್ಡಿಂಗ್. ಅದು ಗವರ್ಮೆಂಟ್ ಪ್ರಾಪರ್ಟಿ, ವಿಡಿಯೋ ರೆಕಾರ್ಡಿಂಗು ಜಿಲ್ಲಾಡಳಿತನೇ ಕೊಡ್ಬೇಕು. ಸುಹಾಸ್ ಅವರೇ ಏನ್ ಹೇಳ್ತೀರಿ? ಸುಹಾಸ್ ಅವರೇ ಇಲ್ಲ ಅಂತ ಹೇಳಿದ್ರು, ನಾವು ಮನವಿ ಕೊಡುವಾಗ ಜಿಲ್ಲಾಧಿಕಾರಿ ಅವರು ಹೇಳಿದ್ರು ಇದು ಕೋರ್ಟ್ ಅಲ್ಲಿ ಇದೆ, ನಾನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ. ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲರೂ ಹೇಳ್ತಾ ಇದಾರೆ, ಅಧಿಕಾರಿಗಳು ಫಸ್ಟ್ ಹೇಳ್ತೇನೆ, ಫೇಕ್ ಮೂರ್ತಿಯನ್ನ ಇಡ್ಲಿಕ್ಕೆ, ಫೈಬರ್ ಮೂರ್ತಿಯನ್ನ ಇಡ್ಲಿಕ್ಕೆ ಹಿಂದಿನ ಜಿಲ್ಲಾಧಿಕಾರಿ ಅವರು ಎಷ್ಟು ಸಪೋರ್ಟ್ ಮಾಡಿದಾರೋ, ಒಂದು ಅವರ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಸಚಿವರ ಮಾತುಗಳನ್ನ ಕೇಳಿ ಅಷ್ಟೇ ದುರ್ಬಳಕೆಯನ್ನ ಇವಾಗಿರೋ ಡಿಸಿ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಜವಾಬ್ದಾರಿ ಡಿಸಿನೇ ಆಗ್ತಾರೆ. ಯಾಕೆ ಅವರಿಗೆ ಹಾಗಾದ್ರೆ ಆ ಮೂರ್ತಿಯನ್ನ ಕಟ್ ಮಾಡಿ ತಗೊಂಡು ಹೋಗ್ಬೇಕಾದ್ರೆ ಲೋಕಾಯುಕ್ತದಲ್ಲಿ ಕೇಸ್ ಇತ್ತಂತ ಗೊತ್ತಿಲ್ವಾ? ಅವಾಗ ಯಾಕೆ ಬಿಟ್ರು? ನಮ್ಗೆ ಯಾಕೆ ಜನರಿಗೆ ನಾವು ಮಾಡಿಸ್ತೇನೆ, ಇದೇ ಡಿಸಿ ಮಾತಾಡಿರೋ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಸರ್, ನಮ್ಮ ಹತ್ರ ಮಾತಾಡಿದ್ದಾರೆ ಡಿಸಿ, ನಮ್ಮಿಂದ ಆಗ್ತಾ ಇಲ್ಲ ಉದ್ಘಾಟನೆ ಅಂತ ಹೇಳಿದ್ದಾರೆ. ಆದ್ರೂ ಯಾಕೆ ಉದ್ಘಾಟನೆ ಮಾಡಿದ್ರು? ಮೇಡಮ್ ಈಗ ಸೋಶೇಟ್ರೆ, ಈಗ ಗಮನಿಸಿದಿರಿ, ಮೂರ್ತಿಯನ್ನ ಇನ್ಸ್ಟಾಲ್ ಮಾಡಿದಾಗ್ಲೂ ಕೂಡ ಅಷ್ಟು ಈಸಿಯಾಗಿ ಇನ್ಸ್ಟಾಲ್ ಮಾಡ್ತಾರೆ. ಜೊತೆಗೆ ಅಲ್ಲಿಂದ ತೆಗೆದಾಗ ಈಗ ಅಷ್ಟು ಭಾರವಾಗಿ ಕ್ರೇನ್ ಮೂಲಕ ನಾವು ಇಳಿಸುವಂತಹ ದೃಶ್ಯಗಳನ್ನು ನಾವು ನೋಡಿದ್ದೀವಿ. ಸೊ ದ್ಯಾಟ್ಸ್ ವೈ ಆ ರೀತಿ ಇದ್ದಾಗ ನಿಜವಾಗ್ ಕೂಡ ಆ ಸಂದರ್ಭ ಅಲ್ಲಿ ಫೈಬರ್ ಮೂರ್ತಿ ಇತ್ತ ಅಥವಾ ನಿಜವಾಗ್ ಕೂಡ ಅಲ್ಲಿ ಅಸಲಿ ಕಂಚಿನ ಮೂರ್ತಿಯೇ ಇತ್ತ ಅಂದ್ರೆ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭ? ಯಾಕಂದ್ರೆ ತಾವು ಒಂದ್ಸಲ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ರಿ, ಸುತ್ತಿಗೆಯನ್ನ ಹಿಡಿದು ಕಾಲನ್ನ ಹೊಡೆದಿದ್ರಿ, ಆ ಸಂದರ್ಭ ಫ್ಯಾಕ್ಟ್ ಚೆಕ್ ಮಾಡಿದ್ರಿ, ತಾವುಗಳು ನಮ್ಮ ಗಮನಕ್ಕೆ ತಂದಿದ್ರಿ ಆ ಫ್ಯಾಕ್ಟ್ ಚೆಕ್ ಮೂಲಕ. ಆದ್ರೆ ಅಷ್ಟು ಈಸಿಯಾಗಿ ಇನ್ಸ್ಟಾಲ್ ಆಗುತ್ತೆ, ಇಲ್ಲಿ ಕ್ರೇನ್ ಮೂಲಕ ಅದನ್ನ ತೆಗಿಯುವಂತ ಪರಿಸ್ಥಿತಿ ಬರುತ್ತೆ. ಏನ್ ಕತೆ ಅಂದ್ರೆ ಯಾವುದು ಅಸಲಿ ಆಗಿತ್ತ, ಅದು ಆಗಿದ್ರು ಕೂಡ ಯಾಕೆ ತೆಗ್ದ್ರಿ ಅನ್ನೋಂಥ ಪ್ರಶ್ನೆಗಳು ಬರುತ್ತೆ ಅಲ್ವಾ? ಆ ಒಂದು ಹಾರಾಡುವಂತ ಒಂದು ರಟ್ಟಿನ ಒಂದು ಪೀಸಸ್ಗಳು, ಏನ್ ಹೇಳ್ತೀರಿ? ಇವಾಗ ನೀವು ಹೇಳಿದ್ರಿ ಬಹಳ ಸಂಶಯ ಇದೆ, 2 ಕಾಲ್ಗಳ ಬಗ್ಗೆ ಸಂಶಯ. ಹೌದು, 4 ಕಾಲುಗಳು. ಈಗ ಕಾಲ್ಗಳು ಇಲ್ಲೇ ಇದೆ. ಈಗ ಒಂದು ಪರಶುರಾಮನ ಮೂರ್ತಿಯಲ್ಲಿ ಬೈಲೂರು ನುಮಿಕಲ್ ಮಟ್ಟದ ಮೇಲೆ ಸೊಂಟದವರೆಗಿನ ಮೂರ್ತಿ ಇರುವಂತದ್ದು, ಇನ್ನೊಂದು ಪೊಲೀಸ್ ಸ್ಟೇಷನ್. ಇವತ್ತು ಸರ್ಕಾರ ಕಾಂಗ್ರೆಸ್ ಇದ್ದೇ ಇದೆ, ಪೊಲೀಸ್ ಅಧಿಕಾರಿ ಬಹಳ ಇಂಟ್ರೆಸ್ಟ್ ತಗೊಂಡು ಮೊನ್ನೆ ಬೆಂಗಳೂರಿಗೆ ಹೋಗಿ ತಗೊಂಡು ಬಂದಿದ್ದಾರೆ. ಅವ್ರು ಚೆಕ್ ಮಾಡ್ಲಿ ಅಲ್ವಾ, ಇಲ್ಲಿರುವಂತದ್ದು ಅಲ್ಲಿರುವಂತದ್ದು ನಕಲಿ ಇದಲ್ಲಿ ಅಂತ ಚೆಕ್ ಮಾಡ್ಲಿ. ಈಗ ಅದು ಇಲ್ಲ ಅಂತ ಬೊಬ್ಬೆ ಹಾಕ್ಬೇಕಂತಿಲ್ಲಲ್ಲ, ಅಲ್ಲಿ ಹೋಗಿದೆ ತಗೊಂಡೋಗಿ ನೋಡ್ಬೋದು. ನಂಗೆ ಅರ್ಥವೇ ಆಗ್ತಾ ಇಲ್ಲ. 1.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಕಲಿ ಅಸಲಿ ಅಂತ ತನಿಖೆ ಮಾಡ್ಲಿಕ್ಕೆ ಇನ್ನೂ ಆಗ್ಲಿಲ್ಲ. ಸರ್ ಅದೇ ಅದು ನಾವು ಉಪವಾಸ ಸತ್ಯಾಗ್ರಹಕ್ಕೆ ಕೂತಾಗ ನೀವೇ ನಿಮ್ಮ ಶಾಸಕರನ್ನ ಕರೆದು, ಅಥವಾ ನಮ್ಮ ಶಾಸಕರು ಹೌದು ಆಗಿದ್ರು, ಅವರು ಕಾರ್ಕಳದವರು, ಸೊ ಅವರು ಬಂದು ಅಲ್ಲಿ ಓಕೆ ನಾನು ಮಾಡಿರುವಂತದ್ದು ಇದು, ನಾನು ಕೈಗೆತ್ತಿ ನನ್ನ ಕನಸಿನ ಕೂಸು ಅಂತ ಅವ್ರು ಹೇಳ್ಕೊಳ್ತಾರೆ, ಬಂದು ನಮ್ಮ ಮುಂದೆ ಹೌದು ನಾನು ಇನ್ಸ್ಟಾಲ್ ಮಾಡಿದ್ದೇನೆ, ನಾನ್ ಮಾಡಿದ್ರಲ್ಲಿ ಈ ತರ ತಪ್ಪಾಗಿದೆ ಅಂದ್ರೆ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂದ್ರೆ ಇವಾಗ್ಲೇ ಟೆಸ್ಟ್ ಆಗ್ಲಿ ಅಂತ ಅವ್ರು ಅವತ್ತು ರಿಕ್ವೆಸ್ಟ್ ಮಾಡಿದ್ರೆ, ಅವ್ರು ಅವತ್ತು ಬರ್ಲಿಲ್ಲ, ಅವತ್ತು ರಿಕ್ವೆಸ್ಟ್ ಮಾಡಿದಿದ್ರೆ ನಾವು ನಿಮ್ಮ ಎಲ್ಲಾ ಮಾತುಗಳನ್ನು ಒಪ್ತಾ ಇದ್ವಿ. ಅರ್ಧ ಮೂರ್ತಿ ಕಟ್ ಮಾಡಿ ಅದನ್ನ ಪೀಸ್ ಮಾಡಿ ತಗೊಂಡಿರೋದು, ಕಣ್ಣಾರೆ ನೋಡಿರೋದನ್ನ ನಾನು ಹೇಳ್ತಾ ಇದ್ದೇನೆ. ಪೀಸ್ ಮಾಡಿ ತಗೊಂಡು ಇವಾಗ ನೀವು ಮಾತಾಡುವಂತದ್ದು ಏನೂ ಇದಕ್ಕೆ ವ್ಯಾಲಿಡ್ ಅಲ್ಲ ಸರ್. ತನಿಖೆ ಆಗ್ಲಿ ಅಂತ ಹೇಳಿದ್ದೇವೆ. ಓಕೆ ಸರಿ, ಬರ್ತೀನಿ. ಈಗ ಆವತ್ತಿಂದ ಇವತ್ತಿನ ತನಕ ಹೇಳ್ತಾ ಇದ್ದೇವೆ, ನಮಗೂ ತನಿಖೆ ಆಗ್ಬೇಕು, ನಮಗೂ ಪರಶುರಾಮನ ಮೂರ್ತಿ ಮತ್ತೆ ನಿಲ್ಬೇಕಂತ ಆಸೆ ಇದೆ. ಓಕೆ, ಅಲ್ಲ ಸರಿ ಸರ್, ಈಗ ತನಿಖೆ ಓಕೆ ಸರಿ. ಈಗ ಆ ಮೂರ್ತಿ ಇನ್ಸ್ಟಾಲ್ ಆಗಿರುವಂತದ್ದು ತಮ್ಮ ಸರ್ಕಾರ ಅಂದ್ರೆ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಅಂದ್ರೆ ಶಾಸಕರಿದ್ದಾಗ ಆ ಮೂರ್ತಿ ಇನ್ಸ್ಟಾಲ್ ಆಗಿರುವಂತ, ಆವಾಗ್ಲೂ ಕೂಡ ತಮಗೆ ಡೌಟ್ ಇತ್ತಾ ಅದು ಅಸಲಿಯೋ ನಕಲಿಯೋ ಅನ್ನುವಂಥದ್ದು? ಯಾರಿಗೆ? ತಮ್ಗಳಿಗೆ ಡೌಟ್ ಇತ್ತು, ಆವಾಗ್ಲೂ ಕೂಡ ಡೌಟ್ ಇತ್ತು ಅಸಲಿಯೋ ನಕಲಿಯೋ? ಯಾವತ್ತೂ ಡೌಟ್ ಇರಲಿಲ್ಲ, ಇವತ್ತು ಡೌಟ್ ಇರಲಿಲ್ಲ. ಓಕೆ, ಹಾಗಿದ್ದಾಗ ಸರ್ ನಾವುಗಳು ಕಂಡಂತಹ ಫೋಟೋಗಳು ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಜೊತೆಗೆ ಅಲ್ಲಿ ಫೋಟೋಗಳಿತ್ತಲ್ಲ, ಅದು ಏನಾಗಿದ್ರೆ ಅದು ನಿಜವಾಗ್ಲೂ ಕಂಚಿನ ಮೂರ್ತಿ ಆಗಿತ್ತಾ? ಶಿಲ್ಪಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಓಕೆ, ಈಗ ಒಂದು ದೃಶ್ಯಾವಳಿ ಪ್ಲೇ ಮಾಡಿ. ಈ ಹಿಂದೆ ಸ್ವತಃ ಸುಹಾಸ್ ಅವರೇ ಅಲ್ಲಿ ಫ್ಯಾಕ್ಟ್ ಚೆಕ್ ಮಾಡ್ತಾರೆ. ಆ ದೃಶ್ಯಾವಳಿಯನ್ನು ಪ್ಲೇ ಮಾಡಿ ಒಂದ್ಸಲ. ಸ್ವತಃ ಸುಹಾಸ್ ಅವರೇ ಫ್ಯಾಕ್ಟ್ ಚೆಕ್ ಮಾಡ್ತಾರೆ. ಸುಹಾಸ್ ಅವರೇ ಆ ಪ್ಲೇಸಿಗೆ ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿರುವಂತಹ ದೃಶ್ಯಾವಳಿ, ಆ ಸಂದರ್ಭ ಸುತ್ತಿಗೆಯಲ್ಲಿ ಬಡಿಯುವಂತಹ ಒಂದು ದೃಶ್ಯಾವಳಿ ಅಂದ್ರೆ ಫ್ಯಾಕ್ಟ್ ಚೆಕ್. ಈ ಸಂದರ್ಭ ಅಲ್ಲಿ ಇವತ್ತಿಗೆ ನಾವು ಅದನ್ನೇ ಹೇಳ್ತಾ ಇರೋದು, ನಾವೇನ್ ಫ್ಯಾಕ್ಟ್ ಚೆಕ್ ಮಾಡಿದೇವಾ ಆ ಮೂರ್ತಿ ಇವತ್ತು ಕೂಡ ಅಲ್ಲಿದೆ. ಸರ್ ಅವರು ಫಸ್ಟ್ ಆಫ್ ಆಲ್ ಅವ್ರು ಯಾರು ಫ್ಯಾಕ್ಟ್ ಚೆಕ್ ಮಾಡ್ಲಿಕ್ಕೆ ಅಂತ ನಮ್ದು ಒಂದು ಕ್ವಶನ್. ನಾವು ಅವತ್ತಿಂದ ಅದು ಸಾರ್ವಜನಿಕ ಒಂದು ಆಸ್ತಿ, ಯಾವ್ದು ಇನ್ನು ಹ್ಯಾಂಡ್ ಓವರ್ ಆಗ್ಲಿಲ್ಲ ಅಂದ್ರೂ ದುಡ್ಡು ಬಿದ್ದಿರೋದು ಸಾರ್ವಜನಿಕರದು. ಸೊ ನಾವು ಹಾಗಾದ್ರೆ ನಾವ್ ಯಾಕೆ ಸರ್ ಪರ್ಸನಲ್ ಹೆಲ್ತ್ ರಿಸ್ಕ್ ಮಾಡ್ಕೊಂಡು ಉಪವಾಸ ಮಾಡ್ತಾ ಇದ್ವಿ? ನಾವು ಹೋಗಿ ಸುತ್ತಿಗೆಯಿಂದ ಬಡಿತಾ ಇದ್ವಲ್ಲ.
ನಮ್ಗೆ ಅಷ್ಟೊಂದು ನಾವು ಮಾಡುತ್ತಿಲ್ಲ ಸರ್. ನಮ್ಮ ಸಂಸ್ಕೃತಿ ನಮಗ ಅದನ್ನ ಹೇಳ್ಕೊಟ್ಟೇ ಇಲ್ಲ. ನಾವು ಇವತ್ತಿಗೂ ನಾವು ಅದು ಪ್ಲೇಸ್ ಅಲ್ಲ, ಅದು ದೇವ್ರಲ್ಲ, ಅದು ಪ್ರತಿಷ್ಠಾಪನೆ ಮಾಡಿರೋದಲ್ಲ ಅಂತ ನಾವ್ ಇವತ್ತಿಗೂ ಹೇಳ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು ಫ್ಯಾಕ್ಟ್ ಚೆಕ್. ಅವಾಗ ಹೋಗಿ ಮೂರ್ತಿ ತೆಗೆದ ಮೇಲೆ ಫ್ಯಾಕ್ಟ್ ಚೆಕ್ ಮಾಡಿದವರು ಮೂರ್ತಿ ಇರ್ಬೇಕಾದ್ರೆ ಮಾಡ್ಬೇಕಿತ್ತು, ಅವಾಗ ಕರಿಬೇಕಿತ್ತು ಜಿಲ್ಲಾಡಳಿತವನ್ನ. ಅವಾಗ ಮಾಡ್ಲಿಲ್ಲ. ಎಲ್ಲ ಅರ್ಧ ಇವ್ರದ್ದು ಏನು ಕಟ್ ಮಾಡಿ ತಗೊಂಡು ಹೋಗ್ಬೇಕಿತ್ತಲ್ಲ, ಅವಾಗೆಲ್ಲ ತಗೊಂಡು ಹೋದ್ಮೇಲೆ ಕೆಳಗಡೆ ಉಳ್ದಿರೋ ಮೆಟೀರಿಯಲ್ಗೆ ಹೋಗಿ ಸುತ್ತಿಗೆಯಿಂದ ಬಡಿತಾರ ಅಂತ ಹೇಳಿದ್ರೆ ಇವ್ರು ಯಾರು ಸರ್? ಹಾಗಾದ್ರೆ ಎಲ್ಲ ಮೂರ್ತಿಯನ್ನು ಇನ್ನು ಫ್ಯಾಕ್ಟ್ ಚೆಕ್ ಮಾಡ್ಲಿಕ್ಕೆ ಯಾವುದೇ FSL ಬೇಡ, ಯಾವುದೇ ಬೇರೆ ತನಿಖಾ ತಂಡಗಳು ಬೇಡ, NIT ಯಾವ್ದು ಬೇಡ. ಸುಹಾಸ್ ಅವರಿಗೆ ಕೈಯಲ್ಲಿ ಸುತ್ತಿಗೆ ಕೊಟ್ರೆ ಅವ್ರ ಎಲ್ಲ ಮೂರ್ತಿಯನ್ನು ಚೆಕ್ ಮಾಡ್ಕೊಂಡು ಬರ್ತಾರೆ. ಅನೌನ್ಸ್ ಮಾಡ್ಕೊಳ್ಳಿ, ನಾನು ಸುತ್ತಿಗೆ ಹಿಡ್ಕೊಂಡು ಎಲ್ಲ ಮೂರ್ತಿಯನ್ನು ಚೆಕ್ ಮಾಡ್ತೇನೆ. ನಾವು ಅದನ್ನೇ ಹೇಳ್ತಿದೀವಿ, ಅದಲ್ಲೇ ಇದೆ. ನಾವು ಆತರ ಮಾಡುದಿಲ್ಲ ಸರ್. ನಿಮ್ಮಂತ ಫ್ಯಾಕ್ಟ್ ಚೆಕ್ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಎಲ್ಲಾ ತನಿಖಾ ತಂಡಗಳ ಮೇಲೆ ನಂಬಿಕೆ ಇದೆ. ನಮ್ಗೆ ಯಾವುದೇ ಸುದ್ದಿಗೆ ವ್ಯವಹಾರಗಳು ಬೇಡ. ಬೇಡ, ನೀವು ಅಲ್ಲಿ ನಿಮ್ ಸರ್ಕಾರ ಇದೆ ಅಲ್ಲ. ಓಕೆ ಸರಿ ಈಗ ದಿವ್ಯಾ ಮೇಡಮ್ ಸ್ಟಾಪ್. ಓಕೆ, ಸುಹಾಸ್ ಅವರೇ, ತಾವು ಅವಾಗ ಫ್ಯಾಕ್ಟ್ ಚೆಕ್ ಮಾಡಿದ್ರಿ, ತಮ್ಮ ಪಾದವು ಕೂಡ ಕಾಣ್ತಾ ಇದೆ, ಅಲ್ಲಿ ಚಪ್ಪಲ್ ಹಾಕಿಲ್ಲ, ತಾವು ಚಪ್ಪಲ್ ತೆಗೆದು ಹೋಗಿ ಅಲ್ಲಿ ಮಾಡಿದ್ರಿ, ಫ್ಯಾಕ್ಟ್ ಚೆಕ್ ಮಾಡಿದ್ರಿ ಅಲ್ಲಿ. ಯಾಕಂದ್ರೆ ತಾವು ಹೇಳಿದ್ರಿ, ಶಾಸಕರು ಹೇಳಿದ್ರು ಚಪ್ಪಲ್ ಹಾಕೊಂಡು ಹೋಗ್ಬೋದು ಅಂತ ಹೇಳಿ, ಹೋಗಿಲ್ಲ. ಎನಿವೆ, ಈಗ ಅಲ್ಲಿ ಹೊಡೆದ್ರಲ್ಲ ಸರ್, ಆ ಒಂದು ಮೂರ್ತಿಯ ಪಾದ ಮತ್ತೆ ಈಗ ಅಲ್ಲಿ ಸೀಸ್ ಆಗಿರೋ ಮೂರ್ತಿಯ ಪಾದ, ಆ ಒಂದು ಮೂರ್ತಿಯ ಒಂದು ಹೊಡೆಯುವಂತ ದೃಶ್ಯವನ್ನ ಹಾಕಿ, ಅಂದ್ರೆ ಫ್ಯಾಕ್ಟ್ ಚೆಕ್ ಮಾಡಿರುವಂತ ದೃಶ್ಯವನ್ನ ಹಾಕಿ ನೇರವಾಗಿ ಬರಲಿ. ಈಗ ಆ ಪಾದವನ್ನ ಗಮನಿಸಿ, ಸೀಸ್ ಆಗಿರುವಂತಹ ಪಾದವನ್ನ ಗಮನಿಸಿ. ಶಿವನೇ, ಇದು ಇವತ್ತು ಕೂಡ ಅಲ್ಲಿ ಇದೆ ನಿತಿನ್ ಅವರೇ. ಆಯ್ತು, ಇಲ್ಲಿ ಇರುವಾಗ ಪುನಃ 2 ಕಾಲು ಮಾಡುವ ಅವಶ್ಯಕತೆ ಏನಿತ್ತು? ಯಾಕೆ ಬೇಕು ಸರ್? ನೋಡಿ, ಕೇಳ್ತಿದ್ದೇನೆ ಸರ್, ಅಲ್ಲಿ 2 ಕಾಲು ಉಂಟಲ್ಲ, ಪುನಃ 2 ಕಾಲು ಯಾಕೆ ಬೇಕು ಸರ್? ಈಗ ಅದೇ ನಾವ್ ಹೇಳ್ತಾ ಇರೋದು. ಈಗ ಅಲ್ಲಿ ಕೂಡ ಪಾದ ಇದೆ, ಇಲ್ಲಿ ಕೂಡ ಪಾದ ಇದೆ, ಅದನ್ನು ಚೆಕ್ ಮಾಡುವ, ಇದನ್ನು ಚೆಕ್ ಮಾಡುವ. ಅಲ್ಲ, ಚೆಕ್ ಮಾಡುದಲ್ಲ, ಯಾಕೆ ಬೇಕು ಕೇಳುದು. ಒಬ್ಬ ಆರ್ಟಿಸ್ಟ್ ಡ್ರಾಯಿಂಗ್ ಮಾಡುವಾಗ ಅವನು 2-3 ಸರ್ತಿ ಪ್ಲಾನ್ ಮಾಡ್ತಾನೆ. ಅಷ್ಟು ದೊಡ್ಡ ಮೂರ್ತಿ ಆಗುವಾಗ ಅವ ಮಾಡಿರ್ಬೋದು, ಇದು ಬೇರೆ ಮೊದ್ಲು ಮಾಡಿದಿರ್ಬೋದು. ಅದು ಅಷ್ಟು ಅವರಿಗೆ ಆ ಒಂದು ಮೂರ್ತಿ ಪರಿಜ್ಞಾನನೇ ಇಲ್ಲ. ಅಷ್ಟು ದೊಡ್ಡ ಬೆಟ್ಟದಲ್ಲಿ ನಿಲ್ತಾರೆ ಅವ್ರಿಗೆ ಯಾಕೆ ಕೊಡ್ತೀರಾ? ಅವ್ರು ಇವಾಗ ಸರ್ಕಾರ ಕೊಟ್ಟದ್ದು ನಮ್ಮ ಹತ್ರ ಕೇಳಿಕ್ಕೆ ಆಗ್ತದ? ಸರ್ಕಾರ ಯಾವ ಸರ್ಕಾರ ಇರುವ ಸರ್ಕಾರದ ವಿಚಾರ ಎಲ್ಲ ಬರುದಿಲ್ಲ ಇಲ್ಲಿ. ನಮ್ದು ನಾವು ಕೇಳ್ತಾ ಇರೋದು ಸಾರ್ವಜನಿಕರ ದುಡ್ಡು. ಇಲ್ಲಿ ದಯವಿಟ್ಟು ರಾಜಕೀಯ ಬೇಡ. ಯಾವ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಅಂತ ಬೇಡ. ಒಬ್ಬ ಹಿಂದುವಾಗಿ ನೀವು ಒಬ್ಬ ಹಿಂದುವಾಗಿ ನಿಲ್ಲೋದು. ಇಲ್ಲಿ ಎಲ್ರು ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇಲ್ಲಿ ತಪ್ಪಾಗಿದೆ, ಅದನ್ನ ಮತ್ತೆ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ತಪ್ಪಾಗಿದೆ, ಅದಕ್ಕೆ ಯಾರ ಅಧಿಕಾರಿಗಳು ಇದ್ದಾರೆ ಅವರಿಗೆ ಶಿಕ್ಷೆ ಆಗ್ಲಿ, ಯಾರ ಕುಮ್ಮಕ್ಕಿನಿಂದ ಆಗಿದೆ ಅವ್ರಿಗೂ ಶಿಕ್ಷೆ ಆಗ್ಲಿ. ಸುಮ್ನೆ ಇಲ್ಲಿ ಆ ಪಕ್ಷ ಈ ಪಕ್ಷ ಅವ್ರು ಮಾಡಿದ್ ಇವ್ರು ಮಾಡಿದ್ ದಯವಿಟ್ಟು ಬೇಡ. ನಮಗೂ ಕೇಳಿ ಸಾಕಾಗಿದೆ. ನಮ್ಗೆ ಯಾವ ರಾಜಕೀಯರು ಬೇಡ. ರಾಜಕೀಯ ಬೇಕಂತಿದ್ರೆ ಬೇರೆ ತರಾನೇ ಹೋಗ್ತಾ ಇತ್ತು ಇದು ಹೋರಾಟ. ನಾವು ಅದ್ರಲ್ಲಿ ಇಲ್ಲ. ನಾವು ಉಪವಾಸ ಮಾಡ್ಕೊಂಡೆಲ್ಲ ನಮ್ದು ಹೆಲ್ತ್ ಹಾಳು ಮಾಡ್ಕೊಂಡೆಲ್ಲ 9 ದಿನ ಅಲ್ಲಿ ರೋಡ್ ಸೈಡ್ ಅಲ್ಲಿ ಟೆಂಟ್ ಅಲ್ಲಿ ಬಿತ್ಕೊಂಡು ಇರ್ಬೇಕನ್ನೋದು ಯಾವ್ದು ನಮ್ಗೆ ಇರ್ಲಿಲ್ಲ. ಅದು ಮಾಡಿದ್ದೇವೆ ಅಂದ್ರೆ ಅದು ದೇವರಿಗಲ್ಲ, ಅಪಮಾನ ಆಗಿದೆ, ತಪ್ಪಾಗಿದೆ. ಎಷ್ಟು ಅಂತ ವಾದ ಮಾಡ್ತೀರಾ? ಯಾರನ್ನ ಮೆಚ್ಚಿಸ್ಲಿಕ್ಕೆ ವಾದ ಮಾಡ್ತೀರಾ? ಒಪ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಮೆಚ್ಚಿಸುವ ಅಗತ್ಯ ಇಲ್ಲ, ಸರಿ ಮಾಡಿ. ನಾವು ಅದನ್ನ ಹೇಳ್ತಿದ್ವಿ. ನಾವು ಆವತ್ತಿಂದ ಈಗ ನೋಡಿ ಆ ಪಾದವನ್ನು ನೋಡಿ. ಇಲ್ಲ ಆ ಪಾದವನ್ನು ನೋಡಿ. ಅಲ್ಲಿ 2 ಕಾಲಿದೆ, ಪರಶುರ ಬೆಟ್ಟದಲ್ಲಿ 2 ಕಾಲಿದೆ. ಅದು ಕಾಲಿರುವಾಗ 2 ಕಾಲನ್ನು ಕೃಷ್ಣ ನಾಯಕ್ ಅವರ ಆರ್ಟಿಕಲ್ ಮಾಡೋ ಅವಶ್ಯಕತೆ ಏನಿದೆ ನೋಡಿ. ಇಲ್ಲಿ ಪೇಂಟ್ ಹೋಗ್ತಾ ಇದೆ. ಎರಡು ಮೂರ್ತಿಗಳಿಗೆ ಇವಾಗ ಬಂದಿರೋ ಪಾರ್ಟ್ಸ್ ಗೆ ಮುಂಚೆ ಇನ್ಸ್ಟಾಲ್ ಆಗಿದ್ದ ಪಾರ್ಟಿಗೆ ಜಸ್ಟ್ ಡಿಫರೆನ್ಸ್ ನೋಡಿ ಸರ್. ಅದು ಕಂಚಿ ಯಾವ್ದು ಪೇಂಟ್ 3 ತಿಂಗಳಿಗೊಂದ್ಸಲ ಪೇಂಟ್ ಮಾಡಿರೋದು ನಾವೇ ನೋಡಿದ್ದೇವೆ ಕಾರ್ಕಳದವರಾಗಿ. ಇವ್ರು ಏನಿಲ್ಲ ಇಲ್ಲ ಅಂತ ಹೇಳೋದು. ಯಾರು ಕಂಚಿದ ಮೂರ್ತಿಗೆ ಪೇಂಟ್ ಮಾಡ್ತಾರೆ? ಇಷ್ಟೊಂದು ಕಂಚಿದ ಮೂರ್ತಿ ಇದೆ ಅಲ್ಲ, ಯಾವ ಮೂರ್ತಿಗೆ ಪೇಂಟ್ ಮಾಡೋದು? ಸುಹಾಸ್ ಅವರಲ್ಲಿ ಹೊಡೆಯುವಾಗ ಪೇಂಟ್ ಹೋಗ್ತಾ ಇದೆ. ಸುಹಾಸ್ ಅವರೇ ಜಾಸ್ತಿ ಹೊಡಿಬೇಡಿ. ನಾವು ಅದಕ್ಕೆ ಟ್ರೈ ಮಾಡ್ತಾ ಇರೋದು. ನಾವ್ ಇವತ್ತು ಹೇಳ್ತಾ ಇರೋದು, ನೀವು ಒಬ್ಬ ಹಿಂದೂ ಆಗಿ ಜೊತೆಗೆ ನಿಲ್ಲಿ. ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಹಾಗಾಯ್ತು ಹೀಗಾಯ್ತು ಕಂಚ ಇಲ್ಲ, ಅದು ಫೈಬರೇ, ಎಲ್ಲರಿಗೂ ಗೊತ್ತಿದೆ. ಓಪನ್ ಆಗಿ ಬನ್ನಿ ವಿತ್ ಡಾಕ್ಯುಮೆಂಟ್ಸ್. ಓಕೆ, ಅದು ಕಂಚು ಅನ್ನಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಮುಂಚೆ ಇನ್ಸ್ಟಾಲ್ ಆಗಿದ್ದು ಕಂಚು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಪರ್ಚೇಸ್ ಆರ್ಡರ್ ಇಲ್ಲ. ಒಂದೇ ಒಂದು ಕೆಜಿ ಕಂಚು ಪರ್ಚೇಸ್ ಮಾಡ್ಲಿಲ್ಲ. ಓಕೆ ಸುಹಾಸ್ ಅವರೇ, 1 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರಲ್ಲ, 1 ಕೆಜಿ ಕಂಚು ಪರ್ಚೇಸ್ ಮಾಡ್ಲಿಲ್ಲ. ಓಕೆ ಎಲ್ಲ ದಾಖಲೆಯನ್ನು ಮಾಹಿತಿ ಹಾಕಿದ ಮೂಲಕ ತಗೊಂಡಿದ್ದೇವೆ ಸರ್. ಕೊಟ್ಟಿದ್ದೇವೆ. ಈಗ ನೀವು ಕರ್ದದಕ್ಕೆ ಬಂದಿದ್ದೇವೆ, ವಿಚಾರ ಹೇಳ್ತಿದ್ದೇವೆ ಅಷ್ಟೇ. ಅವ್ರು ಪುನಃ ಮಾತಾಡೋದು ಯಾಕೆ? ಓಕೆ ಸುಹಾಸ್ ಅವರೇ, ಅಲ್ಲಿ ಗಮನಿಸಿದಾಗ ತಾವು ಸುತ್ತಿಗೆಯನ್ನು ಹೊಡೆದಾಗ ಅಲ್ಲಿ ಪೇಂಟ್ ಹೋಗ್ತಾ ಇದೆ. ಅದರದ್ದು ಕಂಚಿಗೆ ಯಾರಾದ್ರೂ ಆ ಲೆವೆಲ್ ಅಲ್ಲಿ ಪೇಂಟ್ ಹೊಡಿತಾರ ಸರ್? ಒಳಗಡೆ ಏನಿತ್ತು ಅನ್ನೋ ಪ್ರಶ್ನೆ. ತಾವು ಹತ್ರ ಇದ್ರಿ, ತಮ್ಗಳಿಗೆ ಗೊತ್ತಿದೆ. ಎಸ್ ಸುಹಾಸ್ ಅವರೇ ನೋಡಿ ನಿತಿನ್ ಅವರೇ, ನಿಮ್ಗೆ ನಾನು ಆಗ್ಲೇ ಹೇಳಿದ್ದೆ,
ಆ ಏನ್ ಬರ್ದಿದೆ ಅದು ಈಗ್ಲೂ ಅಲ್ಲೇ ಇದೆ. ಅದನ್ನ ನಂತರ ಕೇಳೋದಕ್ಕಿಂತ ಹೋಗಿ ಇವರು ಪೊಲೀಸರನ್ನ ಕರ್ಕೊಂಡೋಗಿ ಚೆಕ್ ಮಾಡ್ಬೋದಲ್ಲ ಅಲ್ಲಿ. ಸರ್ ಅದು ಫುಲ್ ಮೂರ್ತಿ ಇರುವಾಗ್ಲೇ ನೀವು ಹೇಳ್ತಾರೆ ನಮ್ಗೆ ಓಕೆ ನಾವ್ ಇವಾಗಿರೋದು ಚೆಕ್ ಮಾಡಕ್ಕೆ ರೆಡಿ ಇದ್ದೇವೆ. ನಮ್ಗೆ ಇದಕ್ಕಿಂತ ಮುಂಚೆ ಹಾಫ್ ಪೋರ್ಷನ್ ಇತ್ತಲ್ಲ ಅದು ಎಲ್ಲಿ ಹೋಯ್ತು ಅಂತ ದಾಖಲೆ ನೀವು ತೆಗ್ಸಿ ಕೊಡಿ ನೋಡುವ. ನೀವು ಕೇಳಿ ಅಲ್ಲ ಅದು ಅರ್ಧ ಹೋಯ್ತಲ್ಲ ಎಲ್ಲಿ ಹೋಯ್ತು ಯಾರು ತಗೊಂಡೋದ್ರು ಅಂತ ಕೇಳಿ ನೀವು ತರ್ಸಿ ಅದನ್ನ. ಅದ್ರದ್ದು ಫಸ್ಟ್ ಗೆ ಚೆಕ್ ಆಗ್ಲಿ, ಬೇರೆ ಎಲ್ಲದೂ ಆಮೇಲೆ ಚೆಕ್ ಮಾಡುವ. ಫಸ್ಟ್ ಗೆ ಅರ್ಧ ಎಲ್ಲಿಗೆ ಹೋಯ್ತು ಅದು ಚೆಕ್ ಆಗ್ಲಿ. ಬಂದ್ವಿ ಅಂತ ಜೈ ಪರಶುರಾಮ ಸಿಕ್ಕಿದ ಅಂತ ತಗೊಂಡು ಬಂದ್ರಲ್ಲ ಕರ್ಕಳಕ್ಕೆ, ಅದೇ ಆಗಿರ್ಬೋದು. ಅದನ್ನ ಹೇಳಿದ್ರಲ್ಲ. ಅದು ಅಲ್ಲ ಅಂತ ನಾವು ಇವತ್ತಿಗೂ ನೀವು ತಂದಿರೋದಕ್ಕೆ ಇವಾಗ ವಿಡಿಯೋ ತೋರಿಸೋದು ಬೇಡ, ತಗೊಂಡೋಗಿರೋದಕ್ಕೆ ತೋರಿಸಿ ಫಸ್ಟ್, ಆಮೇಲೆ ವಾದ ಮಾಡಿ. ಸಿಕ್ಕಿದ್ದಾನೆ ಪರಶುರಾಮ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಈಗ ಸುಹಾಸ್ ಅವರೇ ಅಲ್ಲಿ ನಾವು ಗಮನಿಸಿದಂತ ಸುಹಾಸ್ ಅವರೇ ಅಲ್ಲಿ ನಾವು ಗಮನಿಸಿದಂತಹ ದೃಶ್ಯಾವಳಿಗಳನ್ನ ನಾವು ನೋಡಿದಾಗ ಅಲ್ಲಿಯ ಕಾಲು ಬೇರೆ, ಈಗ ಸೀಸ್ ಮಾಡಿರುವಂತಹ ಕಾಲು ಬೇರೆ. ಏನ್ ಹೇಳ್ತೀರಾ ಸುಹಾಸ್ ಅವರೇ? ಎಸ್ ಸುಹಾಸ್ ಅವರೇ, ಎಸ್ ಸುಹಾಸ್ ಅವರೇ ಕೇಳ್ತಾ ಇದೀಯಾ? ಓಕೆ, ಅಲ್ಲಿಯ ಕಾಲು ಬೇರೆ ಇಲ್ಲಿಯ ಕಾಲು ಬೇರೆ, ಏನ್ ಹೇಳ್ತೀರಿ ತಾವುಗಳು? ಅಲ್ಲಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ನಾನು ಒಂದ್ ಹೇಳ್ತೀನಿ ಸುಹಾಸ್ ಅವರೇ, ತಾವು ಹೊಡೆದಾಗ ಅಲ್ಲಿ ಸುತ್ತಿಗೆಯಲ್ಲಿ ಹೊಡೆದ್ರಿ ತಾವು, ಆ ಸಂದರ್ಭ ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಲ್ಲಿರುವಂತ ಕಾಲು ಬೇರೆ ಇಲ್ಲಿರುವಂತ ಕಾಲು ಬೇರೆ, ಏನ್ ಹೇಳ್ತೀರಿ ಅಂತ ಹೇಳಿ. ಹೌದು, ಈಗ ನಾನು ಏನ್ ಹೇಳ್ತಿರೋದು ಅಂತ ಹೇಳಿದ್ರೆ ನಿತ್ಯ ಅವರೇ ಬಹಳ ಸ್ಪಷ್ಟ ಇದೆ. ಅಲ್ಲಿರುವ ನಾವೇನ್ ಬರ್ದಿದ್ದೀವ ಸ್ವಂತದ ಕೆಳಗಿನ ಭಾಗ ಇವತ್ತಿಗೂ ಅಲ್ಲೇ ಇದೆ. ಓಕೆ, ಪೊಲೀಸ್ ಸ್ಟೇಷನ್ ಮೊನ್ನೆ ತಂದಿರುವಂತ ಭಾಗಗಳು ಕೂಡ ಇಲ್ಲಿ ಇದೆ. ಓಕೆ, ಈಗ ನಾವು ನೀವು ಮಾತಾಡೋದಕ್ಕಿಂತ ಅಲ್ಲಿಗೆ ಹೋಗಿ ಈಗ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಅಥವಾ FSL ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಚೆಕ್ ಮಾಡ್ಬೋದಲ್ವಾ? ಓಕೆ, ಚೆಕ್ ಮಾಡ್ಬೋದಲ್ವಾ? ಮತ್ತೆ ಅದು ನಾಪತ್ತೆ ಆಗಿದೆ ಅಂತ ಬೊಬ್ಬೆ ಹಾಕೋದಕ್ಕಿಂತ ಈಗ ಇದೆ ಅಲ್ವಾ, ಚೆಕ್ ಮಾಡ್ಬೋದಲ್ವಾ? ಎನಿವೆ ಜೊತೆಗೆ ಚರ್ಚೆಗಳು ಯಾಕಾಗುತ್ತೆ ಅಂತ ಹೇಳಿದಾಗ ಸುಹಾಸ್ ಅವರಲ್ಲಿ ಹೋಗಿ ಸುತ್ತಿಗೆಯಲ್ಲಿ ಹೊಡೆದ್ರು. ಬಹುಶಃ ಅದೇ ನಾನು ನಿತಿನ್ ಸಾಲಿಯನ್ ಅವರು ಅಥವಾ ಜಿತೇಂದ್ರ ಕುಂದೇಶ್ವರ ಸುತ್ತಿಗೆಯಲ್ಲಿ ಹೊಡೆದಿದ್ರೆ ಒಳಗೆ ಹೋಗ್ತಿದ್ದೀರಿ ಬಹುಶಃ ನಾವುಗಳು. ಖಂಡಿತ ಸರ್, ಅವ್ರ ಮೇಲೆ FIR ಆಗಿದೆ, ನಾನು FIR ಮಾಡಿದ್ದೇನೆ, FIR ಲಾಂಚ್ ಆಗಿದೆ ಅವ್ರ ಮೇಲೆ, ಆದ್ರೆ ಯಾವುದೇ ಕ್ರಮ ಆಗ್ಲಿಲ್ಲ. ಓಕೆ ಅಲ್ಲ, ನಾನು ಹೇಳಿರುವಂಥದ್ದು ಆ ರೀತಿಯ ಕ್ರಮಗಳು ಆಗಬಹುದು ಬಹುಶಃ ಅಲ್ವಾ? ಸೊ ಹಾಗಿದ್ದಾಗ ಈಗ ಆ ಸುತ್ತಿಗೆಯಲ್ಲಿ ಹೊಡೆದಿರುವಂತಹ ವಿಚಾರ ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಮಾತಾಡಿದಾಗ ಈಗ ಅಟ್ ಪ್ರೆಸೆಂಟ್ ಏನ್ ಹೇಳ್ತೀರಿ ಈ ಒಂದು ಪ್ರಕರಣದ ಬಗ್ಗೆ? ಅಲ್ಲಿ ಒಂದು ಫೈಬರ್ ರೀತಿಯಲ್ಲಿ ಇದು ಕೂಡ ಕಾಣ್ತಾ ಇತ್ತಲ್ವಾ ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಶಾಸಕರಿದ್ದಾಗ, ಅದಕ್ಕೆ ಏನ್ ಹೇಳ್ತೀರಿ? ಅದ್ರ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಅದನ್ನ ಹಿಡ್ಕೊಂಡು ಎಲ್ರು ಕೂಡ ಸಾಕ್ಷಿಯಾಗಿ ಹಿಡ್ಕೊಂಡು ಬೆಳಿಗ್ಗೆ ಅವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರೆ. ನಾವು ಹೋದ ದಿನ ಅದೇ ದಿನ ಬೆಳಿಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಅದನ್ನೆಲ್ಲ ತೋರಿಸ್ತಾರೆ. ಅದಕ್ಕೆ ಸ್ಪಷ್ಟನೆಯನ್ನ ನಿರ್ಮಿತಿ ಅವರು ಅವತ್ತು ಕೊಟ್ಟಿದ್ರು. ಅದನ್ನ ಹಿಡ್ಕೊಂಡು ಇವತ್ತೆಲ್ಲವನ್ನ COD ತನಿಖೆ ಕೇಳಿದ್ದಾರೆ. ನಾನು ಅದೇ ಹೇಳುದು, ಇವತ್ತು ಅವ್ರ ಹತ್ರ ಎಲ್ಲ ಪ್ರೂಫ್ ಇದೆ, ಅದು ಅಲ್ಲ ಅಂತ ಹೇಳುದು. 1.5 ವರ್ಷದಿಂದ ಏನ್ ಮಾಡಿದ್ರು? ಅವ್ರದೇ ಸರ್ಕಾರ ಇರೋದಲ್ಲ, ಅವ್ರದೇ ಸರ್ಕಾರ, ಅವ್ರದೇ ಉಸ್ತುವಾರಿ ಸಚಿವರು, ಅವರೇ DC ಅನ್ನು ಟ್ರಾನ್ಸ್ಫರ್ ಮಾಡಿ ಬೇರೆ DC, ಅವ್ರದೇ SP, ಅವ್ರದೇ ಸರ್ಕಲ್, ಅವ್ರದೇ ಪೊಲೀಸ್ ಇನ್ಸ್ಪೆಕ್ಟರ್. 1.5 ವರ್ಷ ಬೇಕಾಯ್ತಾ? ಇನ್ನು ಕೂಡ ಅವರಿಗೆ ಅದನ್ನ ತಾಮ್ರವ ಅಥವಾ ಫೈಬರ್ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವೇನ್ ಹೇಳಕ್ಕಾಗುತ್ತೆ? ಹೇಳ್ಬೇಕಲ್ಲ, ನಾವು ಅದೇ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಸತ್ಯ ಬೇಕು, ನಮಗೆ ಸತ್ಯ ಬೇಕಾಗಿದೆ. ಓಕೆ ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ. ಬಹಳಷ್ಟು ಕರೆಗಳಿವೆ, ಯಾಕಂದ್ರೆ ಇವತ್ತು ಚರ್ಚೆನ ಮಾಡಿದ್ವಿ ನಾವು. ಕೆಲವು ವಿಚಾರಗಳು ಹೊರಗೆ ಬರಬೇಕು, ಜನರ ಮುಂದೆ ಕೆಲವು ಚರ್ಚೆಗಳಾಗಬೇಕು, ಸತ್ಯ ವಿಮರ್ಶೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಒಂದು ಸತ್ಯ ವಿಮರ್ಶೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗಳು ಆಗಿದೆ, ಬಹಳಷ್ಟು ಸತ್ಯಗಳು ಜನರಿಗೆ ಗೊತ್ತಾಗಿದೆ. ಸೊ ದಟ್ಸ್ ವೈ ಕೊನೆಯದಾಗಿ ಒಂದು ಕರೆ ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ಟಾಗುತ್ತೆ, ನಾವು ಕರೆಯನ್ನು ರಿಸೀವ್ ಮಾಡಲ್ಲ. ಸೊ ದಟ್ಸ್ ವೈ ಹಾಗಿದ್ದಾಗ ಎಸ್ ಸರ್, ಕುಂದೇಶ್ವರ್ ಸರ್. ಇದೆಲ್ಲ ವಾದ ವಿವಾದಗಳನ್ನು ನೋಡಿದಾಗ ನನಗೆ ಅನಿಸುವಂಥದ್ದು, ಅವ್ರು ಹೇಳಿದಾಗೆ ಕಳೆದ ವರ್ಷ ಜುಲೈ ಅಲ್ಲಿ ನೋಡಿದಾಗ ಪ್ರತ್ಯೇಕವಾಗಿ ಅಲ್ಲಿ ನಡೀತಾ ಇತ್ತು ಅಂತ, ನಮಗೂ ಅದೇ ರೀತಿಯಾದಂಥ ಮಾಹಿತಿಗಳಿತ್ತು. ಮತ್ತು ಇಲ್ಲಿ ಬೇರೆ ಪ್ರತ್ಯೇಕವಾಗಿ ಮಾಡಿದ್ದಾರೆ ಅಂತ. ಈಗ ನಮಗೊಂದು ಸ್ಪಷ್ಟ ಆಯ್ತು ಏನು ಹೇಳಿದ್ರೆ, ಅದು ಬೇರೆ ಇದು ಬೇರೆ ಅನ್ನುವಂಥದ್ದು. ಹೀಗೆ ಉಳಿಯುವಂಥದ್ದು ಯಾವುದು ಅಸಲಿ ಯಾವುದು ನಕಲಿ ಅಂತ. ಈ ಹಿಂದಿನ ಇದರ ಉಮಿಕಲ್ ಬೆಟ್ಟದ ಮೇಲೆ ಇರುವಂತಹ ಒಂದು ಪಾರ್ಟ್ಸ್ಗಳನ್ನೆಲ್ಲ ಆ ತರಾತುರಿಯಲ್ಲಿ ಬೇಡ ಬೇಡ ಹೇಳ್ತಾ ಇರುವಂತೆ ಮಧ್ಯ ಅದನ್ನ ತೆಗೆದು ಸಾಗಿಸಿದ್ದಾದರೂ ಎಲ್ಲಿಗೆ? ಆ ಬಾಣ ಎಲ್ಲಿ? ಅವರ ಬಿಲ್ಲು ಎಲ್ಲಿ? ಈಗ ಆ ಬಾಣ ಅಲ್ಲಿ ಇಡಬೇಕಿತ್ತಲ್ಲ, ಒಂದು ಶಿಲ್ಪಿಗೆ ವಾಪಸ್ ಕೊಟ್ಟಿದ್ದಾರೆ ಎಲ್ಲ ಸತ್ತುಗಳನ್ನು ಅಂತಾದ್ರೆ, ಆ ಉಮಿಕಲ್ ಬೆಟ್ಟದ ಮೇಲಿದ್ದಂತಹ ಕೊಡಲಿ ಪರಶುರಾಮಂದು, ಆಮೇಲೆ ಪರಶುರಾಮನ ಬಿಲ್ಲು ಅದು ಇನ್ನೂ ಸಿಕ್ಲಿಲ್ಲ, ಅಥವಾ ಹೊಟ್ಟೆಯ ಭಾಗಗಳು, ಭುಜ, ಅದು ಯಾವುದು ಸಿಕ್ಲಿಲ್ಲ ಅದರದ್ದು. ಅದು ಎಲ್ಲಿ ಹೋಯ್ತು? ಇದನ್ನ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಅಲ್ಲಿಯೂ ಸಿಗ್ಲಿಲ್ಲ. ಅದನ್ನ ಕರಗಿಸಿದ್ದಾರೋ, ಅದನ್ನ ಚೇಂಜ್ ಮಾಡುವಾಗ, ಡಿಸ್ಮೆಂಟಲ್ ಮಾಡುವಾಗ ಅದರ ಏನು ದಾಖಲೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಯಾವುದನ್ನು ಈ ಜಗತ್ತಿಗೆ, ಹೊರ ಜಗತ್ತಿಗೆ ತೋರಿಸಲಿಲ್ಲ. ನಾನು ಅವತ್ತು ಒಂದು ಹೇಳ್ತಾ ಇದ್ದೆ, ಒಂದು
ಅದನ್ನು ತಗೊಂಡು ಹೋಗುವಾಗ ಒಮ್ಮೆ ಜನರಿಗೆ ಅಥವಾ ಯಾರಿಗೂ ಅದು ಅಧಿಕಾರಿಗಳು ಇವರು ಅಧಿಕೃತ ವ್ಯಕ್ತಿಗಳೇ ಒಮ್ಮೆ ಅದು ಕಂಚು ಅಥವಾ ಇದು ಫೈಬರ್ ಅಂತ ಹೇಳಲಿಕ್ಕೆ ಅವತ್ತು ಅವಕಾಶ ಮಾಡಿಕೊಟ್ಟಿದ್ರೆ ಇವತ್ತು ಇಷ್ಟು ದೊಡ್ಡದಾಗಿ ವಿಚಾರ ಆಗ್ತಿತ್ತು, ಅಲ್ಲೇ ಇತ್ಯಾರ್ತಿತ್ತು. ಒಂದು ಫೈಬರೋ ಕಂಚೋ ಅದು ನಕಲಿ ಸಾಮಗ್ರಿಗಳು ನೋಡಿದಾಗ ಗೊತ್ತಾಗ್ತದೆ ಆಗ್ತಿತ್ತು. ಆದರೆ ಇದನ್ನು ಇಷ್ಟರವರೆಗೆ ಬೆಳೆಸಿದ್ದೇ ದೊಡ್ಡ ತಪ್ಪು. ಯಾಕೆ ಬೆಳೆಸಿದ್ರು ಅಂತ ಇನ್ನೊಂದು ಪ್ರಶ್ನೆ ಇದೆ. ಯಾಕೆ ಹೇಳಿದ್ರೆ ಇದು ಏನಾದರೂ ಹೊರಗೆ ಬಂದರೆ ಅದರ ಸಮಸ್ಯೆ ಆದರೆ ಅದು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಹೋಗ್ತದೆ, ಅಲ್ಟಿಮೇಟ್ ಜಿಲ್ಲಾಧಿಕಾರಿಗೆ ಹೋಗ್ತದೆ, ಕೊನೆಗೆ ಅದನ್ನು ಮಾಡಿದಂತಹ ಸರ್ಕಾರ ಏನಿತ್ತು ಸರ್ಕಾರದ ಸಚಿವರ ಮೇಲೆ ಹೋಗ್ತದೆ. ಹಾಗಾಗಿ ಅವ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಜನಸಾಮಾನ್ಯರಿಗೆ ತೋರಿಸಬೇಕು ಏನು, ಅಲ್ಲಿಂದ ಆ ಮೂರ್ತಿ ಆ ಕಡೆ ತಗೊಂಡು ಹೋಗುವುದೇ ಮುಖ್ಯ ಆಗಿತ್ತು ಎನ್ನುವುದಷ್ಟೇ ಈ ಎಲ್ಲ ಪರಿಸ್ಥಿತಿಗಳನ್ನು ನೋಡಿದಾಗ ನನ್ನ ಗಮನಕ್ಕೆ ಬಂದದ್ದು. ಹಾಗಿರುವಾಗ ಅದರಲ್ಲಿ ಸಮಥಿಂಗ್ ಫಿಶಿ ಹೇಳ್ತಾರಲ್ಲ, ಹಾಗೆ ಯಾವಾಗಲೂ ಕೂಡ ಸಂಶಯ 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 ಅಂತ ಅದನ್ನು ಹುಟ್ಟು ಹಾಕ್ತಾ ಈ ವಿವಾದ ಇನ್ನೂ ಜೀವಂತವಾಗಿರುವಂಥ ಪ್ರಯತ್ನ ಆಗ್ತಾ ಇದೆ. ನಮಗೆ ಯಾವತ್ತೇ ಇತ್ಯರ್ಥ ಆಗಬೇಕಿತ್ತು. ಏನು ಹೇಳಿದರೆ ಅಸಲಿ ಮೂರ್ತಿ ಅಲ್ಲಿ ಆಗ್ತಾ ಇದೆ, ಹೌದು. ಇಲ್ಲಿರುವಂತಹ ಮೂರ್ತಿಗಳ ಹಾಕಿದಂಥ ಮೂರ್ತಿಯಲ್ಲಿ ಯಾವ ಭಾಗಗಳನ್ನೆಲ್ಲ ಹಾಕಿದ್ದಾರೆ ಎನ್ನುವಂಥದ್ದು ಬೇಕಿತ್ತು. ಅಂದರೆ ಈಗ ಅದನ್ನು ಇಷ್ಟವರೆಗೆ ಹೇಳಲಿಲ್ಲ. ಹಾಗಾಗಿ ನಮಗೆ ಅಲ್ಟಿಮೇಟ್ ಆಗಿ ಹೇಳುವಂಥದ್ದು ಅರ್ಜೆಂಟಿಗೆ ಮಾಡಿದ್ರು ಸಣ್ಣ ಎಡವಟ್ಟು ದೊಡ್ಡ ಎಡವಟ್ಟು ಅದು ನೋಡುವವರ ದೃಷ್ಟಿಯಲ್ಲಿ. ನಮಗೆ ಏನು ಹೇಳಿದ್ರೆ ನಂಬಿಕೆ ಒಂದು ಅದು ಘಾಸಿ. ಅಂದರೆ ನೀವು ಅದು ಅಸಲಿ ಮೂರ್ತಿ ಅಂತ ಹೇಳಿದ್ರಿ, ಅದಾದ್ಮೇಲೆ ಈಗ ಬೇರೆ ಅಸಲಿ ಮೂರ್ತಿ ಈಗ ಅವರು ಮುಟ್ಟುಗೋಲು ಹಾಕೊಂಡು ಬಂದಿದ್ದಾರೆ. ಹಾಗಾದರೆ ಇದು ಏನು ಇಷ್ಟವರೆಗೆ ಅಲ್ಲಿ ಇದ್ದದ್ದು ಉಮಿಕಲ್ ಬೆಟ್ಟದಲ್ಲಿ ಇದ್ದದ್ದು ಪಾದಗಳು ಸೊಂಟದ ಕೆಳಗಿನ ಭಾಗ ಯಾವುದು ಅಥವಾ ಅಲ್ಲಿ ಡಿಸ್ಮೆಂಟಲ್ ಮಾಡಿದಂಥ ಭಾಗ ಯಾವುದು ಎನ್ನುವ ಪ್ರಶ್ನೆಗಳು ಇನ್ನು ಮತ್ತಷ್ಟು ದೊಡ್ಡದಾಗಿ ಬೆಳೆದಿದೆ ಅಷ್ಟೇ. ಅದನ್ನು ಸ್ಪಷ್ಟವಾಗಿ ಅಲ್ಲಿ ನಮಗೆ ಸಂಶಯ ಯಾಕೆ ಹೇಳಿದರೆ ಅಲ್ಲಿ ಅಧಿಕಾರಿಗಳಿಗೆ ತಲೆಗೆ ಬರುವಂಥದ್ದು. ಸುನಿಲ್ ಕುಮಾರ್ ಅವರ ತಲೆಗೆ ಬರುವುದಿಲ್ಲ, ಶಾಸಕರ ತಲೆಗೆ ಬರುವುದಿಲ್ಲ. ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಗಡ್ದಾಗಿ. ಆದರೆ ವಿದೌಟ್ ಪರ್ಮಿಷನ್ ಅಲ್ಲಿ ಸಿಗದೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಅದೆಲ್ಲ ಸಣ್ಣ ಅಂದರೆ ದೊಡ್ಡ ಅಲ್ಲಿ ಬರುವಂಥದ್ದು ನಿರ್ಮಿತಿ ಕೇಂದ್ರದವರು ಅನುಮತಿ ಕೊಡದೆಯೇ ಹಸ್ತಾಂತರ ಮಾಡದೆಯೇ ಕಂಪ್ಲೀಟ್ ಆಗಿದೆ ಅಂತ ಆರ್ಡರ್ ಕೊಡದೆಯೇ ಮೂರ್ತಿ ಆಗಿದೆ ಅಂತ ಕೊಡದೆಯೇ ಇವರು ಹೇಗೆ ಮಾಡಿದರು ಎನ್ನುವಂಥದ್ದಷ್ಟೇ. ಹಾಗಾಗಿ ಅಲ್ಲಿ ಜಿಲ್ಲಾಧಿಕಾರಿಯವರು ಹೊಣೆ ಆಗ್ತಾರೆ, ನಿರ್ಮಿತಿ ಕೇಂದ್ರದವರು ಕೂಡ ಹೊಣೆ ಆಗ್ತಾರೆ. ಮತ್ತು ಹಾಗಾಗಿ ಈ ಒಂದು ವಿಷಯವನ್ನು ಯಾರು ಕೂಡ ಹೊರಗೆ ತರುವವರು ಯಾರೂ ಇಲ್ಲ. ಹೊರಗೆ ತರಬೇಕಾಗಿದ್ದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಹೇಳಿದರೆ ಅಲ್ಲಿ ಮೇಲ್ಭಾಗದಲ್ಲಿ ಏನು ಹೇಳಿದರೆ ಒಂದು ವಿರೋಧ ಪಕ್ಷದ ನಾಯಕರು ಪ್ರತಿಪಕ್ಷ ನಾಯಕ ಅಂದರೆ ಅಥವಾ ಆಡಳಿತ ಇವರೆಲ್ಲ ಒಂದು ರೀತಿಯ ಬಾಂಧವ್ಯ ಇರ್ತದೆ. ದೊಡ್ಡ ಮಟ್ಟಿನ ತಪ್ಪಲ್ಲ ಅಂತ ಅವರಿಗೆ ಲೆಕ್ಕಾಚಾರ. ಇದರಲ್ಲಿ ಕರಪ್ಷನ್ ಭ್ರಷ್ಟಾಚಾರಕ್ಕೋಸ್ಕರ ಮಾಡಿದ್ದಲ್ಲ, ಟೆಕ್ನಿಕಲ್ ನಿಯಮ ಉಲ್ಲಂಘನೆಗಳೆಲ್ಲ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಅವರು ಅಷ್ಟೇನು ಸೀರಿಯಸ್ ಆಗಿ ಇದನ್ನು ತಗೊಳ್ಳಿಲ್ಲ. ಮತ್ತು ಅದು ಕಾರ್ಕಳದ ಕಾಂಗ್ರೆಸ್ನವರು ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ರು. ಯಾಕೆ ಹೇಳಿದ್ರೆ ಅವರಿಗೆ ಅಗತ್ಯ ಆಗಿತ್ತು ಮುಂದಿನ ಅಲ್ಲಿಯ ಕಾಂಗ್ರೆಸ್ಸಿನ ಅಸ್ತಿತ್ವ. ಮತ್ತು ಇದನ್ನು ಪ್ರಶ್ನಿಸದೇ ಇದ್ದರೆ ಅವರು ಕಾಂಗ್ರೆಸ್ನವರನ್ನು ಕೂಡ ಅವರು ಒಂದು ರೀತಿಯಲ್ಲಿ ತಳ ಹಿಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಅವರಿಗಿತ್ತು. ಹಾಗಾಗಿ ಕಾಂಗ್ರೆಸ್ ಇಲ್ಲಿಯ ಕಾರ್ಕಳ ಕಾಂಗ್ರೆಸ್ನವರು ಹೋರಾಟ ಮಾಡಿದರು, ಹೈಕಮಾಂಡ್ ಕಾಂಗ್ರೆಸ್ನವರು ಮಾತಾಡಲಿಲ್ಲ. ಯಾವಾಗ BJPಯವರು ಪ್ರತಿಪಕ್ಷದವರು ಕಾಂಗ್ರೆಸ್ ಸರ್ಕಾರದ ಈ ಮುಡಾ ಹಗರಣ ಇರ್ಬೋದು, ಇನ್ನು ವಾಲ್ಮೀಕಿ ನಿಗಮದಲ್ಲಿ ಆದ ಹಗರಣಗಳಿರ್ಬೋದು, ಇದೇ ಹಗರಣಗಳನ್ನೆಲ್ಲ ಎತ್ತಿ ಅವರ ಜೀವ ತಿನ್ನಲಿಕ್ಕೆ ಶುರು ಮಾಡಿರುವಾಗ ಸದನದಲ್ಲಿ ಕುತ್ತಿಗೆ ಹಿಡಿಯುವಾಗ ಇವರು ಎಚ್ಚರಾದರು. ಯಾರ್ಯಾರ್ದು ಏನುಂಟು ಲೆಕ್ಕ ತೆಗೀರಿ ಅಂತ ಸಿದ್ದರಾಮಯ್ಯ ಅವರು ಲೆಕ್ಕ ತೆಗಿರಿ ಇರುವಾಗ ಒಂದು 20 ಏನೋ ಲೆಕ್ಕಗಳನ್ನೆಲ್ಲ ತೋರಿಸಿದ್ರು. ಅದರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಂಥ ಸುನಿಲ್ ಕುಮಾರ್ ಅವರ ಒಂದು ಕಾರ್ಕಳದಲ್ಲಿ ಒಂದು ಆಗಿತ್ತಲ್ಲ, ಅದು ಏನಾಗಿದೆ ಅದರಲ್ಲಿ ಎಂಥ ವಿಷಯ ಹಗರಣ ಆಗಿದ್ರೆ ಅದನ್ನು ತೆಗೀರಿ ಅಂತ ಆ ರೀತಿಯಾಗಿ ಅದು ಮೇಲಕ್ಕೆ ಬಂದದ್ದು. ಮುನ್ನೆಲೆಗೆ ಬಂದದ್ದು ಒಂದು ಕಡೆಯಲ್ಲಿ ಅಂದರೆ ಚರ್ಚೆಗೆ ಬಂತು. ಆಗ ಚರ್ಚೆಗೆ ಬಂದಾಗ ಅವರು ತನಿಖೆ ಮಾಡಿದ್ದಲ್ಲ ಇದು. ಆವಾಗ ಏನು ಇದೊಂದು ಹಳೆ ಇವರು ಕೊಟ್ಟಂಥ ಕೇಸ್ ಇತ್ತಲ್ಲ, ಆ ಕೇಸಿನ ತನಿಖೆಗೆ ಜೀವ ಬಂತು. ಸರ್ಕಾರ ಇಡೀ ಸರ್ಕಾರ ಆಡಳಿತ ಯಂತ್ರವೇ ಸಪೋರ್ಟ್ ಮಾಡಿದಾಗ ಈ ಪೊಲೀಸರು ಅಲ್ಲಿವರೆಗೆ ಒಂದು ಶಾಸಕರ ವಿರುದ್ಧ ಏನು ದೊಡ್ಡದಾಗಿ ಮಾಡಿದ್ದು ಎಲ್ಲೂ ನೋಡಲಿಲ್ಲ. ಅದು ಸರ್ಕಾರವೇ ಸೆಟೆದು ನಿಂತಾಗ ಅಲ್ಲಿ ಏನಾಯಿತು, ಅವರಿಗೆ ಏನು ಹಾಜರು ಮಾಡಲಿಕ್ಕೆ ಎಲ್ಲ ಕಡೆಯಿಂದಲೂ ಪೊಲೀಸರದ್ದು ಸಹಕಾರ ಇವನ್ ಎಲ್ಲ ಸರ್ಕಾರವೇ ಕೊಟ್ಟದ್ರಿಂದ ಒಂದು ಅದೇ ನಾಪತ್ತೆ ಆದಂಥ ಆ ಕೇಸಿನ ಬಗ್ಗೆ ಒಂದು
ವಿಚಾರಗಳ ಬಂದು ಅದು ಇಷ್ಟು ಮಟ್ಟದಲ್ಲಿ ಪ್ರಚಾರ ಪಡಲಿಕ್ಕೆ ಮತ್ತೊಮ್ಮೆ ಕಾರಣ ಆಯಿತು. CID ತನಿಖೆ ಅದು ಬೇರೆಯದ್ದೇ ಆದಂತಹ ತನಿಖೆ, ಅದು ಮೊನ್ನೆ ಕೊಟ್ಟದ್ದಲ್ಲ, ಅದಕ್ಕಿಂತ ಮುಂಚೆ ಆಗಿರುವಂತದ್ದು. ಹಾಗಾಗಿ ಇದೆಲ್ಲವೂ ಏನು ಮುನ್ನೆಲೆಗೆ ಬಂದದ್ದು ಒಂದು ಹಗರಣಗಳ ವಿಚಾರಣದಿಂದಾಗಿ. ಈಗ ಆದರೆ ಜನರಿಗೆ ಏನು ಹೇಳಿದರೆ, ನಿಮ್ಮದು ಹಗರಣ ಮೂಢ ಹಗರಣದಲ್ಲಿ ಅವರು ತಪ್ಪಾದರೆ ಅದಕ್ಕೆ ಶಿಕ್ಷೆ ಆಗಲಿ, ವಾಲ್ಮೀಕಿ ನಿಗಮನ ಯಾರು ತಿಂದಿದ್ದಾರೋ ಅವನಿಗೆ ಶಿಕ್ಷೆ ಆಗಲಿ. ಹಾಗೆ ನಿಮ್ಮ ಹಗರಣಕ್ಕೆ ನಮ್ಮ ಹಗರಣವನ್ನು ರಕ್ಷಣೆ ಮಾಡ್ತೇವೆ ಅಥವಾ ಇನ್ನೊಂದು ಮುಚ್ಚಿಡ್ತೇವೆ. ಒಂದು ವೇಳೆ ನಿಮ್ಮ ಹಗರಣವನ್ನು ಹೊರಗೆ ತಂದದಕ್ಕೆ ಇದರ ಮಿಸ್ಟೇಕ್ಗಳನ್ನು ಹೊರಗೆ ತಂದ್ರು ನಮ್ಗೆ ಖುಷಿಯೇ. ಯಾಕೆಂದ್ರೆ ಎಲ್ಲಿ ತಪ್ಪಾಗಿದೆ ಎನ್ನುವಂಥ ಜನರಿಗೆ ಗೊತ್ತಾಗಬೇಕು, ಏನು ತಪ್ಪಾಗಿದೆ, ಎಷ್ಟು ತಪ್ಪಾಗಿದೆ ಅಷ್ಟೇ. ಅಂದ್ರೆ ನಿಯಮ ಉಲ್ಲಂಘನೆ ಆಗಿದ್ರೆ ಓಕೆ. ಕಂಚು ನಮಗೆ ಈಗ ಸದ್ಯಕ್ಕೆ ಬೇಕಿರುವಂಥದ್ದು, ನಂಬಿಕೆಗೆ ಘಾಸಿ ಆಗಿರುವಂಥದ್ದು, ಅದು ಅಸಲಿ ಮೂರ್ತಿಯೋ ಕಂಚಿನಲ್ಲಿ ಆಗಿದೆಯೋ, ಇದು ಕಂಚೋ ಇದು ಅಸಲಿಯೋ ಯಾವುದು ಎನ್ನುವಂಥದ್ದು ಇನ್ನೂ ಇದಿಲ್ಲ. ಬಟ್ ಅದು 3 ತಿಂಗಳಿಂದ ಒಳಗಡೆ ಬಿದ್ದದ್ರಿಂದ ನಂಬಿಕೆಗೆ ಘಾಸಿಯಾಗಿದೆ. ಅದನ್ನು ಸ್ಪಷ್ಟತೆಯನ್ನು ಈಗಿನ ಸರ್ಕಾರ ಕೊಡಬೇಕು. ಅಲ್ಲಿವರೆಗೆ ಯಾರು ಕೂಡ ಅಂದರೆ ಇವರು ಏನು ಅದು ಇನ್ನೂ ಕೂಡ ಸಮರ್ಥನೆ ಮಾಡುವಾಗ ಯಾವುದೇ ಅಂಶಗಳು ನನಗೆ ಅದರಲ್ಲಿ ಕಾಣ್ತಾ ಇಲ್ಲ. ಅಂದರೆ ಇದನ್ನು ಸಮರ್ಥನೆ ಮಾಡಿ ಉಳಿಸಿಕೊಳ್ಳುವ ಅಗತ್ಯವೂ ಇಲ್ಲ. ಜನರಿಗೆ ಅದರ ಸ್ಪಷ್ಟ ಅಭಿಪ್ರಾಯವನ್ನು ಅದರ ಸರ್ಕಾರಿ ಇಲಾಖೆಯ ಅಧಿಕಾರಿಗಳ ಮೂಲಕ, ಇನ್ವೆಸ್ಟಿಗೇಷನ್ ತನಿಖಾಧಿಕಾರಿಗಳ ಮೂಲಕ ಕೊಟ್ಟರೆ ತುಂಬ ಒಳ್ಳೆಯದಾಗ್ತದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಬಹಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ, ನಾನು ಬಹಳಷ್ಟು ಕರೆಗಳನ್ನು ತೆಗೆದುಕೊಳ್ಳಿಲ್ಲ. ಯಾಕಂದರೆ ಇಲ್ಲಿ ಸತ್ಯ ವಿಮರ್ಶೆ ಆಗಬೇಕು. ಯಾಕಂದರೆ ತಿಳಿದವರಿದ್ರು, ಜೊತೆಗೆ ಈ ಒಂದು ಪ್ರಕರಣದ ಆಗಲ್ಲ ಎಲ್ಲವೂ ಕೂಡ ಗೊತ್ತಿದೆ. ದ್ಯಾಟ್ಸ್ ವೈ ನಾನು ಕರೆಗಳನ್ನು ನಾನು ಸ್ವಲ್ಪ ಹೋಲ್ಡ್ ಮಾಡಿದ್ದೆ. ಕೊನೆಯದಾಗಿ ಒಂದು ಕರೆ ತೆಗೆದುಕೊಂಡು ವೈಂಡ್ ಅಪ್ ಮಾಡ್ತೀನಿ ಡಿಬೇಟನ್ನು. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಎಸ್ ಸರ್, ತಮ್ಮ ಹೆಸರು ಸರ್? ನಮಸ್ತೆ, ಮಾತಾಡಿ ಸರ್, ಲೈನಲ್ಲಿ ಇದ್ದೀರಾ? ಹಾ, ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ? ಹಲೋ, ಕೇಳಿಸ್ತಿದೆ? ಕೇಳ್ತಾ ಇದೆ ಸರ್, ತಮ್ಮ ಹೆಸರು ಎಲ್ಲಿಂದ? ರಾಕೇಶ್ ಶೆಟ್ಟಿ ಅಂತ. ಎಸ್ ಸರ್, ಎಸ್ ಸರ್, ಮಾತಾಡಿ ಸರ್. ಇದು ಬಿಜೆಪಿ ಪ್ರತಿನಿಧಿಯಾಗಿ ಬಂದು ಕೂತಿದ್ದಾರೆ ಸುಭಾಷ್ ಶೆಟ್ಟರು. ಅವರ ವಾದ ನೋಡ್ತಾ ಇದ್ವಿ, ತುಂಬಾ ವಿಪರ್ಯಾಸ. ಅಂದ್ರೆ ಹಿಂದುತ್ವದ ಬಗ್ಗೆ ಹೇಳ್ಕೊಂಡು ಬಂದಿರೋ ಪಕ್ಷದ ಪ್ರತಿನಿಧಿಯಾಗಿ ಕೂತಿದ್ದಾರೆ. ಒಂದು ಬೇಸಿಕ್ ಆಗಿ ಹಿಂದುತ್ವದ ಬಗ್ಗೆ ಅರಿವಿಲ್ಲ. ಪರಶುರಾಮನನ್ನು ತುಂಬಾ ತುಚ್ಛವಾಗಿ ಅವರು ಕಾಣ್ತಾರೆ. ಅವರಿಗೊಂದು ಅದು ಥೀಮ್ ಪಾರ್ಕಿಗೆ ಒಂದು ಆಟದ ಗೊಂಬೆ ತರ ಅವರಿಗೆ ಆ ಪರಶುರಾಮನ ಮೇಲೆ ಯಾವ ಭಾವನೆಯೂ ಇಲ್ಲ. ಯಾಕಂದ್ರೆ ನೀವು 1-1.5 ಗಂಟೆಯಿಂದ ನೀವು ಮಾತಾಡ್ತಿದ್ದೀರಿ. ಅವರಿಗೆ ಆ ಪರಶುರಾಮನ ಕತ್ತರಿಸಿ ತಗೊಂಡು ಹೋಗಿರೋ ಬಗ್ಗೆ, ಆಗಿರೋ ಅನ್ಯಾಯದ ಬಗ್ಗೆ ಅವರಿಗೆ ಯಾವುದೇ ತರದ ಬೇಜಾರಿಲ್ಲ. ಅವರು ಇಲ್ಲಿ ಸುನೀಲ್ ಕುಮಾರ್ ಅವರನ್ನು ಅವರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಷ್ಟೇ, ಬಿಟ್ರೆ ಅವರಿಗೆ ಹಂಗಿನಲ್ಲಿ ಬದುಕುವವರು ಅವರನ್ನು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಇವರು ಇನ್ನೊಂದು ಧನ್ಯವಾದ. ಥ್ಯಾಂಕ್ ಯು. ಸಾರಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಯಾರ ಮೇಲೆ ವೈಯಕ್ತಿಕ ಮೇಲೆ ಮಾತಾಡೋದು ನನಗೆ ಇಷ್ಟ ಬರಲ್ಲ ಯಾವತ್ತೂ ಕೂಡ. ಸೊ ಎನಿವೆ, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಈ ಸಂದರ್ಭ. ಎಸ್ ಸರ್, ಸುಹಾಸ್ ಶೆಟ್ರೆ, ಲಾಸ್ಟ್ ರಿಯಾಕ್ಷನ್. ಸರ್, ನಾವು ಕಳೆದ ಜುಲೈ ಆಗಸ್ಟ್ ಇಂದ ಕೂಡ ಹೇಳ್ತಿರೋದು, ನಮ್ದು 4 ಉದ್ದೇಶಗಳಿದೆ. ಒಂದು, ಇದ್ರ ಬಗ್ಗೆ ಸ್ಪಷ್ಟವಾಗಿ ತನಿಖೆ ಆಗಬೇಕು. ಕಾಂಗ್ರೆಸ್ ಸರ್ಕಾರವೇ ಇರುವಂತದ್ದು. ಅವತ್ತು ಪರಶುರಾಮನ ಅಲ್ಲಿಂದ ಯಾರು ತಗೊಂಡೋದ್ರು, ಈಗ ಅವ್ರು ಹೇಳಿದ್ರು, ಅವರು ಕಟ್ ಮಾಡಿ ತಗೊಂಡೋಗಿದ್ರು. ಖಂಡಿತ ನಮ್ಗೆ ಅದನ್ನ ಯಾರು ತಗೊಂಡೋಗಿದ್ದಾರೆ, ಯಾಕೆ ತಗೊಂಡೋಗಿದ್ದಾರೆ, ಅದು ಎಲ್ಲಿಗೆ ಹೋಗಿದೆ, ಎಲ್ಲಿದೆ ಅನ್ನೋದ್ರ ಸತ್ಯ ನಮ್ಗೆ ಬೇಕಾಗಿತ್ತು. ಮೊನ್ನೆ ನಮ್ಗೆ ಖುಷಿ ಆಯ್ತು, ಬಂತು ಪರಶುರಾಮ ಸಿಕ್ಕಿದ ಅಂತ ಹೇಳಿದಾಗ, ಜೈ ಪರಶುರಾಮ ಗೆದ್ದ ಅಂತ ಎಲ್ಲ ಸ್ಟೇಟಸ್ ಹಾಕಿತ್ತು. ಈಗ ನೋಡುವಾಗ ಹೇಳ್ತಿದ್ರೆ ಅದು ಅಲ್ಲ, ಇನ್ನು ಬೇರೆ ಇದೆ. ಖಂಡಿತವಾಗಿ ಕೂಡ ನಾವು ಕೂಡ ಅದನ್ನೇ ಬಯಸ್ತಾ ಇರುವಂತದ್ದು, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದು ತನಿಖೆ ಆಗ್ಬೇಕು. ಇನ್ನೊಂದು, ಆದಷ್ಟು ಬೇಗ ಪರಶುರಾಮನಿಗೆ ಸರ್ಕಾರ, ಬಿಜೆಪಿ ಸರ್ಕಾರ ಏನು ಅಮೌಂಟ್ ಅನ್ನ ಈ ಪರಶುರಾಮ ಥೀಮ್ ಪಾರ್ಕಿಗೆ ಮಂಜೂರು ಮಾಡಿದ್ದ, ಆ ಬಾಕಿ ಇರುವಂತ ಹಣವನ್ನ ಈ ಸರ್ಕಾರ ತಕ್ಷಣದಲ್ಲಿ ನೀಡಬೇಕು. ನಿರ್ಮಿತಿಗೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಅನುಮತಿಯನ್ನ ನೀಡಬೇಕು. ಇನ್ನೊಂದು, ಮತ್ತೆ ಆದಷ್ಟು ಬೇಗ ಇದನ್ನ ಪ್ರವಾಸೋದ್ಯಮ ಇಲಾಖೆಗೆ ನಿರ್ಮಿತಿ ಅವರು ಬಿಟ್ಟುಕೊಡ್ಬೇಕು. ಕಾರ್ಕಳ ಮತ್ತೆ ಪ್ರವಾಸೋದ್ಯಮದ ಸ್ಪಾಟ್ ಆಗಬೇಕು. ಯಾರೆಲ್ಲ ಅಪಪ್ರಚಾರ ಮಾಡಿ ಕಾರ್ಕಳದ ಹೆಸರನ್ನ, ಪರಶುರಾಮ ಥೀಮ್ ಪಾರ್ಕ್ ಹೆಸರನ್ನ, ನಮ್ಮ ಶಾಸಕರ ಹೆಸರನ್ನ, ಸಚಿವರ ಹೆಸರನ್ನ ಹಾಳು ಮಾಡಿದಾರ, ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು. ಈ 4 ಬೇಡಿಕೆಗಳನ್ನ ಕಳೆದ 1.5 ವರ್ಷದಿಂದ ನಾವು ಕೇಳ್ತಾ ಇದ್ವಿ. ಮತ್ತೊಮ್ಮೆ ಉದಯ್ ಶೆಟ್ಟಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು, ಹಾಗಾಗಿ ಅವ್ರದೇ ಸರ್ಕಾರ ಇದೆ. ಅವರು ಮತ್ತೆ ಅವರ ಸರ್ಕಾರಕ್ಕೆ ಒತ್ತಡವನ್ನ ತರಬೇಕು, ತನಿಖೆಯನ್ನ ಮಾಡಬೇಕು. ಈಗಾಗಲೇ ತನಿಖೆ ಚಾಲ್ತಿಯಲ್ಲಿದೆ. ಅದು ಆದಷ್ಟು ಬೇಗ ತನಿಖೆ ಆಗಬೇಕು. ಯಾರು ಪರಶುರಾಮನ ಮುದ್ದೆಯನ್ನ ತಗೊಂಡೋಗಿದಾರ ಅವ್ರಿಗೆ ಶಿಕ್ಷೆ ಆಗಬೇಕು. ದಿವೇನಾಯಕ್ ಅವರು ಹೇಳಿದಾರೆ, ಯಾರ್ದೆಲ್ಲ ಕುಮ್ಮಕ್ಕಿದೆಯಾ ಅವರಿಗೂ ಶಿಕ್ಷೆ ಆಗ್ಬೇಕು. ಬಹಳ ಮುಖ್ಯವಾಗಿ ಯಾರೆಲ್ಲ ಅಪಪ್ರಚಾರ ಮಾಡಿದಾರ, ಯಾರೆಲ್ಲ ಕಾರ್ಕಳದ ಹೆಸರನ್ನ ಹಾಳು ಮಾಡಿದಾರ ಅವರಿಗೆ ಶಿಕ್ಷೆ ಆಗ್ಬೇಕು. ಇದು ನನ್ನ ಉದ್ದೇಶ ಮಾತ್ರ ಅಲ್ಲ, ಇದು ಕಾರ್ಕಳ ಬಿಜೆಪಿ ಉದ್ದೇಶ ಇಷ್ಟೇ ಇರುವಂತದ್ದು. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಉದಯ್ ಕುಮಾರ್ ಶೆಟ್ರೆ, ಲಾಸ್ಟ್ ರಿಯಾಕ್ಷನ್ ಸರ್.
ವಾಲ್ಯೂಮ್ ಸರ್, ವಾಲ್ಯೂಮ್ ಮ್ಯೂಟ್ ಆಗಿದೆ ವಾಲ್ಯೂಮ್ ಕೇಳ್ತಾ ಇಲ್ಲ. ನಾನು ಹೇಳುದಿಷ್ಟೇ, ಒಂದು ಖಾಲಿ ಚುನಾವಣೆ ಗೆಲ್ಲಿಕ್ಕೋಸ್ಕರ ಯಾರೊಬ್ಬರು ಈ ರೀತಿ ಧರ್ಮವನ್ನು ಮುಂದೆ ಉಪಯೋಗಿಸಿಕೊಳ್ಳಬಾರದು. ಈ ದೇಶದಲ್ಲಿ ಧಾರ್ಮಿಕತೆ ಹಾಗೂ ಒಂದು ಭಾವನೆಯಿಂದ ಬದುಕುವವರು ನಾವೆಲ್ಲ. ಭಾವನೆ ಇಲ್ಲದೆ ಬದುಕಿಲ್ಲ ಅಂತ ಕೇಳಿದರು ನಾವು. ಅದಿದ್ರೆ ಮಾತ್ರ ಬದುಕು ಸುಂದರವಾಗಿರ್ತದೆ. ಕೇವಲ ಚುನಾವಣೆಗಿಂತ ಮುಂದೆ ಕೆಲಸ, ಕೆಟ್ಟ ಕೆಲಸ, ನಮ್ಮ ಸಚಿವರು ಮಾಡಿದಂತ ಕೆಲಸ ಮುಂದೆ ಯಾರೂ ಈ ಜಗತ್ತಿನಲ್ಲಿ ಮಾಡಬಾರ್ದು ಅನ್ನೋದು ವಿನಂತಿಯೊಂದಿಗೆ ಈ ನಮ್ಮ ಬೈಲೂರಿನ ಥೀಮ್ ಪಾರ್ಕ್ ಮುಂದೆ ಒಳ್ಳೆ ರೀತಿಯಲ್ಲಿ ಸುಂದರವಾಗಿ ಮೂಡಿ ಬರಬೇಕು. ಅದು ಮೂಡಿ ಬರ್ಲಿಕ್ಕಾಗಿ ನಮ್ಮ ಸರ್ಕಾರದಿಂದ ಏನೆಲ್ಲ ನಮ್ಮ ಸ್ಥಳೀಯ ಶಾಸಕರಿಗೆ ಏನು ಸಹಾಯ ಬೇಕೋ ಅದನ್ನೆಲ್ಲ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಗೂಡಿ ಅದನ್ನು ಮಾಡ್ಲಿಕ್ಕೆ ಬದ್ಧರಾಗಿದ್ದೇವೆ. ಇದು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಲಿ, ಅದು ಕಾನೂನಿನ ಪ್ರಕಾರ ಆಗ್ತದೆ. ಅಂತೂ ಇಂತೂ ಬೈಲೂರು ಒಂದು ಒಳ್ಳೆಯ ಒಂದು ಸುಂದರವಾದ ಪ್ರವಾಸೋದ್ಯಮ ತಾಣ ಆಗಿ ಇಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಖುಷಿ ಪಡುವಾಗ ಆಗಲಿ ಅಂತ ನಾನು ದೇವರಲ್ಲಿ ಬೇಡುತ್ತೇನೆ. ಓಕೆ, ಎಸ್ ಸರ್, ಬರ್ತೀನಿ. ಈಗ ಇಲ್ಲಿ ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಬಹಳಷ್ಟು ಕಮೆಂಟ್ಸ್ಗಳ ನಡುವೆ ಬಹಳಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಅಂದರೆ ಇಲ್ಲಿ ಈಗ 4 ಏನು ಒಂದು ವಿಂಗ್ ಥರ ಇದ್ದಾರೆ, ಒಬ್ಬರು ಬೇರೆ ವಿಂಗ್ ಥರ ಇದ್ದಾರೆ, ಜೊತೆಗೆ ಕಾಂಗಿ ಆ್ಯಂಕರ್ಗಳಿದ್ದಾರೆ, ಬಕೆಟ್ ಆ್ಯಂಕರ್ಗಳಿದ್ದಾರೆ ಅನ್ನೋದು. ಅಂದರೆ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ಪರಶುರಾಮ ಮಿಸ್ ಆಗಿರುವಂಥದ್ದು. ಅಂದರೆ ನಮ್ಮ ಅಸ್ಮಿತೆ, ತುಳುನಾಡಿನ ಅಸ್ಮಿತೆ, ನಮ್ಮ ನಂಬಿಕೆ, ನಾವು ದೇವರು ಅಂತೇಳಿ ಕೈ ಮುಗಿಯುವಂಥ ಪರಶುರಾಮ ದೇವರಲ್ಲಿ ಮಿಸ್ ಆಗಿರುವಂಥದ್ದು. ಹಾಗಿದ್ರೆ ಪ್ರತಿಯೊಬ್ಬ ನಾಗರಿಕನ ಪ್ರಶ್ನೆ ಮಾಡುವಂಥ ಹಕ್ಕಿದೆ. ಆತನಿಗೆ ನಂಬಿಕೆ ಇದೆಯಾ, ಆತ ಆಸ್ತಿಕನಾಗಿದ್ದಾನ, ಅಥವಾ ಆತನ ತಾಕತ್ತಿದೆಯಾ, ಆ ಪ್ರಶ್ನೆ ಮಾಡಬೇಕು. ಅದನ್ನು ಬಿಟ್ಟು ತಾವುಗಳು ಹೇಳ್ತಿರಲ್ಲ ಒಂದು ಪಕ್ಷದ ಆ್ಯಂಕರ್ ಅಥವಾ ಒಂದು ಪಕ್ಷದ ಬಕೆಟ್ ಅನ್ನುವಂಥದ್ದು, ತಮ್ಮಗಳ ಮನಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಪರಶುರಾಮನನ್ನ ಮುಂಡ ಕಟ್ ಮಾಡಿ ಕೊಂಡೋಗ್ತಾ ಇದ್ದಾರೆ. ತಮ್ಗಳಿಗೆ ಅದೆಲ್ಲ ಬಿದ್ದೇ ಹೋಗಿಲ್ಲ ಯಾರಿಗೂ ಕೂಡ ಅಲ್ವಾ? ಸ್ವಲ್ಪ ಕೂಡ ತಮ್ಗಳಿಗೆ ಆವಾಗ ತಮ್ಮ ಧಾರ್ಮಿಕತೆ ಬರಲಿಲ್ಲ, ಆವಾಗ ತಮ್ಗಳಿಗೆ ಹಿಂದೂ ಧರ್ಮ ಕಾಣಲಿಲ್ಲ, ಹಿಂದೂ ದೇವರು ಆವಾಗ ಕಾಣಲಿಲ್ಲ. ಬಾಂಗ್ಲಾದೇಶದ ಬಗ್ಗೆ ತಾವುಗಳು ಮಾತಾಡ್ತೀರಿ ಅಲ್ವಾ? ಇಲ್ಲಿ ನಾವುಗಳು ನಮಗೆ ಬೇಕಾಗುತ್ತೆ ಇಷ್ಟೇ, ಏನಾಗಿದೆ ಅಲ್ಲಿ, ಸತ್ಯ ಯಾವುದು, ಸುಳ್ಳು ಯಾವುದು, ಅಸಲಿ ಯಾವುದು, ನಕಲಿ ಯಾವುದು, ಜಸ್ಟ್ ಕ್ಲಾರಿಟಿ ಕೊಡಿ, ಕ್ಲಾರಿಟಿ ಸಿಗ್ಲಿ ಅನ್ನೋಂಥದ್ದು ಇಷ್ಟೇ ಕೇಳ್ತಾ ಇದ್ವಿ ನಾವುಗಳು. ಅದೇ ತಾವುಗಳು ಯಾವುದೊಂದು ಪಕ್ಷದ ಲೇಬಲ್ ಅನ್ನು ಹಾಕ್ತಾ ಇದ್ರಿ. ಯಾಕಂದ್ರೆ ನಿತಿನ್ ಸಾಲಿನ್ ಇಷ್ಟು ದಿನ ತಮ್ಗಳಿಗೆ ಬೇರೆ ಪಕ್ಷದ ಆಂಕರ್ ತರ ಕಾಣಲಿಲ್ಲ, ಇವತ್ತು ಕಾಣ್ತಾ ಇದ್ದಾರೆ ಅಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಸತ್ಯದ ವಿಚಾರವಾಗಿ ಮಾತನಾಡಿದಾಗ ತಮ್ಗಳಿಗೆ ಉಳಿದುಕೊಳ್ಳುತ್ತೆ, ಮುಕ್ಕಳಿಗೆ ಬಂದಾಗ. ಎಸ್, ಉರಿಲಿ, ಎಲ್ಲಿ ತನಕ ಉರಿತದೆ ನೋಡೋಣ, ನಾವು ರೆಡಿ ಇದ್ದೀವಿ. ಅಂಡ್ ಒನ್ ಥಿಂಗ್ ಹೇಳ್ತೀವಿ, ಧರ್ಮ ಯಾವತ್ತು ಗೆಲ್ಲುತ್ತೆ, ದೇವರು ಯಾವತ್ತು ಗೆದ್ದೇ ಗೆಲ್ತಾರೆ, ಆ ಶಕ್ತಿ ಯಾವತ್ತು ಗೆಲ್ಲುತ್ತೆ. ಉಮಿಕಲ್ ಬೆಟ್ಟದಲ್ಲಿರುವಂಥ ಶಕ್ತಿ ಗೆದ್ದೇ ಗೆಲ್ಲುತ್ತೆ, ನೋ ಡೌಟ್. ಆದರೆ ಈ ರೀತಿ ಇದ್ದಾಗ, ಈ ರೀತಿ ಯೋಚನೆಗಳು ಇದ್ದಾಗ ಯಾವತ್ತೂ ಕೂಡ ಸರಿಯಲ್ಲ. ಆ್ಯಂಡ್ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ, ಅಂದರೆ ಅಲ್ಲಿ ಒಂದು ಮೂರ್ತಿ ಆಗ್ತಾ ಇತ್ತು, ಮತ್ತೊಂದು ಮೂರ್ತಿ ರೆಡಿ ಆಗ್ತಾ ಇದೆ, ಒಂದು ಕಾಲು ಅಲ್ಲಿದೆ, 2 ಕಾಲು, ಮತ್ತೊಂದು 2 ಕಾಲು ಇಲ್ಲಿ ಕಾಣ್ತಾ ಇದೆ. ತಮ್ಗಳಿಗೆ ಕನ್ಸರ್ನ್ ಇಲ್ಲ ಅಂತ ಹೇಳಿದಾಗ ವಿಚಿತ್ರ ಆಗುತ್ತೆ. ಇಲ್ಲ, ಅವರಿಗೆ ಕನ್ಸರ್ನ್ ಇದೆ, ಅವರ ನಾಯಕನ ಬಗ್ಗೆ ಇದೆ. ಕನ್ಸರ್ನ್ ಇಲ್ಲ ಅಂತ ಹೇಳಿ ಬಹಳಷ್ಟು ಬೇಸರ ಆಗುತ್ತೆ. ನಮಗೆ ನಿಜವಾಗ್ಲೂ ಬೇಸರ ಆಗಿದೆ. ಆ ದೇವರನ್ನ ಆ ರೀತಿ, ಆ ಮೂರ್ತಿಯನ್ನು ಆ ರೀತಿ ಕೊಂಡೋದಾಗ ಬಹಳಷ್ಟು ಬೇಸರ ಆಗಿದೆ. ಇಲ್ಲ ಅಂತ ನಾವು ಸಾಧ್ಯವೇ ಇಲ್ಲ ಅನ್ಕೊಳ್ಳಿಕ್ಕೆ. ಯಾಕಂದ್ರೆ ನೀವು ಒಬ್ಬರೇ ಮಾತಾಡ್ತಾ ಹೋಗ್ಬೇಡಿ, ನಾವು ನಿಮ್ಗೆ ಹೇಳಿದೀವಿ, ನಿಮ್ಗೆ ಮತ್ತೆ ಹೇಳ್ತಾ ಇದೀವಿ, ನೀವು ಅಲ್ಲಿ ಕಾಲಿದೆ ಇಲ್ಲಿ ಕಾಲಿದೆ ಅಂತ ಹೇಳ್ಬೇಡಿ. ಅಲ್ಲಿ ಬೆಟ್ಟದಲ್ಲಿ ಇವತ್ತಿಗೂ ಕಾಲಿದೆ ಅಂತ ಹೇಳ್ತಿದೀವಲ್ವಾ? ಹೌದು ಸರ್, ಅದೇ ಹೇಳ್ತಾ ಇರುವಂತದ್ದು. ಮತ್ತೆ ಅವ್ರಿಗೆ ಕೇರಿಲ್ಲ, ಅವ್ರಿಗೆ ಕನ್ಸನ್ ಇದೆ, ನಮಗೆ ಜುಲೈಯಿಂದ ಕನ್ಸನ್ ಇದೆ ಸರ್. ನಿಮ್ಗೆ ಹೇಳಿಲ್ಲ ನಾನು. ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಬಿಜೆಪಿಯ ಒಬ್ಬ ಕಾರ್ಯಕರ್ತರಿಗೆ ಬಿಜೆಪಿ ಒಬ್ಬ ಶಾಸಕ. ಸರ್, ಈಗ ಹಾಗಾದ್ರೆ ಆ ಕಾಲಿನ ಬಗ್ಗೆ ಮಾತಾಡೋಣ. ಕೊನೆದಾಗಿ ಲಾಸ್ಟ್ ಈಗ ನಮ್ಗೆ ಕನ್ಸರ್ನ್ ಇದೆ. ಓಕೆ, ಲಾಸ್ಟ್ ಅಲ್ಲಿ ಬೆಟ್ಟದಲ್ಲಿ ಕಾಲಿದೆ. ಒಂದು ಲಾಸ್ಟ್ ಬರ್ತೀನಿ. ಸುಹಾಸ್ ಶೆಟ್ರೆ, ಈಗ ಅಲ್ಲಿಗೆ ಒಂದು ಕಾಲು ಇದೆ. ಈಗ ಪರಶುರಾಮನ ಮೂರ್ತಿಯನ್ನು 2 ಕಾಲು ಯಾಕೆ ಬೇಕು ಸರ್? 2 ಕಾಲು ಯಾಕೆ ಬೇಕು? ಇಲ್ಲ, ನಾಳೆ ಏನಾಗ್ತದೆ ಹೇಳಿದ್ರೆ, ಇನ್ನು ಮುಂದೆ ಈಗ ಅದು ಮಾಡಿದ್ದೆಲ್ಲ ನಿರ್ಮಿತಿ ಕೇಂದ್ರದವರು ಅಂತ ಈಗ ಬಂದಿದೆ ಪೂರ್ತಿ. ಕೊನೆಗೆ ಏನಾಗ್ತದೆ ಹೇಳಿದ್ರೆ, ಎಲ್ಲ ಮಾಡಿದ ಸರ್ಕಾರ, ನೀವು ಹೋಗಿ ಅವ್ರ ಹತ್ರ ಕೇಳಿ ಅಂತ ಬರ್ತದೆ. ಅಲ್ಲಿಗೆ ಚಾಪ್ಟರ್ ಮುಕ್ತಾಯ ಆಗ್ತದೆ. ಹಾಗೆ ಯಾರು ಕೂಡ ಪರಶುರಾಮನನ್ನು ಮಾಡಿದವರು ಯಾರು ಕಾರ್ಕಳದಲ್ಲಿ ನಿರ್ಮಿತಿ ಕೇಂದ್ರದವರು, ಅಲ್ಲಿಗೆ ಬಂದಾಗ ಎಲ್ಲವೂ ಮುಗ್ದೋಗುತ್ತೆ. ಆಗ ನಾವು ಆರಾಮಾಗಿರ್ಬೋದು. ಈಗ ಸುರೇಶ್ ಶೆಟ್ರೆ, ಕೊನೆಯದಾಗಿ ಕಾಲಿನ ವಿಚಾರವಾಗಿ ಮಾತಾಡಿದಾಗ, ಈಗ ಬೆಟ್ಟದಲ್ಲಿರುವಂತಹ ಕಾಲಿನ ಮೇಲೆಯೇ ಪರಶುರಾಮನ ಮೂರ್ತಿಯನ್ನ ಅಟ್ಯಾಚ್ ಮಾಡ್ತೀರಾ ಅಥವಾ ಬೇರೆ ಕಾಲನ್ನ ಹಾಕ್ತೀರಾ ಅಲ್ಲಿಗೆ? ಸರ್ ನೋಡಿ, ನಾನು ನಿಮ್ಗೆ ಹೇಳಿದೆ, ಅದು ಮೂರ್ತಿಯ ವಿಷಯ, ಅದು ಅಫಿಷಿಯಲ್ ವಿಷಯ, ಅದು ನಿರ್ಮಿತಿ ಕೇಂದ್ರದವರಿಗೆ ಗೊತ್ತು, ಇಂಜಿನಿಯರ್ಗೆ ಗೊತ್ತು, ನಿಮ್ಗೂ ಗೊತ್ತಿಲ್ಲ, ಜಿತೇಂದ್ರ ಕುಂದೇಶ್ವರ್ ಅವರಿಗೂ ಗೊತ್ತಿಲ್ಲ. ಒಬ್ರು ಇಂಜಿನಿಯರ್ ಗೊತ್ತಿದೆ, ನಮ್ಗೆ ಗೊತ್ತಿದೆ, ಅಲ್ಲಿ ಇರುವುದು ನಕಲಿ ಸರ್. ಈಗ ಮಾಡ್ಕೊಂಡು ಬಂದಿರೋ ಅಸಲಿ ನಮ್ಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲದಿರ್ಬೋದು, ನಮ್ಗೆ ಗೊತ್ತಿದೆ. ನೋಡಿ, ಅದ್ರ ಮೇಲೆ ಮಾಡ್ತಾರ, ಇದ್ರ ಮೇಲೆ ಮಾಡ್ತಾರ ಅಂತ ಅಸಲಿಲ್ಲ. ಅದು ಸರ್ಕಾರ ಗೊತ್ತಿರೋದು ಇಂಜಿನಿಯರಿಂಗ್ ಪ್ಲಾನ್ ಅದು. ಓಕೆ, ಎಸ್, ಎನಿವೇ ಹೇಳಿದ್ದನ್ನ ಹೇಳ್ತಾ ಇದ್ದೀರಿ ನೀವು, ಆರಂಭದಿಂದ ಹೇಳ್ತಾ ಇದ್ದೀರಿ.
ಅಲ್ಲ ಅದು ಒಂದು ಇವತ್ತು ಕಂಚಿನ ಪ್ರತಿಮೆ ಮತ್ತು ಪರಶುರಾಮನ ಪ್ರತಿಮೆ ವಿಚಾರ ಆರಂಭದಿಂದಲೂ ಅದೇ ಇತ್ತು, ಹಾಗಾಗಿ ಆ ವಿಚಾರವನ್ನೇ ಹೇಳ್ತಾ ಇದ್ದೇವೆ ಅಷ್ಟೇ. ಇಲ್ಲ ಸುಹಾಸ್ ಅವರೇ, ನಾನು ಅದನ್ನ ಹೇಳ್ತೀನಿ, ಆವಾಗ್ಲೇ ಹೇಳಿದೆ ನಿಮ್ಗೆ. ಹೌದು ಕುಂದೇಶ್ ಅವರೇ ಸಾರಿ ಓಕೆ ಸಾರಿ ಓಕೆ ಸುಹಾಸ್ ಅವರೇ ಪಾರ್ಟಿ ಇಲ್ಲ ಅಂತ ಬೊಬ್ಬೆ ಆಗ್ತಿದ್ರಿ, ಅದನ್ನ ನಾವ್ ಹೇಳ್ತಿದ್ವಿ ಹುಡುಕಿ ಕೊಡಿ ಅಂತ. ಸುಹಾಸ್ ಅವರೇ ಓಕೆ ಕಂಚ ಅಂತ ಹುಡುಕಿ ಕೊಡಿ. ಓಕೆ ಇಲ್ಲ ಕುಂದೇಶ್ವರಿಗೆ ಕ್ಲಾರಿಟಿ ಕೊಟ್ಟರು. ಏನಂತ ಹೇಳಿದ್ರೆ ಮೊದಲಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ಇವತ್ತಿನ ಚರ್ಚೆ ಇರುವಂತದ್ದು ಪರಶುರಾಮನ ವಿಗ್ರಹದ ಮೇಲೆ, ಮೂರ್ತಿಯ ಮೇಲೆ, ಹಾಗಾಗಿ ಅದನ್ನು ಬಿಟ್ಟು ಬೇರೆ ಮಾತಾಡ್ಲಿಕ್ಕೆ ಆಗಲ್ಲ ನನ್ಗಳಿಗೆ. ಓಕೆ ನೀವು ಹೇಳಿದನ್ನ ಹೇಳ್ಬೇಡಿ, ವಿಚಾರ ಸಾಕಷ್ಟಿದೆ. ಇಲ್ಲ ಸರ್, ಪರಶುರಾಮನ ಬಿಟ್ಟು ಬೇರೆ ಮಾತಾಡಲ್ಲ ನಾವು ಈ ಸಂದರ್ಭ. ಎನಿವೇ ಥ್ಯಾಂಕ್ ಯು, ಧನ್ಯವಾದಗಳು. ಆನ್ಸರ್ ಕೊಟ್ಟ ನಂತರ ಮತ್ತೆ ಅದನ್ನ ಹೇಳ್ತೀನಿ. ಓಕೆ ಥ್ಯಾಂಕ್ ಯು. ಇಲ್ಲ ಸರ್, ನಾವು ಆ ರೀತಿ ಧಾರ್ಮಿಕತೆ ಬಗ್ಗೆ ಮಾತಾಡ್ತಾ ಹೋದ್ರೆ ನಮ್ದು ಘೋರವಾಗಿರುವಂತ ಆಕ್ರೋಶ ಇದೆ. ಯಾಕಂತ ಹೇಳ್ಬೇಕಾ, ತಾವು ಸುತ್ತಿಗೆಯನ್ನು ಹಿಡಿದುಕೊಂಡು ಪರಶುರಾಮನ ಪಾದಕ್ಕೆ ಹೊಡೆದ ವಿಚಾರವನ್ನ ನಾವು ನೇರವಾಗಿ ಧಾರ್ಮಿಕತೆಯ ವಿಚಾರವಾಗಿ ಮಾತಾಡಿದ್ರೆ ನಾವು ಒಂದು ವೇಳೆ ಆ ಜಾಗದಲ್ಲಿ ನೀವು ನಮ್ಮನ್ನ ಇಟ್ಕೊಳ್ತಾ ಇದ್ರೆ, ಯಾಕಂತ ಮನಸ್ಥಿತಿಗಳಿಲ್ಲ, ಆರೋಗ್ಯಕರವಾದ ಚರ್ಚೆಯನ್ನು ನಾವುಗಳು ಮಾಡ್ತಾ ಇದೀವಿ. ಓಕೆ, ಆ ಒಂದು ವಿಚಾರಕ್ಕೋಸ್ಕರ ಇಲ್ಲಿ ಕಮೆಂಟ್ ಮಾಡಿದಂತ ಎಲ್ಲರೂ ಕೂಡ ಕೇಳ್ತಾ ಇದ್ದೀನಿ, ಪರಶುರಾಮನ ಕಾಲಿಗೆ ಸುತ್ತಿಗೆಯಲ್ಲಿ ಹೊಡೆದದ್ದು ಸರಿಯೇ ಆದ್ರೆ ತಾವುಗಳು ಸಮರ್ಥನೆ ಮಾಡ್ಕೊಳ್ತೀರಾ? ಆದ್ರೆ ನಿಮ್ಮ ಅಪ್ಪ ಅಥವಾ ನಿಮ್ಮ ತಂದೆಯ ಅಜ್ಜನ ಫೋಟೋಗೆ ಸುತ್ತಿಂದ ಹೊಡಿತೀರಾ? ನಿಮ್ಮ ಪ್ರತಿಷ್ಠಾಪನೆ ಅಲ್ಲ ಈಗ ಸಂಗನಾದ ಮಾಡಿದ್ದಾರೆ, ಭಜನೆ ಮಾಡಿದ್ದಾರೆ, ಹೋಮ ಮಾಡಿದ್ದಾರೆ. ಇಲ್ಲಿ ಭಜನೆ ಗಿಜನೆ ಹೋಮ ಎರಡನೇ ಪ್ರಶ್ನೆ. ಆಗಿರುವಂತ ಪರಶುರಾಮನ ಮೂರ್ತಿ ಅಲ್ಲ, ಶಂಖ ಊದಿದ್ದಾರೆ, ಹೋಮ ಮಾಡಿದ್ದಾರೆ. ಸರಿ ಬರೋಣ. ಅಲ್ಲ ಸರ್, ಶಂಖ ಬೇಡ, ಭಜನೆ ಬೇಡ, ಪರಶುರಾಮನ ಮೂರ್ತಿ ಎಲ್ಲಿದ್ರು ಕೂಡ ಹೊಡಿತೀರೋ ಪರಶುರಾಮನ ಮೂರ್ತಿ ಕೂಡ ಇರ್ಲಿಲ್ಲ. ನಾವು ಹೋಗುವಾಗ ಅರ್ಧ ತಗೊಂಡು ಹೋಗಿದ್ರು. ಸರ್, ನಮ್ದು ಹಿಂದೂ ಧರ್ಮದಲ್ಲಿ ಒಂದು ಏನಿದೆ ಸಂಸ್ಕೃತಿ ಇಲ್ಲಿ ಅಂದ್ರೆ, ನಮ್ಗೆ ದೇವರನ್ನ ಒಂದು ಕಲ್ಲಿಟ್ರು ವಿಷ್ಣು ಪಾದ ಅಂತ ಇದೆ, ದೇವರ ಪಾದಕ್ಕೆ ಮಾತ್ರ ಪೂಜೆ. ಈಗ ಸೋಶೆಟ್ರೆ ಅದೇ ಪರಶುರಾಮ ಮೂರ್ತಿ ಅವತಾರ ವಿಷ್ಣು ಪಾದ. ಈಗ ಕೆಲಸ, ಪೌಳಿ ಕೆಲಸ, ಉದಯ ಶೆಟ್ರೆ ಒಂದು ಗ್ರೌಂಡ್ ಕೆಲಸ ಬಾಕಿ ಇರ್ಬೋದು. ಉದಯ ಶೆಟ್ರೆ ದೇವರ ಒಂದ್ಸಲ ದೇವರ ಮೂರ್ತಿ ಅಂತ ಇಲ್ಲ ಉದಯ ಶೆಟ್ರೆ ಒಂದು ಸುಹಾಶೆಟ್ರೆ ಒಂದು ಕುಂದೇಶ್ವರ ಒಂದು ಮಾತನ್ನ ಹೇಳ್ತಾರೆ. ಎಸ್ ಸರ್. ಅಂದ್ರೆ ಪರಶುರಾಮನ ಪಾದ ಇದೆ ಅಲ್ಲಿ. ನಮ್ಮಲ್ಲಿ ಮಹಾವಿಷ್ಣುವಿನ ಅವತಾರ ಪರಶುರಾಮ ಅಂತ ಹೇಳ್ತಾರೆ. ಮಹಾವಿಷ್ಣುವನ್ನ ಖಾಲಿ ಪಾದದಲ್ಲಿ ವಿಷ್ಣು ಪಾದ ಅಂತ ಪೂಜೆ ಮಾಡ್ತಾರೆ. ಈಗಲೂ ಅಂತಿಮ ಸಂಸ್ಕಾರ ಅಥವಾ ಯಾವುದೇ ಕೆಲಸದಲ್ಲಿ ದೇವಸ್ಥಾನ ಮನೆಯಲ್ಲಿ ನಿತ್ಯ ಪೂಜೆಯಲ್ಲಿ ಕೂಡ ಆ ವಿಷ್ಣು ಪಾದವನ್ನ ಪೂಜೆ ಮಾಡ್ತಾರೆ. ನೀವು ಭಕ್ತಿ ಅಂತ ನಂಬಿದ್ರೆ ಅದು ದೇವರೇ, ಅಂದ್ರೆ ಅಥವಾ ಆ ವಿಷ್ಣು ಪಾದಗಳನ್ನು ನಂಬಿದ್ರೆ ದೇವರೇ. ಒಂದು ಹೇಳುವಂಥದ್ದು, ನೀವು ಪೂಜೆ ಹೋಮ ಗೀಮ ಏನು ಬೇಡ. ನಾವು ನಮ್ಮ ತಂದೆಯ ಫೋಟೋಕ್ಕೆ ಅಥವಾ ನನ್ನ ಅಜ್ಜನ ಫೋಟೋಕ್ಕೆ ನಾವು ಸುತ್ತಿಂದ ಹೊಡಿತೇವೆ, ಅದರಲ್ಲಿ ಜೀವ ಇಲ್ಲ ಅಂತ ನಾವು ಗೌರವ ಕೊಡ್ತೇವೆ. ಅದೇ ರೀತಿ ಅಲ್ಲಿ ಸುತ್ತಿಂದ ಹೊಡಿತೇನೆ ಅಂತ ಹೇಳಿದ್ರೆ ನೀವು ನಿಮ್ಮ ಅದು ಬೇರೆ ನಿಮ್ಮ ಭಾವನೆ ಏನು ಉಂಟು ಅದಕ್ಕೆ ಹೊಡಿಬಹುದು, ಆದ್ರೆ ಎಲ್ಲರೂ ಆ ತರ ಹೊಡಿಯುವುದಿಲ್ಲ ಅಂತ ಅಷ್ಟೇ. ತುಳಿದದ್ದು ವಿಡಿಯೋ ಅಲ್ವಾ ನಿಮ್ಮ ಹತ್ರ? ಸುತ್ತಿಯಲ್ಲಿ ಬರ್ದಿರೋ ಮಾತ್ರ ವಿಡಿಯೋ ಇರೋದಾ? ಅಲ್ಲ, ನೀವು ನೈಜತೆಯನ್ನು ಸಾಧಿಸಿದವರು ಅಲ್ವಾ? ನೈಜ ಸಾಧಿಸಿದವರು ಯಾಕೆ ಹೊಡಿಬೇಕು? ತಪ್ಪು ಮಾಡಿದ್ರೆ ತೆಗೆದು ತೋರಿಸಿ ಜನರಿಗೆ. ಕರೆದಿದ್ದಾರೆ, ಇದು ಅಲ್ಲ ಅಂತ ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಜೊತೆಗೆ ಸತ್ಯ ಯಾವುದು, ಸುಳ್ಳು ಯಾವುದು, ಅಸಲಿ ಯಾವುದು, ನಕಲಿ ಯಾವುದು ಹೊರಗೆ ಬರಲೇಬೇಕು. ಅಂಡ್ ಎಸ್ ಸರ್, ಸುಹಾಸ್ ಶೆಟ್ರೆ, ತಾವು ಒಂದು ನೇತೃತ್ವದಲ್ಲಿ ತಮ್ಮಗಳ ಶಾಸಕರು ಈ ಹಿಂದೆ ಮಾಡಿರುವಂತದ್ದು ಈ ಒಂದು ವಿಚಾರವನ್ನ ಮತ್ತೆ ಅದೇ ಒಂದು ಗತ ವೈಭವನ ನಾವು ನೋಡ್ಬೇಕು ಆ ಉಮಿಕಲ್ ಬೆಟ್ಟದ ಮೇಲೆ. ನಮ್ಮ ಉದ್ದೇಶ ಅಷ್ಟೇ, ನಮ್ಗೆ ಆ ಪರಶುರಾಮ ಅಲ್ಲಿ ಕಾಣ್ಲಿಕ್ಕೆ ಸಿಗ್ಲೇಬೇಕು. ಜೊತೆಗೆ ಆ ಪರಶುರಾಮ ನಾವು ನೋಡ್ಬೇಕು. ಯಾವ ರೀತಿ ಆ ನಂಬಿಕೆಯನ್ನು ಇಟ್ಕೊಂಡಿದ್ವಿ, ಆ ನಂಬಿಕೆ ನಮ್ಮ ಕಣ್ಣು ಮುಂದೆ ಬರಬೇಕು ಇನ್ನು ಮುಂದಕ್ಕೂ ಕೂಡ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಮತ್ತೆ ಈ ಕಾಂಟ್ರವರ್ಸಿಗಳು, ವಿವಾದ ಎದ್ದು ಬರುವಂತ ಸರಿಯಲ್ಲ. ಸೊ ದಟ್ಸ್ ವೈ. ಹಾಗಿದ್ದಾಗ ಕೊನೆದಾಗಿ ಲಾಸ್ಟ್ ರಿಯಾಕ್ಷನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮೇಡಮ್ ದಿವ್ಯಾ ನಾಯ್ಕ ಅವರು. ಸರ್, ನಾವು ಅಷ್ಟೇ ಹೇಳೋದು, ಒಂದು ಇದು ಫೇಕ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅಂತ ಏನಾಗಿದೆ, ಪ್ರವಾಸೋದ್ಯಮ ಬೆಳಿಬೇಕು, ಅದು ಎಲ್ರಿಗೂ ಬೇಕು. ಅದ್ ತಪ್ಪಾಗಿದೆ, ಎಲ್ಲಾ ಅಧಿಕಾರಿಗಳು ಶಿಕ್ಷೆ ಆಗ್ಬೇಕು. ಅದಕ್ಕೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಆ ಶಾಸಕರು, ಸಚಿವರು, ಅವರಿಗೂ ಶಿಕ್ಷೆ ಆಗ್ಬೇಕು. ಅಂಡ್ ಇನ್ನೂ ಒಂದು ನಾನು ಕಾರ್ಕಳದ ಬಗ್ಗೆ ಹೇಳ್ಬೇಕು. ನೀವು ಹಿಂದಿನ ಹಿಸ್ಟ್ರಿ ತೆಗೆದು ನೋಡಿದ್ರು, ಭೈರವರಸರ ಕಾಲದಿಂದನು ಯಾರೆಲ್ಲ ಕಾರ್ಕಳದ ಮಣ್ಣಿಗೆ ಮೋಸ ಮಾಡಿದ್ದಾರೆ ಅವ್ರು ಎಲ್ರು ಶಿಕ್ಷೆ ಅನುಭವಿಸಿದ್ದಾರೆ. ಸರ್, ಅವ್ರು ಎಲ್ಲಿದ್ದಾರೆ, ಅವ್ರ ಮನೆತನ ಏನಿದೆ ಎಲ್ಲನೂ ನಾಶವಾಗಿ ಹೋಗಿದೆ. ಇದು ಕಾರ್ಕಳದ ಮಣ್ಣಿಂದು ಒಂದು ಮಹತ್ವ. ಸೊ ಇಲ್ಲಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ, ಅಧಿಕಾರಿಗಳಿಗೂ ಆಗುತ್ತೆ, ಅದನ್ನ ತಪ್ಪು ಮಾಡಿದವರಿಗೂ ಆಗುತ್ತೆ, ಮಾಡಿಸಿದವರಿಗೂ ಆಗುತ್ತೆ. ಆ ನಂಬಿಕೆ ನಮ್ಗಿದೆ ಸರ್ ಇಲ್ಲಿ ಶಕ್ತಿಗಳ ಮೇಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಇದು
ಚರ್ಚೆ. ಯಾಕಂದ್ರೆ ಈ ಒಂದು ವಿಚಾರ, ಯಾಕಂದ್ರೆ ತುಳುನಾಡಿನ ಅಸ್ಮಿತೆಯ ಪ್ರಶ್ನೆ ಪರಶುರಾಮ, ನಮ್ಮ ತುಳುನಾಡಿನ ಸೃಷ್ಟಿ, ಆ ಸೃಷ್ಟಿಯನ್ನೇ ವಿಕೃತಗೊಳಿಸಿದ್ರೆ ತುಳುನಾಡಿನ ಯಾವ ಜನರಿಗೂ ಕೂಡ ಎದೆಯಲ್ಲಿರುವಂತಹ ಧಾರ್ಮಿಕತೆ ನಂಬಿಕೊಂಡಿರುವಂತಹ ಯಾವ ವ್ಯಕ್ತಿಗೂ ಯಾವ ಜನರಿಗೂ ಕೂಡ ರಕ್ತ ಕುದಿಯುತ್ತೆ ನೋಡೋಟ ಆ ಒಂದು ವಿಚಾರಗಳಲ್ಲಿ. ಸೊ ದಟ್ಸ್ ವೈ ಏನಿದು ಚರ್ಚೆ, ಏನಿದು ಗೊಂದಲ, ಏನಿದು ವಿವಾದ, ಆ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿರುವಂತಹ ಸತ್ಯ ವಿಮರ್ಶೆಯನ್ನ ಜನರ ಮುಂದೆ ನಾವುಗಳು ಮಾಡಿದ್ವಿ ವಿತ್ ಕಾಂಗ್ರೆಸ್ ಲೀಡರ್, ವಿತ್ ಬಿಜೆಪಿ ಲೀಡರ್ ಅಂಡ್ ಆಲ್ಸೋ ಈ ಒಂದು ವಿಚಾರದ ಬಗ್ಗೆ ದೂರನ್ನ ದಾಖಲಿಸಿರುವಂತಹ ವ್ಯಕ್ತಿಗಳು, ಜೊತೆಗೆ ನಮ್ಮ ಹಿರಿಯ ಪತ್ರಕರ್ತರು ಸಂಪೂರ್ಣವಾಗಿ ಕೇಸ್ ಸ್ಟಡಿ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಸೊ ಹಾಗಿದ್ದಾಗ ಸಂಪೂರ್ಣವಾಗಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಹಳಷ್ಟು ಜನರು ಪ್ರಶಂಸೆ ಕಮೆಂಟ್ಸ್ ಗಳನ್ನು ಕೂಡ ಹಾಕಿದ್ದೀರಿ. ನಮ್ಗಳಿಗೆ ಚರ್ಚೆ ಈ ವಿಚಾರ ಗೊತ್ತಿರಲಿಲ್ಲ, ಏನ್ ಕಾಂಟ್ರವರ್ಸಿ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ನಮ್ಗಳಿಗೆ ಈ ವಿಚಾರ ಗೊತ್ತಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇದ್ದೀರಿ. ಅಂಡ್ ಎನಿವೇ ನಮ್ಮ ವಿಚಾರ ಕನ್ಸರ್ನ್ ಇಷ್ಟೇ, ನಮ್ಮ ಪರಶುರಾಮ ಉಮಿಕಲ್ ಬೆಟ್ಟದ ಮೇಲೆ ಮತ್ತೆ ಆ ಕೊಡಲಿಯನ್ನ ಇಟ್ಟುಕೊಂಡು ಮತ್ತೆ ನಮ್ಮ ಪರಶುರಾಮನ ಸೃಷ್ಟಿ, ಪರಶುರಾಮನ ಒಂದು ಆ ಭವ್ಯವಾಗಿರುವಂತಹ ಪ್ರತಿಮೆ ಆ ಉಮಿಕಲ್ ಬೆಟ್ಟದ ಮೇಲೆ ರಾರಾಜಿಸಬೇಕು, ಅದನ್ನು ಅವುಗಳು ನೋಡಬೇಕು, ದುಷ್ಟ ಮನಸ್ಸಿನ ಸಂಹಾರ ಮಾಡಬೇಕು, ಶಿಷ್ಟರ ರಕ್ಷಣೆ ಮಾಡಬೇಕು. ಹೌದು, ಶಿಷ್ಟರ ರಕ್ಷಣೆ ಮಾಡಬೇಕು, ದುಷ್ಟರ ಸಂಹಾರ ಮಾಡಲೇಬೇಕು. ಜೊತೆಗೆ ಆ ಹಿಂದಿನ ಒಂದು ವೈಭವ ನಾವೆಲ್ಲರೂ ಕೂಡ ನೋಡಲೇಬೇಕು. ಜೊತೆಗೆ ಆ ಪರಶುರಾಮನನ್ನ ನಾವು ಆ ರುಂಡ ಮುಂಡ ಬೇರ್ಪಟ್ಟ ಸ್ಥಿತಿಯಲ್ಲಿ ನೋಡಿದ್ದೀವಿ. ಆ ಪಾಪವನ್ನ ಕಳಿಲಿಕ್ಕೋಸ್ಕರ ಆದ್ರೂ ಕೂಡ ಅಲ್ಲಿ ಪರಶುರಾಮ ನಿಲ್ಲಲೇಬೇಕು. ಸೊ ದಟ್ಸ್ ವೈ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಜಾಯ್ನ್ ಆಗಿರುವಂತವರು ನಾಲ್ವರು ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇವೆ. ಮುನಿಯಾಲ್ ಉದಯ ಕುಮಾರ್ ಶೆಟ್ಟರು, ಕಾಂಗ್ರೆಸ್ ಮುಖಂಡರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಜಿತೇಂದ್ರ ಕುಂದೇಶ್ವರ್ ಅವರು ಸರ್, ಹಿರಿಯ ಪತ್ರಕರ್ತರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಸುಹಾಸ್ ಶೆಟ್ಟಿ ಮುಟ್ಲಪಾಡಿ, ಉಪಾಧ್ಯಕ್ಷರು, ಬಿಜೆಪಿ ಯುವ ಮೋರ್ಚಾ ಉಡುಪಿ, ಸರ್ ಥ್ಯಾಂಕ್ ಯು. ಅದೇ ರೀತಿ ಎಸ್ ದಿವ್ಯಾ ನಾಯಕ್ ಮೇಡಮ್ ಅವರು, ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ 4 ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು